ವೇದಿಕೆ ಮಾಡಬೇಕಾದ ವಿನಂತಿಯನ್ನು ಮಾಡ್ತಾ ಇದ್ದೇವೆ. ವಿಶ್ವ ಹಿಂದೂ ಪರಿಷತ್ತಿನ ಪ್ರಾಂತದ ಪ್ರಮುಖರಾಗಿರ್ತಕ್ಕಂತಹ ಡಾಕ್ಟರ್ ಪ್ರೊಫೆಸರ್ ಎಂ ಬಿ ಪುರಾಣಿಕ್ ಅವರು ಕೂಡ ನಮ್ಮ ಜೊತೆಗೆ ವೇದಿಕೆಯಲ್ಲಿ ಉಪಸ್ಥಿತರಾಗಬೇಕು. ಹೋಗಿ ತುಳುನಾಡ ದೈವ ಪರಿಚಾರಕರ ಕ್ಷೇಮ ಅಭಿವೃದ್ಧಿ ಸನಾತನ ನಾಟ್ಯಾಲಯ ಹಾಗೂ ಸಂಸ್ಕಾರ ಭಾರತೀಯ ಶ್ರೀಯುತ ಚಂದ್ರಶೇಖರ್ ಶೆಟ್ಟಿ ಅವರು ಕೂಡ ವೇದಿಕೆಯಲ್ಲಿ ಉಪಸ್ಥಿತಿಯಾಗಬೇಕು. ಕೊಡೂರ ಬುಕ್ಕೂರ ವಿನಮ್ರವಾಣಿ ಕ್ಷೇತ್ರ ವಿನಂತಿ ಸಭಾಂಗಣದ ವಿಜಯ ಮೀಡಿಯರ್ ಮತ್ತು ಉಲ್ಲರ್ತರು ಮತ್ತು ಮಾತೆಯರ ವೇದಿಕೆಯ ಎದುರುಮೇಟು ಪಾಲಕ ಚಿತ್ರನ ಚಾರಣ ಕುಲ್ಲೋಡು ಸಭಾಂಗಣದ ಉಲಯ ಬಂದದೆ ಈ ಕಾರ್ಯಕ್ರಮಕ್ಕೆ ಮಾತ್ರ ಉಪಸ್ಥಿತಿಯಲ್ಲಿ ನಾನಾತೆ ಪೊರ್ಲು ಮತ್ತು ಕೊರಡು ಬಂದಿಕೊಂಡ ಕೊಡೂರ ವಿನಮ್ರವಾಣಿ ಚಿತ್ರನ ವಿನಂತಿಯನ್ನು ಮತ್ತೊಂದಲ್ಲ ಮುಕ್ಕೋಟಿ ದೇವರನ್ನು ತಂದು ಸಂಸ್ಕಾರ ಸಂಸ್ಕೃತಿಯನ್ನು ಲೋಕಕ್ಕೂ ಹೊರಡೊಂದು ಬದುಕಿದ ಮೂಲ ಅಂತರ್ಕಲ್ಪಾಣ ಚಿಂತನ ಧರ್ಮ ನಮ್ಮವು ಕಾರ್ಯಕ್ರಮ ಪೊರ್ಲಾವಡ ಕಾರ್ಯಕ್ರಮ ರೀತಿಯ ತೊಂದರೆ ಅಡಚಣೆ ಬಾರದ ಬಾರಿ ಪೊರ್ಲ ಕನ್ನಡ ಸಾಗೋಡಾಟ ವೇದಿಕೆಯಲ್ಲಿ ಬಿಟ್ಟರೆ ದೇವರನ್ನ ಸ್ತುತಿ ಮುಖ್ಯಕ್ಕೆ ಅಚ್ಚಾದೆ ವೇದಿಕೆಯ ಮಿತ್ತ ಮಧ್ಯದಿಂದ ಮಾದ ಕಾರ್ಯಕ್ರಮ ಯಶಸ್ವಿಯಾದ ಮೂರ್ತಿ ಹೊರಡಾಟ ಆ ದೇವರನ್ನ ಅನುಗ್ರಹದ ಒಟ್ಟಿಗೆ ಪ್ರಾರ್ಥನೆದ ಮುಖಾಂತರವಾಗಿ ಹೆಸರಿಗೆ ಚಾಲನೆ ಕೊರ್ರೆ ಕೊಳ್ಳಲಿ ಗಿರಿಪ್ರಕಾಶ್ ತಂದಿರೆಲ್ಲಡ ವಿನಮ್ರವಾಣಿ ಚಿತ್ರ ವಿನಂತಿಯ ಮೊತ್ತದಲ್ಲಿ ದಯವಿಟ್ಟು ಎಲ್ಲ ಬಂಧುಗಳು ಕೂಡ ಎದ್ದು ನಿಂತು ದೇವರ ತೃಪ್ತಿಯೊಂದಿಗೆ ನಟರು ಕೂಡ ಭಾಗವಹಿಸುವ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಓಂ ಲಕ್ಷ್ಮೀ ನಾರಾಯಣ ವಂದೇ ತದ್ಭಕ್ತ ಪ್ರೌಢೋರ್ಯ ಶ್ರೀಮದಾನಂದ ತೀರ್ಥಕ್ಯ ಗುರುಸ್ತಂ ಜನ್ಮಾಮ್ಯಹಂ ರಮಾಪತಿಂ ಪೂರ್ಣಗುರು ಮುಕುಂದನಾಸಂಚ ವಿಜ್ಞಾನ ಸಹಸ್ರಬಾಣಂ ಪೂರ್ಣ ಪ್ರಬೋಧಂಚ ಸುತದಿಬಂಕಮ ತೀರ್ಥಪ್ರಮಾಣಿ ಮೂಲ ನಮೋ ವ್ರಾತವತೆ ನಮ ಗಣಪತೆ ನಮ ಪ್ರಮದವತೆ ನಮಸ್ತೆ ಅಸ್ಲಂಬೋಧರಾಯ ಏಕದಂತಾಯ ವಿಘ್ನಾಶಿನೇ ಶಿವಸುತ ಶ್ರೀವರ್ಧಮೂರ್ತಿಯೇ ನಮಃ. ಹರ ಶಂಭೋ ಮಹಾದೇವ ವಿಶ್ವೇಶ್ವರವಲ್ಲಭ ಶಿವಶಕ್ತಿ ಸರ್ವಾತ್ಮನೀಲಗಣಪತಿ ಕ್ಷೇತ್ರಾಂ ಶ್ರೀ ಮಂಜುನಾಥ ಸ್ವಾಮಿಯ ಮಹಾಪ್ರಾಪ್ತರ್ಪಯಾಮಿ ಶರಣಾಗತಿಯನಂತಂ ಪರಿತ್ರಾಣಾಯ ಪರಾಯಣೆ ಸಹಸ್ರೇ ದೇವಿ ನಾರಾಯಣಿ ಮಧ್ಯೆ ಶ್ರೀ ರಾಜರಾಜೇಶಿ ಕುಲದೇವತಾ ಇಷ್ಟದೇವತಾಭ್ಯೋ ನಮಃ. ಮನಸ್ಸು ವಿಷ್ಣಾಪ್ರಾರ್ಥನಂ ಸಮರ್ಪಯಾಮಿ. ನಮ್ಮೊಟ್ಟಿಗೆ ಜೊತೆಯಾದ ನಿಮ್ಮನ್ನ ಅತ್ಯಂತ ಗೌರವದ ಸ್ವಾಗತ ಕೊಟ್ಟಿರುವ ಸಂದಾಯ ಮಾತ್ರವಲ್ಲ, ವಿಶ್ವ ಹಿಂದೂ ಪರಿಷತ್ ಹಾಗೂ ತುಳುನಾಡ ಧಾರ್ಮಿಕ ಸಾಂಸ್ಕೃತಿಕ ವೈಭವ ಸಂರಕ್ಷಣಾ ಸಮಿತಿ ದಕ್ಷಿಣ ಕನ್ನಡ ಜಿಲ್ಲೆಯ ನೇತೃತ್ವದಲ್ಲಿ ರಂಗಭೂಮಿ ಕಲಾವಿದರು, ಯಕ್ಷಗಾನ ಕಲಾವಿದರು ಹಾಗೆಯೇ ದೈವ ನರ್ತಕರು, ತುಳು ಜಿಲ್ಲಾ ಕಾರ್ಯಕ್ರಮ ಸಂಘಟಕರ ಸಹಯೋಗದೊಂದಿಗೆ ಕಾನೂನಿನ ನೆಪದಲ್ಲಿ ಧಾರ್ಮಿಕ ಹಾಗೂ ಸಾಂಸ್ಕೃತಿಕ ಆಚರಣೆಗಳಿಗೆ ತಡೆಹಿಡುವಂತಹ ಜಿಲ್ಲಾಡಳಿತದ ಕ್ರಮವನ್ನು ವಿರೋಧಿಸಿ ಇವತ್ತು ಬೃಹತ್ ಜನಾಗ್ರಹ ಸಭೆಯ ಉಲ್ಲೇಖ ಇಟ್ಟಿವೆ. ನಮಗೆಲ್ಲರಿಗೂ ಕೂಡ ತಿಳಿದಿರುವಂತೆ ಕರಾವಳಿಯಲ್ಲಿ ಪ್ರತಿ ಊರಿನಲ್ಲೂ ಕೂಡ ಧಾರ್ಮಿಕ ಸಾಂಸ್ಕೃತಿಕ ಕಾರ್ಯಕ್ರಮಗಳು ಮಳೆಗಾಲ ಮುಗಿಯುತ್ತಾ ಇದ್ದಂತೆ ಪ್ರಾರಂಭವಾಗುತ್ತದೆ. ಪ್ರತಿಯೊಂದು ಸಾಂಸ್ಕೃತಿಕ ಕಾರ್ಯಕ್ರಮಗಳು ಕೂಡ ಧಾರ್ಮಿಕ ಭಾಗವಾಗಿದ್ದು ಸಾವಿರಾರು ವರ್ಷಗಳ ನಂಬಿಕೆಯ ಆಚರಣೆಯಾಗಿದೆ. ಯಕ್ಷಗಾನ, ನಾಟಕ, ಕೋಲ, ನೇಮ, ನಾಗಮಂಡಲ, ದೇವಸ್ಥಾನದ ಜಾತ್ರೆ, ಮೊಸರು ಕೊಡಿಕೆ ಉತ್ಸವ, ಗಣೇಶ ಉತ್ಸವ ಹಾಗೆಯೇ ಶಾರದಾ ಉತ್ಸವ ಇವೆಲ್ಲವೂ ಕೂಡ ಆಚರಣೆಗಳು ಮಾತ್ರವಲ್ಲದೆ ಅದರಲ್ಲಿರುವಂತಹ ಧಾರ್ಮಿಕತೆ, ಮೂಲ ನಂಬಿಕೆಗಳು ಜನಜೀವನದೊಂದಿಗೆ ಬೆಸೆದುಕೊಂಡಿದೆ. ಕಲೆ ಹಾಗೂ ಸಂಸ್ಕೃತಿಗೆ ವಿಶೇಷವಾಗಿ ಪ್ರೋತ್ಸಾಹ ಸಿಕ್ಕಿ ಕಲಾ ಪರಂಪರೆಗೆ ಆರ್ಥಿಕ ಆಶ್ರಯವೂ ಕೂಡ ಆಗಿದ್ದು ಅದರಿಂದ ಕಲೆ ಕಲಾವಿದರು ಬದುಕಿ ಬೆಳೀತಾ ಇದ್ದಾರೆ. ಕರಾವಳಿಯಲ್ಲಿ ಹತ್ತಾರು ಯಕ್ಷಗಾನ ಮೇಳಗಳು, ನೂರಾರು ನಾಟಕ ತಂಡಗಳು, ಸಾವಿರಾರು ಕಲಾವಿದರು, ಹಿಮ್ಮೇಳದವರು, ಭಾಗವತರು, ತಂತ್ರಜ್ಞರು, ರಂಗಸಜ್ಜಿಗೆ ಹಾಗೆಯೇ ಕಾರ್ಮಿಕರು ಸಾವಿರಾರು ಜನ ಬದುಕನ್ನು ಕಟ್ಟಿಕೊಂಡು ಜೀವನವನ್ನ ಸಾಗಿಸುತ್ತಿದ್ದಾರೆ. ಅಲ್ಲದೆ ಹೂವಿನ ವ್ಯಾಪಾರದಲ್ಲಿ ಹಿಡಿದು ಧ್ವನಿವರ್ಧಕ, ಶಾಮಿಯಾನ, ಜಾತ್ರಾ ವ್ಯಾಪಾರ, ಕ್ಯಾಟರಿಂಗ್ ಹೀಗೆ ಈ ಉತ್ಸವ ಆಚರಣೆ ನಂಬಿಕೊಂಡು ಅದೆಷ್ಟೋ ಜನರು ಜೀವನವನ್ನ ನಡೆಸ್ತಾ ಇದ್ದಾರೆ. ಆದರೆ ಪ್ರಸ್ತುತ ಕಾನೂನಿನ ನೆಪದಲ್ಲಿ ರಾತ್ರಿ 10 ಗಂಟೆಯ ನಂತರ ಸಮಯ ಮಿತಿಯ ನೆಪದಲ್ಲಿ ಧ್ವನಿವರ್ಧಕ ಬಳಕೆಯನ್ನ ನಿರ್ಬಂಧಿಸಿರುವುದು ಅಲ್ಲದೆ ದಕ್ಷಿಣ ಕನ್ನಡ ಜಿಲ್ಲೆಯ ಕೆಲವೆಡೆ ಸಾಂಸ್ಕೃತಿಕ ಕಾರ್ಯಕ್ರಮ ನಿಲ್ಲಿಸಿರುವುದು ಮಾತ್ರವಲ್ಲದೆ ಧ್ವನಿವರ್ಧಕ ವಸ್ತುಗಳನ್ನು ಕೂಡ ಮುಟ್ಟುಗೋಲು ಹಾಕಿ ಕೇಸನ್ನ ದಾಖಲಿಸಿರುವುದು ಕೂಡ ಕಂಡು ಬಂದಿರುತ್ತದೆ. ಹಾಗೆ ಯಕ್ಷಗಾನವನ್ನ ಸ್ಥಗಿತಗೊಳಿಸುವುದು ಕೂಡ ನಮ್ಮ ಧಾರ್ಮಿಕ ಭಾವನೆಗೆ ನೋವನ್ನುಂಟು ಮಾಡಿರುತ್ತದೆ. ಹಾಗಾಗಿ ಕರಾವಳಿಯ ಎಲ್ಲ ಕಲಾವಿದರು ಹಾಗೂ ಇದಕ್ಕೆ ಸಂಬಂಧಿಸಿದಂತಹ ಎಲ್ಲ ಸಂಘ ಸಂಸ್ಥೆಗಳು ಒಟ್ಟು ಸೇರಿ ವಿಶ್ವ ಹಿಂದೂ ಪರಿಷತ್ತಿನ ನೇತೃತ್ವದಲ್ಲಿ ತುಳುನಾಡ ಧಾರ್ಮಿಕ ಸಾಂಸ್ಕೃತಿಕ ವೈಭವ ಸಂರಕ್ಷಣಾ ಸಮಿತಿಯನ್ನ ಮಾಡಿಕೊಂಡು ಸಂಸ್ಕೃತಿಯ ವೈಭವ ರಕ್ಷಣೆಗಾಗಿ ಇವತ್ತು ಈ ಸಭಾಂಗಣದ ನಾವೆಲ್ಲರೂ ಕೂಡ ಸೇರಿದ್ದೇವೆ. ಈ ಕಾರ್ಯಕ್ರಮದಲ್ಲಿ ಸರ್ವ ಯಕ್ಷಗಾನ ಕಲಾವಿದರ ಒಕ್ಕೂಟ, ರಂಗಭೂಮಿ ಕಲಾವಿದರ ಒಕ್ಕೂಟ, ಕರಾವಳಿ ಸಂಗೀತ ಕಲಾವಿದರ ಒಕ್ಕೂಟ,
ಕೋಸ್ಟಲ್ ರೋಡ್ ಕಲಾವಿದರ ಹಾಗೂ ತಂತ್ರಜ್ಞರ ಸಹಕಾರಿ ಒಕ್ಕೂಟ, ಧ್ವನಿವರ್ಧಕ ಮತ್ತು ದೀಪಾಲಂಕಾರ ಮಾಲಕರ ದಕ್ಷಿಣ ಕನ್ನಡ ಜಿಲ್ಲಾ ಸಂಘ, ಫ್ಲವರ್ ಡೆಕೋರೇಷನ್ ಮಾಲಕರ ಸಂಘ, ಕೊಂಕಣಿ ನಾಟಕ ಸಭಾ, ತುಳು ನಾಟಕ ಕಲಾವಿದರ ಒಕ್ಕೂಟ, ನಾಟಕ ಸಂಗೀತ ನಿರ್ದೇಶನದ ಒಕ್ಕೂಟ, ಕರಾವಳಿ ದೈವಾರಾಧಕರ ಹಾಗೂ ದೈವ ನರ್ತಕರ ಒಕ್ಕೂಟ, ದಕ್ಷಿಣ ಕನ್ನಡ ಜಿಲ್ಲಾ ಜಾನಪದ ಪರಿಷತ್, ಶಾಮಿಯಾನ ಹಾಗೂ ಮಾಲಕರ ಸಂಘ, ಫೋಟೋಗ್ರಾಫರ್ಸ್, ಎಲ್ಇಡಿ ಕ್ಯಾಟರಿಂಗ್ ಮಾಲಕರ ಸಂಘ ಹಾಗೆಲ್ಲ ದಕ್ಷಿಣ ಕನ್ನಡ ಜಿಲ್ಲೆಯ ಗಣೇಶೋತ್ಸವ ಸಮಿತಿ, ಶಾರದಾ ಉತ್ಸವ ಸಮಿತಿ, ಕೃಷ್ಣ ಜನ್ಮಾಷ್ಟಮಿ ಸಮಿತಿ, ಕೊಂಕಣಿ ರಂಗ ಕಲಾವಿದರು, ಮಂದಿರ ಅರ್ಚಕರ ಹಾಗೆ ಪುರೋಹಿತರ ಪ್ರಮುಖರು ಈ ಜನಾಗ್ರಹ ಸಭೆಗೆ ಬೆಂಬಲವನ್ನು ಸೂಚಿಸಿ ಕಾರ್ಯಕ್ರಮದಲ್ಲಿ ಭಾಗವಹಿಸಿರುತ್ತಾರೆ. ಹಾಗಾಗಿ ಇವತ್ತಿನ ಈ ಕಾರ್ಯಕ್ರಮದ ಉದ್ದೇಶ ಏನು ಇವೆಲ್ಲವನ್ನು ಕೂಡ ಪ್ರಾಸ್ತಾವಿಕ ಮಾತುಗಳೊಂದಿಗೆ ಶ್ರೀಯುತ ಶರಣ್ ಪೊಪ್ಪೇಲ್ ವಿಶ್ವ ಹಿಂದೂ ಪರಿಷತ್ನ ಪ್ರಾಸ್ತಾವಿಕ ಮಾತುಗಳ ಮುಂಚೆ ವೇದಿಕೆಯಲ್ಲಿ ಉಪಸ್ಥಿತರಾಗಿರ್ತಕ್ಕಂಥ ಎಲ್ಲ ಅಭ್ಯಾಗತರನ್ನು ಕೂಡ ಅತ್ಯಂತ ಗೌರವದಿಂದ ಈ ವೇದಿಕೆಯ ಕಾರ್ಯಕ್ರಮಕ್ಕೆ ಸ್ವಾಗತಿಸಬೇಕಾಗಿ ವಿಶ್ವ ಹಿಂದೂ ಪರಿಷತ್ತಿನ ಜಿಲ್ಲಾ ಅಧ್ಯಕ್ಷರಾಗಿರ್ತಕ್ಕಂಥ ಶ್ರೀಯುತ ಎಚ್.ಕೆ. ಪುರುಷೋತ್ತಮ ಅವರಲ್ಲಿ ವಿನಂತಿ. ನಾಯ್ಕ ಉಳಿಪಾಡಿ ಮತ್ತು ಅವರಿಗೆ ಅತ್ಯಂತ ಗೌರವದ ಸ್ವಾಗತ. ವಿಶ್ವ ಹಿಂದೂ ಪರಿಷತ್ತಿನ ಪುತ್ತೂರದ ಜಿಲ್ಲಾ ಅಧ್ಯಕ್ಷರಾಗಿರ್ತಕ್ಕಂಥ ಡಾಕ್ಟರ್ ಕೃಷ್ಣ ಪ್ರಸಾದ್ ಅವರ ನಮ್ಮೊಟ್ಟಿಗೆ ಜೊತೆಯಿಂದ ಅವರಿಗೆಲ್ಲ ಪ್ರೀತಿಯಿಂದ ಸ್ವಾಗತ. ಇನ್ನು ಮುಂದಕ್ಕೆ ಸ್ವಾಗತ ಭಾಷಣ ವೇದಿಕೆಯಲ್ಲಿ ಎಚ್.ಕೆ. ಪುರುಷೋತ್ತಮ ಜಿಲ್ಲಾಧ್ಯಕ್ಷರು ವಿಶ್ವ ಹಿಂದೂ ಪರಿಷತ್ ಮಂಗಳೂರು. ಸಾವಿರ ಸೀಮೆಯ ಒಡೆಯ ಕದ್ರಿ ಮಂಜುನಾಥ ಸ್ವಾಮಿಯನ್ನು ಪ್ರಾರ್ಥಿಸುತ್ತಾ ವಿಶ್ವ ಹಿಂದೂ ಪರಿಷತ್ ಹಾಗೂ ತುಳುನಾಡ ಧಾರ್ಮಿಕ ಸಾಂಸ್ಕೃತಿಕ ವೈಭವ ಸಂರಕ್ಷಣಾ ಸಮಿತಿ ದಕ್ಷಿಣ ಕನ್ನಡ ಜಿಲ್ಲೆ ಇದರ ನೇತೃತ್ವದಲ್ಲಿ ನಡೆಯುವಂಥ ಈ ಜನಾಗ್ರಹ ಸಭೆಗೆ ಬಂದಿರತಕ್ಕಂಥ ತಮ್ಮೆಲ್ಲರನ್ನು ಅತ್ಯಂತ ಪ್ರೀತಿಪೂರ್ವಕವಾಗಿ ಸ್ವಾಗತಿಸುತ್ತಾ ಧಾರ್ಮಿಕ ಸಾಮಾಜಿಕ ಮುಖಂಡರು, ಕಲಾವಿದರ ಕುಟುಂಬ ಎಲ್ಲರೂ ಬಂದು ಸೇರಿದ್ದೀರಿ. ನಿಮಗೆಲ್ಲರಿಗೂ ಅತ್ಯಂತ ಪ್ರೀತಿಪೂರ್ವಕವಾಗಿ ಸ್ವಾಗತ ಮಾಡುತ್ತಾ ಪ್ರಾಸ್ತಾವಿಕವಾಗಿ ಶರಣ್ ಪೊಂಪೇಲ್ ಅವರು ಮಾತಾಡಲಿಕ್ಕಿದ್ದಾರೆ. ಆದ ಕಾರಣ ವೇದಿಕೆಯಲ್ಲಿರುವವರನ್ನು ಸ್ವಾಗತವನ್ನು ಮಾಡ್ತಾ ಇದ್ದೇನೆ. ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ದಕ್ಷಿಣ ಪ್ರಾಂತದ ಕಾರ್ಯವ ವಸತಿಗಂಧ ಪತ್ರಿಕೆಯ ಸಿಒ ನಮ್ಮೆಲ್ಲರ ಮಾರ್ಗದರ್ಶಕರಾದಂಥ PS ಪ್ರಕಾಶ್ ಅವರು ನಿಮ್ಮೆಲ್ಲರ ಪರವಾಗಿ ಅತ್ಯಂತ ಪ್ರೀತಿಪೂರ್ವಕ ಸ್ವಾಗತಿಸ್ತೇನೆ. ಇಂದಿನ ಈ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ನಮ್ಮವರೇ ಹಿಂದೂ ಸಮಾಜದ ಮಾರ್ಗದರ್ಶಕರು, ಪ್ರಾಂತದ ಮುಖಂಡರಾದಂಥ ಡಾಕ್ಟರ್ ಪ್ರೊಫೆಸರ್ ಎಂ.ವಿ. ಪುರಾಣಿಕ್ ವಹಿಸಲಿಕ್ಕಿದ್ದಾರೆ. ಇನ್ನು ಕೆಲವೇ ನಿಮಿಷದಲ್ಲಿ ಅವರು ಬರಲಿಕ್ಕಿದ್ದಾರೆ. ಅವರನ್ನು ಸ್ವಾಗತಿಸುತ್ತಾ ಕಡೀಲು ದೇವಸ್ಥಾನದ ಪ್ರಧಾನ ಅರ್ಚಕರು, ಹಿಂದೂ ಸಮಾಜ ಮಾರ್ಗದರ್ಶಕರು ವೇದಮೂರ್ತಿ ಹರಿನಾರಾಯಣ ದಾಸ್ ಅಸ್ರಣ್ಣ ಅವರನ್ನು ಇಂದಿನ ಕಾರ್ಯಕ್ರಮಕ್ಕೆ ಪ್ರೀತಿಪೂರ್ವಕವಾಗಿ ಸ್ವಾಗತಿಸುತ್ತೇನೆ. ಕೊಲಲಿ ಗಿರಿಪ್ರಕಾಶ್ ತಂತ್ರಿ ಅರ್ಚಕ ಪುರೋಹಿತ ಪ್ರಮುಖ ದಕ್ಷಿಣ ಕನ್ನಡ ಜಿಲ್ಲೆ ಅವರನ್ನು ಇಂದಿನ ಕಾರ್ಯಕ್ರಮಕ್ಕೆ ಪ್ರೀತಿಪೂರ್ವಕವಾಗಿ ಸ್ವಾಗತಿಸುತ್ತೇನೆ. ಯುವಕರ ಕಣ್ಮಣಿ ವಿಶ್ವ ಹಿಂದೂ ಪರಿಷತ್ತಿನ ದಕ್ಷಿಣ ಪ್ರಾಂತದ ಕಾರ್ಯದರ್ಶಿ ನನ್ನ ಸನ್ಮಿತ್ರ ಶರಣ್ ಪೊಂಪೇಲ್ ಅವರನ್ನು ಪ್ರೀತಿಪೂರ್ವಕವಾಗಿ ಸ್ವಾಗತಿಸುತ್ತೇನೆ. ಕಲಾ ಸಂಗಮ ನಾಟಕದ ಅಧ್ಯಕ್ಷರು, ತುಳು ನಾಟಕಕ್ಕೆ ಒಂದು ಕಾರ್ಯಕಲ್ಪ ಮಾಡಿಕೊಟ್ಟಂತಹ ನಮ್ಮೆಲ್ಲರ ಹಿರಿಯರು ವಿಜಯಕುಮಾರ್ ಕುಡಿಯಾಲ್ಬೇಲ್ ಅವರನ್ನು ಇಂದಿನ ಕಾರ್ಯಕ್ರಮಕ್ಕೆ ಸ್ವಾಗತಿಸುತ್ತೇನೆ. ಯಕ್ಷಧ್ರುವ ಫೌಂಡೇಶನ್ನ ಸ್ಥಾಪಕ ಅಧ್ಯಕ್ಷರು, ನಮಗೆಲ್ಲರಿಗೂ ಪರಿಚಿತರಾದಂಥ ಪಟ್ಲ ಸತೀಶ್ ಶೆಟ್ಟಿ ಅವರನ್ನು ಇಂದಿನ ಕಾರ್ಯಕ್ರಮಕ್ಕೆ ಪ್ರೀತಿಪೂರ್ವಕವಾಗಿ ಸ್ವಾಗತಿಸುತ್ತೇವೆ. ತೆಲುಗಿನಪಲ್ಲಿ ಡಾಕ್ಟರ್ ದೇವದಾಸ್ ಕಾಪಿಕಾಡ್ ಪ್ರಸಿದ್ಧ ಚಲನಚಿತ್ರ ನಟ ಹಾಗೂ ನಾಟಕ ರಂಗದ ಮಹಾನ್ ಕಲಾವಿದರು ಅವರನ್ನು ಇಂದಿನ ಕಾರ್ಯಕ್ರಮಕ್ಕೆ ಪ್ರೀತಿಪೂರ್ವಕವಾಗಿ ಸ್ವಾಗತಿಸುತ್ತೇವೆ. ಲಯನ್ ಕಿಶೋರ್ ಶೆಟ್ಟಿ ಅಧ್ಯಕ್ಷರು, ತುಳು ನಾಟಕ ಕಲಾವಿದರ ಒಕ್ಕೂಟ ಅವರನ್ನು ಕಾರ್ಯಕ್ರಮಕ್ಕೆ ಸ್ವಾಗತಿಸುತ್ತೇವೆ. ಧನರಾಜ ಶೆಟ್ಟಿ ಪರಂಗಿಪೇಟೆ ಅಧ್ಯಕ್ಷರು, ದಕ್ಷಿಣ ಕನ್ನಡ ಧ್ವನಿವರ್ಧಕ ಮತ್ತು ದೀಪಾಲಂಕಾರ ಮಾಲಕರ ಸಂಘ ಅವರನ್ನು ಸ್ವಾಗತಿಸುತ್ತೇನೆ. ಮಧು ಬಂಗೇರ ಕಲ್ಲಡ್ಕ ಕಾರ್ಯದರ್ಶಿ, ಸಂಗೀತ ನಿರ್ದೇಶಕ ಒಕ್ಕೂಟ ದಾಖಾ ಜಿಲ್ಲೆ ಅವರನ್ನು ಈ ಕಾರ್ಯಕ್ರಮಕ್ಕೆ ಸ್ವಾಗತಿಸುತ್ತೇನೆ. ಶಾರದಾ ಕಲಾ ಆರ್ಟ್ಸ್ ನಾಟಕ ತಂಡದ ಮಾಲಕರು, ನನ್ನ ಆತ್ಮೀಯರು ಆದಂತಹ ಕೃಷ್ಣಕುಮಾರ್ ಮಂಜೇಶ್ವರ ಅವರನ್ನು ಇಂದಿನ ಕಾರ್ಯಕ್ರಮಕ್ಕೆ ಸ್ವಾಗತಿಸುತ್ತೇನೆ.
ಬಾಬು ಕೆ ವಿಟ್ಲ ಅಧ್ಯಕ್ಷರು ಸಾಮಿಯಾನ ಮಾಲಕರ ಸಂಘ ದಕ್ಷಿಣ ಕನ್ನಡ ಜಿಲ್ಲೆ ಅವರನ್ನು ಕಾರ್ಯಕ್ರಮಕ್ಕೆ ಸ್ವಾಗತಿಸ್ತೇನೆ. ಪಮ್ಮಿ ಕುಡಿಯಾಲ್ ಬೈಲ್ ಅಧ್ಯಕ್ಷರು ಜಾನಪದ ಪರಿಷತ್ ದಕ್ಷಿಣ ಕನ್ನಡ ಜಿಲ್ಲೆ ಅವರನ್ನು ಇವತ್ತಿನ ಕಾರ್ಯಕ್ರಮಕ್ಕೆ ಸ್ವಾಗತಿಸ್ತೇನೆ. ದಯಾನಂದ್ ಕತ್ತಲ್ ಸರ್ ನಿಕಟಪೂರ್ವ ತುಳು ಸಾಹಿತ್ಯ ಅಕಾಡೆಮಿಯ ಅಧ್ಯಕ್ಷರು ಮತ್ತು ನಮ್ಮ ತುಳುನಾಡಿನ ದೈವ ನರ್ತಕ ಸಂಘದ ಅಧ್ಯಕ್ಷರಾಗಿರ್ತಕ್ಕಂಥ ದಯಾನಂದ್ ಕತ್ತಲ್ ಸರ್ ಅವರನ್ನು ಸ್ವಾಗತಿಸ್ತೇನೆ. ತುಷಾರ್ ಸುರೇಶ್ ಅಧ್ಯಕ್ಷರು ಫ್ಲವರ್ ಡೆಕೋರೇಷನ್ ದಕ್ಷಿಣ ಕನ್ನಡ ಜಿಲ್ಲೆ ಅವರನ್ನು ಇಂದಿನ ಕಾರ್ಯಕ್ರಮಕ್ಕೆ ಪ್ರೀತಿಪೂರ್ವಕವಾಗಿ ಸ್ವಾಗತಿಸ್ತೇನೆ. ಡಾಕ್ಟರ್ ಆಶಾ ಜ್ಯೋತಿರಾಯ್ ವಿಶ್ವಸ್ತರು ಸಿದ್ಧಿವಿನಾಯಕ ಪ್ರತಿಷ್ಠಾನ ಪಂಕ್ಸ್ಬಾಸ್ಟೇಲ್ ಅವರನ್ನು ಇಂದಿನ ಕಾರ್ಯಕ್ರಮಕ್ಕೆ ಪ್ರೀತಿಪೂರ್ವಕವಾಗಿ ಸ್ವಾಗತಿಸ್ತೇನೆ. ಲಕ್ಷ್ಮಣ್ ಕುಮಾರ್ ಮಲ್ಲೂರು ಪ್ರಧಾನ ಕಾರ್ಯದರ್ಶಿ ತುಳುನಾಟಕ ಕಲಾವಿದರ ಒಕ್ಕೂಟ ಅವರನ್ನು ಇಂದಿನ ಕಾರ್ಯಕ್ರಮಕ್ಕೆ ಸ್ವಾಗತಿಸ್ತೇನೆ. ರಾಜಶೇಖರ್ ಶೆಟ್ಟಿ ವಿಟ್ಲ ರಾಜ್ಯ ಸಹ ಕಾರ್ಯದರ್ಶಿ ಧ್ವನಿವರ್ಧಕ ಮತ್ತು ದೀಪಾಲಂಕಾರ ಮಾಲಕರ ಸಂಘ ಅವರನ್ನು ಇಂದಿನ ಕಾರ್ಯಕ್ರಮಕ್ಕೆ ಸ್ವಾಗತಿಸ್ತೇನೆ. ಪದ್ಮಪ್ರಸಾದ್ ಜೈನ್ ಅಧ್ಯಕ್ಷರು ದಾಖಾ ಜಿಲ್ಲಾ ಫೋಟೋಗ್ರಾಫರ್ ಅಸೋಸಿಯೇಷನ್ ಅವರನ್ನು ಇಂದಿನ ಕಾರ್ಯಕ್ರಮಕ್ಕೆ ಸ್ವಾಗತಿಸ್ತೇನೆ. ಕೋಡಿಕಲ್ ಗಣೇಶೋತ್ಸವದ ಗೌರವ ಅಧ್ಯಕ್ಷರು ಕರ್ನಾಟಕ ಜೋಗಿ ಸಮಾಜ ಸುಧಾರಕ ಸಂಘದ ಅಧ್ಯಕ್ಷರೂ ಆದಂತಹ ನನ್ನ ಸನ್ಮಿತ್ರ ಕಿರಣ್ ಕುಮಾರ್ ಜೋಗಿ ಅವರನ್ನು ಇಂದಿನ ಕಾರ್ಯಕ್ರಮಕ್ಕೆ ಸ್ವಾಗತಿಸ್ತೇನೆ. ಹಣ್ಣು ಪೂಜಾರಿ ತುಳುನಾಡ ದೈವ ಪರಿಚಾರಕರ ಕ್ಷೇಮಾಭಿವೃದ್ಧಿ ಸಂಘ ಅವರನ್ನು ಇಂದಿನ ಕಾರ್ಯಕ್ರಮಕ್ಕೆ ಸ್ವಾಗತಿಸ್ತೇನೆ. ಮಂಗಳೂರಲ್ಲಿ ಅತ್ಯಂತ ಅದ್ಧೂರಿಯಾಗಿ ಆಗುವಂತಹ ಗಣೇಶೋತ್ಸವ ಅದರ ಗೌರವಾಧ್ಯಕ್ಷರಾದಂಥ ಮಂಗಳೂರು ಗಣೇಶೋತ್ಸವದ ಗೌರವಾಧ್ಯಕ್ಷರಾದಂಥ ನನ್ನ ಮಿತ್ರ ಭಾಸ್ಕರ್ ಚಂದ್ರ ಶೆಟ್ಟಿ ಅವರನ್ನು ಇಂದಿನ ಕಾರ್ಯಕ್ರಮಕ್ಕೆ ಸ್ವಾಗತಿಸ್ತೇನೆ. ಸನಾತನ ಸಂಸ್ಕಾರ ಭಾರತಿ ಕರ್ನಾಟಕ ಇದರ ಸದಸ್ಯರಾದಂಥ ಚಂದ್ರಶೇಖರ್ ಶೆಟ್ಟಿ ಅವರನ್ನು ಇಂದಿನ ಕಾರ್ಯಕ್ರಮಕ್ಕೆ ಸ್ವಾಗತವನ್ನು ಕೊಡ್ತೇನೆ. ಕಲಾಕುಂಭ ಕುಡ್ಲ ನಾಗೇಶ್ ಕುಲಾಲ್ ಅವರನ್ನು ಕಾರ್ಯಕ್ರಮಕ್ಕೆ ಸ್ವಾಗತಿಸ್ತೇನೆ. ಸರಪಾಡಿ ಅಶೋಕ್ ಕುಮಾರ್ ಶೆಟ್ಟಿ ಅವರನ್ನು ಈ ಕಾರ್ಯಕ್ರಮಕ್ಕೆ ಪ್ರೀತಿಪೂರ್ವಕವಾಗಿ ಸ್ವಾಗತಿಸ್ತೇನೆ. ಬಂದಿರತಕ್ಕಂಥ ನಮ್ಮ ಜಿಲ್ಲೆಯ ಶಾಸಕರಾದಂಥ ಡಾಕ್ಟರ್ ವೈ ಭರತ್ ಶೆಟ್ಟಿ ಅವರನ್ನು ನಿಮ್ಮೆಲ್ಲರ ಪರವಾಗಿ ಪ್ರೀತಿಪೂರ್ವಕವಾಗಿ ಸ್ವಾಗತಿಸ್ತೇನೆ. ಬಂಟ್ವಾಳ ವಿಧಾನಸಭಾ ಕ್ಷೇತ್ರದ ಶಾಸಕರಾದಂಥ ರಾಜೇಶ್ ನಾಯಕ್ ಅವರನ್ನು ಇಂದಿನ ಕಾರ್ಯಕ್ರಮಕ್ಕೆ ನಿಮ್ಮೆಲ್ಲರ ಪರವಾಗಿ ಸ್ವಾಗತಿಸ್ತೇನೆ. ಮುಲ್ಕಿಮೂಡಿ ಕ್ಷೇತ್ರದ ಶಾಸಕರಾದಂಥ ಉಮನಾಥ್ ಕೋಟ್ಯಾನ್ ಅವರನ್ನು ಇಂದಿನ ಕಾರ್ಯಕ್ರಮಕ್ಕೆ ಪ್ರೀತಿಪೂರ್ವಕವಾಗಿ ಸ್ವಾಗತಿಸ್ತೇನೆ. ಒಬ್ಬರನ್ನು ನಾನು ಬಿಟ್ಟಿದ್ದೆ ಲಾಸ್ಟಿಗೆ ಅವರು ಹೆಸರು ಉಲ್ಲೇಖ ಮಾಡುವ ಅಂತೇಳಿ, ಅರವಿಂದ್ ಬೋಲಾರ್ ನಮ್ಮೆಲ್ಲರನ್ನು ಹಾಸ್ಯ ಚಟಾಕಿ ಮುಖಾಂತರ ನಗಿಸುವಂತ ಒಬ್ಬ ಕಲಾವಿದ ಅರವಿಂದ್ ಬೋಲಾರ್ ಅವರನ್ನು ಇಂದಿನ ಕಾರ್ಯಕ್ರಮಕ್ಕೆ ಪ್ರೀತಿಪೂರ್ವಕವಾಗಿ ಸ್ವಾಗತಿಸ್ತೇನೆ. ಬಂದಿರತಕ್ಕಂಥ ಮಾಧ್ಯಮದ ಮಿತ್ರರು, ದೃಶ್ಯ ಮಾಧ್ಯಮದ ಮಿತ್ರರು, ಎಲ್ಲ ಸಂಘ ಸಂಸ್ಥೆಯ ಸದಸ್ಯರು, ಈ ಕಾರ್ಯಕ್ರಮಕ್ಕೆ ಪ್ರತ್ಯಕ್ಷ ಪರೋಕ್ಷವಾಗಿ ಸಹಕಾರ ಮಾಡಿದ ತುಂಬ ಜನ ಇದ್ದಾರೆ. ಅವರೆಲ್ಲರನ್ನು ಅತ್ಯಂತ ಪ್ರೀತಿಪೂರ್ವಕವಾಗಿ ಸ್ವಾಗತಿಸುತ್ತಾ ಮತ್ತೊಮ್ಮೆ ಮಗದೊಮ್ಮೆ ವೇದಿಕೆಯಲ್ಲಿರುವ ಎಲ್ಲರ ಆಶೀರ್ವಾದವನ್ನು ಕೊಡುತ್ತಾ ನನ್ನ ಸ್ವಾಗತ ಭಾಷಣವನ್ನು ಮುಗಿಸ್ತೇನೆ. ಜೈ ಭಾರತ್ ಮಾತೆ. ನಡೆದಂತ ಎಲ್ಲ ಅಭ್ಯಾಗತರನ್ನ ಎಲ್ಲ ಬಂಧುಗಳನ್ನ ಕೂಡ ಪಟ್ಟದ ಉಲ್ಲೇಖವನ್ನು ಪ್ರಾಸ್ತಾವಿಕ ಮಾತುಗಳೊಂದಿಗೆ ವಿಶ್ವ ಹಿಂದೂ ಪರಿಷತ್ತಿನ ಪ್ರಾಂತ ಸಹ ಕಾರ್ಯದರ್ಶಿ ಆಗಿರ್ತಕ್ಕಂಥ ಶ್ರೀಯುತ ಶರಣ್ ಪಂಪಲ್ ಇವರಿಂದ ಮುಂದಕ್ಕೆ ಪ್ರಾಸ್ತಾವಿಕ ಮಾತುಗಳು. ಒಂದ್ಸಲ ತಾಯಿ ಭಾರತ ಮಾತೆಗೆ ಜೈಕಾರವನ್ನು ಕೂಗೋಣ. ಎಲ್ಲರೂ ಎರಡು ಕೈಯನ್ನು ಮೇಲೆತ್ತಿ ಜೈಕಾರವನ್ನು ಕೂಗಬೇಕು. ಭಾರತ್ ಮಾತಾ ಕಿ, ಭಾರತ್ ಮಾತಾ ಕಿ, ಭಾರತ್ ಮಾತಾ ಕಿ. ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ನಮ್ಮ ಧಾರ್ಮಿಕ ಮತ್ತು ಸಾಂಸ್ಕೃತಿಕ ಕಾರ್ಯಕ್ರಮಗಳಿಗೆ ಧ್ವನಿವರ್ಧಕ ಮತ್ತು ಸಮಯದ ಹೆಸರಿನಲ್ಲಿ ಇವತ್ತೇನು ನಮಗೆ ತೊಂದರೆಗಳು ಆಗ್ತಾ ಇದೆ, ಆ ಹಿನ್ನೆಲೆಯಲ್ಲಿ ನಾವು ಸರ್ಕಾರಕ್ಕೆ ನಮ್ಮ ಪ್ರತಿರೋಧವನ್ನು ಅಥವಾ ನಮ್ಮ ವಿರೋಧವನ್ನು ವ್ಯಕ್ತಪಡಿಸುವ ಹಿನ್ನೆಲೆಯಲ್ಲಿ ಇವತ್ತು ಬೃಹತ್ ಜನಾಗ್ರಹ ಸಭೆಯನ್ನು ನಾವೆಲ್ಲರೂ ಒಟ್ಟು ಸೇರಿ ನಾವು ಇವತ್ತು ಮಾಡ್ತಾ ಇದ್ದೀವಿ. ಈ ಕಾರ್ಯಕ್ರಮದ ವೇದಿಕೆ ಮೇಲೆ ಆಸೀನರಾಗಿರುವ
ಶ್ರೀ ಕಟೀಲು ದುರ್ಗಾ ಪರಮೇಶ್ವರಿ ದೇವಸ್ಥಾನದ ಪ್ರಧಾನ ಅರ್ಚಕರಾದಂತಹ ಹರಿ ಅಷ್ಟಣ್ಣವರಿಗೆ ನಮಸ್ಕರಿಸುತ್ತಾ, ನಮ್ಮೆಲ್ಲರ ಮಾರ್ಗದರ್ಶಕರು ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ಪ್ರಾಂತ ಸಹ ಕಾರ್ಯವಾಹಕರಾದಂತಹ ಪ್ರಕಾಶ್ ಅವರೇ, ವೇದಿಕೆ ಮೇಲೆ ಆಸೀನರಾಗಿರುವ ಎಲ್ಲ ನನ್ನ ಕಲಾವಿದ ಸ್ನೇಹಿತರೇ, ಬೇರೆ ಬೇರೆ ಸಂಘಟನೆಯ ಪ್ರಮುಖರೇ, ಇಲ್ಲಿ ಸೇರಿರುವಂತಹ ಶ್ರದ್ಧೆಯ ಎಲ್ಲ ಕಲಾವಿದ ಬಂಧುಗಳೇ, ಮಿತ್ರರೇ, ತಾಯಂದಿರೇ, ಪತ್ರಿಕಾ ಬಂಧುಗಳೇ, ಮಧು ಅವರು ಮಾತಾಡಬೇಕಾದ್ರೆ ನಮ್ಮ ತುಳುನಾಡಿನ ಸಂಸ್ಕೃತಿಯ ಬಗ್ಗೆ ಹೇಳಿದರು. ತುಳುನಾಡಿನ ಸಂಸ್ಕೃತಿ ಹೇಳಿದ ತಕ್ಷಣ ಇಡೀ ಕರ್ನಾಟಕದಲ್ಲಿ ನಮ್ಮ ಸಂಸ್ಕೃತಿ ವಿಶೇಷವಾಗಿದೆ. ಇಲ್ಲಿಯ ದೇವಾರಾಧನೆ ಇರ್ಬೋದು, ಯಕ್ಷಾರಾಧನೆ ಇರ್ಬೋದು, ನಾಗಾರಾಧನೆ ಇರ್ಬೋದು, ಅಥವಾ ನಾಟಕ, ಕಂಬಳ, ಕೋಲ, ನೇಮೋತ್ಸವ, ಇದೆಲ್ಲವೂ ಬಹಳ ವಿಶೇಷವಾದಂಥ ಸಂಸ್ಕೃತಿ. ಈ ಎಲ್ಲ ಕಾರ್ಯಕ್ರಮಗಳು ಒಂದಷ್ಟು ಕಾರ್ಯಕ್ರಮಗಳು ಹಗಲು ಹೊತ್ತಲ್ಲಿ ಆದರೆ ಒಂದಷ್ಟು ಕಾರ್ಯಕ್ರಮಗಳು ರಾತ್ರಿಯಿಂದ ಹಗಲ ತನಕ ನಡೆಯುತ್ತೆ. ಹಾಗಾಗಿ ಸಂಸ್ಕೃತಿಯನ್ನು ನೋಡಲು, ಇಲ್ಲಿಯ ಕಾರ್ಯಕ್ರಮಗಳನ್ನು ನೋಡಲು ಕೇವಲ ನಮ್ಮ ಜಿಲ್ಲೆ ಮಾತ್ರ ಅಲ್ಲ, ರಾಜ್ಯ ವಿದೇಶಗಳಿಂದ ಸಾವಿರಾರು ಜನ ಈ ಕಾರ್ಯಕ್ರಮಗಳಿಗೋಸ್ಕರ ಇವತ್ತು ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆಗೆ ಬರ್ತಾರೆ. ಹಾಗಾಗಿ ಅಂಥ ಒಂದು ವಿಶೇಷವಾದಂತಹ ಸಂಸ್ಕೃತಿ ಅದು ನಮ್ಮದು. ಮಾತಾಡಬೇಕಾದ್ರೆ ಹೇಳ್ತಾ ಇದ್ರು ಮೊನ್ನೆ, ನಾವು ಪೊಲೀಸರಿಗೆ ಮನವಿ ಕೊಡಬೇಕಾದ್ರೆ ಪೊಲೀಸರು ಹೇಳಿದ್ರು, ಇದರ ಮೊದಲೆಲ್ಲ ಕಾರ್ಯಕ್ರಮ ಆಗಬೇಕಾದ್ರೆ ನಾವು ಮೈಕ್ ಇಲ್ಲದನ್ನು ಆಗಿದೆ, ನಾವು ಹೋಗ್ತೀವಿ. ಆಗ ಜನಸಂಖ್ಯೆ ಕಡಿಮೆ ಇತ್ತು. ಆದರೆ ಇವತ್ತು ಆಗಲ್ಲ. ಇವತ್ತು ಪ್ರತಿ ಕಾರ್ಯಕ್ರಮಕ್ಕೆ ಸಾವಿರಾರು ಸಂಖ್ಯೆಯಲ್ಲಿ ಜನಗಳು ಬರ್ತಾರೆ, ನಮ್ಮ ಕಾರ್ಯಕ್ರಮಗಳಲ್ಲಿ ಭಾಗವಹಿಸ್ತಾರೆ. ಅದು ಧಾರ್ಮಿಕ ಇರ್ಬೋದು, ಸಾಂಸ್ಕೃತಿಕ ಕಾರ್ಯಕ್ರಮಗಳು ಇರ್ಬೋದು. ಆ ಹಿನ್ನೆಲೆಯಲ್ಲಿ ಇವತ್ತು ವಿಶೇಷವಾದಂತಹ ಪ್ರಸಿದ್ಧಿಯನ್ನು ಕೂಡ ಇವತ್ತು ನಮ್ಮ ಇಲ್ಲಿಯ ಸಂಸ್ಕೃತಿಯಲ್ಲಿ ಇದೆ. ಅಷ್ಟು ಮಾತ್ರ ಅಲ್ಲ, ಇವತ್ತು ಮೇಲೆ ಸಾಕಷ್ಟು ಜನ ಕಲಾವಿದರಿದ್ದಾರೆ. ತಮ್ಮ ಕಲಾ ಚಾತುರ್ಯವನ್ನು ಮೆರೆದು ಕೇವಲ ನಮ್ಮ ಜಿಲ್ಲೆಯಲ್ಲಿ ಮಾತ್ರ ಅಲ್ಲ, ಇವತ್ತು ದೇಶ ವಿದೇಶಗಳಲ್ಲಿ ಕೂಡ ಇವತ್ತು ಪ್ರಸಿದ್ಧಿಯನ್ನು ಪಡೆದಿದ್ದಾರೆ. ಅವರು ಮಾತ್ರ ಅಲ್ಲ, ಇವತ್ತು ಇಲ್ಲಿ ಸಾಕಷ್ಟು ಜನ ತಾವು ಬಂದಿದ್ದೀವಿ, ಕಲಾವಿದರು ಅಥವಾ ಕಾರ್ಮಿಕ ವರ್ಗದವರು. ಬಹುಶಃ ಇವತ್ತಿನ ತುಳುನಾಡಿನ ಸಂಸ್ಕೃತಿ ಉಳಿದಿದ್ರೆ ನಿಂದು ಇದರಲ್ಲಿ ದೊಡ್ಡದಾದಂಥ ಪಾತ್ರ ಇವತ್ತು ಇದೆ, ಇವತ್ತು ಇದೆ. ಆದರೆ ಇಂಥ ಕಾರ್ಯಕ್ರಮಗಳು ನೂರಾರು ವರ್ಷಗಳಿಂದ ಇವತ್ತು ನಮ್ಮ ತುಳುನಾಡಲ್ಲಿ ನಡೆದುಕೊಂಡು ಬಂದಿದೆ. ಆದರೆ ಮೊನ್ನೆ ನಮ್ಮ ಕೃಷ್ಣ ಜನ್ಮಾಷ್ಟಮಿ ಪ್ರಾರಂಭ ಆಗಬೇಕಾದ್ರೆ ಬೇರೆ ಬೇರೆ ಕಡೆ ತೊಂದರೆಗಳು ಪ್ರಾರಂಭ ಆಯಿತು. ನಾನು ದೇವದಾಸ್ ಕಾಪಿಕಾಡ್ ಅವರು ಮಾಧ್ಯಮದ ಮುಂದೆ ಮಾತಾಡಬೇಕಾದ್ರೆ ಬಹಳ ನೋವಿನಿಂದ ಮಾತಾಡ್ತಾರೆ. ನಾನು 16 ವರ್ಷ ಈ ತುಳು ಚಿತ್ರರಂಗದಲ್ಲಿ ಕೆಲಸ ಮಾಡಿದ್ದೀನಿ. ಆದರೆ ಇಷ್ಟರ ತನಕ ಈ ರೀತಿಯ ಅನುಭವ ನಾನು ನೋಡಿಲ್ಲ. ರಾತ್ರಿ 10 ಗಂಟೆ ಆಗುವಂಥ ಸಂದರ್ಭದಲ್ಲಿ ನಾಟಕ ಆಗುತ್ತಾ ಇರ್ತದೆ, ಪೊಲೀಸರು ಬಂದು ನಾಟಕವನ್ನು ನಿಲ್ಲಿಸ್ತಾರೆ. ಅರೆ ಇದು ಯಾವ ನ್ಯಾಯ ಅಂತೇಳಿ ಅವರು ಮಾಧ್ಯಮದ ಮುಂದೆ ಹೇಳಿದ್ರು. ಪಟ್ಲ ಸತೀಶ್ ಶೆಟ್ಟಿ ಅವರಿಗೆ ನಾನು ಫೋನ್ ಮಾಡಿದೆ, ಸತೀಶನ್ನ ಈ ರೀತಿ ಯಕ್ಷಗಾನಗಳಿಗೆ ತೊಂದರೆ ಕೊಡ್ತಾ ಇದ್ದಾರೆ. ಆಗ ಅವರನ್ನು ಮಾತನ್ನು ಹೇಳಿದರು, ಶರಣ ನಾನು ಕಾಯ್ತಾ ಇದ್ದೆ, ಯಾರಿಗನ್ನು ಮಾತಾಡ್ತಾರೆ, ಯಾರು ವಿರೋಧ ಮಾತಾಡ್ತಾರೆ, ನೀನಾದರೂ ವಿಶ್ವ ಹಿಂದೂ ಪರಿಷತ್ ಆದರೂ ನೀನು ಫೋನ್ ಮಾಡಿ ಕೇಳಿದ್ದೆ ಅಲ್ವಾ ಅಂತ. ವಿಜಯ್ ನನಗೆ ಫೋನ್ ಮಾಡಿದೆ, ವಿಜಯ್ ಕುಮಾರ್ ಕುಡಿಯಲ್ ಬೈಲ್ ಕೂಡ ಅದೇ ಮಾತನ್ನು ಹೇಳಿದರು. ಯಾರು ಮಾತಾಡ್ತಾ ಇಲ್ಲ, ಕಲಾವಿದರು ಇರ್ಬೋದು, ಇಲ್ಲಿಯ ವರ್ಗದವರು ಇರ್ಬೋದು, ಯಾರಾದರೂ ಇದರ ನೇತೃತ್ವವನ್ನು ವಹಿಸಬೇಕು ಅಂತ. ಈ ರೀತಿ ಒಬ್ಬರು ತನ್ನ ನೋವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಸುಳ್ಯದಲ್ಲಿ ನಾಟಕ ಆಗಬೇಕಾದ್ರೆ ನಿಲ್ಲಿಸಿದ್ರು, ಸಜೀಪದಲ್ಲಿ ಯಕ್ಷಗಾನ ಆಗ್ತಿತ್ತು. ಯಕ್ಷಗಾನದ ಅಥವಾ ನಾಟಕದ ಸಂದೇಶಗಳಿರುವುದು ಕೊನೆಯ ಭಾಗದಲ್ಲಿ ಸುಮಾರು ಒಂದೂವರೆ ಗಂಟೆ ಇರಬೇಕಂತ ಸಂದರ್ಭದಲ್ಲಿ ಅವರು ಸ್ಪಷ್ಟವಾದಂಥ ಸಂದೇಶವನ್ನು ಸಮಾಜಕ್ಕೆ ಕೊಡ್ತಾರೆ. ಅಂಥ ಸಂದರ್ಭದಲ್ಲಿ ನಾಟಕವನ್ನು ನಿಲ್ಲಿಸುವಂಥ, ಯಕ್ಷಗಾನವನ್ನು ನಿಲ್ಲಿಸುವಂಥ
ಕೃಷ್ಣ ಜನ್ಮಾಷ್ಟಮಿ, ಗಣೇಶೋತ್ಸವ, ಮೆರವಣಿಗೆ ಹೋಗುತ್ತಪ್ಪ, ಶೋಭಾಯಾತ್ರೆ ಎಲ್ಲವೂ ಕೂಡ ನಮ್ಮ ತುಳುನಾಡಿನ ಸಂಸ್ಕೃತಿಯನ್ನು ಬಿಂಬಿಸುವಂಥದ್ದು. ನಾನು ನನ್ನ ಊರಲ್ಲಿ ಕೂಡ ಬೊಂಬೆಲ್ನಲ್ಲಿ ಗಣೇಶೋತ್ಸವದ ಮೆರವಣಿಗೆ ಆಗ್ತದೆ. 4 ಟ್ಯಾಬ್ಲೋಗಳು, ಒಂದು ಟ್ಯಾಬ್ಲೋಗೆ 5 ಜನ ಪೊಲೀಸ್. ಸೌಂಡು ಸ್ವಲ್ಪ ಜಾಸ್ತಿ ಆದರೆ ಬಂದು ನಿಲ್ಲಿಸು. 10:30 ಗಂಟೆ ಆಗುವಾಗ ನಾಗೂರಿ ಹತ್ರ ಬಂದರೂ ಪೊಲೀಸರು ನಿಮ್ಮ ಸೌಂಡನ್ನು ನಿಲ್ಲಿಸಬೇಕು. ಇದೆಲ್ಲವನ್ನು ಅರ್ಥ ಮಾಡಿಕೊಂಡು ನಾವು ಯೋಚನೆ ಮಾಡಬೇಕು. ಇದಕ್ಕೇನಾದರೂ ಒಂದು ಪರಿಹಾರವನ್ನು ಹುಡುಕಬೇಕು. ಅದಕ್ಕೋಸ್ಕರ ಕಳೆದ 1 ವಾರದ ಹಿಂದೆ ಇದೇ ನಮ್ಮ ಶರವ್ ದೇವಸ್ಥಾನದ ಬಾಲಭಟ್ಟ ಹಾಲ್ನಲ್ಲಿ ಎಲ್ಲ ಕಲಾವಿದರ ಸಂಘದ ಪ್ರಮುಖರು, ಇಲ್ಲಿ ಧ್ವನಿವರ್ಧಕದವರಿದ್ದಾರೆ, ಆ ಸೌಂಡ್ಸ್ ಆ್ಯಂಡ್ ಲೈಟ್ಸಿನ ಪ್ರಮುಖರು, ಇನ್ನು ಅಲಂಕಾರ ಮಾಡುವಂಥ ಒಂದು ಸಂಘಟನೆ ಇದೆ ಅದರ ಪ್ರಮುಖರು, ಇವತ್ತು ಕೋಲಾರ ನೇಮೋತ್ಸವವನ್ನು ಮಾಡ್ತಿರುವಂಥ ದೈವಾರಾಧಕರಿದ್ದಾರೆ, ಅವರ ಪ್ರಮುಖರನ್ನು ಕರೆದು ಒಂದು ಸಭೆಯನ್ನು ಮಾಡಿ ಆ ಸಭೆಯಲ್ಲಿ ಎಲ್ಲರೂ ಯೋಚನೆ ಮಾಡಿದ್ದು ಇದು ಸರಿ ಇಲ್ಲ. ಇಲ್ಲಿಯ ಜಿಲ್ಲಾಡಳಿತ, ಇಲ್ಲಿಯ ಪೊಲೀಸ್ ಇಲಾಖೆ ಮಾಡುವುದು ಸರಿ ಇಲ್ಲ. ಇಡೀ ಕರ್ನಾಟಕ ರಾಜ್ಯದಲ್ಲಿ ಇಲ್ಲದಂಥ ಕಾನೂನು ಅದು ದಕ್ಷಿಣ ಕನ್ನಡ ಜಿಲ್ಲೆಗೆ ಮಾತ್ರ ಯಾಕೆ ಸೀಮಿತ? 12 ಗಂಟೆ ತನಕ ಬೇರೆ ಜಿಲ್ಲೆಗಳಲ್ಲಿ ಯಕ್ಷಗಾನ ನಾಟಕ ಆಗ್ಬೋದು, ಬೆಳಿಗ್ಗೆ ತನಕ ಇಡೀ ನಮ್ಮ ಬೇರೆ ಬೇರೆ ಕಡೆ ಗಣೇಶೋತ್ಸವದ ಮುಖಾಂತರ ಧ್ವನಿವರ್ಧಕವನ್ನು ಉಪಯೋಗಿಸಿ ಮಾಡಿಕೊಂಡು ಕಾರ್ಯಕ್ರಮವನ್ನು ಮಾಡಬಹುದು. ಇವತ್ತು ನಮ್ಮ ಬೆಂಗಳೂರಿನ ರಾಜಧಾನಿ ಬೆಂಗಳೂರಿನಲ್ಲಿ ಎಷ್ಟು ಹೊತ್ತಿಗೆ ಬೇಕಾದರೂ ಮೈಕನ್ನು ಇಡ್ಬೋದು, ಯಾವ ರೀತಿ ಬೇಕಾದರೂ ಇಡ್ಬೋದು. ಅಲ್ಲಿ ಎಲ್ಲ ಇಲ್ಲದಂಥ ಕಾನೂನು ದಕ್ಷಿಣ ಕನ್ನಡ ಜಿಲ್ಲೆಗೆ ಯಾಕೆ ಮಾತ್ರ ಎಂಬುದನ್ನು ನಾವು ಪ್ರಶ್ನೆ ಮಾಡಬೇಕು. ಅಷ್ಟು ಮಾತ್ರ ಅಲ್ಲ, ನಮ್ಮ ಈ ಎಲ್ಲ ಸಮಸ್ಯೆಗಳಿಗೆ ಪರಿಹಾರ ಸಿಗಬೇಕೆಂಬ ಕಾರಣಕ್ಕೋಸ್ಕರ ನಾವು ಆ ಸಭೆಯಲ್ಲಿ ಸೇರಿಕೊಂಡು ಸಂಘದ ಹಿರಿಯರಿದ್ದು ಅಲ್ಲಿ ಒಂದು ಈ ರೀತಿಯ ಧಾರ್ಮಿಕ ಸಾಂಸ್ಕೃತಿಕ ವೈಭವವನ್ನು ಉಳಿಸುವಂತಹ ಒಂದು ಸಮಿತಿಯನ್ನು ಮಾಡಿಕೊಂಡು ಒಂದು ಜನಾಗ್ರಹ ಸಭೆಯನ್ನು ಮಾಡಬೇಕೆಂಬ ಹಿನ್ನೆಲೆಯಲ್ಲಿ ನಾವೆಲ್ಲರೂ ಇವತ್ತು ಸೇರಿದ್ದೀವಿ ಬಂಧುಗಳೇ. ಅದಕ್ಕೋಸ್ಕರ ಈ ಜನಾಗ್ರಹದ ಸಭೆಯ ಮುಖಾಂತರ ನಮ್ಗೆ ಗೊತ್ತಿಲ್ಲ ಕಾನೂನು ಯಾವ ರೀತಿ ಇದೆ, ಅದು ನೀವು ಯೋಚನೆ ಮಾಡಿ. ಆದರೆ ನಮ್ಮ ತುಳುನಾಡಿನಲ್ಲಿ ನಡೆಯುತ್ತಿರುವಂತಹ ಈ ಧಾರ್ಮಿಕ ಸಾಂಸ್ಕೃತಿಕ ಕಾರ್ಯಕ್ರಮಗಳಿಗೆ ಯಾವುದೇ ತೊಂದರೆ ಆಗಬಾರದು. ಮೊದಲು ಹೇಗೆ ನಡೀತಾ ಇತ್ತು ಅದೇ ರೀತಿ ನಮ್ಮ ಈ ಕಾರ್ಯಕ್ರಮಗಳು ನಡೆಯಬೇಕೆಂಬಂತಹ ಉದ್ದೇಶದಿಂದ ಇವತ್ತು ನಾವು ಜನಾಗ್ರಹ ಸಭೆಯನ್ನು ಕರೆದಿದ್ದೀವಿ. ಈ ಜನಾಗ್ರಹ ಸಭೆಯಲ್ಲಿ ಎಲ್ಲರೂ ಮಾತಾಡಲಿಕ್ಕಿದ್ದಾರೆ. ನಾವು ಜನಪ್ರತಿನಿಧಿಗಳಿದ್ದಾರೆ ದಕ್ಷಿಣ ಕನ್ನಡ ಜಿಲ್ಲೆಯ, ಅವರಿಗೂ ಕೂಡ ಒಂದು ಮನವಿಯನ್ನು ಸಲ್ಲಿಸಲಿಕ್ಕಿದ್ದೀವಿ. ಆ ಮನವಿಯನ್ನು ಸಲ್ಲಿಸುವುದರ ಮುಖಾಂತರ ಅವರು ಸರ್ಕಾರಕ್ಕೆ ಒತ್ತಡವನ್ನು ತರಬೇಕು, ಸರ್ಕಾರಕ್ಕೆ ಆಗ್ರಹವನ್ನು ಮಾಡಬೇಕು. ಅವರ ಮುಖಾಂತರ ನಮ್ಮ ಭಾಗದಲ್ಲಿ ನಡೆಯುವಂತಹ ಎಲ್ಲ ಧಾರ್ಮಿಕ ಸಾಂಸ್ಕೃತಿಕ ಕಾರ್ಯಕ್ರಮಗಳಾದಂತಹ ಯಕ್ಷಗಾನ, ನಾಟಕ, ಕೋಲ, ನೇಮೋತ್ಸವ, ಜಾತ್ರೆ ಇರ್ಬೋದು, ಮುಂದೆ ಬರುವಂತಹ ಕಂಬಳಗಳಿರ್ಬೋದು, ಇದೆಲ್ಲವೂ ಹಿಂದೆ ಹೇಗೆ ನಡೆಯುತ್ತಾ ಇತ್ತು ಅದೇ ರೀತಿ ನಡೆಯಬೇಕೆಂಬಂಥ ಉದ್ದೇಶದಿಂದ ನಾವೆಂದು ಇವತ್ತು ಸೇರಿದ್ದೀವಿ. ನಾನೊಬ್ಬ ವಿಶ್ವ ಹಿಂದೂ ಪರಿಷತ್ನ ಪ್ರಮುಖನಾಗಿ ನಾನು ಮಾನ್ಯ ದಕ್ಷಿಣ ಕನ್ನಡ ಜಿಲ್ಲೆಯ ಪೊಲೀಸ್ ಅಧಿಕಾರಿಗಳು, ಮಂಗಳೂರಿನ ನಗರದ ಪೊಲೀಸ್ ಕಮಿಷನರ್ ಅವರಿಗೆ ನಾನು ಆಗ್ರಹವನ್ನು ಮಾಡ್ತಾ ಇದ್ದೇನೆ. ಬಹಳ ಸಂತೋಷ ಇದೆ, ನಿಮ್ಮ ಮೇಲೆ ಗೌರವ ಇದೆ. ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಕೋಮು ಸಂಘರ್ಷ ನಡೆಯುತ್ತಾ ಇದೆ, ಗಲಾಟೆಗಳು ನಡೆಯುತ್ತಾ ಇದೆ ಎಂಬ ಕಾರಣಕ್ಕೋಸ್ಕರ ನಿಮ್ಮನ್ನು ಇಲ್ಲಿ ಹಾಕಿದ್ರು ಅಂತೇಳಿ ಸರ್ಕಾರ ಹೇಳ್ತಾ ಇದೆ. ಅದರ ನಡುವೆ ಯಾವುದೇ ಗಲಾಟೆ ಆಗಬಾರ್ದು ಅಂತೇಳಿ ಸ್ಪೆಷಲ್ ಟಾಸ್ಕ್ ಫೋರ್ಸ್ ಅನ್ನು ನೀವು ರಚನೆ ಮಾಡಿದ್ರಿ, ಇದನ್ನು ನಾವು ಸ್ವಾಗತ ಮಾಡ್ತೀವಿ. ಈ ಭಾಗದಲ್ಲಿ ವಿಪರೀತವಾದಂತಹ ಡ್ರಗ್ಸ್ ದಂಧೆ ನಡೀತಾ ಇದೆ. ಆ ಡ್ರಗ್ಸ್ ದಂಧೆಯನ್ನು ಕಡಿವಾಣಲು ನೀವು ಬಹಳ ಪ್ರಯತ್ನ ಪಡ್ತಾ ಇದ್ದೀರಾ. ಅದಕ್ಕೋಸ್ಕರ ನಿಮ್ಮನ್ನು ನಾವು ಅಭಿನಂದಿಸ್ತೀವಿ. ಇಲ್ಲಿದ್ದಂತಹ ಸ್ಯಾಂಡ್ ಮಾಫಿಯಾ, ಮಟ್ಟ ದಂಧೆ ಅಥವಾ ಮಸಾಜ್ ಪಾರ್ಲರ್ ದಂಧೆ ಅಥವಾ ಅನೈತಿಕ ಚಟುವಟಿಕೆಗಳು ಏನಾಗ್ತಾ ಇದೆ ಇದನ್ನು ನಿಲ್ಲಿಸುವಲ್ಲಿ ಒಂದು ಪಾತ್ರ ಇವತ್ತು ದೊಡ್ಡದಿದೆ. ಅದನ್ನು ನಾವು ಸ್ವಾಗತಿಸ್ತೀವಿ. ಆದರೆ ನೀವು ಇಲ್ಲಿ ಸೌಹಾರ್ದತೆ ಬರಬೇಕು, ಶಾಂತಿ ಸುವ್ಯವಸ್ಥೆ ಕಾಪಾಡಬೇಕು ಎಂಬ ಕಾರಣಕ್ಕೋಸ್ಕರ ನಮ್ಮ ಧಾರ್ಮಿಕ ಸಾಂಸ್ಕೃತಿಕ ಕಾರ್ಯಕ್ರಮಗಳಿಗೆ ನೀವು ಸಮಯದ ನೆಪದಲ್ಲಿ, ಧ್ವನಿವರ್ಧಕದ ನೆಪದಲ್ಲಿ ಸರಿ ಮಾಡುವುದು ಸರಿಯಲ್ಲ. ನಾನು ಹೇಳಿಕೆ ಇಚ್ಛೆ ಪಡ್ತೀನಿ, ಒಂದು ಜಿಲ್ಲೆಯಲ್ಲಿ ಸೌಹಾರ್ದತೆ ಬರಬೇಕಾದ್ರೆ ಅಥವಾ ಇಲ್ಲಿ ಶಾಂತಿ ನೆಲೆಸಬೇಕಾದ್ರೆ ಪೊಲೀಸರು ನೀವು ಕಾನೂನು ತಂದಿರ್ಬೋದು ಅಥವಾ ನಿಮ್ಮ ನಿಯಮಗಳನ್ನು ಪಾಲನೆ
ಜಿಲ್ಲೆಯಲ್ಲಿ ಶಾಂತಿ ನೆಲೆಸ್ತಾ ಇದೆ. ಇದು ನೀನು ನೆನಪಿಟ್ಕೊಳ್ಬೇಕು. ಕೇವಲ ಒಂದೇ ಕಡೆಯಿಂದ ಬಂದರೆ ಶಾಂತಿ ನೆಲೆಸಲ್ಲ. ಯಾಕೆ ಇವತ್ತು ಇಡೀ ಕರ್ನಾಟಕದಲ್ಲಿ ಇದು ಆಗ್ತಾ ಇಲ್ಲ? ನಿನ್ನೆ ಮದ್ದೂರಲ್ಲಿ ಆಯ್ತಲ್ವ, ಗಣೇಶೋತ್ಸವ ಮೆರವಣಿಗೆಯಲ್ಲಿ ತೊಂದರೆ ಕೊಟ್ಟರಲ್ವಾ? ಅದೇ ಕಾನೂನು ನಿಯಮ ನೀವು ಅಲ್ಲಿ ಇತ್ತು ಅಥವಾ ಸಾಗರದಲ್ಲಿ ಗಣೇಶೋತ್ಸವದಲ್ಲಿ ಇರಲಿಲ್ವಾ? ಅಥವಾ ಬೇರೆ ಕಡೆ ಇರಲಿಲ್ವಾ? ಯಾಕೆ ಜನ ಅದಕ್ಕೆ ಉತ್ತರವನ್ನು ಕೊಡ್ತಾ ಇದ್ದಾರೆ, ವಿರೋಧವನ್ನು ಕೊಡ್ತಾ ಇದ್ದಾರೆ? ಆದ್ರೆ ಇವತ್ತು ನಾವು ಸಹಿಸ್ತಾ ಇದ್ದೀವಿ. ಯಾಕೆ ಅಂತ ಕೇಳಿದ್ರೆ ನಮಗೆ ಕೂಡ ಆಶೆ ಇದೆ, ಈ ಭಾಗದಲ್ಲಿ ಕೂಡ ಶಾಂತಿ ಸುವ್ಯವಸ್ಥೆ ಬರಬೇಕು. ಅದಕ್ಕೋಸ್ಕರ ನಾನು ವಿನಂತಿ ಮಾಡ್ತಾ ಇದ್ದೇನೆ ಪೊಲೀಸ್ ಇಲಾಖೆಗೆ, ದಯವಿಟ್ಟು ನೀವೇನು ಯೋಚನೆ ಮಾಡ್ತಾ ಇದ್ದೀರಿ ಅದಕ್ಕೆ ಪೂರ್ತಿಯಾದಂಥ ಸಹಕಾರ ನಾನು ವಿಶ್ವ ಹಿಂದೂ ಪರಿಷತ್ನ ಪ್ರಮುಖರಾಗಿ ನಮ್ಮ ಸಂಘಟನೆ ನಿಮ್ಮ ಜೊತೆ ಇದೆ, ದಕ್ಷಿಣ ಕನ್ನಡ ಜಿಲ್ಲೆಯ ಜನತೆ ನಿಮ್ಮ ಜೊತೆ ಇದ್ದಾರೆ. ಆದರೆ ದಯವಿಟ್ಟು ನಿಮ್ಮ ಕಾನೂನು ಸುವ್ಯವಸ್ಥೆ ಹೆಸರಿನಲ್ಲಿ ನಮ್ಮ ಕಾರ್ಯಕ್ರಮಗಳಿಗೆ, ಧಾರ್ಮಿಕ ಸಾಂಸ್ಕೃತಿಕ ಕಾರ್ಯಕ್ರಮಗಳಿಗೆ ದಯವಿಟ್ಟು ತೊಂದರೆ ಕೊಡಬೇಡಿ. ನೀವು ನಮ್ಮ ಜೊತೆ ಇರಿ, ನಾವು ನಿಮ್ಮ ಜೊತೆ ಇರೋಣ, ಎಲ್ಲರೂ ಒಟ್ಟಿಗೆ ಸೇರಿ ನಾವು ಇಲ್ಲಿಯ ಶಾಂತಿಯನ್ನು ಕಾಪಾಡೋಣ ಎಂಬಂತ ಹೇಳಿಕೆಯನ್ನು ನಾನು ಇಲ್ಲಿಯ ಕಾರ್ಯಕ್ರಮದ ಮುಖಾಂತರ ಹೇಳುತ್ತಾ ಬಹಳ ಸಂತೋಷ ಆಗ್ತಾ ಇದೆ. ಯಾವಾಗಲೂ ಈ ರೀತಿಯ ಧಾರ್ಮಿಕ ಸಾಂಸ್ಕೃತಿಕ ಕಾರ್ಯಕ್ರಮಗಳಿಗೆ ತೊಂದರೆ ಆದಂಥ ಸಂದರ್ಭದಲ್ಲಿ ವಿಶ್ವ ಹಿಂದೂ ಪರಿಷತ್ತು, ಬಜರಂಗ ದಳ ಅಥವಾ ಹಿಂದೂ ಸಂಘಟನೆಗಳು ರಸ್ತೆಗೆ ಇಳಿಬೇಕು. ಆದರೆ ಇವತ್ತು ಸಂತೋಷನವುದು, ಆಶ್ಚರ್ಯನು ಕೇವಲ ವಿಶ್ವ ಹಿಂದೂ ಪರಿಷತ್, ಹಿಂದೂ ಸಂಘಟನೆ ಮಾತ್ರ ಅಲ್ಲ, ನಮ್ಮ ಈ ಕಲೆ ಸಂಸ್ಕೃತಿಯನ್ನು ಉಳಿಸಲಿಕ್ಕೋಸ್ಕರ ದಕ್ಷಿಣ ಕನ್ನಡ ಜಿಲ್ಲೆಯ ಯಕ್ಷಗಾನ, ನಾಟಕ ರಂಗ ಮತ್ತು ಬೇರೆ ಬೇರೆ ಸಂಸ್ಥೆಗಳ ಎಲ್ಲ ಕಲಾವಿದರು, ಕಾರ್ಮಿಕರು ನೀವು ಬಂದಿದ್ದೀರಲ್ವಾ, ನಾನು ಮೊದಲನೇದಾಗಿ ನಿಮಗೆ ಎಲ್ಲರಿಗೂ ನಾನು ಅಭಿನಂದನೆಯನ್ನು ಸಲ್ಲಿಸ್ತಾ ಇದ್ದೀನಿ. ನಮ್ಮ ಈ ಸಮಿತಿ ಕೇವಲ ಈ ಕಾರ್ಯಕ್ರಮಕ್ಕೆ ಮಾತ್ರ ಸೀಮಿತ ಆಗದೆ ಮುಂದಿನ ದಿವಸಗಳಲ್ಲಿ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ನಡೆಯುವಂತಹ ಎಲ್ಲ ಧಾರ್ಮಿಕ ಸಾಂಸ್ಕೃತಿಕ ಕಾರ್ಯಕ್ರಮಗಳಿಗೆ ತೊಂದರೆಯಾದಂತಹ ಸಂದರ್ಭದಲ್ಲಿ ನಾವೆಲ್ಲರೂ ಒಟ್ಟು ಸೇರಿ ಇದೇ ರೀತಿ ಇದನ್ನು ವಿರೋಧ ಮಾಡೋಣ. ನಮ್ಮ ಧಾರ್ಮಿಕ ತುಳು ಕಾರ್ಯಕ್ರಮ, ಸಾಂಸ್ಕೃತಿಕ ಕಾರ್ಯಕ್ರಮ, ಧಾರ್ಮಿಕ ಕಾರ್ಯಕ್ರಮಗಳಿಗೆ ಅನ್ಯಾಯ ಆದಂತಹ ಸಂದರ್ಭದಲ್ಲಿ ನಾವೆಲ್ಲರೂ ಒಟ್ಟಿಗೆ ಸೇರಿ ನಾವು ರಸ್ತೆಗೆ ಇಳಿಯೋಣ ಎಂಬಂತ ಮಾತನ್ನು ತಮ್ಮೆಲ್ಲರ ಹತ್ರ ವಿನಂತಿಯನ್ನು ಮಾಡುತ್ತಾ ನನಗೆ ಮಾತನಾಡಲು ಅವಕಾಶ ಕೊಟ್ಟದಕ್ಕೆ ವಂದಿಸುತ್ತಾ ನನ್ನ ಮಾತನ್ನು ಮುಗಿಸ್ತೀನಿ. ಜಯ ಶ್ರೀರಾಮ್. ಶಾಸಕರು ಆಗಿರ್ತಕ್ಕಂತಹ ಭಾಗೀರಥಿ ಮುರಳಿ ನಮ್ಮ ಜೊತೆಗೆ ಉಪಸ್ಥಿತಿಯಾಗಿದ್ದಾರೆ. ಅವರಿಗೆ ಕೂಡ ಅತ್ಯಂತ ಪ್ರೀತಿಯ ಸ್ವಾಗತವನ್ನು ಬಯಸ್ತಾ ಇದ್ದೇವೆ. ಶ್ರೀಯುತ ರಾಜ್ ಗೋಪಾಲ್ ರೈ ಅವರು ಕೂಡ ನಮ್ಮ ಜೊತೆಗೆ ಉಪಸ್ಥಿತಿಯಾಗಿದ್ದಾರೆ. ಅವರಿಗೆ ಕೂಡ ಅತ್ಯಂತ ಗೌರವದ ಸ್ವಾಗತ. ಮುಂದಕ್ಕೆ ವೇದಿಕೆಯಲ್ಲಿ ಉಪಸ್ಥಿತಿಯಾಗಿರ್ತಕ್ಕಂತಹ ವಿಶ್ವಸ್ತರು ಸಿದ್ಧಿವಿನಾಯಕ ಪ್ರತಿಷ್ಠಾನ ರಿಜಿಸ್ಟರ್ಡ್ ಮನ್ಸ್ ಹಾಸ್ಟೆಲ್ ಇದರ ಡಾಕ್ಟರ್ ನಮ್ಮ ಸಮಾಜ ಬಾಂಧವರಿಗೆ ಇನ್ನೊಂದು ಆಲೋಚನೆ ಮಲ್ಪನಂಚಿನ ಕಾರ್ಯಕ್ರಮಗಳು ನಮ್ಮ ಊರ ಸೇರ್ತ ನಮ್ಮ ಧಾರ್ಮಿಕ ಆಚರಣೆಗಳಿಗೆ ತಡೆ ಹಾಕಿನಂಚಿನ ಕೆಲವು ಕಾನೂನು ಪಂಪಿನಂಚಿನ ಇದ್ದೇನೆ ಶರಣಣ್ಣ ಪಂಡಿತ್. ನಮ್ಮ ತುಳುನಾಡು ಭಾರಿ ವಿಶಿಷ್ಟವಾದ ಒಂದು ಜಾಗ. ಮೂಲ ನಮ್ಮ ಕೋಲ, ನೇಮ ಆದಿಪ್ಪು, ಆಟ ಆದಿಪ್ಪು ಪೂರ ಕತ್ತಲಿನ ಪಕ್ಕನೆ ಶುರು ಆಗಿದೆ. ಇದನ್ನ ಪಂಡಿಲಕ್ಕೆ ಜನಸಂಖ್ಯೆ ಜಾಸ್ತಿ ಅವನು ಕೊಯ್ಲಿಕ್ಕೆ ನಮ್ಮ ಈ ಧಾರ್ಮಿಕ ಚೌಕಟ್ಟು ಆ ರೀತಿಯಲ್ಲಿ ನಮ್ಮ ಜನಗಳೇನು ಒಟ್ಟಿಗೆ ಪಾಡೋಲಿ ಪಂಪಿನಂಚಿನ ಒಂದು ಉದ್ದೇಶದ ಪ್ರಾಯಶಃ ನಾಟಕದ ಗುರು ಪೂರನೆಗೆ ಭಾಗಿಯಾಗ್ತದೆ. ಇನ್ನು ಕೆಲವಾರು ಡೈರೆಕ್ಟ್ ಮಲ್ಕದಿನಂಚಿನ ನಾಟಕಗಳು ನಮಗೆ ಕತೆ ಓದಿನ ಹಿಡಿದು ಜಾಸ್ತಿ ನಮ್ಮ ದೈವದ ವಿಷಯದ ದೇವರ ವಿಷಯದ ನಮಗೆ ಅಕಲು ಮಾಹಿತಿ ಕೊಡ್ತೇವೆ. ನಮಗೆ ಇನ್ನು ಒಂದು ದಿನಂಚಿನ ಸ್ಥಿತಿ ನಮ್ಮ ಖಾಲಿ ಒಂದು ಧ್ವನಿವರ್ಧಕದ ವಿಚಾರ ಮಸ್ತಾರ ನಮಗೆ ಸಮಸ್ಯೆಯಲ್ಲಿ ಬರೋದು. ನಮ್ಮ ಜಿಲ್ಲೆಯಲ್ಲಿ ಪ್ರತ್ಯೇಕ ಮಕ್ಕದ ದಾಯಿ ನಮ್ಮಿಂದ ಒಂದು ವ್ಯವಸ್ಥೆ ಆಗುವುದು ಪಂಪಿನಂಚಿನ ಇತ್ತೆ ಮುರಳಿಯನ ಮತ್ತೂತ ಮ್ಯಾಂಗ್ಳೂರಲ್ಲಿ ಸೇಫೆಸ್ಟ್ ಡಿಸ್ಟ್ರಿಕ್ಟ್ ಡಿಗೆ ಪಡೆದು ಡಿಕ್ಲೇರ್ ಆಗ್ತದೆ. ಅವಾಗ ನಮ್ಮ ಅಧಿಕಾರಿಗಳಿಗೆ ಹೋಯ್ತು ಕೊಡುಗೆ ಖಾಲಿ ಧ್ವನಿವರ್ಧಕದವರ ನಮ್ಮ ಗಲಾಟೆ ಮಾಡಲು ಸಾಧ್ಯ ಉಂಟ ಇಜ್ಜಿ ಅಪ್ಪಣ್ಣ ನಮ್ಮ ಒಂದು ಬುದ್ಧಿವಂತರ ನಾಡು ಪಂಪಿನಂಚಿನ ನಮ್ಮ ಊರಿಗೂ ಪುಗರ್ತೆ ಉಂಟು. ನಮಗೆ ಗೊತ್ತುಂಡು ಆ ರೀತಿ ನಮ್ಮ ದುಮುಪೋಡು ಪಂಪಿನಂಚಿನ ವಿವೇಚನ ಮಾಡುವುದು ಅಂಚಾದ ಈ ನಮ್ಮನೆ ಹೇರಿಕೆ ಸರಿ ಆಗ್ತದೆ ಪಂಪಿನಂಚಿನ ಏನೊಂಜಿ ಅಭಿಪ್ರಾಯ ಕೊಡೊಂಜಿ ಮೂಲ ನಮಗೆ ಆಲೋಚನೆ ಮಾಡ್ಕೊಡಿ. ಇದು ಸೌಂಡ್ ಪೊಲ್ಯೂಷನ್ ವಿಷಯ ಬರ್ಕೊಂಡಾಂಡ ನಮ್ಮ ಖಂಡಿತವಾದ ಆಲೋಚನೆ ಮಾಡ್ಬೋದು, ನಮ್ಮ ಸಮಾಜ ಆದ ಆಲೋಚನೆ ಮಾಡ್ಬೋದು. ಇನ್ನು ಒಮ್ಮೆ ರೀತಿಯ
ಐತ ಎನ್ವೈರನ್ಮೆಂಟಲ್ ಕ್ರೈಸಿಸ್ ನಮ್ಮದಾದ ಪಂಪ ನಮ್ಮ ಪರಿಸರ ಕಾಪಿನಂಚಿನ ಒವೇ ರೀತಿಯ ಸಮಸ್ಯೆಗಳು ಐತೆ ವಿಷಯ ಖಂಡಿತವಾದ ನಾವು ಆಲೋಚನೆ ಮಾಡ್ಕೊಂಡು ಅವು ಹಿಂದೂ ಸಮಾಜ ಮಾತ್ರ ಅಥವಾ ಪೂರ ಸಮಾಜದ ಇನಿ ಒಟ್ಟಾದ ನಮ್ಮ ಆಲೋಚನೆ ಮಾಡ್ಕೊಂಡಂಚಿನ ವ್ಯವಸ್ಥೆ ಉಂಟು ಅಂಡ ಈ ಧ್ವನಿವರ್ಧಕ ಪಂಪಿನಂಚಿನ ಒಂದು ವಿಚಾರ ಇದು ಶರಣನೆ ಪಂಡಿಗೆನೆ ನಮಗಿನಿ ಜನಸಂಖ್ಯೆ ಜಾಸ್ತಿ ಆಗಿದೆ. ಕೆಲವರು ಸರ್ತಿ ಈ ಸಾರ್ವಜನಿಕ ಗಣೇಶೋತ್ಸವದ ಒಂಜಿ ಎಲ್ಲಿಯ ಪಾತ್ರ ಎನ್ನೆಲ್ಲ ಇತ್ತಿನೇಗೆ ಮಸ್ತ್ ಸರ್ತಿ ಹಾಕೊಂಡು ಕೆಲವು ಜನ ನಮ್ಮ ಮೆರವಣಿಗೆ ಹೋದಾಗ ನಮ್ಮ ಬೇತೆ ಜನಗಳಿಗೆ ಉಪದ್ರ ಹಾಕೊಂಡ ಪಂಪಿನಂಚಿನ ಮನಸ್ಸಿಗೆ ಕೆಲವು ಸರ್ತಿ ಹಾಕೊಂಡು ಐತೆ ನಮ್ಮ ದಾದಾಂಡದ ಬೇತೆ ವ್ಯವಸ್ಥೆಗೆ ಮಲ್ತೊಂದು ಕೊಡು ನಮ್ಮ ಕೊಲ್ಯಾಬ್ರೇಷನ್ ಕೆಲಸ ಮಲ್ಕೊಂಡು ನಮ್ಮ ಏರಿಯಲ್ಲ ಕಾಣ್ತೇವೆ ಅದನ್ನ ಏರಿಯಲ್ಲ ಗಲಾಟೆ ಮಲ್ಪರೆಗೋಸ್ಕರ ಈ ವಿಷಯ ಮಲ್ಪುನ ಒಂಚಿ ಆಗ್ರಹ ಮಲ್ಕೊಂಡು ನಮ್ಮ ಒಂಜಿ ಡಿಸ್ಕಷನ್ ಮೋಡ್ ಬರೋದು నేను దాయ పన్నట్టు ఏదో సర్తి నమ్మ మల్పున కుడోరియాకి సమస్య ఆపునాదాన పనిపించిన మనస్సు ನಮ್ಮ ಒಂಜಿ ಮನಸ್ಸು ಉಲಾಯ ನಮ್ಮಕ್ಲ ನಮ್ಮ ಕಾನ್ಷಿಯನ್ಸ್ ನಮ್ಮ ಉಲಾಯದ ಒಂಜಿ ಆಂತರಿಕವಾಗಿನ ವಾಯ್ಸ್ ಇದು ಫೀಲ್ ಆಪುನ ಅಪನಗ ಆ ವಿಷಯ ಇದು ಎಂಗಿಲ್ ಗಣೇಶೋತ್ಸವದ ಒಂಜಿ ಚೌಕಟ್ಟು ಸುರುಡ್ದಿಂಚಲ ಒಂಜಿ ಪಟಾಕಿ ಆವಡ್ ಅದನ್ನ ಒಂಜಿ ಧ್ವನಿವರ್ಧಕ ನಮ್ಮ ಭಜನೆಗೆ ಹೋಗಿ ದಯಪಂಡ ಕೆಲವಾರು ವಿಷಯದಲ್ಲಿ ನಮ್ಮ ಸರಿ ಮಾತೊಂದು ಕೂಡ ಪಂಪಿನಂಚಿನೆಲ್ಲ ಮನಸ್ಸು ಬರ್ಕೊಂಡು ಕುಟುಂಬಿ ವಿಷಯದಾದ ಪಂಡ ಏಟ ಕೊಟ್ಟಿದ್ದು ನಿನ್ನ ಕೆಲವರಿಗೆ ಸರಿ ತೋಜದ್ದು ನಮ್ಮ ದೇವರುಗಳಿಗೆ ನೀ ಮಸ್ತ್ ಬಂಗಾರ ಪದ್ದೆ ಮತ್ತು ಪಾಡೋದಿಲ್ಲ ನಮ್ಮ ದಾರಿ ಜಾಗೆದೆತ್ತು ಪಾಡೋಜ ನಮ್ಮ ದೇವಸ್ಥಾನದಲ್ಲಿ ಮಲ್ಲ ಒಂದು ವಿಶಾಲವಾದ ಜಾಗ ಇದ್ದಿಲ್ಲ ಒಂಜಿ ಕೋಡಿ ನಮ್ಮ ನಮ್ಮತ್ತಿಗೆ ಮಂತು ನಿಂತಲೇ ಏರ್ಲ ನಲ್ಲ ಪಟ್ಟೇರೇಜಿ ಏರಿಗ್ಲ ಡೆಸಿಬಲ್ ಲಿಮಿಟ್ಸ್ ತೊಂದರೆ ಕೊಡ್ಪುಜಿ ನೀವು ಪೂರ ನಮ್ಮ ಹಿಂದೂ ಧಾರ್ಮಿಕ ಒಂದು ಚೌಕಟ್ಟಿಗೆ ನಮ್ಮ ಆಲೋಚನೆ ಮಲ್ಕೊಡು ನಮ್ಮ ಸಾಂಸ್ಕೃತಿಕ ವಿಷಯ ಎಲ್ಲ ಅಂಚೆನೆ ನಮ್ಮ ಒಂದು ಜಾಗದ ಒಂದು ಪರಿಧಿ ಜಾಸ್ತಿ ಇತ್ತನ ಈ ಸೌಂಡ್ಸ್ ನಮಗೆ ತೊಂದರೆ ಹಾಕುಜಿ ಒಬ್ಬ ಶಾಂತಿದ ವಿಷಯ ಖಂಡಿತವಾದ ಖಾಲಿ ಮೈಕ್ ಪಾಡ್ನೇಟ್ ತೊಂದರೆ ಹಾಕೊಂಡು ಪಂಪಿನಂಚಿನ ಅವು ಖಂಡಿತವಾದ ತಪ್ಪು ಇನ್ನು ಈತಿ ಹಿರಿಯಾಕಲು ಪೂರ ಉಳ್ಳೇರು ಅದೆಲ್ಲ ಪೂರ ನಿಗಲು ಖಂಡಿತವಾದಗಳು ಬೇತೆ ಬೇತೆ ಆಯಾ ಮಾಡಕಲು ಪಾದೇರಿಯರು ಉಳ್ಳೇರು ಎಲ್ಲೋ ಜೀತೆ ಒಂಜಿ ನಾಣ್ಯದ ರಡ್ಡ್ ಮೋನೆ ಒಪ್ಪುಂಡು ರಡ್ಡ್ ಮೋನೆಲ್ಲ ಮಸ್ತ್ ಅಗತ್ಯ ಕಾನೂನು ಪಂಪಿನಂಚಿನೆಲ್ಲ ಅಗತ್ಯ ಅಂಚನೆ ನಮ್ಮ ಧಾರ್ಮಿಕ ಒಬ್ಬ ಸಾಂಸ್ಕೃತಿಕ ಚೌಕಟ್ಟು ಪಂಪಿನೆಲ್ಲ ಅಗತ್ಯ ನಮ್ಮ ಇನ್ನು ಬುಲೆವಾಡ ಅಂಡ ನಮ್ಮ ಧರ್ಮ ನಮ್ಮ ಸಂಸ್ಕೃತಿ ಬೋಡೆಗೋಡು ಅಂಚ ದಯಮಲ್ತದ ಅಧಿಕಾರಿಗಳ ಒಂಜಿ ವಿನಂತಿ ಧರ್ಮದ ಉಲಾಯಿ ಲೆಕ್ಕದ ಜಾಸ್ತಿ ಕಾನೂನ್ದ ಒಂಜಿ ಹಸ್ತಕ್ಷೇಪ ಕೊಡ್ಚಿ ನಮ್ಮ ಪುರ್ಲುಡು ಮೂಲ ಪೂರ ಬದುಕೊಂದಿಲ್ಲ ನಮ್ಮ ಮಣ್ಣೆ ನಮಕ್ ಕಲ್ಪಾದದು ಇನ್ನು ಪೂರ ದೈವಾರಾಧಕ್ಕೆ ಪೂರ ಮಸ್ತ್ ಜನ ಉಳ್ಳೇರು ದೈವಾರಾಧನೆದ ಚೌಕಟ್ಟೆ ಅವು ಪ್ರತಿ ಒಂಜಿ ನಮ್ಮ ಜಾತಿ ಮತ ಧರ್ಮದ ಬಾಂಧವ್ಯರು ನಮ್ಮ ಒಟ್ಟುದು ಉಳ್ಳೇರು ಅಂಚನೆ ನಮ್ಮ ನನವ್ ದುಂಬುಗ್ಲೆ ತುಳುನಾಡನ್ನು ಪುರ್ಲುಡು ಕೊನೋಕ ಪನ್ನೊಂದೇ ನರಡು ಪಾತ್ರಬಿಟ್ಟು ನಮಸ್ಕಾರ. ಕಟೀಲು ಶ್ರೀ ದುರ್ಗಾ ಪರಮೇಶ್ವರಿ ದೇವಸ್ಥಾನದ ಪ್ರಧಾನ ಅರ್ಚಕರು ವೇದಮೂರ್ತಿ ಬಹಳ ಒಂದು ದೈನ್ಯದ ಪರಿಸ್ಥಿತಿ ಹೇಳ್ಬೋದು ನಮ್ಮದು. ಆ ಪರಿಸ್ಥಿತಿಯಲ್ಲಿ ಈಗ ನಾವು ನಿಂತ್ಕೊಂಡಿದ್ದೇವೆ. ಧ್ವನಿವರ್ಧಕ ಬಳಸಕೂಡದು, 10:30 ಗಂಟೆಯ ಮೇಲೆ ಧಾರ್ಮಿಕ ಕಾರ್ಯಕ್ರಮ ಮಾಡಬಾರ್ದು ಎಂದು ಪ್ರಧಾನ ವಿಶೇಷ. ಶರಣ ಬೊಂಬೆಯವರು ಹೇಳಿ ಮೊದಲು ಆಗ್ತಿರ್ಲಿಲ್ವಾ ಆಟ, ಮೈ ಕೈಲಲ್ಲಿ ಆಗ್ತಿರ್ಲಿಲ್ವಾ ಎನ್ನುವಂತಹ ವಿಷಯ. ಮೊದಲಿನ ಕಾಲದ ಆಹಾರ ಪದ್ಧತಿಯಿಂದ ಪ್ರತಿಯೊಬ್ಬರ ಗಂಟಲು ಮೂಗು ಧ್ವನಿ ಪೆಟ್ಟಿಗೆ ಸರಿಯಾಗಿತ್ತು. ಈಗ ಆಗಲ್ಲ. DC ಆಫೀಸಲ್ಲಿರಲಿ ಅಥವಾ AC ಆಫೀಸಲ್ಲಿರಲಿ, ತಹಶೀಲ್ದಾರ್ ಎಲ್ಲೇ ಆಗಲಿ, ಒಂದು ಸಣ್ಣ 25 ಜನರ ಒಂದು ಮೀಟಿಂಗ್ ಆಗಬೇಕಾದ್ರೆ ಅದರಲ್ಲಿ ಒಂದು ಮೈಕ್ ಇರ್ತದೆ. ಯಾಕೆ 25 ಜನರಿಗೆ ಯಾಕೆ ಮೈಕ್ ಬೇಕು? ಜನರ ಅಗತ್ಯ ಇಲ್ಲ. ಈಗ ನಾನು ನನ್ನಲ್ಲಿ ಹೇಳಿದರೆ ನಾನು 100 ಜನರ ಭಾಷಣ ಮಾಡಿದರೆ ನನಗೆ ಯಾವ ಮೈಕೋ ಬೇಡ. ಶಾಲಾ ಅಧ್ಯಾಪಕರಲ್ಲಿ ಹೇಳಿದರೆ ಒಂದು 70-80 ಜನರ ಪಾಠ ಪ್ರವಚನೆಗೆ ಅವರಿಗೆ ಮೈಕ ಇಲ್ಲದೆ ನಿರಂತರವಾಗಿ ಗಂಟೆಗಟ್ಟಲೆ ಮಾತಾಡ್ತಾರೆ. ಆದರೆ ಅಂತಹ ಸಾಮರ್ಥ್ಯ ಇವತ್ತು ನಮಗುಂಟು. ಆದರೆ ಈಗಿನ ಈ ಆಹಾರ ಪದ್ಧತಿಯಲ್ಲಿ, ಈಗಿನ ಈ ಒಂದಷ್ಟು ಧ್ವನಿ ಮಾಲಿನ್ಯದ ಮಧ್ಯದಲ್ಲಿ ನಮಗೆ ಅಷ್ಟು ಮಾತಾಡಲಿಕ್ಕೆ ಆಗ್ತದ? ಕೊರೋನಾ ಸಮಯದಲ್ಲಿ ನಾವು ಇಡೀ ಈ ಹಾಲಿಗೆ ನಾನೊಬ್ಬ ಮಾತಾಡ್ತಿದ್ದೆ. ಈಗಾಗುವುದಿಲ್ಲ, ಯಾಕಂದರೆ ಧ್ವನಿ ಮಾಲಿನ್ಯ, ಹೊರಗಿನ ಶಬ್ದಗಳು ಒಳಗೆ ತೊಂದರೆ ಕೊಡ್ತದೆ. ಹಾಗಿರುವಾಗ ನಮಗೆ ಮಾತಾಡ
10:30 ಗಂಟೆ ಮೇಲೆ ಧರ್ಮ ಪ್ರಚಾರ ಆಗಕೂಡದು ಅಥವಾ ಯಾವುದೇ ಕಾರ್ಯಕ್ರಮ ಆಗಬಾರ್ದು. ಭಾರತೀಯ ಸಂಸ್ಕೃತಿಯಲ್ಲಿ ಜಾಗರಣೆಗೆ ಅತ್ಯಂತ ಹೆಚ್ಚಿನ ಮಹತ್ವ. ಪ್ರತಿ ಏಕಾದಶಿಗೂ ಜಾಗರಣೆ ಕೂತ್ಕೊಳ್ಬೇಕು, ಸತ್ಸಂಗ ಮಾಡಬೇಕು, ಎಲ್ಲರನ್ನು ಸೇರಿಸಿಕೊಂಡು ಅವರ ಮೂಲಕವಾಗಿ ಭಜನೆ ಇತ್ಯಾದಿಗಳನ್ನು ಮಾಡಬೇಕು. ವಿಶೇಷವಾಗಿ ಏಕಾಹ ಭಜನೆ ಅಂತ ನಮ್ಮಲ್ಲಿ ಆರಂಭ ಆಗುತ್ತೆ. ಇದಕ್ಕೋಸ್ಕರ ರಾತ್ರಿಯ ಹೊತ್ತು ಜಾಗರಣೆಯಲ್ಲಿ ಕುಳಿತುಕೊಳ್ಳುವಂಥದ್ದು ನಮ್ಮ ಸನಾತನ ಸಂಸ್ಕೃತಿ. ನಮ್ಮವರಲ್ಲಿ ಕೋಲ ಇರ್ಬೋದು, ನಾಗಮಂಡಲ ಇರ್ಬೋದು, ಯಕ್ಷಗಾನ ಇರ್ಬೋದು, ಅದೆಲ್ಲ ರಾತ್ರಿಯ ಹೊತ್ತು ಆಗತಕ್ಕದ್ದು. ಈಗ ಯಕ್ಷಗಾನಕ್ಕೂ ತೊಂದರೆ ಆಗಿದೆ. ಕಡೆಯಿಲ್ಲ ಯಕ್ಷಗಾನಕ್ಕೆ ತೊಂದರೆ ಆಗುವಾಗ ನೋಟಿಸ್ ಕೊಡುವ ಯಾರು ಬರಲಿಲ್ಲ, ನನಗೆ ಬೇಸರ ಬರ್ತದೆ. ಹಾಗಾಗಕೂಡದು. ಅದರಿಂದ ನಾನು ಬಂದಿದ್ದೇನೆ. ಯಾಕೆಂದರೆ ಕಟೀಲಿನ ಹಾಗೆ ಅಲ್ಲ, ಎಲ್ಲ ಕ್ಷೇತ್ರಗಳಿಗೂ ಒಂದೊಂದು ರೀತಿಯಲ್ಲಿ ಮೊದಲೆಲ್ಲ ಕೊಡೋದು ಒಬ್ಬನಿಗೆ ಅಟ್ಯಾಕ್ ಮಾಡೋದು, ಒಬ್ಬನ ಆಕ್ರಮಣ ಮಾಡುವಾಗ ಯಾರು ಮಾತಾಡೋದಿಲ್ಲ, ಒಬ್ಬೊಬ್ಬನಿಗೆ ಆಕ್ರಮಣ ಮಾಡ್ತಾ ಮಾಡ್ತಾ ಮತ್ತೆ ಎಲ್ಲರಿಗೆ. ಈ ವರ್ಷ ಆಗಲ್ಲ, ಎಲ್ಲರಿಗೂ ಒಟ್ಟಿಗಾಗಿ ಮಾಡಿದರೆ ಹಾಗೆ ನಾವೆಲ್ಲ ಒಟ್ಟು ಸೇರಿದ್ದೇವೆ. ಎಷ್ಟು ಕೆಟ್ಟ ಪರಿಸ್ಥಿತಿಯಲ್ಲಿ ಹೇಳಿದ್ರೆ ಕೊರೋನಾ ಸಮಯದಲ್ಲಿ ದೇವಸ್ಥಾನಗಳೆಲ್ಲ ಬೀಗ ಹಾಕಿದಾಗೆ ಪೂಜೆ ಮಾತ್ರ ಮಾಡಬೇಕಂತಿತ್ತು. ಆಗ ಬಾರ್ ಆ್ಯಂಡ್ ರೆಸ್ಟೋರೆಂಟ್ ಓಪನ್ ಇತ್ತು, ನಾವು ಯಾರು ಮಾತಾಡಲಿಲ್ಲ. ಈಗ ಹಾಗಾಗಲಿಲ್ಲ, ಸಂತೋಷ ಮಾಡಬೇಕು. ನಮ್ಮಲ್ಲಿ ಆಗುವಂಥದ್ದು ಕಾರ್ಯಕ್ರಮಗಳು, ಕಲಾ ಕಾರ್ಯಕ್ರಮಗಳು ಅಂತ ಹೇಳ್ತೇವೆ ನಾವು. ಧಾರ್ಮಿಕ ಕಾರ್ಯಕ್ರಮ ಮಾಡಬೇಕಂದ್ರೆ ಕಲಾ ಕಾರ್ಯಕ್ರಮ. ಕಲಾ ಕಾರ್ಯಕ್ರಮದ ಅರ್ಥ ಏನು? ಎಲ್ಲರಿಗೂ ಸಾಮಾನ್ಯವಾಗಿ ಒಂದು ಶಬ್ದ ರೂಢಿಗೆ ಬಂದರೆ ಆ ರೂಢ ಶಬ್ದ ಮಾತ್ರ ನಮ್ಮಲ್ಲಿ ಉಳಿತದೆ. ಇನ್ನು ಬೇರೆ ಅರ್ಥ ಬರುವುದಿಲ್ಲ. ಪರಂಪರೆ ಅಂತ ನಾವು ಹೇಳ್ತೇವೆ. ಪರಂ ಹೇಳಿದರೆ ಲಕ್ಷ್ಮಿ, ಬ್ರಹ್ಮ ವಸ್ತು, ಪರ ಹೇಳಿದರೆ ಲಕ್ಷ್ಮಿ ಅಥವಾ ಪಾರ್ವತಿ ಎನ್ನುವಂತಹ ಕಲ್ಪನೆಯಲ್ಲಿ ಪರಂಪರ ಅಂತ ಹೆಸರಿಟ್ಟದ್ದು ಹಿಂದಿನವರು. ಹಾಗೆಯೇ ಕಲಾ ಎನ್ನುವಂತಹ ಹೆಸರಿಟ್ಟದ್ದು ಅದಕ್ಕೋಸ್ಕರವೇ. ಕ ಹೇಳಿದರೆ ಭಗವಂತ, ಕಂ ಲಾತಿ ಇತಿ ಕಲಾ, ಭಗವಂತನನ್ನು ತರುವಂಥದ್ದಾದ್ರೆ ಇದಕ್ಕೆ ಕಲೆ ಅಂತ ಹೆಸರು. ನಾವು ಹೇಳ್ತೇವೆ, ನಾವು ಇನಿ ನಮ್ಮ ದೇವರಿಗೆ ಬ್ರಹ್ಮ ಕಲಶ ಅಂತ ಹೇಳ್ತೇವೆ. ದೊಡ್ಡ ಕಲಶ ಅಂತ ಏನು ಕಲಶ ಹೇಳಿದರೆ ಏನರ್ಥ? ಕ ಹೇಳಿದರೆ ನಾನು ಆಗಲೇ ಹೇಳಿದಾಗೆ ಭಗವಂತ, ಅದನ್ನು ತರುವಂಥದ್ದು ಕಲಾ. ಅಂತಹ ಭಗವಂತನನ್ನು ತರುವಂತಹ ಪರಿಕರಗಳು ಈ ನೀರಿನಲ್ಲಿ ಮಂತ್ರಯುಕ್ತವಾಗಿ ಮಲಗಿರುವುದರಿಂದ ಕಲಾಹ ಅಸ್ಮಿನ್ ಶೇರತೆ ಇತಿ ಕಲಶ. ಭಗವಂತನನ್ನು ತರುವಂತಹ ಪರಿಕರಗಳು ಅದರಲ್ಲಿ ಮಲಗಿದೆ, ಅದಕ್ಕೆ ಕಲಶ. ಆ ಶಬ್ದ ಬಂದದ್ದು ಅದಕ್ಕೋಸ್ಕರ. ಭಗವಂತನನ್ನು ತರುವ ಪರಿಕರಗಳಿಂದ ದೇವರಿಗೆ ಅಭಿಷೇಕ ಆದರೆ ಭಗವಂತನ ಕಲೆಗಳು ಅಲ್ಲಿ ತುಂಬುತ್ತದೆ, ಆಗ ನಮಗೆ ಅನುಗ್ರಹ ಆಗ್ತದೆ ಅಂತ. ಕಲಾ ಹೇಳಿದ್ರೆ ಹಾಗೆ ಅರ್ಥ. ಭಗವಂತನನ್ನು ಕಾಣಿಸುವಂತಹ ಒಂದು ವಸ್ತುಗಳು. ಅದು ನೇರವಾಗಿ ಭಗವಂತನ ಹೆಸರು ಹೇಳದೇ ಇರ್ಬೋದು, ನಾಟಕಗಳಲ್ಲೆಲ್ಲ ಹೇಳುವುದಿಲ್ಲ, ನೇರವಾಗಿ ಹೆಸರು ಹೇಳುವುದಿಲ್ಲ. ಆದರೆ ಅಲ್ಲಿ ತತ್ವ ನೇರವಾಗಿ ಹೆಸರು ಹೇಳಬೇಕು ಅಂತಿಲ್ಲ. ಹಿಂದಿನವರು ಹೇಳುವಾಗ ಹೇಳಿದ್ದಾರೆ, ಕಾವ್ಯಸ್ಯ ಪ್ರಯೋಜನ ಹಿ ರಾಮಾದಿವತ್ ರಾಜಕುಮಾರಾಣಾಂ ವಿನೇಯಾನಾಂ ರಾಮಾದಿವತ್ ಪ್ರವರ್ತಿತವ್ಯಂ ನ ರಾವಣಾದಿವತ್ ಇತ್ಯಾದಿ ಪ್ರತ್ಯಾಗತ್ಯ ಪ್ರವೃತ್ತಿ ನಿವೃತ್ತ್ಯುಪದೇಶ. ಕಾವ್ಯಕ್ಕೆ ಏನು ಪ್ರಯೋಜನ, ಕಾವ್ಯ ಮಾಡಿದ್ರೆ ಏನು ಪ್ರಯೋಜನ ಅಂತ ಹೇಳುವಾಗ ಹೇಳುದು. ಎಲ್ಲರೂ ಶಾಸ್ತ್ರ ಓದುವುದಿಲ್ಲ. ಶಾಸ್ತ್ರ ಓದುದವರು ಅಥವಾ ಕೆಲವರಿಗೆ ಜೋರಾಗಿ ಹೇಳಲಿಕ್ಕೆ ಆಗುದಿಲ್ಲ. ಯಾಕಂದರೆ ರಾಜರು ಏನಾದರೂ ಗಟ್ಟಿಯಲ್ಲಿ ಹೇಳಿ ಪಟ್ಟುಕೊಟ್ರೆ ಅಥವಾ ಮರಣದಂಡನೆ ಕೊಟ್ಟರೆ ಅಂತ ಹೆದರಿಕೆ ಅಂತಹ ಅವರಿಗಿದ್ರೆ ಅಂಥವರಿಗೆ ಅವರಿಗೆಲ್ಲ ಸುಲಭವಾಗಿ ರಾಮನ ಹಾಗೆ ವ್ಯವಹರಿಸಬೇಕು, ರಾವಣ ಹಾಗೆ ವ್ಯವಹರಿಸಬೇಡಿ ಇತ್ಯಾದಿ ಕೃತ್ಯ ಮತ್ತು ಅಕೃತ್ಯ ಇದರ ಬಗ್ಗೆ ಹೇಳಿಕೊಟ್ಟು ಕೃತ್ಯಗಳ ಬಗ್ಗೆ ಪ್ರವೃತ್ತಿ, ಅಕೃತ್ಯಗಳ ಬಗ್ಗೆ ನಿವೃತ್ತಿ, ಇದನ್ನು ಹೇಳುವುದೇ ಇದರ ಪ್ರಧಾನ ಉದ್ದೇಶ. ಅಂತಹ ಉದ್ದೇಶದಲ್ಲಿ ನಮ್ಮದ್ದಾದಂತಹ ಕರಾವಳಿ ದಕ್ಷಿಣ ಕನ್ನಡ ಎನ್ನುವಂಥದ್ದು ಅತ್ಯಂತ ಶ್ರೀಮಂತ ನಾವು ಘಂಟಾಘೋಷವಾಗಿ ಹೇಳುವುದು. ನಮ್ಮಲ್ಲಿ ಆಗತಕ್ಕಂತಹ ಯಕ್ಷಗಾನ ಇರಲಿ, ನಮ್ಮಲ್ಲಿ ಆಗತಕ್ಕಂತಹ ಕೋಲ ಇರಲಿ, ಇದು ಧಾರ್ಮಿಕ ಕಾರ್ಯಕ್ರಮ. ಯಕ್ಷಗಾನದಲ್ಲಿ ಒಬ್ಬ ದೇವಿ ಮಹಾತ್ಮೆಯಲ್ಲಿ ದೇವಿಯ ಪಾತ್ರ ಹಾಕೊಂಡು ಬರ್ತಾನೆ. ಜಾತಿ ಯಾವುದು ನೋಡುವುದಿಲ್ಲ ನಾವು, ಬ್ರಾಹ್ಮಣರು ಕೈ ಮುಗಿತಾರೆ, ಅದು ದೇವಿ ಅಂತ ಕಲ್ಪನೆ. ಕೋಲದಲ್ಲಿ ಹಾಕುವಂತಹ ಆ ಕಲಾವಿದ ಅಂತ ನಾವು ಹೇಳ್ಬೋದು. ಕಲಾವಿದ ಅಲ್ಲ, ಒಬ್ಬ ನೃತ್ಯವನ್ನು ಅದ್ಭುತ ನೃತ್ಯವನ್ನು ಮಾಡತಕ್ಕಂತಹ ಒಬ್ಬ ಧಾರ್ಮಿಕವಾದಂತಹ ನೇತಾರ. ಕಲಾವಿದ ಅಂತ ನಾನು ಪೂರ್ಣ ಒಪ್ಪುವುದಿಲ್ಲ ಅವರು, ಯಾಕೆಂದರೆ ಕಲೆ ಅಲ್ಲ ಅದು. ವಿಶೇಷವಾಗಿ ನಮ್ಮ ಧಾರ್ಮಿಕ ನಂಬಿಕೆಯಾಗಿರತಕ್ಕಂತಹ ಒಂದು ವ್ಯವಸ್ಥೆ. ಅಂತಹ ನರ್ತಕನಾಗಿರತಕ್ಕಂತಹ ಒಬ್ಬ ವ್ಯಕ್ತಿ ಅವ ಪರಿಶಿಷ್ಟ ಜನಾಂಗದಲ್ಲಿ ಬಂದರೂ ಪರಿಶಿಷ್ಟ ಜಾತಿಯಲ್ಲಿ ಬಂದರೂ ಸಹ ಅವ ಹೇಳಿದಂತಹ ಮಾತನ್ನು ನಾವು ಬ್ರಾಹ್ಮಣರು ಸಹ ಅದು ದೈವದ ಮಾತು ಅಂತ ಒಪ್ಪುವಂತಹ ವಿಶೇಷವಾದಂತಹ ಜಾಗ. ಅಸ್ಪೃಶ್ಯತೆ ಇಲ್ಲ ಎನ್ನುವಂಥದ್ದನ್ನು ನಾವು ತೋರಿಸಿಕೊಳ್ಳಿಕ್ಕಿದ್ದಂತಹ ಒಂದು ವ್ಯವಸ್ಥೆ.
ನಾವಿರತಕ್ಕಂತಹ ಸಂದರ್ಭದಲ್ಲಿ ಈ ರೀತಿಯಾಗಿ ಆದೇಶ ಮಾಡೋದು ಎಷ್ಟು ಸಾಧು ಅಂತ ನಾವು ಕೇಳ್ತೀವಿ. ಯಾಕೆಂದರೆ ನಮ್ಮ ದಕ್ಷಿಣ ಕನ್ನಡ ಮಾತ್ರ ಅಲ್ಲ, ಮಧುರಿನಲ್ಲಿ ಮೊನ್ನೆ ಹೇಳಿದಾಗೆ ಜಗಳ ಆಗಿತ್ತು. ಅಲ್ಲಿಯೂ ಹಾಗಾದರೆ ಅದು ಕೋಮು ಡೆಡಿಕೇಟೆಡ್ ಜಾಗ, ಅಲ್ಲಿ ಸಹ ಸಮಸ್ಯೆ ಉಂಟು ಅಂತ ನಾವು ಹೇಳ್ಬೋದಲ್ಲ. ಅಲ್ಲ, ಜನರನ್ನು ನಾವು ತಿರುಗಿಸಬೇಕು, ನಾವು ಒಂದು ಒಪ್ಪಬೇಕು. ಯಾಕೆಂದರೆ ಈಗಿನ ಕೆಲವು ವ್ಯವಸ್ಥೆಗಳಲ್ಲಿ ನಾವು ದಾರಿ ತಪ್ತಾ ಇದ್ದೇವೆ, ಅದನ್ನು ನಾವು ಒಪ್ಪಬೇಕು. ಉದಾಹರಣೆಗೆ ಒಳ್ಳೆಯದಾದಂತಹ ಒಂದು ಮೆರವಣಿಗೆಯನ್ನು ಧಾರ್ಮಿಕವಾಗಿ ಕೊಂಡೋಗುವಾಗ ಹಿಂಬದಿಯಿಂದ ಸಿನಿಮಾ ಬದಿಗಳು ಆಗುವಂತಹ ಡಿ ಜೆ ಬರ್ತದೆ, ಅದನ್ನು ನಿಲ್ಲಿಸಬೇಕು. ಯಾಕೆಂದರೆ ಅಂತಹ ವ್ಯವಸ್ಥೆಯಿಂದಾಗಿ ದೇವರ ಎದುರಲ್ಲಿ ಯಾರೂ ಇರುವುದಿಲ್ಲ. ಗಣೇಶೋತ್ಸವಕ್ಕೆ ಹಿಂಬದಿಯಲ್ಲಿ ಡಿ ಜೆ ಹತ್ರ 250 ಜನ ಇರ್ತಾರೆ ಅಥವಾ 500 ಜನ ಇರ್ತಾರೆ. ಅಂಥದ್ದಕ್ಕೆ ನಾವು ಕಡಿವಾಣ ಆಗಬೇಕು. ನಾನು ನೇರವಾಗಿ ಹೇಳ್ತೇನೆ, ಕೆಲವರಿಗೆ ಬೇಸರ ತೊಂದರೆ ಇಲ್ಲ, ಅಂಥದ್ದಕ್ಕೆ ನಾವು ಕಡಿವಾಣ ಹಾಕಲೇಬೇಕು. ಆದರೆ ಎಲ್ಲ ವ್ಯವಸ್ಥೆಗೆ ಕಡಿವಾಣ ಅಂತ ಹೋದರೆ ನಮ್ಮ ಧಾರ್ಮಿಕ ನಂಬುಗೆಗೆ ತೊಂದರೆ ಆಗ್ತದೆ. ನಮ್ಮ ಶಾಸ್ತ್ರಗಳು ಸರ್ವೇ ನಿಯಮ ಅಪವಾದ, ಎಲ್ಲ ನಿಯಮಕ್ಕೂ ಅಪವಾದ ಅಂತಿರ್ತದೆ. ಹಾಗಾಗಿ ಕಾನೂನು ಬೇಕು, ನಮಗೋಸ್ಕರವೇ ಮಾಡಲ್ಪಟ್ಟದ್ದು ಕಾನೂನು. ಯಾಕೆ ಹೇಳಿದ್ರೆ ಜನರು ತಪ್ಪು ದಾರಿಗೆ ಹೋಗಬಾರದು ಎನ್ನುವುದು ಕಾನೂನಿನ ಉದ್ದೇಶ. ಹಾಗಾಗಿ ಹಿಂದಿನ ಶಾಸ್ತ್ರ ಶಾಸನ ಅಂತ ಹೇಳಿದ್ರು. ಶಾಸ್ತ್ರ ಹೇಳಿದ್ರೆ ಶಾಸನ ಹೇಳಿದ್ರೆ ಒಂದೇ ಅರ್ಥ, ಬೇರೆ ಬೇರೆ ಅರ್ಥ ಅಲ್ಲ. ಶಾಸನ ಹೇಳಿದ್ರೆ ನಾವು ಕಾನೂನು ಅಂತ ಹೇಳ್ತೇವೆ. ಈಗ ಶಾಸ್ತ್ರ ಶಾಸನ ಹೇಳಿದ್ರೆ ಒಂದೇ ಅರ್ಥ. ಒಂದು ಭಾವಾರ್ಥದಲ್ಲಿ ನಮ್ಮನ್ನು ಕಂಟ್ರೋಲ್ ಮಾಡ್ತದ್ದು ಶಾಸ್ತ್ರ, ಭಾವದಿಂದ. ಮತ್ತೊಂದು ಕೈಯಲ್ಲಿ ಬಡಿಗೆ ಇಟ್ಕೊಂಡು ಕಂಟ್ರೋಲ್ ಮಾಡ್ತದ್ದು ಶಾಸನ, ಕಾನೂನು. ಹಾಗಾಗಿ ಶಾಸ್ತ್ರಕ್ಕೆ ವಿರೋಧವಾದಂತಹ ಕಾನೂನು ಇರಬಾರ್ದು. ಶಾಸ್ತ್ರ ಹೇಳಿದ್ರೆ ನಮ್ಮ ಧರ್ಮ ಅಂತ ಮಾತ್ರ ಹೇಳಿದ್ದಾರೆ, ಒಳ್ಳೆಯದು ಅಂತ ಹೇಳಿ. ಆ ಒಳ್ಳೆಯದಾದಂತಹ ವ್ಯವಸ್ಥೆಗೆ ಕಾನೂನಿನ ಚೌಕಟ್ಟಿನೊಳಗೆ ಒಂದು ನಿರಂಕುಶವಾಗಿ ಇರುವಂತಹ ವ್ಯವಸ್ಥೆ ಇರಬೇಕು. ಒಳ್ಳೆಯದಲ್ಲದಕ್ಕೆ ನಮಗೆ ಬಡಿಲೇಬೇಕು, ಒಳ್ಳೆಯದಕ್ಕೆ ಬಡಿದಲ್ಲ. ಆದ್ದರಿಂದ ಈಗಿನ ಪೊಲೀಸ್ ಅಧಿಕಾರಿಗಳಿಗೆ ನಾನು ಹೆಮ್ಮೆ ಹಾಗೆ ಹೇಳಿದಾಗ ಒಳ್ಳೆಯ ಕೆಲಸಗಳು ಒಂದಷ್ಟು ಮಾಡಿದ್ದಾರೆ. ಒಂದಷ್ಟು ಡ್ರಗ್ಸ್ ಇತರ ಹಾವಳಿಗಳನ್ನು ನಿಲ್ಲಿಸುವಲ್ಲಿ ತಮ್ಮನ್ನು ಅತ್ಯಂತ ಚೆನ್ನಾಗಿ ನೋಡಿಕೊಂಡಿದ್ದಾರೆ. ಕೈ ಮುಗಿದು ಕೇಳಿಕೊಳ್ತೇವೆ. ಇದು ರಾಜಕೀಯ ಅಂತ ತಿಳ್ಕೊಳ್ಬೇಡಿ, ರಾಜಕೀಯಕ್ಕೆ ನಾನು ಮಾತಾಡಲಿಕ್ಕೆ ಬರುವುದಿಲ್ಲ. ಇದು ರಾಜಕೀಯವಾದ ವ್ಯವಸ್ಥೆ ಅಲ್ಲ, ಇದು ನಮ್ಮ ಜನರ ನಂಬುಗೆಯ ವ್ಯವಸ್ಥೆ. ಜನರ ನಂಬುಗೆಯ ವ್ಯವಸ್ಥೆಯನ್ನು ಹಾಳು ಮಾಡಲಿಕ್ಕೆ ಹೋದರೆ ಆವಾಗ ನೇಪಾಳದಲ್ಲಿ ಒಂದಾಗಿದೆ, ಬಹಳ ದೊಡ್ಡ ಸಮಸ್ಯೆ. ಹಾಗೆ ಇಲ್ಲಿಯೂ ಆಗಬಹುದು. ದಯವಿಟ್ಟು ಅಂತಹ ವ್ಯವಸ್ಥೆಗೆ ಅಧಿಕಾರಿಗಳಾಗಲಿ, ಸರ್ಕಾರ ಆಗಲಿ, ಅಥವಾ ಯಾವನೇ ಒಬ್ಬ ಆಗಲಿ ಕೈ ಹಾಕಬಾರದು. ನಮ್ಮ ನಂಬುಗೆಗೆ ನಿಮ್ಮದಾದಂತಹ ಅಂಬೋಣ ಇರಲಿ ಅಂತ ವಿಶೇಷವಾಗಿ ಪ್ರಾರ್ಥಿಸ್ತಾ ನನ್ನ ಮಾತನ್ನು ಮುಗಿಸ್ತೇನೆ. ಪರಮ ಪೂಜ್ಯ ಅಸಳ್ಳಿ ಬಾರಿ ಕೊರಲೂರು ಸಾಂಸ್ಕೃತಿಕ ನಮ್ಮ ತುಳುನಾಡದ ವೈಭವವಾದ ಸಾಂಸ್ಕೃತಿಕ ಲೋಕದಾದ ಕಲಾವಿದರ ಕಾರ್ಯಕ್ರಮ ತೊಂದರೆತಾದ ಪರಮ ಪೂಜ್ಯ ಅಸಳ್ಳಿ ಬಾರಿ ಕೊರಲೂರು ವಿಸ್ತಾರವಾಗಿ ಪಾಂಡದ ಆಟ ವೇದಿಕೆಯನ್ನು ಪುರಾಣಿಕ ಸಾಹಿತ್ಯ ಪಟ್ಟ ಸಾಧನೆ ಮುಂಚಿದೆ ಪುರುಷಾಟಲ್ಲಿ ಒಂಜಿ ಕೆಲವು ದಿನೊಂಚಿ ಸ್ಫೂರ್ತಿಯಾಗಿ ಅಭಿನಂದನೆ ಮಾಡಿದ್ರು ವಿಶ್ವವಿಂದು ಪರೀಕ್ಷೆ. ಯಾಕಂದ್ರೆ ಕಲಾವಿದರನ್ನು ಬಂದ ಮೂಳೆಗೆ ಬಣ್ಣ ಪಾಡೋದು, ಯಕ್ಷಗಾನ ಆಡೋದು, ನಾಟಕ ಆಡೋದು, ಇನ್ನಿತರ ಸಾಂಸ್ಕೃತಿಕ ಕಾರ್ಯಕ್ರಮಗಳು ಇದ್ದರೆ ನಮ್ಮ ಅಷ್ಟೇ ಬಿಟ್ಟು ಉದ್ಯೋಗ ನಡೆದೊಂದು ಹೊರೊಂದೆರಡು ಕಲಾವಿದರು ದುಃಖೋಡಲೇನು, ಬೇಜಾಡಲೇನು, ಆತಂಕ ಪ್ರತಿ ವೇದಿಕೆಟ್ಟ ಆತಂಕ ಕೋಡಿಗೆ 10 ಗಂಟೆ ವ್ಯವಸ್ಥಾಪಕ್ಕೆ ಬರ್ಬೇಕು. ಪೊಲೀಸ್ ಬೈದಂತೆ ಮೆಲ್ಲ ಬರ್ತದೆ, ಕಲಾವಿದ ಮೆಲ್ಲ ಬರ್ತದೆ, ಯಕ್ಷಗಾನ ಆಡೋದು, ನಾಟಕ ಆಡೋದು, ಮೆಲ್ಲ ಪಾತ್ರೆ ಹಾಕೋದು, ಮುಕ್ತ ನಾಟಕ ಆಪುಷ ಮೆಲ್ಲ ಪಾತ್ರೆಯಲ್ಲಿ ಬಣ್ಣ ಪಡೋದಂತೆ ಇಲ್ಲ ಅವೇ ಅಭ್ಯಾಸ ಹೊಡೆದಿರ ಮೆಲ್ಲವನ್ನು ಮನಸ್ಸುವಾಗ ಪೊಲೀಸ್ ಬೈ ಸಾಂಸ್ಕೃತಿಕ ವೇದಿಕೆಗೆ ಒಂಜಿ ಬಾರಿ ಮಲ್ಲ ಅಡ್ಡಿ ಆತಂಕ ಇಂಟಿಗೆ ಆತಂಕೋಡು ನಾಟಕ ಒಂಜಿ ಪಾತ್ರ ಬಲೈ ಪೋಯರು ನಮ್ಮ ಜಿಲ್ಲಾಡಳಿತ ಈ ವ್ಯವಸ್ಥೆ ಒಂಜಿ ಪಾತ್ರ ಮಲ್ಪೆರೆ ಕೊಡಿ ಪಾತ್ರ ವೇದಿಕೆಗೆ ಬಂದು ನಡೋ ಕಲಾವಿದರಿಗೆ ಮಾತ್ರ ಬೇರೆ ಗೊತ್ತಾಗಿ ಒಂಜಿ ಪಾತ್ರ ವೇದಿಕೆಗೆ ಬಂದಾಗ ಆಮೇಲೆ ಸೈಲೆಂಟ್ ಶಬ್ದ ಕೇಳಿ ಬರುತ್ತಲ್ಲ ಎನ್ನ ಪಾತ್ರ ಪೊಲೀಸ್ ತಡೆ ಬಂದಿದ್ದು ಪಾತ್ರ ಕಟ್ ಆಗ್ತದೆ. ದಯವಿಟ್ಟು ವ್ಯವಸ್ಥಾಪಕ್ಕೆ ಬರಬೇಕು ಬೈದೆ ಒಂಚೂರು ಫಾಸ್ಟ್ ಮಾಡ್ಕೊ ಹೆಂಚಿನ ಫಾಸ್ಟ್ ಮಾಡ್ಕೊಂಡು ರೈಲು ಒಪ್ಪಿನ ರಂಗಭೂಮಿ ಲಂಚತ್ತು ಎಲ್ಲಿ ಮಲ್ಪರಾಪ್ತಿ ಮಲ್ಲಮಲ್ಪರಾಪ್ತಿ ಯಕ್ಷಗಾನ ಲಂಚಿ ಐದು ಕಟ್ ಮಲ್ಪರಾಪ್ತಿ ತೊಂಡು ಮಲ್ಪರಾಪ್ತಿ ಕಲಾವಿದರ ದಾದಾದ ನೋಡಿ ಯಾವನ ಇದ್ದ ನೀವು ನಾಟಕ ಅವ 2 ಗಂಟೆದಲ್ಲಿ ಮುಗಿತಾರೆ, 10 ಗಂಟೆದಲ್ಲಿ ಮುಗಿತಾರೆ ಬಂದರೆ ಸುಬ್ರಹ್ಮಣ್ಯ ದೇವಸ್ಥಾನ ಅವೆಲ್ಲ ಅಂಚಿನ ಒಂದು ಮಲ್ಲ ನಮ್ಮ ತುಳುನಾಡದ
ಸುಬ್ರಹ್ಮಣ್ಯ ದೇವಸ್ಥಾನ ಅವರು ಸಹ ಪೊಲೀಸ್ ಬಂದಿದ್ದು ನಾಳೆ ಸೀನಾಗಿ ನೀವು ನಂದೇ ಅವು ಮೇಕಪ್ ನಮಗೆ ಏನು ಬೇಜಾರಾಗ್ತದೆ. ನಾನು ಆಲೋಚನೆ ಮಾಡ್ಕೊಡೋದು ಜಿಲ್ಲಾಡಳಿತ ದಯಪನ್ನಾಗ ಕಲಾವಿದರ ಕನ್ನಡಿಗೆ ಯಾಪಲ್ಲ ಇಡ್ತಾಯಿದ್ದು ಯಕ್ಷಗಾನ ಅಂಚೆ ಕುಂತನಾಗ ಮಲವಲ್ಲ ವೇಷವು ಬೊಕ್ಕಬರೋದು ಕೆಲವು ವೇಷಗಳು ಮಾತ್ರ ಪ್ರವೇಶ ಆಗ್ತದೆ. ರಂಗಸ್ಥಳಗಳು ಬೊಕ್ಕದ ವೇಷ ಬೈಚಿ ಆ ಪೊಲೀಸ್ ಮುಂದೆ ಇದೆ ಆ ವೇದಿಕೆ ಪೂರ ವೇಷಗಳ ಬದಲು ಕೆಲವೊಂದು ಆತಂಕದ ಕ್ಷಣ ಮೋನೆ ಬಣ್ಣ ಪಾಡೋದು ಒಂದು 4 ಗಂಟೆಗೆ ವೇಷ ಬಣ್ಣ ಫುಲ್ಲೋಡಾಗ್ತದೆ. ಆ ವೇಷ ವೇದಿಕೆಗೆ ಬೈಚಿ ಬಣ್ಣ ತೆಪ್ಪುಮದ ಕಲಾವಿದನ ಮನಸ್ಸಿಗೆ ಅದು ಬೇರೆ. ನಿನ್ನೆ ಜಿಲ್ಲಾಡಳಿತ ತೂಡು ಆಲೋಚನೆ ಮಾಡಿಕೊಂಡು ದಯಮಾಡಿ ಒಂದು 8 ಅಧಿಕಾರಿಗಳಿಗೆ ಇಂಗ್ಲೀಷ್ ಸಪ್ಲೈ ಹೃದಯ ಉಂಟ ಅಧಿಕಾರಿ ಸಾಂಸ್ಕೃತಿಕ ಲೋಕದ ಶಶಿಕುಮಾರ್ ಇದ್ದೇವೆ ಆದರೆ ಎಂಟುನೊಟ್ಟಿಗೆ ಕುಲೋದ್ಯಲ್ಪ ಇಂದು ಅಧಿಕಾರಿ ಇಂದು ಹೃದಯವಂತ ಕಲಾವಿದರನ್ನು ಭಂಗ ತೆಗೆದು ಮಾಡ್ತಾರೆ. ಕಾನೂನು ಮಾತ್ರೆಗಳುಂಟು ಕಾನೂನು ದುಮ್ಮಲ ಇರ್ತದೆ ಇದೆಲ್ಲ ಉಂಟು ಮಕ್ಕಳು ಕೇಳಿಕೊಳ್ಳೆ ಬಂದರೆ ಇಂದು ಕಾನೂನು ಪಾಲನೆ ಮಾಡ್ತಾರೆ. ಮಕ್ಕಳು ಎಲ್ಲ ಮಕ್ಕಳು ಇಂಕಲ್ಲ ಐದು ಬದ್ಧವಾದ ಮಾಡ ಕಲಾವಿದರಿಗೆ ಒಂದು ಸಾಂಸ್ಕೃತಿಕವಾದ ನಮ್ಮ ಧಾರ್ಮಿಕ ಕಾರ್ಯಕ್ರಮಗಳು ನಮ್ಮ ಉತ್ಸವಗಳು ವರ್ಷಗಳ ಉತ್ಸವ ಆ ಉತ್ಸಾಹನೇ ಬೇತೆ. ನಮ್ಮ ಊರದ ದೇವಸ್ಥಾನದಲ್ಲಿ ಉತ್ಸವ ಬಂದಾಗ ಊರದ ಜನಗಳಿಗೆ ಒಂದು ಉತ್ಸಾಹನೇ ಬೇತೆ ಇದ್ದೇ ಉತ್ಸಾಹನೇ ಹೆಚ್ಚು ಯಾಕಂದರೆ ಸಾಂಸ್ಕೃತಿಕವಾದ ದಾಲ ಹೆಚ್ಚು ನಡಪೆರಚ್ಚಿ ಆ ಸುತ್ತು ಬಲಿ 21 ಸುತ್ತು 40 ಸುತ್ತು ಆ ದೇವರನ್ನ ಅವು ಚಂಡೆ ವಾದ್ಯಗಳು ಬೇರೆ ಬೇರೆ ರೀತಿಯ ಒಂದು ವೈಭವನೇ ಬೇರೆ ಅವು ಎಲ್ಲ ಚಾನ್ಸ್ ಹೆಚ್ಚಿನ ದೈವದ ಅದು ಮಾತೆಲ್ಲ ಬೈದಲ್ಲಿ ದೈವದ ಚಾಕಿರಿ ಮಾಡಿ ಮೂನೆ ಮಾತುಗಳು ಎಲ್ಲಿ ಆಗ್ತದೆ ದಯಪನ್ನಾಗ ಆತಂಕ ಎಲ್ಲ ಅಂಜಿ ಕೋಲ ಹಾಕೊಂಡ ಇಚ್ಛ ದೈವಗಳಿಗೆ ಬೇರೆ ಕೊರ್ರೆ ಹಾಕೊಂಡ ಇಚ್ಛ ಈ ಆತಂಕದ ಕ್ಷಣ ಕಂತಿನ ಒಂದು ಏನು ಸರಿ ಏನು ಗೊತ್ತಿಲ್ಲ ಶರಣನ್ನೇ ಬಾರಿ ಕೊಡ್ಬಾರ್ದು ಬಾರಿ ಸವಿಸ್ತಾರ ಬಂದೆ ಕರೆಕ್ಟಾದ ಬಂದೆ ಮಾತಾ ಕಡೆಯಿಂದ ಮನದಲ್ಲಿ ಸುದ್ದಿ ಒಂದೇ ಒಂದು 20 ದಿನದ ಕೊಡೆಯ ಮೇಲೆ ಮಿತ್ರೆ ಕೊಡೆಯ ಮೇಲೆ ಪಂಡೇದು ಇಂಚೆ ಒಂದೇ ವ್ಯವಸ್ಥೆ ಉಂಟು ಶೋಕಾದ ಹತ್ರ ದಾದ ಭಾರಿ ನಮ್ಮ ಪರಿಸ್ಥಿತಿ ಬಗ್ಗೆ ಆಡು ಕಾಪಿಗಾಟ ನಮ್ಮ ದಾದ ಮಕ್ಕಳು ಕೊಡೆಯ ಮೇಲೆ 20 ದಿನದ ತುಂಬ ಬಂದಿದ್ದೇನೆ ಎಂಗೆ ಧೈರ್ಯ ಇರ್ತದೆ ದೇವರ ದಯಟ್ಟು ನಮ್ಮ ತುಳುನಾಡು ಕೊಂಡ ಒಂಜಿ ದೈವ ದೇವರೇ ಪಕ್ಕ ಪವಿತ್ರ ಕ್ಷೇತ್ರವಿದ್ದು ನಂತರ ನಮ್ಮ ತುಳುನಾಡು ಆ ನಾಡು ನಮ್ಮ ಕುಟುಂಬ ನಮ್ಮ ಹೆಮ್ಮೆ ಪಡೋದು ಅಂಚಾದ ಐಕೂರ್ನ ಶಕ್ತಿ ನಮ್ಮ ವಿರಾಡು ಖಂಡಿತವಾದ ಒಂದು ದೈವನ ಶಕ್ತಿ ಉಂಟು ಆ ದೇವರ ಶಕ್ತಿ ಉಂಟು ಖಂಡಿತ ಉಂಟು ಅಂಚಾದ ಕಲಾವಿದರಿಗೆ ತೊಂದರೆ ಅವನ್ನಂತೂ ಈ ಮನಸ್ಸಲ್ಲಿ ಒಂದು ಗ್ರಹಿಕೆ ಇತ್ತು ಗಟ್ಟಿ ಅವು ಪೂರ ಮಸ್ತ್ ಹಾಡಾಡಿದಾಗ ಇತ್ತು ಪ್ರತಿ ಕಡೆ ಎಲ್ಲ 10 ಗಂಟೆದಲ್ಲಿ ಮುಗಿಪ್ಲೆ ಬಂದು ದಾರಿನ ಮುಗಿತು ಈ ವ್ಯವಸ್ಥೆಗೆ ಜಿಲ್ಲಾಡಳಿತ ಇನ್ನು ನಮ್ಮ ಆದರ ರೀತಿಯ ವೇದವ್ಯಾಸ ಕಾಮಜ್ಜಿ ಬಗ್ಗೆ ಅಧಿವೇಶನ ಬಂದಿದೆ ಇದಕ್ಕೆ ಅಭಿನಂದನೆ ಸರ್ ಅವರನ್ನು ಸವಿಸ್ತಾರವಾದ ಸರ್ಕಾರ ಮುಟ್ಟು ಲೆಕ್ಕ ಬಂದಿದೆ ಅದು ಮುಟ್ಟು ನಿರ್ಮಾಣದ ಭಾರಿ ಶೋಕ್ ಬಂದೆ ಪ್ರತಿಯೊಬ್ಬರು ಪಾತಿದ್ದೇವೆ ಭರತನ್ನೇ ಪಾತಿದ್ದೇವೆ ಉಮನಾಥ್ ಕೋಟೆಯನ್ನು ಪಾತಿದ್ದೇವೆ ಪ್ರತಿಯೊಬ್ಬರಿಗೆ ರಾಜೇಶನೇ ಪಾತಿದ್ದೇವೆ ತುಳುನಾಡು ಪಂಡಿತ ನಮ್ಮ ಮಾತೆಲ್ಲ ಒಂಜಿ ಈ ವೈಭವನು ಕೂಡ ಬಿರ ಕನಾಯನ ನಮ್ಮ ಮಾತೆಲ್ಲ ಪ್ರಯತ್ನ ಮಾಡ್ತಾರೆ ಅಂಚಾದೀನಿ ಪ್ರತಿ ಒಂಜಿ ಕ್ಷೇತ್ರದ ಸಂಘಟನೆ ಪದಾಧಿಕಾರಿಗಳ ವೈದ್ಯರು ಐಟಿ ಕೆಲಸ ಮಾಡ್ಕೊಂಡು ಪ್ರತಿಯೊಂದು ರಂಗಭೂಮಿ ಅವರು ನಮ್ಮ ಸೌಂಡ್ ವ್ಯವಸ್ಥೆ ಅವರು ಪ್ರತಿಯೊಂದು ವೈದ್ಯರಿಗೆ ಅಭಿನಂದನೆ ಬಂದೆ. ನಮ್ಮ ತುಳುನಾಡು ಹೆಚ್ಚಿನ ಒಗ್ಗಟ್ಟು ಭಾರಿ ಸಮೇಟ್ ಒಕ್ಕ ಇನಿ ಭಾರಿ ಮೊದಲು ಬಂದು ಒಗ್ಗಟ್ಟನ್ನು ಹೆಚ್ಚು ಕಾರಣ ವಿಶ್ವ ಪರಿಷತ್ ಅಭಿನಂದನೆ ನಮ್ಮ ಪ್ರಮುಖ ಸರ್ ಆ ಮುರಲ್ಲ ಫಸ್ಟ್ ಮೀಟಿಂಗಿಗೆ ಬರ್ತದೆ ಭಾರಿ ಶೋಕಿ ಎಂಗ್ಲಿಕ್ಕೆ ಮಾರ್ಗದರ್ಶನ ಮಾಡಿದೆ. ನಮ್ಮ ಈ ರೀತಿ ಬೋರ್ಡು ಒಂದು ಹಿರಿಯ ಒಂಜಿ ಅರ್ನ ಚೌಕಟ್ಟು ಆ ಚೌಕಟ್ಟಿನ ಪೋಯಿ ನಮ್ಮ ಕಾನೂನು ಮೀರಿದು ಹೋಗಿನ ಮಾಡಿಸಿ ಪಕ್ಕ ಏರ್ಲ ಆ ಮೀಟಿಂಗಿನ ದಾಲಬಿನಿ ಬೇರೆ ನಮ್ಮ ಜಾತಿ ಧರ್ಮದ ಬಗ್ಗೆ ಪಾತ್ರ ಅಲ್ಪನೆ ಕಡಿಮೆ ಮಾಡ್ತಿದ್ದೆ ಹಿಂಗೆ ಭಾರಿ ಇಷ್ಟ ಭಾರಿ ಖುಷಿ ಅಂಚಾದ ಖಂಡಿತವಾದ ನ್ಯಾಯಗಳು ಓಡಿಸಿ ಪ್ರತಿ ಕಲಾವಿದರ ಮೋನೆ ತೇಲಿಕೆ ಪಟ್ಟು ಎಲ್ಲಿ ಆಗಿನ ಮುಚ್ಚಿ ಮನೆ ದೇವರು ನಮಸ್ಕಾರ. ಕಾಪಿಗಾರನ ಪಾತ್ರ ಕೂಡ ಒಬ್ಬರ ವಂದನೆ ಸಂದಾಯವಾಗುತ್ತದೆ. ತಾಯಿ ಕಟ್ಲೇಶ್ವರಿ ಜ್ಞಾನಶಕ್ತಿ ಸುಬ್ರಹ್ಮಣ್ಯ ಸ್ವಾಮಿಗೆ ವಂದಿಸಿ ವೇದಿಕೆಯ ಎಲ್ಲ ಗಣ್ಯಮಾನ್ಯರಿಗೆ ವಂದಿಸುತ್ತಾ ಸೇರಿರುವ ಸಮಸ್ತ ಸಾಂಸ್ಕೃತಿಕ ಲೋಕದ ರಾಯಭಾರಿಗಳೇ, ತುಂಬ ಜನ ಮಾತಾಡುವಾಗ ಹೇಳಿದರು, ನಾವು ಇವತ್ತು ಸೇರಿದಂತಹ ಉದ್ದೇಶ ನಮಗೆಲ್ಲರಿಗೂ ಗೊತ್ತೇ ಇದೆ. ನಮ್ಮ ಮೇಲೆ ಅಥವಾ ನಮ್ಮ ಧಾರ್ಮಿಕ ನಂಬಿಕೆಯ ಮೇಲೆ, ಸಾಂಸ್ಕೃತಿಕ ಲೋಕದ ಮೇಲೆ ಆಗುವಂತಹ ದಬ್ಬಾಳಿಕೆಯ ವಿಷಯವಾಗಿ ನಾವೆಲ್ಲರೂ ಸೇರಿದ್ದೇವೆ.
ನಮಗೆ ಒಂದು ಯೋಚನೆಗೆ ಬರ್ತಾ ಇದೆ, ನಮಗೆ ನೆನಪಿಲ್ಲ, ನಾನು ತುಂಬ ಸಣ್ಣವ, ತುರ್ತು ಪರಿಸ್ಥಿತಿಯ ಬಗ್ಗೆ ತುಂಬ ಜನ ರಾಜಕಾರಣಿಗಳು ಅದನ್ನು ಉಲ್ಲೇಖಿಸ್ತಾರೆ. ಕರಾವಳಿಗೆ ಈಗಾಗಲೇ ತುರ್ತು ಪರಿಸ್ಥಿತಿ ಬಂದಿದೆಯೇನೋ ಎಂಬಂತ ಭಾಸ ನಮಗೆ ಈ ಕೆಲವು ಶ್ರೀಕೃಷ್ಣ ಜನ್ಮಾಷ್ಟಮಿಯ ನಂತರ ಆಗ್ತಾ ಇದೆ. ಯಾಕೆ ಹೀಗೆ? ಅಧಿಕಾರಿಗಳ ಬಗ್ಗೆ ಮಾತಾಡಿದ್ರು, ಅಪ್ರಿಷಿಯೇಷನ್ ಮಾಡಿದ್ರು, ಒಳ್ಳೆಯ ವಿಷಯಕ್ಕೋಸ್ಕರ ತುಂಬ ನಾವು ಅವರನ್ನು ಹೊಗಳಿದ್ರು. ಹೌದು, ಅನೇಕ ವಿಚಾರಗಳ ಬಗ್ಗೆ ನಾವು ಅದನ್ನು ಮೆಚ್ಚಲೇಬೇಕು, ಒಪ್ಪಲೇಬೇಕಾದಂತಹ ವಿಚಾರ. ಪೊಲೀಸ್ ಇಲಾಖೆಗೆ ಆ ಮಟ್ಟಿಗೆ ನಾವು ಅಭಿನಂದನೆ ನಾವು ಕೂಡ ಎಲ್ಲರೂ ಸಲ್ಲಿಸಲೇಬೇಕು. ಕರಾವಳಿಯನ್ನು ಒಂದು ನಿಟ್ಟಿಸಿರುವ ಬಿಡುವ ಹಾಗೆ ಈಗ ಒಂದು 3-4 ತಿಂಗಳಿನ ವ್ಯವಸ್ಥೆಯಲ್ಲಿ ನಮಗೆ ಕಾಣ್ತಾ ಇದೆ. ಆದರೆ ಒಬ್ಬ ಸಮರ್ಥ ಅಧಿಕಾರಿಯಾಗಲಿ, ಸಮರ್ಥ ರಾಜಕಾರಣಿಯಾಗಲಿ, ಸಮರ್ಥ ಸರ್ಕಾರದ ವ್ಯವಸ್ಥೆ ಏನು ಅಂತ ಕೇಳಿದ್ರೆ, ಯಾರ ಧಾರ್ಮಿಕ ಭಾವನೆಗಳಿಗೂ ಧಕ್ಕೆ ಆಗಬಾರ್ದು, ಯಾವುದೇ ಧರ್ಮ ಮಾರ್ಗದಲ್ಲಿ ನಡೆಯುವವರಿಗೆ ತೊಂದರೆ ಆಗಬಾರದು, ಧಾರ್ಮಿಕ ನಂಬಿಕೆಗಳನ್ನು ಯಾರು ಆಚರಿಸ್ತಾರೆ ಅವರಿಗೆ ತೊಂದರೆ ಆಗಬಾರದು, ಅದನ್ನು ಸರಿಯಾಗಿ ನಿಭಾಯಿಸುವವರಿಗೆ ಮಾತ್ರ ಸಮರ್ಥ ಅಧಿಕಾರಿ ಅಂತ ಹೇಳ್ತಾರೆ, ಸಮರ್ಥ ಸರ್ಕಾರ ಎಂಬುದಾಗಿ ಹೇಳ್ತಾರೆ. ಅದಕ್ಕೆ ಕಡಿವಾಣ ಹಾಕಿದ್ರೆ ನಾವು ಏನು ಹೇಳಿ? ಈಗ ಯಕ್ಷಗಾನ ಆಗಲಿ, ನಾಟಕ ರಂಗಭೂಮಿ ಆಗಲಿ, ಅಲ್ಲಿ ಏನಾದರೂ ಲೋಪದೋಷಗಳಾದ್ರೆ ನಮ್ಮನ್ನು ಸರಿಯಾಗಿ ತಿದ್ದುಪಡಿಸಿ ನಮ್ಮನ್ನು ಸರಿದಾರಿಗೆ ಕರೆದುಕೊಂಡು ಹೋಗುವಲ್ಲಿ ನಾವು ಕೂಡ ಸಹಕಾರ ನೀಡ್ತೇವೆ. ಆದರೆ ಆಗಲೇಬಾರದು ಅಂತ ತಡೆಯುವಂತಹ ವಿಚಾರ. ಹೌದು ಸ್ವಾಮಿ, ಕಾನೂನು ನಮಗೆ ಗೊತ್ತಿದೆ, ಕಾನೂನಿನ ವಿಚಾರ ನಮಗೆ ಸುಪ್ರೀಂ ಕೋರ್ಟ್ನ ಆದೇಶ ಇರುವುದು ನಮಗೆ ಗೊತ್ತೇ ಇದೆ. ಅದು ಈಗಲ್ಲ, 20-25 ವರ್ಷಗಳ ಹಿಂದೆ ಸುಪ್ರೀಂ ಕೋರ್ಟ್ ಆದೇಶ ಕೊಟ್ಟಿದೆ. ಆದರೆ ಪಾಲನೆ ಕೂಡ ಸ್ವಲ್ಪ ಮಟ್ಟಿಗೆ ಬೇರೆ ರೀತಿಯಲ್ಲಿ ಆಗ್ತಾ ಇದೆ. ಆದರೆ ಕರಾವಳಿಗೆ ಯಾಕೆ ಅದಕ್ಕೆ ಸ್ವಲ್ಪ ನಮಗೆ ರಿಲೈಸ್ ಕೊಟ್ಟಿದ್ದಾರೆ ಅಂತ ಹೇಳಿದ್ರೆ, ಇಲ್ಲಿಯ ಧಾರ್ಮಿಕ ನಂಬಿಕೆಗಳಿಗೆ ತೊಂದರೆ ಆಗಬಾರದು ಅಂತ. ಈ ಕಲೆಗಳಿಗೆ, ನಾಟಕ ರಂಗಭೂಮಿ ಆಗಲಿ, ಯಕ್ಷಗಾನ ಆಗಲಿ ಅಥವಾ ಇನ್ನಿತರ ಯಾವುದೇ ಕಲೆಗಳಿಗಾಗಲಿ, ಇದಕ್ಕೆ ಯಾವುದೇ ಕೋಮು ಭಾವನೆಯ ವಿಚಾರಗಳು ಇಲ್ಲ. ಇದರಲ್ಲಿ ಯಾವುದೇ ಜಾತಿ ಧರ್ಮಗಳ ವಿಚಾರ ಇಲ್ಲ. ಇದರಲ್ಲಿ ಎಲ್ಲ ಜಾತಿಯವರು ಇದ್ದಾರೆ, ಎಲ್ಲ ಧರ್ಮದವರು ಇದ್ದಾರೆ. ನಾಟಕ ರಂಗಭೂಮಿಯಲ್ಲೂ ಕೇವಲ ಹಿಂದೂಗಳಿಗೆ ಮಾತ್ರ, ಮುಸ್ಲಿಮರಿಗೆ ಮಾತ್ರ, ಕ್ರೈಸ್ತರಿಗೆ ಮಾತ್ರ ಅಂತೇಳಿ ಇಲ್ಲ, ಎಲ್ಲರೂ ಇದ್ದಾರೆ. ಅದರಲ್ಲಿ ಯಕ್ಷಗಾನದಲ್ಲೂ ಇದ್ದಾರೆ. ಅನೇಕರ ಹೆಸರುಗಳನ್ನು ಉಲ್ಲೇಖ ಮಾಡಬಹುದು. ನಾವು ಕಲಾವಿದರಿಗೋಸ್ಕರ ಮಾಡಿದಂತಹ ಫೌಂಡೇಶನ್ನ ಸಹಾಯವನ್ನು ಪಡೆದಂತಹ ಎಲ್ಲ ಧರ್ಮದವರು ಕೂಡ ಇದ್ದಾರೆ, ಇಲ್ಲಿಯೇ ಬಂದವರು ಕೂಡ ಇದ್ದಾರೆ. ನಾವು ಅವರನ್ನು ಗುರುತಿಸ್ತೇವೆ, ಗೌರವಿಸ್ತೇವೆ. ನಾವು ಅಷ್ಟು ಸೌಹಾರ್ದವಾಗಿ ನಾವು ಹೋಗ್ತಾ ಇದ್ದೇವೆ. ಹಾಗಾದ್ರೆ ಸೌಹಾರ್ದವನ್ನು ಕೆಡಿಸುವಂತ ವಿಚಾರವನ್ನು ಯಾರು ಮಾಡ್ತಾ ಇದ್ದಾರೆ ಈಗ? ಯಾಕೆ ನಮಗೆ ಈ ಒಂದು ತೊಡಕನ್ನು ಇಲ್ಲಿ ತಂದಿಟ್ಟಿದ್ದಾರೆ? ಯಕ್ಷಗಾನದಿಂದಾಗಿ, ನಾಟಕದಿಂದಾಗಿ ಎಲ್ಲಿ ಯಾವುದಕ್ಕೆ ತೊಂದರೆ ಆಗಿದೆ? ಯಾವ ವಿಚಾರಗಳಿಗೆ ತೊಂದರೆ ಆಗಿದೆ? ಅಲ್ಲಿ ಏನಾದರೂ ಬೇರೆ ಕೋಮು ಸೌಹಾರ್ದಕ್ಕೆ ತಕ್ಕ ಬರುವಂತಹ ವಿಚಾರಗಳನ್ನು ಯಾರಾದರೂ ಮಾತಾಡಿದಾರ, ಏನಾದರೂ ಮಾಡಿದಾರ? ಇದು ಧಾರ್ಮಿಕತೆಯ ಒಂದು ಭಾಗ. ಮೈಕಿನ ವಿಚಾರವಾಗಿ ನಾವು ಈಗ ಧ್ವನಿ ಎತ್ತುವಂತ ವಿಚಾರ ಹೌದು. ಮೈಕಿಗಿಂತ ಜಾಸ್ತಿ ಒಂದು ಕಾರ್ಯಕ್ರಮದಲ್ಲಿ ಯಕ್ಷಗಾನ ಅಂತ ಹೇಳಿ ಇಟ್ಕೊಳ್ಳೋದು ಉದಾಹರಣೆಗೆ, ಅಲ್ಲಿ ಒಂದು ಮೈಕಿಗಿಂತ ಹೆಚ್ಚಿನ ಸೌಂಡು ತಾಸೆಗಿಂತ, ಕೋಲ ನಡೆಯುವಾಗ ತಾಸೆ ಬೆಳಿತೇವಲ್ಲ ನಾವು, ಅದಕ್ಕೆ ಇದೆ. ನಾಳೆ ಯಾರಿಗೂ ತರ್ತಾರ? ಹಾಗಾದ್ರೆ ಕೋಲವನ್ನು ನಿಲ್ಲಿಸುತ್ತ ನಾವು? ಜಾತ್ರೆಯಲ್ಲಿ ಚೆಂಡೆ ಬಲಿ ಆಗುತ್ತೆ. ಆ ಚೆಂಡೆ ಸೌಂಡಿಗೆ, ಯಕ್ಷಗಾನಗಳಲ್ಲೂ ಚೆಂಡೆಗೆ ನಾವು ಮೈಕ್ ಕೊಡುವಂತಹ ಪದ್ಧತಿ ಇಲ್ಲ. ಯಾಕಂದ್ರೆ ಚೆಂಡೆಯ ವ್ಯಾಲ್ಯೂಮ್ ಹಾಗೆ ಇದೆ. ಹಾಗಾದ್ರೆ ಚೆಂಡೆ ಬಡಿಯುವುದು ನಿಲ್ಲಿಸಿ ಮತ್ತೆ ಯಕ್ಷಗಾನ ಮಾಡಿ ಅಂತ ಹೇಳ್ತಾರೆ. ಚೆಂಡೆ ಇಲ್ಲದ ಯಕ್ಷಗಾನ ಆಗುತ್ತೆ ಅಲ್ಲಿ. ಇನ್ನು ನೆಕ್ಸ್ಟ್ ಸ್ಟೆಪ್ ಅದ, ಇಲ್ಲಿ ನಮಗೆ ತೊಂದರೆ ಆಗುತ್ತೆ, ಕಂಪ್ಲೇಂಟ್ ಬರ್ತದೆ, ಯಕ್ಷಗಾನ ನಿಲ್ಲಿಸಿ, ಚೆಂಡೆ ಬಡಿಯುವುದು ಬೇಡ, ತಾಸ ಬಡಿಯುವುದು ಬೇಡ, ಕೋಲವನ್ನು ನಿಲ್ಲಿಸಿ, ಚೆಂಡೆ ಸುತ್ತ ಬೇಡ, ಜಾತ್ರೆಯನ್ನು ನಿಲ್ಲಿಸೋಣ. ಇನ್ನು ನೆಕ್ಸ್ಟ್ ಸ್ಟೆಪ್ ಅದ. ಹಾಗಾದ್ರೆ ಏನಿದ್ರ ಉದ್ದೇಶ? ನಾವು ಗಮನ ಹರಿಸಲೇಬೇಕಾಗುತ್ತೆ. ನಾವು ಈಗ ಎಚ್ಚೆತ್ತುಕೊಳ್ಳದೆ ಇದ್ರೆ ನಾವು ಖಂಡಿತವಾಗಿ ಇದರಲ್ಲಿ ಸೋಲ್ತೇವೆ. ಆದ ಕಾರಣ ಇದು ಎಲ್ಲವನ್ನು ಒಳಗೊಂಡಂತ ಒಂದು ಧಾರ್ಮಿಕತೆಗೆ ಚೌಕಟ್ಟಿಗೆ ಸವಾಲೊಡ್ಡಂತ ಒಂದು ವಿಚಾರವನ್ನು ಈ ನಮ್ಮ ದಕ್ಷಿಣ ಕನ್ನಡ ಜಿಲ್ಲಾಡಳಿತ ಮಾಡ್ತಾ ಇದೆ ಎಂಬುದಾಗಿ ನಾನು ನಿರ್ಘೋಷವಾಗಿ ಹೇಳಲಿಕ್ಕೆ ಬಯಸ್ತೇನೆ. ಆದ ಕಾರಣ ಇವತ್ತು ವಿಶ್ವ ಹಿಂದೂ ಪರಿಷತ್ತಿನ ನೇತೃತ್ವದಲ್ಲಿ ನಾವೆಲ್ಲರೂ ಒಟ್ಟು ಸೇರಿದ್ದೇವೆ. ಇದನ್ನು ನಾವು ಯಾವುದೇ ರೀತಿಯ ಪ್ರತಿಭಟನೆ ಮಾಡ್ತಾ ಇಲ್ಲ. ನಿಮ್ಮಲ್ಲಿ ಪ್ರತಿಯೊಬ್ಬರಲ್ಲಿ, ಜಿಲ್ಲಾಡಳಿತದಲ್ಲಿ ಕೂಡ ನಾವು ವಿನಂತಿ ಮಾಡ್ತಾ ಇದ್ದೇವೆ, ದಯವಿಟ್ಟು ನಮ್ಮ ಮನಸ್ಸಿನ ನೋವನ್ನು ಅರ್ಥ ಮಾಡಿಕೊಳ್ಳಿ. ಕೇವಲ ಕಲಾವಿದರು ಮಾತ್ರ ಅಲ್ಲ, ಈ ಕಲೆಯನ್ನು ನಂಬಿದಂತಹ ಅನೇಕ ಬಂಧುಗಳ ಜೀವನ ಅಲ್ಲೋಲ ಕಲ್ಲೋಲ ಆಗ್ತಾ ಇದೆ, ಜೀವನ ಬೀದಿ ಪಾಲಾಗ್ತಾ ಇದೆ. ಇದನ್ನೇ ನಂಬಿ ಬದುಕಿದಂತಹ ಅನೇಕ ಕಲಾವಿದರುಗಳಿದ್ದಾರೆ, ಕಲಾವಿದರ ಕುಟುಂಬಗಳಿದ್ದಾವೆ, ಸಂತೆ ವ್ಯಾಪಾರಿಗಳ, ಇನ್ನಿತರರ, ಮದ್ಯದವರ, ಇನ್ನಿತರ ಅನೇಕ ಕ್ಯಾಟರಿಂಗ್, ಶಾಂಪಿಯನ್, ಸೌಂಡ್ ಸಿಸ್ಟಮ್, ಅನೇಕ ಕುಟುಂಬಗಳು ಬೀದಿ ಪಾಲಾಗ್ತಾ ಇದೆ. ಅದಕ್ಕೆ ಕಾರಣ ಇದರ ಸಂಪೂರ್ಣ ಜವಾಬ್ದಾರಿಯನ್ನು ಸರ್ಕಾರ ವಹಿಸಿಕೊಳ್ಬೇಕಾಗಿದೆ.
ನಾನು ಜನಪ್ರತಿನಿಧಿಗಳಿಗೆ ಹೇಳ್ತಾ ಇದ್ದೇನೆ, ದಯವಿಟ್ಟು ತಾವೆಲ್ಲರೂ ಜನಪ್ರತಿನಿಧಿಗಳು ತುಂಬಾ ಜನ ಇವತ್ತು ಬಂದಿದ್ದೀರಿ. ರಾಜೇಶ್ ಅಣ್ಣ ಇದ್ದಾರೆ, ಭರತಣ್ಣ ಇದ್ದಾರೆ, ವೇದವ್ಯಾಸ್ ಇದ್ದಾರೆ, ಉಮಾತಣ್ಣ ಇದ್ರು, ಭಾಗೀರಥಿ ಅವರಿದ್ದಾರೆ, ದಕ್ಷಿಣ ಕನ್ನಡದ ಅನೇಕ ಜನಪ್ರತಿನಿಧಿಗಳು ಬಂದಿದ್ದಾರೆ. ಭಾರತದವರಿಗೂ ಕೂಡ ನಾನು ಈ ಮೂಲಕ ಮನವಿ ಮಾಡ್ತಾ ಇದ್ದೇನೆ, ಇದರಲ್ಲಿ ಯಾವುದೇ ರಾಜಕೀಯದ ಲೇಪನ ಬೇಡ. ನಾವೆಲ್ಲರೂ ಒಟ್ಟು ಸೇರೋಣ, ಯಾವುದೇ ಜಾತಿ ಧರ್ಮದ ಲೇಪನ ಬೇಡ. ಇದಕ್ಕೆ ನಾವೆಲ್ಲರೂ ಒಟ್ಟು ಸೇರಿ ಇದನ್ನು ವಿರೋಧಿಸಲೇಬೇಕು. ನಮಗೆ ಮೊದಲು ಹೇಗೆ ನಡೀತಾ ಇದ್ದ ಹಾಗೆ ಕಾರ್ಯಕ್ರಮಗಳು ನಡೆಯಲೇಬೇಕು. ಅಂತಹ ಕಲಾ ಪ್ರಕಾರಗಳಿಗೆ ಯಾವುದೇ ರೀತಿಯಲ್ಲಿ ತೊಡಕು ನಮಗೆ ಆಗಲೇಬಾರದು. ಈಗ ಶರಣನ್ನ ಆಗ ಅವರ ಪ್ರಾಸ್ತಾವಿಕ ಮಡಿಯಲ್ಲಿ ಹೇಳಿದರು, ಜನಸಂಖ್ಯೆ ಕಡಿಮೆ ಆವಾಗ ಕಡಿಮೆ ಇತ್ತು, ಜಾಸ್ತಿ ಆಗಿದೆ, ಹಾಗಾಗಿ ಸೌಂಡ್ ನಮಗೆ ಕೇಳ್ತಾ ಇಲ್ಲ, ಆ ದೃಷ್ಟಿಕೋನ ಇರ್ಬೋದು ಅಂತ ಪೂಜ್ಯ ಅಸ್ತರಣರು ಅದನ್ನು ಉಲ್ಲೇಖ ಮಾಡಿದರು. ಒಂದು ಕಾರಣ ಅದು ಹೌದು. ಆದರೆ ಆವಾಗ ಕೂಡ ಕಾರ್ಯಕ್ರಮಗಳಿಗೆ ಜನಸಂಖ್ಯೆ ಕಡಿಮೆ ಇರಲಿಲ್ಲ, ಆದರೆ ವಾಯುಮಾಲಿನ್ಯ ಇಷ್ಟು ಇರಲಿಲ್ಲ. ನಮಗೆ ಶಬ್ದ ಮಾಲಿನ್ಯ ಆಗಲಿ ವಾಯುಮಾಲಿನ್ಯ ಆಗಲಿ ಇಷ್ಟು ಇರಲಿಲ್ಲ. ನಾವು ಒಂದು ಗಟ್ಟಿ ಬೊಬ್ಬ ಹಿಡಿದ್ರೆ ನಮ್ಮ ಕೃಷಿ ಪ್ರದೇಶದಲ್ಲೆಲ್ಲ ನಾವು ನೋಡ್ಬೋದು 2 ಕಿಲೋಮೀಟರ್ 3 ಕಿಲೋಮೀಟರ್ ಕೇಳ್ತಾ ಇದೆ. ಈಗ ಇಲ್ಲಿ ಮಾತಾಡಿದ್ರೆ ನಾವು ಮೈಕ್ ಆಫ್ ಮಾಡಿದ್ರೆ ಇಲ್ಲಿ ಹಾಲ್ ಇದ್ದವರಿಗೆ ಕೇಳಲ್ಲ. ಇಂತಹ ಪರಿಸ್ಥಿತಿಯಲ್ಲಿ ನಾವಿದ್ದೇವೆ. ಹೇಗೆ ಮೈಕ್ ಆಫ್ ಮಾಡಿ ನಾವು ಕಾರ್ಯಕ್ರಮಗಳನ್ನು ಮಾಡಲಿ? ಹೇಗೆ ಸಾಧ್ಯ? ಬೇರೆ ಬೇರೆ ಸಿಟಿಗಳಲ್ಲಿ, ದೊಡ್ಡ ದೊಡ್ಡ ಸಿಟಿಗಳಲ್ಲಿ ಆಗ್ತಾ ಇದೆ ಕಾರ್ಯಕ್ರಮಗಳು. ಅದಕ್ಕೆ ದಯವಿಟ್ಟು ಜಿಲ್ಲಾಡಳಿತ ಇದರ ಬಗ್ಗೆ ಗಮನ ಹರಿಸಿ ನಮಗೆ ಇದಕ್ಕೆ ಸಂಪೂರ್ಣ ಅವಕಾಶವನ್ನು ಮಾಡಿಕೊಡ್ಬೇಕು. ಮಾನ್ಯ DCM ಸಾಹೇಬರು DK ಶಿವಕುಮಾರ್ ಅವರು ಮೊನ್ನೆ ಬ್ಯಾಂಗ್ಳೂರಲ್ಲಿ ಒಂದು ಭಾಷಣದಲ್ಲಿ ಹೇಳಿದರು, ನಾವು ಕರಾವಳಿಯ ಸಂಸ್ಕೃತಿಯನ್ನು ಗೌರವಿಸ್ತೇವೆ, ಇಲ್ಲಿರುವಂತಹ ಸಂಸ್ಕೃತಿ ನಮ್ಮ ದೇಶಕ್ಕೆ ಮಾದರಿ ಎಂಬುದನ್ನು ಅವರೇ ಉಲ್ಲೇಖ ಮಾಡಿದರು. ಆದರೆ ಸಂಸ್ಕೃತಿಯ ಮೇಲೆ ಇಲ್ಲಿ ದಬ್ಬಾಳಿಕೆ ಆಗ್ತಾ ಇದೆ. ಆದ ಕಾರಣ ದಯವಿಟ್ಟು ಇದರ ಬಗ್ಗೆ ಗಮನ ಹರಿಸಿ ನಮಗೆ ಸಂಪೂರ್ಣವಾದ ಅವಕಾಶ ತಾವುಗಳು ಮಾಡಿಕೊಡ್ಬೇಕು. ಯಾವುದೇ ರೀತಿಯಲ್ಲಿ ಇದಕ್ಕೆ ಜಾತಿ ಧರ್ಮ ರಾಜಕೀಯದ ಲೇಪನವನ್ನು ದಯವಿಟ್ಟು ಹಚ್ಚಲಿಕ್ಕೆ ಬರಬೇಡಿ. ನಾವೆಲ್ಲರೂ ಒಗ್ಗಟ್ಟಾಗಿದ್ದೇವೆ. ಕೇವಲ 4-5 ದಿನದಲ್ಲಿ ನಾವೆಲ್ಲರೂ ಪ್ರಮುಖರು, ಇಷ್ಟು ಮಂದಿ ಸಾವಿರಾರು ಪ್ರಮುಖರು ಇವತ್ತು ಒಟ್ಟು ಸೇರಿದ್ದಾರೆ ವಿಶ್ವ ಹಿಂದೂ ಪರಿಷತ್ನ ಅಡಿಯಲ್ಲಿ. ಅದಕ್ಕಾಗಿ ಒಕ್ಕೊರಲಿನಿಂದ ನಾವೇ ಒಂದು ಜೋರಾದ ಕೈ ಚಪ್ಪಾಳೆ ಮೂಲಕ ವಿಶ್ವ ಹಿಂದೂ ಪರಿಷತ್ತಿಗೆ ನಾವು ಅಭಿನಂದನೆ ಸಲ್ಲಿಸಲೇಬೇಕು. ಇದು ಇಷ್ಟು ಮಾತ್ರ ಅಲ್ಲ, ಒಬ್ಬೊಬ್ಬರಿಗೆ ಸಾವಿರ ಜನರನ್ನು ಒಟ್ಟು ಸೇರಿಸುವಂತಹ ಕೆಪಾಸಿಟಿ ಇದೆ, ಅರ್ಹತೆ ಇದೆ. ಇದು ಮುಂದೆ ಇದೇ ಪುನರಾವರ್ತನೆ ಆದರೆ ಇದು ಇಷ್ಟು ಸಂಖ್ಯೆ ಅಲ್ಲ, ಲಕ್ಷಗಟ್ಟಲೆಯಲ್ಲಿ ದಕ್ಷಿಣ ಕನ್ನಡದ ಎಲ್ಲ ಬಂಧುಗಳು ಸೇರಿ ನಾವು ಧರಣಿ ಮಾಡಬೇಕಾದಂತಹ ಪರಿಸ್ಥಿತಿ ಬಂದಿತ್ತು. ಅದಕ್ಕೆ ದಯವಿಟ್ಟು ಅವಕಾಶ ಮಾಡಿಕೊಡ್ಬೇಡಿ. ನಾವು ಶಾಂತಿಯುತವಾಗಿ ವಿನಮ್ರವಾಗಿ ಸರ್ಕಾರವನ್ನು, ಜಿಲ್ಲಾಡಳಿತವನ್ನು, ನಮ್ಮ ಜನಪ್ರತಿನಿಧಿಗಳನ್ನು ಕೂಡ ನಾವು ಮನವಿ ಮಾಡ್ತಾ ಇದ್ದೇವೆ. ಕಲಾವಿದರ ಪರವಾಗಿ ನಾವು ಮನವಿ ಮಾಡ್ತಾ ಇದ್ದೇವೆ. ನಮಗೆ ಇದಕ್ಕೆ ದಯವಿಟ್ಟು ಅವಕಾಶ ಮಾಡಿಕೊಡಿ. ಯಾವುದೇ ನಿಬಂಧನೆ ಈ ಮೂಲಕ ನಮಗೆ ಸಮಯದ ನಿಬಂಧನೆಗಳನ್ನು ಹಾಕಬೇಡಿ. ನಮ್ಮಿಂದ ನಿಮಗೆ ಯಾವುದೇ ರೀತಿಯಲ್ಲಿ ತೊಂದರೆ ಆಗಲ್ಲ. ನಮ್ಮನ್ನು ಬದುಕಲಿಕ್ಕೆ ಬಿಡಿ. ನಾವು ಧರ್ಮ ಪ್ರಚಾರದಲ್ಲಿ ನಾವು ತೊಡಗಿದವರು, ಕಲಾ ಪ್ರಚಾರದಲ್ಲಿ ನಾವು ತೊಡಗಿದವರು, ನಮಗೆ ಅವಕಾಶ ಮಾಡಿಕೊಡಿ ಎಂಬುದಾಗಿ ಈ ಮೂಲಕ ನಿಮ್ಮಲ್ಲಿ ವಿನಮ್ರವಾಗಿ ಬೇಡಿಕೊಳ್ಳುತ್ತಾ ಮತ್ತೊಮ್ಮೆ ಮಗದೊಮ್ಮೆ ಸೇರಿದ ಎಲ್ಲ ಬಂಧುಗಳಿಗೆ ವಂದಿಸಿ ನನ್ನ 2 ಮಾತನ್ನು ಜಗನ್ಗೆ ಮೂಲಕ ಹಾಕ್ತಾ ಇದ್ದೇನೆ. ಮಾತ ಕಲಾವಿದರ ಪೇರು ಹಿರಿಯ ಅಂಚೆನೆ ವೇದಿಕೆದ ಎದುರುಪುನ ಮಾತ ಕಲಾವಿದರ ದುಪ್ಪು ಅಂಚೆನೆ ನಮ್ಮ ಸಂಘದ ಪೂರ ಸದಸ್ಯರಲ್ಲಿ ಮಕ್ಕಳಿಗೆ ಪೂರ ವಂದನೆ ಮಲ್ತೊಂದು ಸುರ್ಕಾದ ಸೌಂಡ್ಸ್ ಆ್ಯಂಡ್ ಲೈಟ್ಸ್ದ ಪ್ರಾಬ್ಲಮ್ ಆನಾಗ ಪ್ರೆಸ್ ಮೀಟ್ ಮಾಡ್ತೀನಿ ಎಂಕುಲಿ ಸೌಂಡ್ಸ್ ಆ್ಯಂಡ್ ಲೈಟ್ಸ್ ದಾಖಲು ಐಕ್ 2 ದಿನ ಓಲ್ಲ ಸೌಂಡ್ ಆವಡು ಲೈಟ್ ಆವಡು ಸಾರ್ವಜನಿಕ ಫಂಕ್ಷನ್ ಗೋರ್ಪುಜ ಬಂದ ಎಂಕ್ಲೊಂಜಿ ಶತಕದಿಂದ ಅಪಗ ಬಾರಿ ಮಲ್ಲ ಪ್ರಚಾರ ತಿಕ್ಕಿಂಡು ಎಂಕ್ಲೆಗೆ ಅಂಚೆನೆ ನಮ್ಮ ಕಲಾವಿದರ ದುಪ್ಪು ಅಂಚೆನೆ ಶಾಮಿಯಾನ ದಾಖಲೊಪ್ಪು ಅದುಲ್ಲ ಎಂಕ್ಲೆಗೆ ಪ್ರೆಸ್ ಮೀಟ್ ಮಾಡ್ತು ಮಸ್ತ್ ಸಪೋರ್ಟ್ ಮಾಡ್ತೇವೆ. ಅಪಗ ನಮ್ಮ ಕಾರ್ಯಕ್ರಮ ಮಾಡುವಾಗ ಮಸ್ತ್ ತೊಂದರೆ ಆಗಿ ಮಸ್ತ್ ಜನಗಳಿಗೆ ಸೌಂಡ್ ತಿಕ್ಕಿಸಿ, ಕೆಲವು ಫಂಕ್ಷನ್ಗೆ ಸೌಂಡ್ ತಿಕ್ಕಿಸಿ, ಸಾರ್ವಜನಿಕವಾದ ಫಂಕ್ಷನ್ ತಿಕ್ಕಿಸಿ, ಕೆಲವು ಸ್ಕೂಲ್ಗಳು ಫಂಕ್ಷನ್ ಆನಾಗ ಪ್ರಾಬ್ಲಮ್ ಆಡಿ, ಕೆಲವು ನಾಟಕ ಆನಾಗೆಲ್ಲ ಎಂಗ್ಲ ಮಾಸ್ಟರ್ಗಳ ಜಿಲ್ಲೆಯ ಪ್ರಾಬ್ಲಮ್ ಆಗ್ತದೆ, ಅಲ್ಪ ಜನರೇಟ್ ತಿಕ್ಕಂದ ಪ್ರಾಬ್ಲಮ್ ಆಗ್ತದೆ. ಅಂಚ ಕೆಲವು ಪ್ರಾಬ್ಲಮ್ ಆನಾಗ ಎಂಗ್ಲಿಗೆ ಸಂಘ ಸಂಸ್ಥೆಗಳು ಎಂಗ್ಲಿಗೆ ಮನವಿ ಕೊರಿಯಿದೆ ಪಂಡ ಸೌಂಡ್ ಉಂತ ಹೊಡ್ಚಿನಿಕ್ಕು ದಯ ಮಾಡ್ತದೆ ಸೌಂಡ್ ಬಾಡ್ಲಿ ಎಂಗ್ಲೇ ಪ್ರಾಬ್ಲಮ್ ಆಪುಂಡು ಪಂಡೇರು ಅಂಚೆನೆ ನಮ್ಮ ವಿಶ್ವ ಹಿಂದೂ ಪರಿಷತ್ ನಮಗೆ ಕಾಲ್ ಬರ್ತದೆ, ಶರಣನ್ನೇ ಫೋನ್ ಬಂತೀರಿ ಪಂಡೇರಿ ಸೌಂಡ್ ಅಂತ ಹೊಡ್ಚಿ ಸಾರ್ವಜನಿಕವಾದ ಮಸ್ತ್ ಪ್ರಾಬ್ಲಮ್ ಆಗುಂಟು. ಸೌಂಡ್ ಶುರು ಮಂತ್ಲಿ ನಿಖಲೊಟ್ಟಿಗೆ ವಿಶ್ವ ಹಿಂದೂ ಪರಿಷತ್ ಬರ್ಕೊಂಡು ಕೆಲವು ದಿನ ನಿಕ್ಲೇನ ಮಾತಿರೆಲ್ಲ ಒಗ್ಗಟ್ಟು ಮಾಡ್ಕೊಂಡ ಜವಾಬ್ದಾರಿ ಎಂಗ್ಲಿಗೆ ವಿಶ್ವ ಹಿಂದೂ ಪರಿಷತ್ ಪಂಡೇರಿ ಅವ್ರಿಗೆ ಭಾರಿ ಖುಷಿ ಆಗಿದೆ.
ನಿಮಗೆ ಫೋನ್ ಮಾಡ್ಕೋ ಸೌಂಡ್ಸ್ ಆ್ಯಂಡ್ ಲೈಟ್ಸ್ ಅದಪ್ಪು ಅದು ಮಾತ ಕಲಾವಿದರೆಲ್ಲ ಸೇರ್ಪಾದ ಐಗೊಂದು ಸಂಘಟನೆ ಮಾಡ್ತಿದ್ದೆ ನಮ್ಮ ಎಂಚ ಪ್ರತಿಭಟನೆ ಮಾಡ್ಕೊಂಡು ನಿರೂಪರೇಷನ್ ಮಾಡ್ಪುಗ ದಯಪಂಡ ಜನಗಳಿಗೆ ತೊಂದರೆ ಹಾಕೊಂಡು ಸೌಂಡ್ ಅಂತ వచ్చి ಬಂದ ಪಾದರೆಗೋಸ್ಕರ ಹಿಂಗೆಲ್ಲ ಹೆಚ್ಚಿನ ಪ್ರತಿಭಟನೆ ಉಂಡ ಐನೆಂಗುಲು ಪಿರದೆ ಇರ್ತ ಯಾನ್ ಪಂಪಿನಿ ದಾದೆ ಪಂಡ ಡೆಸಿಬಲ್ ಪಂಡ ಒಂದುಲ್ಲೇರೆ ಡೆಸಿಬಲ್ ಇದೆ ನಮ್ಮ ಒಂಜಿ ಪಂಪೈಲ್ ಸರ್ಕಲ್ ಗಾಡಿದ ಸೌಂಡ್ ಒಂಜಿ 150 ಮಿತ್ತು ಹೋಗ್ಕೊಂಡು ಡೆಸಿಬಲ್ ಯಾಕಂದ್ರೆ ಹಿಂಗೆಲ್ಲ ನಿಜವಾದ ಮೀಟರ್ ಉಂಟು ಮುಲ್ಪನೆ ಉಂಟು ನಮ್ಮಡ ಮೀಟರ್ ಎಂಕುಲು ಸೌಂಡ್ ಯಾಕಂದ್ರೆ ಆನ್ ಆಪಿನ ತುಂಬು ಮುಲ್ಪ ಒಂಜಿ 1 ಗಂಟೆಗೆ ಮುಲ್ಪ ಒಂಜಿ 10-15 ಜನ ಇರ್ತೀರಿ ಅಪ್ಪಗ ಡೆಸಿಬಲ್ 80-90 ಮಿತ್ತು ಹೋಗುಂಡು ಬಂದುಲೆ ಅಂಚಂದಾಂಡ ನಮಕ್ ಪಗೇಡ್ 50 ಡೆಸಿಬಲ್ ಬೈ ಪಗೇಡ್ 55 ಡೆಸಿಬಲ್ ಬೈ 50 ಡೆಸಿಬಲ್ ಸೌಂಡ್ ಬಾರ್ಡ್ ಬಟ್ ಇಂಚ ಪಲ್ಲೆ ದಯಪಟ್ಟು ಇತ್ತ ಮೂರು ನಮ್ಮ ಒಂಜಿ 1,000-2,000 ಜನ ಸೇರ್ದ ಎಂಕುಲು ಮುರಣಿ ಮನೆಗೆ ಕೊಂಡಾಗೆಲ್ಲ ಮಾತ MLA ಆದಪ್ಪು MP ಆದಪ್ಪು ನಮ್ಮ ಸ್ಪೀಕರ್ ಸಾರ್ ಆದಪ್ಪು ಅದು ಹೋಮ್ ಮಿನಿಸ್ಟರ್ ಅದು ಬಾಡ ಕೇಳಿ ಎಂಕುಲು ಒಂಜಿ ಎಂಕುಲು DJ ಬಾಡ ಪಂಡಿಜಿ ಬೊಕ DJ ಒಂದು ಕನ್ಫ್ಯೂಷನ್ ನೌಲೆ ಅಂತ ಬಂದುಲೆ ಎಂಕುಲು ಸೌಂಡ್ ಬಾಡಿಗೆ ಗೊರ್ಪುನಕುಲು ಎಂಕುಲು DJ ಪ್ಲೇ ಮಾಡ್ಪುನಕುಲತ್ತದೆ ಮಾಡ್ತದೆ ಅರ್ಥ ಮಾಡ್ಪ್ಲೇ ಇತ್ತ ತುಲೆ DJ ದುಂದುವೆ ಸೌಂಡ್ ಇದೆ ಮೂಲ ಬೇಸ್ ಒಂದು ವಿತ್ ಡ್ರಾಪ್ ಉಂಟು ದುಲ DJ ಗಳ ಯೂಸ್ ಮಾಡ್ಕೋ ಎಂಕುಲು ಆರ್ಕೆಸ್ಟ್ರಾ ಗಳ ಯೂಸ್ ಮಾಡ್ಕೋ ನಾಟಕಗಳ ಯೂಸ್ ಮಾಡ್ಕೋ DJ ಬಂದು ಬೇತೆನೆ ಸ್ಪೀಕರ್ ಹಚ್ಚಿ ಐಟೆ ಬರ್ಪಿನಿ ಅಂಡ ಐಟೆ ನಮ್ಮ ಎಂಚ ಪ್ಲೇ ಮಾಡ್ಬೋದು ಎಂಚ ಬರ್ಬೋದು ಇದು ಎಂಕುಲು ಮೈಕದ ಬಾದರೊಂದುಲ್ಲ ಅಂಚಾದ ಮೈಕದ ಬರೋದುಂಟು ಮುರಾನಿ ನಮಕ್ ಉರುವಾಡು ಸೌಂಡ್ ಉಂತ ಇರು ಆಜಿ ಗಂಟೆ ಎಂಕುಲು ಕೇಳಿ ಸೌಂಡ್ ಉಂತ ಇನ್ನ ಸರಿ ಎಂಕುಲು ಒಪ್ಪುವ ತೀರ್ಥಕ್ಕೆ ಬೇಸಿತ್ತಂದು ಸೌಂಡ್ ಕೊನೆಯರು ಆಂಡ ಎಂಕುಲು ಕೇಳಿ 10 ಗಂಟೆ ಅಂತ ಟೈಮ್ ಕೊಡ್ತಾರೆ ಆಜಿ ಗಂಟೆಗೆ ಎಂಚ ಕೊನೆಯರು ಸರಿ ಆಜಿ ಗಂಟೆ ಕೊನಾಗ ಅಲ್ಪ ಎಂಗೆಲ್ಲ ಡಿಸಿಬಲ್ ಎಂಗ್ಲೆ ತೋರಿಸ್ಬೋಯಾರ ಡಿಪಾರ್ಟ್ಮೆಂಟ್ ಎಂಗ್ಲೆ ಡಿಸಿಬಲ್ ತೋರಿಸ್ಬೋಡಿತ್ತು ನಿಗೆಲ್ಲ ಡಿಸಿಬಲ್ ಈತ ಪೋಂದುಂಡು ಒಂದು ಅವು ತೋರಿಸ್ಬೋಯ್ತಾರೆ ಎಂಗ್ಲಿಗೆ ಏಕ ಕೊನೆಯರು ಅಂಚಂಡ ಇತ್ತ ನಮ್ಮ ರಾಜ್ಯ ಸರ್ಕಾರ ಅದಪ್ಪು ಜಿಲ್ಲಾಡಳಿತ ಅದಪ್ಪು ಆಗ್ಲಿದ ಫಂಕ್ಷನ್ ಮಂಪೆರ ಬಲ್ಲಿಂದ ತಿಂಗಳು ಸೌಂಡ್ ಪಾಠ ಬಲ್ಲಿಯ ಅವು ಕ್ಲಿಯರೆನ್ಸ್ ಅದು ಮಾಡೋಡು ಬಂಪಿನಿ ಬಂದುಲೆ ಇತ್ತ ನಮಕ್ ಜೂನ್ ಲಾಸ್ಟ್ ಮುಟ್ಟ ದಾಲ ತೊಂದರೆ ಇಚ್ಚಾಂಡ್ರೆ ಸೌಂಡ್ ಪಾಡು ಹೊಡ್ಚಿ ನಾಟಕದಲ್ಪ ಸೌಂಡ್ ಪಾಡು ಹೊಡ್ಚಿ ಆರ್ಕೆಸ್ಟ್ರಾದವ್ರು ಪಾಡು ಹೊಡ್ಚಿ ನಿಂತದೆ ಆಂಡ ಸರ್ಕಾರ ಇತ್ತೀನಿ ಅವೇ ಸರ್ಕಾರ ಆತ ಮುರಳಿಂದ ಪಕ್ಕ ದಯ ಕಂಚಾಂಡ್ ಅವಲ್ಲ ಮನೆಯೆಲ್ಲ ಕರೀದು ಅಷ್ಟೇನು ಸ್ಟಾರ್ಟ್ ಆನಾಗ ಎಂಕುಲು ಸೌಂಡ್ಸ್ ಎಲ್ಲ ಇಡ್ಸಾಕ್ಲಿಗೆ ಮೂಜಿ ತಿಂಗಳು ಬೇಲೆ ಪೂಜಿ ಮನೆಯಲ್ಲ ಎಂಕುಲು ದುಂಬು ಮಲ್ತಿನ ಇಂಚಿನ ಕಾಸು ಪುಣ ಆಯ್ತು ಸಾಲನ ಸೋಲನ ಮಲ್ತದ್ದು ನೆಕ್ಸ್ಟ್ ಬರ್ಪಿನ ಫಂಕ್ಷನ್ ಇಂಚಿನ ಅಷ್ಟೇನಿ ಚೌತಿ ಒಂದು ದಸರಾ ದುಪ್ಪು ನೆಕ್ಕೆಗಳು ಕಾದೊಂದು ಉಪ್ಪು ಎಂಗ್ಲಿಗೆ ಸೌಂಡ್ ತಿಳ್ಕೊಂಡು ಬಂದ ಈಗಾದ ರೆಡಿ ಆದಪ್ಪ ಹೊಸ ಸಿಸ್ಟಮ್ ಬಂದಾಗ ಐನೆಂಕುಲು ಪರ್ಚೇಸ್ ಮಾಡ್ತಪ್ಪ ಸಾಲನ ಮೂಲ ಮಾಡ್ತ ಪರ್ಚೇಸ್ ಮಾಡ್ತಪ್ಪ ಅವು ಸರಿ ಎಂಗ್ಲಿಗೆ ಸೌಂಡ್ ನಿಗಳು ಪಾಡೋಚಿ ಬಂದ್ಬಂದ ಒಂದು 3 ತಿಂಗಳು 4 ತಿಂಗಳು ತುಂಬೆ ಪ್ರೆಸ್ ಮೀಟ್ ಬಂತೋಲಿ ನಿಗಲೇದು ಎಲ್ಲ ಅಷ್ಟೇ ಪಕ್ಕ ಸೌಂಡ್ ಹಾಕ್ಲಿ ಲೈಟ್ ಬಾಡ್ ಎಂಗ್ಲ ಯೂನಿಯನ್ ಉಂಟು ಯೂನಿಯನ್ ಬಂತೋಲಿ ಅಗ್ಲಿಗೆ ಜಿಲ್ಲಾಡಳಿತದ ನಿಗಲೇದು ಎಲ್ಲಂಜಿ ಚೌತಿ ಅಷ್ಟೇ ಪಕ್ಕ ಸೌಂಡ್ ಬಾಡ್ ಬುಡುಪುಜ ನಿಗಳು ಸೌಂಡ್ ತೆಪ್ಪೋಚಿ ಅವಾಗ ಎಂಕಲ್ಲ ಏತೋ ಸದಸ್ಯರಿದ್ದ ಸಾಲ ಮಾಡ್ತೇವೆ ಇಂಟ್ಲೆ ಕಾಲ್ ಮಾಡ್ತಾ ಒಂದು ಸಾಲ ಅಂತ ಮಾಡಿ ಈ ತಿಂಗಳು ಪಕ್ಕ ಲೋನ್ ಸ್ಟಾರ್ಟ್ ಆಗ್ಬಿಡು ಅಷ್ಟೇ ಇಚ್ಚಾಂಡು ಚೌತಿ ಇಚ್ಚಾಂಡು ನನ್ನತ್ತೆ ದಸರಾಗೆ ಇಂಚನಕ್ಕೆ ಏನೊಂದುಲೆ ಅವು ಬಿಡ್ದು ನನ್ನ ಅದು ಮದ್ಬದ ಫಂಕ್ಷನ್ ಬರ್ಕೊಂಡು ಬಂದುಲೆ ಇದು ಮದ್ಬದ ಫಂಕ್ಷನ್ ರೆಡ್ ಸ್ಪೀಕರ್ ಬಾಂಡಲ್ಲ ಪೊಲೀಸ್ ತಗೊಳ್ಕೊಂಡು ಒಂದುಲೇರು ಅಂಚನ ಅರ್ಥದ ರೆಡ್ ಸ್ಪೀಕರ್ ಹಾಕಲಿ ಇಲ್ಲದಲ್ಲೇ ಮಾತ್ರ ಕೇಂದ್ರ ಬೊಕ್ಕ ಡಿಸಿಬಲ್ ಬಾಂಡಲ್ಲ ಎಂಕುಲು ಸೌಂಡ್ ಬಾಡಿನ 100 ಮೀಟರ್ ಅನ್ನೋದು ಪಿರಾವುಡ್ ಹಾಕೊಂಡು ಡಿಸಿಬಲ್ ಚೆಕ್ ಮಾಡ್ಬೋದು ಹೌದೇ ಮತ್ತೊಂದು ಇಚ್ಚಾರ ಓಲ್ಲ ಈತ ಮೇಟ್ ಸೌಂಡ್ ಸೀಸಾಂಡ್ ಪ್ರೆಸ್ ತಗಲಿಲ್ಲ ಗೊತ್ತುಪ್ಪು ಈತ ಸೀಸಾಂಡ್ ಅಕಲ್ನ ಕಾರಣದಾದ ಬಂಡ 10 ಗಂಟೆಗೆ ಸೌಂಡ್ ಬಂದು ಮಾಡ್ಕೊಂಡು ಡಿಸಿಬಲ್ 5 ಹಚ್ಬೋದು ಬಿತ್ತು ಬಾರ ಬಲ್ಲಿ ಆಂಡ ಓಲಾನ್ಲ ಕೇಸ್ ಮಾಡ್ದ ಗಂಟೆಗೆಲ್ಲ ಡಿಸಿಬಲ್ ಜಾಸ್ತಿ ಆದದ್ದು ಓಲ್ಬಾರ್ದು ಕೇಸ್ ಓಲ್ಲ ಬಾರ್ದಿದ್ದೀರಿ ಇಂದು ಮುರಡಿ ನಮ್ಮ ಮಡಿಕೇರಿಡ್ ವಿರಾಜಪೇಟೆಡ್ 23 ಗಣಪತಿ ದೊಡ್ಡಿಗೆ 23 DJ ಇರ್ತದೆ ಅಂಚಾನ ದಕ್ಷಿಣ ಕನ್ನಡ ಜಿಲ್ಲೆಗೆ ಮಾತ್ರ ಅದು ಕಾರಣ ಇಂದು ಉಡುಪಿ ಜಿಲ್ಲೆ ಹೊರ ಒಂದ 5 ಪಕ್ಕ ಜಿಲ್ಲಾಡಳಿತದಾದ ಬಂಡ ರೆಡ್ ಬೇಸ್ ರೆಡ್ ಟಾಪ್ ಮಾಡಲಿ ತೊಂದರೆ ಹೆಚ್ಚಿತ್ತು ಹೇಗ್ಲಿಕ್ಕಿತ್ತ ಓಡೆಮುಟ್ಟ ಬಂಡ ನಮ್ಮ ಭಜನೆಡು 100 ಜೋಕುಲು ಉಪ್ಪು ಒಂದು 50 ಮಿತ್ತು ಜೋಕುಲು ಉಪ್ಪು ಒಂದು ರೆಡ್ ಸಾಲು ಉಪ್ಪುಲು 5 ಸಾಧಾರಣ ಸೌಂಡ್ ಬಂದಾಗ ರೆಡ್ ಎಲ್ಲೆಲ್ಲಿ ಸ್ಪೀಕರ್ ಮಾಡಲಿ ಬಂದ್ಪೇರೆ ಆಯೋಜಕ ಎಂಗಡ ಬತ್ತಿಗೆ ಏನೊಂದು ಪಿಲಾಗು ಸೌಂಡ್ ಕೇನೊಚ್ಚಿ ಪಿಲಾಗು ಸೌಂಡ್ ಕೇನೊಚ್ಚಿ ಎಂಕುಲ್ ದಾದ ಮಲ್ಪಡು ಆರ್ಕೆಸ್ಟ್ರಾ ಹಂಚಿನ ಆರ್ಕೆಸ್ಟ್ರಾ ಈ ಬೇಸ್ ಇಚ್ಚಂದ ಆರ್ಕೆಸ್ಟ್ರಾ ಆಪುಜಿ ಇತ್ತಲ್ಲ ತುಲೆ ಬೇಸ್ ಉಂಟು ಅದು ಟಾಪ್ ಉಂಟು ಡಿಸಿಬಲ್ ಬರ್ತೀನಿ 2020 ಬರ್ತೀನಿ 25 ವರ್ಷ ಆಗಿದೆ ಬಂದು ಅಪ್ಪಗಿತ್ತೀನಿ ಹಾರ್ನ್ ನಮ್ಮ ಕಟ್ಟೋಗಿತ್ತೀನಿ ಒಯ್ಕೆ ನಮ್ಮ ತಾಡದ ಕೊಡಿ ಕಟ್ಟೊಂದಿತ್ತ ಅಪ್ಪಗ ಆತ ಡಿಸಿಬಲ್ ಬತ್ತು ಬಂದು ಅಂಡ 5 ಪಕ್ಕ ಇದ್ದ ಪೂರ ಚೇಂಜಸ್ ಆಗ್ತದೆ
ಗೊತ್ತುಂಟು ಈತ ಸೌಂಡ್ ಅಂತ ಅಪ್ಪಾಗ ಗೌರ್ಮೆಂಟಿಗೆ ಮಲ್ಪಲ್ಲಿ ಅಂತ ಡಿಸೇಬಲ್ ಜಾಸ್ತಿ ಅಕಲ್ ಬರ್ತದೆ ಸೇಲ್ ಮಲ್ಪವೇರು ಅಥವಾ ನಮ್ಮ ಟ್ಯಾಕ್ಸಿದ ತೊಂದರೆ ನಮ್ಮ GST ತೊಂದರೆ ಅಂಡ್ ಡಿಸೇಬಲ್ ಗೌರ್ಮೆಂಟ್ ಜಾಸ್ತಿ ಮಲ್ಪಡತ್ತ ಈತ ಸೌಂಡ್ ಎಕ್ಕಲು ಫಾರಿನ್ ತರ್ಪ ಅಂತಲ್ಲ ಅದು ಬೇರೆಯವ್ರದ್ದು ತರ್ಪ ಅಂತಲ್ಲ ಎಂಕ್ಲೆಗೆ ಡಿಸೇಬಲ್ ಜಾಸ್ತಿ ಅವ್ರು ಬಂದು ಅಂಡ್ ಅವು ಸಹ ಎಂಕಲ್ ಪಂಪಿದ್ದು ಅದು ಪಂಡ ಖಾಲಿ ಒಂದೇ ತಿಂಗಳು ದಯಾಗ ಅವು ಡಿಸೇಬಲ್ ಅದು 10 ಗಂಟೆ ಅದು ಬರ್ತದೆ ಬಂದು ಎಂಕಲು ನನಾತಲ ಆಗ್ರಹ ಮಲ್ಪಡಿದಾದ ಪಂಡ ಎಂಕ್ಲೆಗೆ ಸೌಂಡ್ DJ ಪಾಡ್ಲಿ ಅವು ಪಾಡ್ಲಿ ಎಂಕಲು ಕೇನು ಚೈ ಎಂಕ್ಲೆಗೆ ಸೌಂಡ್ ಎಂಚ ಬೋರ್ಡ್ ಪಂಡ ಮುಲ್ಪ 100 ಜನ ಸೇರಿದಿತ್ತು 100 ಜನಕ್ಕೂ ಲಾಸ್ಟ್ ಕಚಾರ ಓಡೆ ಮುಟ್ಟ ಆಡೆ ಮುಟ್ಟಕ್ಕೆ ಏನಾದ್ರು ಸೌಂಡ್ ಪಾಡ್ರೆ ಬಿಡೋಡು ಎಂಕಲು ನಾಟಕದ ಸೌಂಡ್ ಪಾಡಿ ಅಂದ ಎಂಕಲು ಮೂತಿ ಸ್ಟೆಪ್ ಸೌಂಡ್ ಪಾಡೋದು ಪಂಡ ನಾಟಕದ ಕಲಾವಿದರು ಮೈಕದ ಪಾತಿರ್ನಾಗ ಕೇನೋಚಿ ನಾಟಕದ ಪಾತಿರ್ನಾಗ ಸೌಂಡ್ ಕೇಂಜಿಂದಾಂಡ ಸೌಂಡ್ ಸರಿಚಿಂದ ಬಂದ್ಬೇರೆ ಬೊಕ್ಕ ನಾಟಕ ಅಲ್ಪ ಫೈಲ್ ಆಗ್ಬೋದು ಅಂಚಾದ ಬೊಕ್ಕ ಆರ್ಕೆಸ್ಟ್ರಾ ಅಂಚಿನ ಆರ್ಕೆಸ್ಟ್ರಾದ ಸೌಂಡ್ ಪಾಡಿನಾಗ ಅಲ್ಪ ಏತ್ ಜನ ಸೇರ್ತಾರೆ ಬೊಕ್ಕ ಆರ್ಕೆಸ್ಟ್ರಾದ ಕಲಾವಿದರಿಗೆ ದಾದ ಬೋರ್ಡು ಅಟ್ಲಿಗಿಂತ ಮೊನಿಟರ್ ಒಂದು 3-4 ಮೊನಿಟರ್ ಬೋರ್ಡ್ ಹಾಕೊಂಡು ಐಕ್ ಬೋರ್ಡು ಪಿದಾಡಿ ಏತ್ ಸ್ಪೀಕರ್ ಬೋರ್ಡು ಏತ್ ವಾಲ್ಯೂಮ್ ಬೋರ್ಡು ಆತ ಎಂಕ್ಲೆ ಕೊರಡು ರಪ್ಪಿ ಎಂಕ್ಲು ಸಾರ್ವಜನಿಕವಾದ ದಾಲ ಪ್ರಾಬ್ಲಮ್ ಆವಡು ಅಥವಾ ದಾಲ ಉಪದ್ರವ ಬಂದು ಮಲ್ಪುಜ ಆಟ ಮೈಕ್ ಮಾತ್ರ ನಿಜವಾದ ಮೈಕ್ ಮಾತ್ರ ಎಲ್ಲ ಮುಖ್ಯವಾದದ್ದು ದಯಗೆ ಬಂದಂಡ ಈತ ಮೂಲ ವೇದಿಕೆ ಈತ ಕಲಾವಿದರು ಕುಲೊಂದೇರು ಈತ ಲೀಡರ್ ನಗಲು ಕುಲೊಂದೇರು ವಿಶ್ವ ಪರಿಷತ್ ಲೀಡರ್ ನಗಲು ಅದು ತಿರ್ತಡು MLA ನಗಲು ಕುಲೊಂದುಲ್ಲೇರು ಮುಗ್ಲೇನು ಪೂರೆಲ್ಲ MLA ಅದು ಮಲ್ಪೊಡ್ತಾಂಡ ಈಗೆಲ್ಲ ಮೈಕ್ ಕಾರಣ ಮುಲ್ಪಾಡಿತ್ತಿನ ವೇದಿಕೆ ಇತ್ತಿನ ಮಲಮಲ್ಲ ಲೀಡರ್ ನಗಲು ಲೀಡರ್ ಆಡೋದಂಡ ಕಾರಣ ಈಗೆಲ್ಲ ಮೈಕ್ ಆಗ ಇತ್ತ ಮೈಕ್ ಬರ್ಚಿ ಬಂಡ ಇಂಚ ಎಂಕಲಿಗೆ ಒಂಜಿ ಲೀಡರ್ ಬಾತರದಿತ್ತರೆ ಇತ್ತ ಬಂಪಿತ್ತು ಕೆಲವು ಲೀಡರ್ ಅವರು ಬಾತೇರಿ ಅಕಲ ಪುದರ ಹಾಳು ಮಲ್ಪೊಡ್ತಾಂಡ ಅಪ್ಪ ವಾಲಿತ್ತೆತ್ತ ನಾನು ಇಜಿಂದ ಅಲ್ಪ ಬೇಸ್ ಶಾರ್ಪ್ ಕೊರ್ರಂಡು ಐಟ್ ಒಂಚೂರು ಶಾರ್ಪ್ ಬೇಸ್ ಜಾಸ್ತಿ ಮಾಡ್ತದೆ ಅಕಲ ಪುದರ ಹಾಳು ಮಾಡ್ಬೋದು ಎಪ್ಪಗ ಬಂಪೆ ಅಲ್ಲಿ ಮುಲ್ಪ ಕುಲ್ಜಿನ ಬಂಪೆ ಮೈಕ್ ಸರಿಚಿ ನಾನು ಎದುರು ಕುಲ್ಜಿನ ಬಂಪೆ ಸ್ವರ ಸರಿಚಿ ಏರಲ್ಲ ಏತ್ತ ಮಲ್ಲ ಸಿಂಗರ್ ಅಂಟಲ್ಲ ಅಕ್ಲೇನು ಮಲ್ಲ ಸಿಂಗರ್ ಮಲ್ಪೊಡ ಅಂತ ಕಾರಣ ಎಂತಲ್ಲ ಮೈಕ್ ನಾನು ಮಾತ್ರ ನಾನು ಪುದರ ಹಾಳು ಮಲ್ಪೊಡ್ತಾಂಡಲ್ಲ ಅಕ್ಕ ಎಂಕಲ್ಲ ಆಪರೇಟರ್ ಅಪ್ಲ ಕೈ ಗುಪ್ಪುಡು ಅಲ್ಪ ಆಪರೇಟರ್ ಆಯ್ನ ಬೇಸ ಅದು ಶಾರ್ಪುನ ಕಮ್ಮಿ ಮೀನಿ ಮಲ್ತೇರ್ನಾಂಡ ಪುದರ ಹಾಳು ಒಂಜು ಆರ್ಕೆಸ್ಟ್ರಾ 2 ಆರ್ಕೆಸ್ಟ್ರಾ 3 ಆರ್ಕೆಸ್ಟ್ರಾ ಪುದರ ಹಾಳು ನಾನು ಹೆಚ್ಚಾವಲ್ಲ ಬೊಕ್ಕ ಈತ ಫಂಕ್ಷನ್ ಆಗ್ಬಿಟ್ಟು ಬಂದ್ರೆ ಇಲ್ಲೇ ಗೊತ್ತು ನಮ್ಮ ಇಲ್ಲಾಡೆ ಮದುವೆ ಆದಪ್ಪು ದಾದಲ್ಲ ಮದುವೆಗೆ ನಮ್ಮ ಶಾಮಿಯಾನದಕ್ಕೂ ಫಸ್ಟ್ ಶಾಮಿಯಾನ ಪಾಡ್ದು ಹೋಯಲ್ಲ ಮತ್ತೆ ಆಪಿನ ತುಂಬ ಬರ್ತದೆ ಮತ್ತೆ ಅದು ನಡೆದಿರೋದು ಬೊಕ್ಕಲ್ಲ ಗೋಪಿನಗಳಿತ್ತು ನಾವು ಎಂಕುಲು ಬಂದರೆ ನಮ್ಮ ಪ್ರತಿ ಒಂಜಿ ಫಂಕ್ಷನ್ ಪೊರ್ಲಾವಡು ದಾಂಡ ಐತ ಪಿರೋಡು ನಿಕ್ಲೇರ್ದು ಜಾಸ್ತಿ ಟೆನ್ಷನ್ ಉಪ್ಪು ನಿಕ್ಲೇರ್ ಬಂದರೆ ಪಂಡ ದಾಂಡ ನಿಖಲೊಂಜಿ ಹಾಲಿಡೇ ಅದು ಉಪಾತ ರೆಸಾರ್ಟ್ ಆತು ಫಂಕ್ಷನ್ ಮಲ್ಪರು ಫಂಕ್ಷನ್ ಮಲ್ಪುನಾಗ ನಿಕ್ಲೇರ್ ಜಾಸ್ತಿ ಟೆನ್ಷನ್ ಎಂಕ್ಲೇರ್ ಉಪ್ಪು ದಯಪಟ್ಟು ಅಪ್ಪ ಏತ್ತು ಮಲ್ಲ ನಿಖಲು ಒಣಸು ಉಪ್ಪಾಡು ಏತ್ತು ಮಲ್ಲ ಕ್ಯಾಟ್ರಿಂಗ್ ಉಪ್ಪಾಡು ನಿಖಲ ಒಣಸು 500 ರೂಪಾಯಿ ಉಪ್ಪಾಡು ಆಂಡ ಎಂಕೆಲ್ಲ ಜನರೇಟರ್ ಬಂದು ಪೂರ್ಣಿಂದ ಆಂಡ ಅಲ್ಪ ಏರೆಲ್ಲ ಒಣಸು ಬಂದು ಫಂಕ್ಷನ್ ಹಾಳಾಗ್ಬೋದು ಅಂಚಾದ ಉಪ್ಪುನಾಗ ನಿಕ್ಲೇರ್ ಜಾಸ್ತಿ ಟೆನ್ಷನ್ ಎಂಕ್ಲೇರ್ ಉಪ್ಪು ಬಂದು ದಯಪಟ್ಟ ಫಂಕ್ಷನ್ ಪೊರ್ಲಾವೋಡು ಪೊರ್ಲು ಮಲ್ಪೋಡು ನನಾತ್ ಪೊರ್ಲಾವೋಡು ಬಂದು ಆತ ಟೆನ್ಷನ್ ಉಪ್ಪ ಅಂಚಾದ ಮಾತ ಬಂದಿಲ್ಲ ಎಂಗೆಲ್ಲ ಸೌಂಡ್ ಸಪೋರ್ಟ್ ಮಾಡ್ಲಿ ಬಂದು ಹಿಂಗೆ ಅವಕಾಶ ವೇದಿಕೆಗಳು ಪುನಃ ಪೂರ ಕ್ಷೇತ್ರದ ದಿಗ್ಗಜೇರಿನಲ್ಲಿ ಅಂಚನೆ ಮುಗಿಸಿದ ಮುಖ್ಯದ ಕಲಾ ಬಂಧುಗಳಿಗೆ ಮಾತರಿಗಳ ನಮಸ್ಕಾರ. ಸಮುದ್ರ ಮತನ ಕಾಲಡು ಸುರುಕು ವಿಷ ಬರ್ಕೊಂಡು ಒಕ್ಕ ಅಮೃತ ಬರ್ಕೊಂಡು ಇನ್ನು ಅಮೃತ ವೈದ್ಯನಂತ ಪಂಡ್ರೆ ಇಷ್ಟಪಡ್ತಾರೆ. ವಿಶ್ವ ಹಿಂದೂ ಪರಿಷತ್ತು ಇಲ್ಲಿ ಕಲಾ ಧರ್ಮ ನೇಮ ಮಾಡ್ಕೊಂಡ್ಕೊಂಡಿದ್ದೆ ದಾದಂಡ ಎಂಕ್ಲೆ ಗೊತ್ತಿತ್ತೀಜೆ ಎಂಕಲ್ಲ ಕುಟುಂಬದ ಒಬ್ಬರು ಓದೋಗಿರ್ಲೇದಂತ ಶಾಮಿಯಾನದಕ್ಕೂ ಎಂಕಲ್ಲ ಕುಟುಂಬ ಅಂತ ಎಂಕ್ಲೆಗಿನೇ ಗೊತ್ತಾಯಿತು ಭೂತಕ್ಕೂ ಕುಟುಂಬ ಅಂತ ಎಂಕ್ಲೆಗಿನೇ ಗೊತ್ತಾಯಿತು ಬೇತೆ ಬೇತೆ ಕ್ಷೇತ್ರದ ಸೇರ್ತಿನಕ್ಕಲು ಎಂಕಲ್ ಪೂರ ಒಂಚೆ ಕುಟುಂಬದಕ್ಕಲ್ಲೊಂದು ತೋಜಾದ ಕೊಡ್ತೀನಿ ಪ್ರಪ್ರಥಮ ವೇದಿಕೆ ದಕ್ಷಿಣ ಕನ್ನಡ ಜಿಲ್ಲೆದ ಒಂದು ಅದಕ್ಕೋಸ್ಕರ ಎಂಕ ಸ್ವರೂಪದೇನು ಆಲೋಚನೆ ಮಾಡ್ತೀನ ಆತ್ಮೀಯರೇನು ಶರಣ್ ಪಂಪೂರ್ ಬೊಕ್ಕ ಪ್ರಕಾಶ್ ಅಣ್ಣಗೆ ಅಂಚನೆ ಪುರುಷೋತ್ತಮಣ್ಣಗೆ ಮಾತ್ರ ವಿಶ್ವ ಹಿಂದೂ ಪರಿಷತ್ ಪೂರ ಬಂಧುಗಳಿಲ್ಲ ಕಲಾ ಬಂಧುಗಳನ್ನ ಪರವಾದ ಉಡದಿಕ್ಕಿನ ಸೋಮೇಲಿನ ಸಂದವಾಗಲು ಇನಿ ಎಂಕ್ಲಿ ಗೊತ್ತಾ ರೋಷನ್ ರೆನಾಲ್ಡ್ನ ಎನ್ನ ಕುಟುಂಬದ ಮುಂದೆ ಇನ್ನಿ ಗೊತ್ತಾಯಿತು ಅದರಿಂದ ಯಾರೇನ ಎಗೇನ್ಸ್ಟ್ ಬಂದು ಪೂರ್ಣಗಿನ ಕುಟುಂಬದ ಯಾರಲ್ಲ ಬೈದರೆ ಒಂಜಿ ಕೈ ಕೊರಿಯರೆ ಎಂಕೀಗ ಅದಕ್ಕೆಲ್ಲ ಇಂಕಲ್ಲ ಸಂಬಂಧ ಉಂಟು ಕಸ್ಟಮರ್ನಾಗ ಕುಟುಂಬದ ಪೂರ ಒಟ್ಟವಡು ಬೊಂಬೈ ದಿನ ಎಲ್ಲ ಬರೋಡು ದುಬೈ ದಿನ ಎಲ್ಲ ಬರೋಡು ಬಂದ್ಮೇಲೆ ಒಂಜಿ ಸಾಕ್ಷಿ ಮಾಡ್ಕೊಂಡು ಇಂಥ ಈ ಕಾರ್ಯಕ್ರಮ ಭಾರಿ ಬೇಜಾರು ಅವನುಂಟು
ಈ ವರ್ಷ ನಮ್ಮ ನಾಟಕ ಯಕ್ಷಗಾನ ಒಂದು ಪೂರ ಒಂತುದುಂಡು ಬರ್ಪಿ ವರ್ಷ ಪೇಪರ್ದ ಕಾಸವಡ ಪೇಪರ್ ಕೊರಲೆ ಪಂಡ 100 ಡಿಸಿಬಲ್ ಬಂದ ಪೇಪರ್ದ ವಿಷಯ ಒಯ್ತುಕೊಂಡು ಪುನಃ ಅಂಚಿನ ದಿನ ಬರೋ ಸಾಧ್ಯತೆ ಉಂಟು ಪೇಪರ್ದ ಆಗಲೂ ಒಂಚೂರು ಗಟ್ಟಿಡು ಪಾತ್ರೆ ಅಂಚಿನ ದಿನ ಬರು ರಂಗಭೂಮಿದ ಬಗ್ಗೆ ಯಾರು ಬಂದೆ ಸೌಂಡ್ ಬಗ್ಗೆ ಯಾರು ಬಂದೇರು ಯಕ್ಷಗಾನದ ಬಗ್ಗೆ ಸತೀಶ್ ಅಣ್ಣೆ ಬಂದೇರು ಟೌನ್ ಹಾಲ್ಡ್ ನಾಟಕ ಅನ್ನಾಗ ಟೌನ್ ಹಾಲ್ಡ್ ನಾಟಕ ಉಂಡ ಇಚ್ಛ ಅಂತ ಎರೆಗ್ಲ ಗೊತ್ತಾ ಒಂದಿಚ್ಚಿ ದಯಪಂಡ ಟೌನ್ ಅಂತ ಉಲೈ ಇಕ್ಲಿಗೆ ಒಂಜಿ ಫ್ಲೆಕ್ಸ್ ಪಾಟ್ ನಂಚಿನ ಅಧಿಕಾರನೇ ಕುಲಿನಿ ಕಳೆಯೊಂದಾತ ನಾಟಕ ಅಂದತ್ತು ಒವೇ ಕಾರ್ಯಕ್ರಮ ಅನ್ನಕಲ್ಲ ಟೌನ್ ಹಾಲ್ ದ ಉಲೈಟ್ ಕಂಪೌಂಡ್ ಉಲೈಟ್ಲ ಫ್ಲೆಕ್ಸ್ ಪಾಟ್ ರೇಜಿ ಅಂಚಿನ ಒಂಜಿ ಒಂದೇನ ಗಮನದ ದೆತ ನೋಡು ಶಾಸಕರ ಅಂಚಿನ ಪೂರ ಮುಲ್ಪಡ್ದ ಇಕ್ಲ ಸ್ಟಾರ್ಟ್ ಆತಲ್ಲ ಪ್ರಾಬ್ಲಮ್ ಇನಿ ಕೋಡೆ ಬೊಂಬೈಡ್ ಮೀರಾ ರೋಡ್ ಯಕ್ಷಗಾನನ ಅರ್ಧೋಡು ಅಂತ ಇದೆ ಚಂಡೆ ಮೊದಲ ಇಜ್ಜಂದೆ ಯಕ್ಷಗಾನ ಕಂಪ್ಲೀಟ್ ಆಣ ದುಂಬೆ ಎಂಚಿನ ಹೊಂಡ ಪ್ರೇಕ್ಷಕರು ಪಿರತು ಹೊಂದಿತ್ತೀನಿ ಎಂಜಿನ ಅಂದ್ಕೊಂಡ ಮಹಿಷಾಸುರ ಏಪ ಬರ್ಪೆ ಅಂದ್ಕೊಂಡು ಇನಿ ಪಿರತು ಪಿನ್ ಪೊಲೀಸ್ ತಕ್ಕ ನಡುಡ್ದು ಎಪ್ಪ ಬರ್ಪೆ ಅಂದ್ಕೊಂಡು ನನ್ನ ಜೀವನೋಡು ಯಾನು ಎಪ್ಪದ 37 ವರ್ಷದ ಅನುಭವ ರಂಗಭೂಮಿದ ಅನುಭವ ನಾಟಕದ ಪೇಮೆಂಟ್ ನಾಟಕ ಸ್ಟಾರ್ಟ್ಅಪ್ ದುಂಬೆಗೆ ಏನು ಹೊಂದಿದ್ದೀಜಿ ಇತ್ತಕ್ಕೇನು ನಂಚಿನ ಪರಿಸ್ಥಿತಿ ಬೈದಲ್ಲ ಒಳ್ಳೆ 4 ಸೀನ್ ಉಪ್ಪನಾಗ ಬಂದ ಮಾಡ್ತಾರ ಪೇಮೆಂಟ್ ತಿಕ್ಕುಜ ಅಂತ ಹೊಂದು ಅಂಚಿನ ಒಂದು ಸ್ಥಿತಿ ಮಾಡಿದ ಬೊಕ್ಕ ಫುಲ್ ಘಟ್ಟ ಪ್ರದೇಶಕ್ಕೆ ಹೋಯ್ತು ಯಾಕಂದ್ರೆ ಮಟ್ಟ ಬಾಳೆಹೊನ್ನೂರು ಕಳಸ ತೀರ್ಥಹಳ್ಳಿ ಕೊಪ್ಪ ಗೋಕರ್ಣ ದಯಮಟ್ಟ ಅವರು ಈ ಪ್ರಾಬ್ಲಮ್ ಇಚ್ಚಿ ಅಂಚದ ಅಂಚಿಯೇ ಬರ್ತಲ್ಲ ಘಟ್ಟಗೆ ದಾನ ಮಲ್ಪರೆ ಉಪಾಯ ಹೆಚ್ಚು ತುಳುನಾಡು ಒಂಜಿ ಪ್ರಯೋಗ ಶಾಲೆ ಅತ್ತನಂದು ಕೂಡ ಒಂದು ವಿಡಿಯೋ ತೂತ ಈ ಪೂರ ನೆಕ್ ತುಳುನಾಡಿನಲ್ಲಿ ಪ್ರಯೋಗ ಶಾಲೆಯಾದ ಉಪಯೋಗ ಮತ್ತೊಂದು ಬೊಕ್ಕ ದೇಶಾದ್ಯಂತ ಒಂದೇನು ಕಾರ್ಯಾಚರಣೆ ಮಲ್ಪೋಯರ್ ಪನ್ಪನ ಒಂಜಿ ಎಂಕ್ಲಿಗೆ ಒಂಜಿ ಸಂಶಯ ಬರೋದು ಒಂದು ಮೂಲ ಫಸ್ಟ್ ಆರಂಭ ಮುಲ್ಪ ನಮ್ಮ ಜಿಲ್ಲೆದ ಸಾಂಸ್ಕೃತಿಕ ಲೋಕವನ್ನು ಕೆರೆ ಮಲ್ದಿನ ಅಂಚಂತ ಒಂಜಿ ಪಿತೂರಿಂದ ಬರೋದು ರಂಗಭೂಮಿ ಆವಡು ಯಕ್ಷಗಾನ ಆವಡು ಸಂಗೀತ ಕ್ಷೇತ್ರ ಆವಡು ಜಾದು ಆವಡು ನಮ್ಮ ನೆಟ್ಟು ಮಾತೆಟ್ಲ ಪುದರ್ ಮಲ್ತ ಪೂರೆಟ್ಲ ಪಂಡ ಇಲ್ಲಿ ಕರ್ನಾಟಕ ರಾಜ್ಯೋಡು ಎತ್ತೋ ಚಿತ್ರಮಂದಿರಗಳು ಈ ವರ್ಷ ಬಂದಾಪಿ ನಡೀತದೆ ಚಿತ್ರ ರಂಗ ಇಲ್ಲಿ ಕಂಪ್ಲೀಟ್ ಸೋತು ಓದಿತ್ತದು ಅಣ್ಣ ನಮ್ಮ ಜಿಲ್ಲೆದ ಒಂದು ಜವನಿರು ಸೇರಿದು ಕರ್ನಾಟಕ ರಾಜ್ಯದ ಎತ್ತೋ ಚಿತ್ರಮಂದಿರ ಬಂದಾವನಿನ ತಿಳಿದ ಸಾಧನೆ ಮಲ್ತೇನೆ ನಾವು ಎತ್ತೋ ಚಿತ್ರಮಂದಿರದಾಗ ಬಂದ್ಬೇರು ಕನ್ನಡ ಚಿತ್ರರಂಗ ಒರಿಯೋಡು ನಾಡ ದಕ್ಷಿಣ ಕನ್ನಡ ಜಿಲ್ಲೆದಕ್ಕೂ ಒಂದು ಆಜಿ ಸಿನಿಮಾ ಮಾತ್ರ ಕನ್ನಡ ಚಿತ್ರಮಂದಿರ ಒರಿಯೋಡು ಬಂದು ನಮ್ಮ ಇಂಥ ಸಾಧನೆ ಮಲ್ತ ಅಣ್ಣ ಈ ಸಾಧನೆದ ಮಿತ್ತಿ ಕೊಡೋದು ಬೂರೊಂದೇ ಉಂಟು ಜನಪ್ರತಿನಿಧಿಗಳ ಒಂದು ವಿನಂತಿ ಮಾಡ್ತೊಂದಿಲ್ಲ ಅಂತ ಅದು ಅನ್ಕೊಂಡ ನಿಕೊಲೆಕಲ್ಲ ನಾಟಕ ಅನ್ನಕ ಯಕ್ಷಗಾನ ಅನ್ನಕ ಮತ್ತು ದೀಪ ಬತ್ತವ ಎಂಕಲ್ಲ ನಿಕ್ಕಲ್ಲ ಬಕ್ಕ ಜನಕ್ಕಲ್ಲ ಸಂಪರ್ಕ ಈ ಲೆಕ್ಕಡೆ ಎಂಕ್ಲಿಗೆ ಜಾಸ್ತಿ ಹೊಂದಿತ್ತಂಡು ಆ ದೀಪ ತೆಕ್ಕೊಂದುಂಡು ವೇದವ್ಯಾಸ ಬರತಣ್ಣ ನಿಕ್ಲ ಮಾತಾಡೋ ಬಂದಿಲ್ಲ ಆ ದೀಪ ತೆಕ್ಕೊಂದುಂಡು ನನ್ನ ನಿಕ್ಲೆ ಫ್ಲೆಕ್ಸಡೆ ತೂಪು ನಂಚಿನ ದಿನ ಬರೋ ನಿಕ್ಲೆಗ್ಲ ಸಂಪರ್ಕನೇ ಇಚ್ಚಿ ನಮ್ಮ ನಾಟಕದ ಯಕ್ಷಗಾನದ ಮೂಲಕ ಒಂದು ವೇದಿಕೆ ತಿಕ್ಕೊಂದಿತ್ತ ಸಭಾ ಕಾರ್ಯಕ್ರಮ ನಾನು ಆಯರ್ನೇ ಇಚ್ಚಿ ನಾಟಕ ಇತ್ತನ 7 ಗಂಟೆ ನಾಟಕ ಸ್ಟಾರ್ಟ್ ಮಾಡ್ಕೊಳ್ಳಿ 1 ಗಂಟೆದಲ್ಲಿ ಮುಗಿಪುಲ ಮಲ್ಪನ ದಿನದ ಬರ್ಪಿನ ಸಾಧ್ಯತೆ ಉಂಟು ಸಭಾ ಕಾರ್ಯಕ್ರಮ ಇಚ್ಚಿದ ಒವೇ ಕಾರ್ಯಕ್ರಮ ಆಯರ ಸಾಧ್ಯನೇ ಇಚ್ಚಿದ ಯಾಕಂದ್ರೆ ಒವೇ ಕಾರ್ಯಕ್ರಮ ಆವಡುಂದಾಂಡ ಅಲ್ಪ ಸಭಾ ಕಾರ್ಯಕ್ರಮ ಅಗತ್ಯ ಉಪ್ಪುಂಡು ದಾನಿರೆಂದು ಕೊಡು ಆ ಕಾರ್ಯಕ್ರಮದ ಆಯೋಜಕರೆಂದು ಕೊಡು ಇಂಚಿನ ಪೂರ ನೆಟ್ ಸಾಂಸ್ಕೃತಿಕ ಲೋಕಕ್ಕೂ ಮಲ್ಲ ಪೆಟ್ಟು ಪೂರ್ಣಂಚಿನ ಸಾಧ್ಯತೆ ಖಂಡಿತವಾದ ಉಂಟು ನಾನು ಒಂಜಿ ಬಂದ ಈತ ನಟ ನಮ್ಮ ಒಗ್ಗಟ್ಟಿತ್ತು ಆ ಒಗ್ಗಟ್ಟನ್ನು ಎಂಕ್ಲಿಗೆ ಒಟ್ಟು ಮತ್ತು ಕೊರಿಯರು ವಿಶ್ವ ಹಿಂದೂ ಪರಿಷತ್ತು ಒಂದು ಈತೆ ಜನ ಆಗ್ತದೆ ಶರಣ ಒಂದು ಈತೆ ಜನ ಆಗ್ತದೆ ಒಂದೊಂದು ತಂಡೋಡು 10-15 ಜನ ಮಾರ್ತವಿದ್ದ ಮಾತ್ತೆಲ್ಲ ಸೇರಿದ ಮೂಲು ವಿದಯ ಮಠ ಜಾಗೆ ಒಪ್ಪಂದ ಆತೆ ಕಂಡ ಶಕ್ತಿ ಉಂಟು ಈ ಒಗ್ಗಟ್ಟು ಇಂಚನೆ ಒಪ್ಪಣದ ಬೈಕು ಅದನ್ನು ಕೊಂಡ ನಿಕ್ಕೊಂಜಿ ತಾರ್ಕಿಕ ಅಂತ್ಯ ದಿಕ್ಕು ನಡೆಬಿಟ್ಟ ನನ್ನವರ ಸಭೆ ಆಡಲ್ಲ ನನ್ನವರ ನೆತ್ತ ಬಗ್ಗೆ ಹೆಚ್ಚಿನ ಚರ್ಚೆ ಇತ್ತು ನಂಡ ಪೂರೆಲ್ಲ ಸೇರ್ಲೆ ಧರ್ಮ ನೇಮ ಇನಿ ಪೂರ ಕುಟುಂಬದಕ್ಕೂ ಸೇರಿದ ಅಕಲ ತಂಡೊಡ್ದು ಅಕಲು ಮುಡಿಪು ಕಟ್ಟಿದೆ ಪೂರೆಲ್ಲ ಒಂಜಿ ಸರ್ 500 ರೂಪಾಯಿ ಪಾಡ್ದೊಂಜಿ ಒಣಸ್ತ ವ್ಯವಸ್ಥೆ ಎಲ್ಲ ಮಾಡಿದೆ ಮುಡಿಪುಲ ಕಟ್ಟದಾತಲ್ಲ ಅಂಚ ಅದು ಈ ಧರ್ಮ ಯೋಗದ ಫಲ ಖಂಡಿತವಾದ ತಿಕ್ಕೊಂಡು ತುಂಬು ದಾನ ಮಲ್ಪಡು ಮಲ್ಪೇನೆ ಮಾಡಿ ಮೀಟಿಂಗ್ ಮಾತೆಲ್ಲ ಹಿರಿಯರು ಸೇರಿದ ಚರ್ಚೆ ಮಾಡಿದ್ರೆ ಆ ಚರ್ಚೆದಲ್ಲಕ ಪೋಣು ನಾಡ ಸಾಂಸ್ಕೃತಿಕ ಲೋಕಕ್ಕೆ ಬೈದೇನೆ ಕತ್ತಲೇನೆ ನಮ್ಮ ಗಿಡದ ದೂರ ಮಲ್ಪೋಲಿ ಅಂತ ಬಂದರೆ ಇಷ್ಟಪಡಬೇಕು ಮೋಣೆ ಅನ್ಪಂಡೆ ಗಗ್ಗರ ಕಟ್ಟನಗನೆ ಪೊಲೀಸ್ ತಗೊಂಡು ಮತ್ತೆ ಗಗ್ಗರ ಗಿಪ್ಪವನ ದಿನ ಬರು ಕೆಂಡ ಸೇವೆ ಗೆಂಡ ಬೆಚ್ಚಾನಾಗ ರಾತ್ರಿ 12 ಗಂಟೆ ಆಗೋಣ ಅಪ್ಪಾಗ ಮತ್ತೆ ಗೆಂಡ ಸೇವೆ ಉಂತಲೇ ಬಂಡ 2 ಉಂತಾಯಿರ ಬತ್ತಿನ ಕೈಲಿ ಗೆಂಡೋಗ ನುಗ್ಗುದು ಪಡಿನ ದಿನವ ದಕ್ಷಿಣ ಕನ್ನಡ ಜಿಲ್ಲೆಗೆ ಬರೋ ಸಾಧ್ಯತೆ ಉಂಟು ಬಂತು ಅಂಚಿನ ದಿನ ಬರಂದಿಲಕ ಜಿಲ್ಲಾಡಳಿತ ನೆಕ್ಕೊಂಜಿ ಸೂಕ್ತವಾದ ನ್ಯಾಯ ಒದಗಿಸದುಕೊಂಡು ಈ ಮೂಲಕ ನಟ್ಟೊಂದು ನಟ್ಟು ಪಾತ್ರ ನಮಗೆ ಕೂಡ ಸೊಲ್ಲೆ ವಿಶ್ವ ಹಿಂದೂ ಪರಿಷತ್
ತುಳುನಾಡ ಧಾರ್ಮಿಕ ಸಾಂಸ್ಕೃತಿಕ ವೈಭವ ಸಂರಕ್ಷಣಾ ಸಮಿತಿ, ದಕ್ಷಿಣ ಕನ್ನಡ ಜಿಲ್ಲೆ, ಹಿಂದೂ ರುದ್ರಭೂಮಿ ರಸ್ತೆ, ಮಂಗಳೂರು. ಹೀಗೆ ಮುಖ್ಯ ಕಾರ್ಯದರ್ಶಿ, ಕರ್ನಾಟಕ ಸರ್ಕಾರ, ಬೆಂಗಳೂರು. ನಮ್ಮ ಮುಂದುಗಡೆ ಎಲ್ಲ ಶಾಸಕರು ಕೆಳಗೆ ಕೂತಿದ್ದಾರೆ. ನಮಗೂ ಕೂಡ ಸಂಶಯ ಬರ್ಬೋದು, ಯಾಕೆ ಅವರು ವೇದಿಕೆಯಲ್ಲಿ ಕೂತಿಲ್ಲ ಅಂತ. ಅಂದ್ರೆ ಅವರೆಲ್ಲರೂ ನಮ್ಮೊಟ್ಟಿಗಿದ್ದಾರೆ. ಇವತ್ತು ಯಾಕೆ ಬಂದಿದ್ದಾರೆ ಅಂದ್ರೆ, ನಮ್ಮ ನೋವನ್ನ ನಮ್ಮ ಈ ಮನವಿಯ ಮುಖಾಂತರ ಇವತ್ತು ಅವರಿಗೆ ಕೊಡ್ಲಿಕ್ಕಿದ್ದೇವೆ. ನಾಳೆ ಅವರು ನಮ್ಮನ್ನು ಅಧಿಕಾರಿಗಳಲ್ಲಿ ಮಾತಾಡಿಸಲಿದ್ದಾರೆ. ಅದನ್ನು ಅವ್ರು ಹೇಳ್ತಾರೆ ಮೇಲೆ ಬಂದು. ಅವರು ನಾನು ಓದಿದ ನಂತರ ಅವರೆಲ್ಲ ಶಾಸಕರು ಮೇಲೆ ಬಂದು ನಮ್ಮೆಲ್ಲ ಪ್ರಮುಖರ ಕೈಯಲ್ಲೇ ಈ ಮನವಿಯನ್ನ ಸ್ವೀಕಾರ ಇವತ್ತು ಮಾಡ್ಲಿಕ್ಕಿದ್ದಾರೆ. ಹಾಗಾಗಿ ಪ್ರಥಮವಾಗಿ ಎಲ್ಲ ನಮ್ಮ ಜನಪ್ರತಿನಿಧಿಗಳಿಗೆ ಇಲ್ಲಿಂದ ನಾನು ಪ್ರಣಾಮ ಮಾಡಿ ಹೇಳ್ತೇನೆ. ಯಾಕಂದ್ರೆ ನಮಗಾಗಿ ಅವರೆಲ್ಲರೂ ಕೆಳಗೆ ಕೂತು ಇವತ್ತು ನಮ್ಮೊಂದಿಗಿದ್ದಾರೆ. ನಮಗೆ ಬೆಂಬಲವನ್ನು ಕೊಡ್ಲಿಕ್ಕೆ, ಶಕ್ತಿ ಕೊಡ್ಲಿಕ್ಕೆ ಎಲ್ರಿಗೂ, ಎಲ್ಲ ಶಾಸಕರಿಗೆ ವಿಶೇಷವಾಗಿ ಈಗ 5 ಜನ ಕಾಣ್ತಾ ಇದ್ದಾರೆ. ಬಾಕಿಯವರ ಬಳಿ ವೇದನ ಇದ್ದಾರೆ, ಭರತನ್ನ ಇದ್ದಾರೆ, ಉಮಣತನ್ನ ಇದ್ದಾರೆ, ರಾಜೇಶನ್ ಇದ್ದಾರೆ, ಭಗೀರಥಕ್ಕೆ ಇದ್ದಾರೆ. ಎಲ್ರಿಗೂ ಧನ್ಯವಾದಗಳು. ಯಾಕಂದ್ರೆ ನಮ್ಮ ಈ ಹೋರಾಟದಲ್ಲಿ ಅವರು ಕೆಳಗೆ ಕೂತು ನಮಗೆ ಒಂದು ಬೆಂಬಲವನ್ನು ಕೊಡ್ತಾ ಇದ್ದಾರೆ. ಹಾಗಾಗಿ ಎಲ್ಲ ಮನವಿಯನ್ನು ಓದ್ತೇನೆ, ಆಮೇಲೆ ಎಲ್ಲರೂ ಮೇಲೆ ಬರಬೇಕು. ಎಲ್ಲ ನಮ್ಮ ಹಿರಿಯರು ಆ ಮನವಿಯನ್ನು ಕೂಡ ಈ ವೇದಿಕೆಯಲ್ಲಿ ಅವರಿಗೆ ಇವತ್ತು ಕೊಡ್ಲಿಕ್ಕಿದ್ದಾರೆ. ಮುಖ್ಯ ಕಾರ್ಯದರ್ಶಿಗಳು, ಕರ್ನಾಟಕ ಸರ್ಕಾರ, ಬೆಂಗಳೂರು. ದಕ್ಷಿಣ ಕನ್ನಡ ಜಿಲ್ಲೆಯ ಎಲ್ಲಾ ಶಾಸಕರು ಮತ್ತು ಸಂಸದರ ಬಗ್ಗೆ ಹೇಳಬೇಕು. ಸಂಸದರು ಮೊನ್ನೆ ಹೇಳಿದ್ದಾರೆ, ಇವತ್ತು ಉಪರಾಷ್ಟ್ರಪತಿ ಚುನಾವಣೆ ಇದೆ, ಹಾಗಾಗಿ ನಾನು ಇವತ್ತು ಇಲ್ಲ, ನಾಳೆಯಿಂದ ನಿಮ್ಮೊಂದಿಗೆ ಇದ್ದೇನೆ ಎನ್ನುವಂತ ಭರವಸೆಯನ್ನು ಕೂಡ ನಮಗೆ ಕೊಟ್ಟಿದ್ದಾರೆ. ನಾಳೆ ಇದ್ದಾರೆ ನಮ್ಮೊಟ್ಟಿಗೆ, ಹಾಗಾಗಿ ಅವರು ಇವತ್ತು ಇಲ್ಲ. ಮಾನ್ಯರೇ, ವಿಷಯ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಧಾರ್ಮಿಕ ಕಾರ್ಯಕ್ರಮ, ಮೆರವಣಿಗೆ, ಯಕ್ಷಗಾನ, ನಾಟಕ, ದೈವಕೋಲನೆ, ನೇಮ, ಭರತನಾಟ್ಯ ಇತ್ಯಾದಿ ಧಾರ್ಮಿಕ ಸಾಂಸ್ಕೃತಿಕ ಕಾರ್ಯಕ್ರಮಗಳಿಗೆ ಧ್ವನಿವರ್ಧಕ ಮತ್ತು ಸಾರ್ವಜನಿಕ ಕಾರ್ಯಕ್ರಮಕ್ಕೆ ಅನುಮತಿ ನೀಡುವಾಗಿನ ತೊಂದರೆಗಳನ್ನು ನಿವಾರಿಸಿ ಈ ಮೊದಲಿನ ಹಾಗೆ ಎಲ್ಲ ಕಾರ್ಯಕ್ರಮಗಳನ್ನು ನಡೆಸಲು ಅನುವು ಮಾಡಿಕೊಡಲು ಈ ಮನವಿ. ದಕ್ಷಿಣ ಕನ್ನಡ ಜಿಲ್ಲೆಗೆ ವಿಶೇಷ ಧಾರ್ಮಿಕ ಮತ್ತು ಸಾಂಸ್ಕೃತಿಕ ಪರಂಪರೆ ಇದೆ. ರಾತ್ರಿ ಹಗಲು ಕಾರ್ಯಕ್ರಮ ನಡೆಯುವುದು ಇಲ್ಲಿನ ಸಂಪ್ರದಾಯ. ಹಿಂದಿನಕ್ಕಿಂತ ಈಗ ಜನಸಂಖ್ಯೆ ಹೆಚ್ಚಾಗಿದ್ದು ಇತ್ತೀಚೆಗೆ ಇಂಥ ಕಾರ್ಯಕ್ರಮದಲ್ಲಿ ಜನರು ಉತ್ಸಾಹದಿಂದ, ಭಕ್ತಿ ಶ್ರದ್ಧೆಯಿಂದ ಬಹಳ ಸಂಖ್ಯೆಯಲ್ಲಿ ಭಾಗವಹಿಸುತ್ತಾರೆ. ಇಂತಹ ಸಂದರ್ಭದಲ್ಲಿ ಧ್ವನಿವರ್ಧಕ ಬಳಕೆ ಅನಿವಾರ್ಯವಾಗಿದೆ. ಆದರೆ ಈ ಕಾರ್ಯಕ್ರಮಕ್ಕೆ ಅನುಮತಿ ನೀಡುವ ಸಂದರ್ಭದಲ್ಲಿ ಇದನ್ನು ಪರಿಗಣಿಸದೆ ರಾತ್ರಿ ಧ್ವನಿವರ್ಧಕ ಉಪಯೋಗಿಸದಂತೆ ಹಾಗೂ ರಾತ್ರಿ 10 ಗಂಟೆಯೊಳಗೆ ಕಾರ್ಯಕ್ರಮ ನಿಲ್ಲಿಸುವಂತೆ ಇವತ್ತು ಜಿಲ್ಲಾಡಳಿತ ಷರತ್ತು ವಿಧಿಸಲಾಗುತ್ತಿದೆ. ಇದರಿಂದ ಜಿಲ್ಲೆಯ ಧಾರ್ಮಿಕ ಮತ್ತು ಕಲಾ ಕ್ಷೇತ್ರದಲ್ಲಿ ತೊಡಗಿಸಿಕೊಂಡಿರುವ ಲಕ್ಷಾಂತರ ಜನರಿಗೆ ಮಾನಸಿಕ ಆಘಾತವಾಗಿದೆ. ಇದರಿಂದ ಜಿಲ್ಲೆಯ ಬಹುತೇಕ ಜನರ ಬದುಕೆ ಸ್ತಬ್ಧವಾಗಿದೆ. ಇವುಗಳನ್ನೇ ಜೀವನಾಧಾರವಾಗಿ ಬದುಕುವ ಸಮಸ್ತ ಕಲಾವಿದರು ಮತ್ತು ಧ್ವನಿವರ್ಧಕ, ಶಾಮಿಯಾನ ಮುಂತಾದ ಕ್ಷೇತ್ರಗಳ ಉದ್ಯೋಗಿಗಳಿಗೆ ಜೀವನಕ್ಕೂ ತೊಂದರೆಯಾಗಿರುವುದು ಜಿಲ್ಲೆಯ ಜನಪ್ರತಿನಿಧಿಗಳಿಗಿರುವ ನಮ್ಮೆಲ್ಲರ ಗಮನಕ್ಕೆ ಬಂದಿದೆ. ಇದೇ ಸಂದರ್ಭದಲ್ಲಿ ಈ ಕೆಳಗಿನ ವಿಚಾರಗಳನ್ನು ತಮ್ಮ ಗಮನಕ್ಕೆ ತರುತ್ತಿದ್ದೇವೆ. 1. ನಿಯಮ ಜಾರಿಯ ತಾರತಮ್ಯ. ದ ನೋಟಿಸ್ ಪೊಲ್ಯೂಷನ್ ರೆಗ್ಯುಲೇಷನ್ ಆ್ಯಂಡ್ ಕಂಟ್ರೋಲ್ ರೂಲ್ಸ್ 2000 ರಚಿಸಿ 2 ದಶಕಗಳಿಂದ ಹೆಚ್ಚು ಸಮಯವಾಗಿದೆ. ಇದು ಇಡೀ ದೇಶದಲ್ಲಿ ಅನ್ವಯವಾಗುವಂಥ ಸದರಿ ನಿಯಮಾವಳಿ ಜಾರಿ ಬಂದ ನಂತರ ನಮ್ಮ ಜಿಲ್ಲೆ ಸೇರಿ ಇಡೀ ದೇಶದಲ್ಲಿ ಲಕ್ಷಾಂತರ ಸಾರ್ವಜನಿಕ ಸಭೆಗಳಾಗಿದೆ. ಬಹುತೇಕ ಕಡೆ ಸಾವಿರಾರು ಲಕ್ಷಾಂತರ ಜನರಿಗೆ ತಲುಪುವಷ್ಟು ಪ್ರಬಲವಾದ ಧ್ವನಿವರ್ಧಕಗಳನ್ನು ಬಳಸಲಾಗಿದೆ. ದ ನೋಟಿಸ್ ಪೊಲ್ಯೂಷನ್ ರೆಗ್ಯುಲೇಷನ್ ಆ್ಯಂಡ್ ಕಂಟ್ರೋಲ್ ಆ್ಯಕ್ಟ್ ರೂಲ್ಸ್ 2000 ಇದರ ಪ್ರಕಾರ ವಿಧಿಸಿದ ನಿಯಮಾವಳಿಗಳನ್ನು ಮೀರಿ ಅಂದಾಜು 100 ರಿಂದ 200 ಡಿಸಿಬಲ್ ತನಕ ಧ್ವನಿವರ್ಧಕವನ್ನು ಬಳಸಿದರೂ ಸರ್ಕಾರ ಅದನ್ನು ನಿಲ್ಲಿಸಲು ಯಾವುದೇ ಕ್ರಮವನ್ನು ಕೈಗೊಂಡಿದ್ದಾಗಲಿ ಪೊಲೀಸ್ ಆಕ್ಷನ್ ಮಾಡಿದ್ದಾಗಲಿ ಕಂಡುಬರುವುದಿಲ್ಲ. ಇತ್ತೀಚೆಗೆ ಹಿಂದೂ ಹಬ್ಬಗಳಿಗೆ ಮಾತ್ರ ಸದರಿ ನಿಯಮಾವಳಿ ಪ್ರಕಾರ ಷರತ್ತು ವಿಧಿಸಿ ಜಾರಿಗೊಳಿಸಲಾಗುತ್ತಿದೆ. ಆದರೆ ರಾಜ್ಯದ ಬೇರೆ ಬೇರೆ ಜಿಲ್ಲೆಗಳಲ್ಲಿ ಕಾರ್ಯಕ್ರಮಗಳಿಗೆ ಬಳಸುವ ಧ್ವನಿವರ್ಧಕ ಯಾವುದೇ ತಡೆಗಳನ್ನು ಮಾಡದಿರುವುದು ವರದಿ ಆಗಿರುವುದಿಲ್ಲ. ಇದು ತಾರತಮ್ಯ ಹಾಗೂ ಖಂಡನೀಯ. ಬೇರೆ ಜಿಲ್ಲೆಯಲ್ಲಿ ಯಾವುದೇ ಕೇಸ್ ಆಗಲಿಲ್ಲ ಅಂತ. 2. ದಕ್ಷಿಣ ಕನ್ನಡ ಜಿಲ್ಲೆಗೆ ಅನ್ಯಾಯ. ಇದೀಗ ಹಿಂದೂ ಹಬ್ಬ ಸಂದರ್ಭ, ಯಕ್ಷಗಾನ, ನಾಟಕ, ಮೆರವಣಿಗೆ ಸಂದರ್ಭಗಳಲ್ಲಿ ಮಾತ್ರ ಇದನ್ನು ಸೆಲೆಕ್ಟಿವ್ ಆಗಿ ಜಾರಿಗೊಳಿಸಿರುವ ಹಿಂದಿನ ಉದ್ದೇಶ, ಅದರಲ್ಲೂ ಕೇವಲ ನಮ್ಮ ಜಿಲ್ಲೆಗೆ ಹೆಚ್ಚು ಒತ್ತು ಕೊಟ್ಟು ಜಾರಿಗೊಳಿಸಿರುವುದು
ನಮ್ಮ ಹಬ್ಬಗಳನ್ನ, ಜಿಲ್ಲೆಯ ಕಲೆಗಳನ್ನ ತುಳಿಯುವ ಉದ್ದೇಶದಂತೆ ಕಾಣುತ್ತಿದೆ. ಎಲ್ಲರಿಗೂ ಸಮಾನವಾಗಿ ಜಾರಿಗೊಳಿಸಬೇಕಾಗಿರುವಂತಹ ಕಾನೂನು ಕೇವಲ ಈ ರೀತಿ ತಾರತಮ್ಯದಿಂದ ಜಾರಿಗೊಳಿಸಿರುವುದು ಖಂಡನೀಯ ಮತ್ತು ಇದು ಸಾರ್ವಜನಿಕ ಆಕ್ರೋಶಕ್ಕೆ ಕಾರಣವಾಗಿದೆ. ಹಾಗಾಗಿ ಇದನ್ನ ತಕ್ಷಣ ನಿಲ್ಲಿಸಬೇಕೆಂದು ಆಗ್ರಹಿಸುತ್ತಿದ್ದೇವೆ. 3. ನಿಯಮದ ಪುನರ್ರಚನೆ ಆಗ್ರಹ. ಅಲ್ಲಿಯವರೆಗೆ ಜಾರಿಯಾಗದಂತೆ ತಡೆಯಲು ಮನವಿ. ಸರ್ಕಾರವು ಯಕ್ಷಗಾನ, ನಾಟಕ, ಭರತನಾಟ್ಯ ಇತ್ಯಾದಿ ಹಲವಾರು ಕಲಾ ಪ್ರಕಾರಗಳ ಪ್ರಮುಖರನ್ನ ಹಾಗೂ ಧ್ವನಿವರ್ಧಕ ಸೇವೆ ಕೊಡುವವರನ್ನ ಕರೆದು ಎಲ್ಲರ ಅನುಭವವನ್ನ ಆಧಾರದ ಮೇಲೆ ಈಗ ಇರುವ ನಿಯಮಾವಳಿಗಳನ್ನ ಪುನರ್ರೂಪಿಸಲು ಯಾರಿಗೆ ಅಧಿಕಾರ ಇದೆಯೋ ಅವರ ಮೂಲಕ ಈ ಕಾರ್ಯ ನಡೆಸಲು ವ್ಯವಸ್ಥೆ ಮಾಡಬೇಕು. ಅಲ್ಲಿಯವರೆಗೆ ಸದರಿ ನಿಯಮಾವಳಿ ಜಾರಿ ತಡೆ ಹಿಡಿದು ಈ ಹಿಂದಿನಂತೆ ಕಾರ್ಯಕ್ರಮ, ಮೆರವಣಿಗೆ ನಡೆಸಲು ಅನುವು ಮಾಡಿಕೊಡುವಂತೆ ಕ್ರಮ ಕೈಗೊಳ್ಳಬೇಕೆಂದು ವಿನಂತಿಯನ್ನು ಮಾಡ್ತೇವೆ. 4. ದಸರಾ ರಿಯಾಯಿತಿಗೆ ಆಗ್ರಹ. ಮುಂದೆ ಬರುವ ನಾಡ ಹಬ್ಬವಾದಂಥ ದಸರಾ ಸಂದರ್ಭದಲ್ಲಿ ಸದರಿ ನಿಯಮಾವಳಿ ನಿಯಮ 5/3 ಪ್ರಕಾರ ಸೆಪ್ಟೆಂಬರ್ 22 ಇಂದ ಅಕ್ಟೋಬರ್ 3ರವರೆಗೆ 12 ದಿನಗಳ ಕಾಲ ಇಡೀ ರಾಜ್ಯದಲ್ಲಿ ಈ ನಿಯಮಾವಳಿಗೆ ರಿಯಾಯಿತಿಯನ್ನು ಕೊಟ್ಟು ಸರ್ಕಾರವು ಆದೇಶ ಹೊರಡಿಸಬೇಕೆಂದು ನಾವು ಆಗ್ರಹಿಸುತ್ತೇವೆ. ಜಿಲ್ಲೆ ಸೂಕ್ಷ್ಮ ಪ್ರದೇಶ, ಶಾಂತಿ ಸುವ್ಯವಸ್ಥೆ ಕಾಪಾಡಲು ಇದನ್ನು ಜಾರಿಗೊಳಿಸುತ್ತಿದೆ ಎಂದು ಹೇಳಲಾಗುತ್ತಿದೆ. ಜಿಲ್ಲೆಯಲ್ಲಿ ನಡೆದಿರತಕ್ಕಂಥ ಯಾವುದೇ ಅಹಿತಕರ ಘಟನೆಗಳು, ಧ್ವನಿವರ್ಧಕಕ್ಕೂ ಯಾವುದೇ ಸಂಬಂಧ, ಯಾವುದೇ ಸಭೆ ಮೆರವಣಿಗೆಗಳಿಗೂ ಸಂಬಂಧವೇ ಇಲ್ಲ. ಯಾವುದೇ ಮೆರವಣಿಗೆಯನ್ನು ರಾತ್ರಿ ನಡೆಸಬಾರದೆಂದು ಯಾವುದೇ ನಿಯಮದಲ್ಲಿ ಇರುವುದಿಲ್ಲ. ಜಿಲ್ಲೆಯಲ್ಲಿ ಯಕ್ಷಗಾನ, ನಾಟಕ ಹಾಗೂ ದೈವ, ಕೋಲ, ನೇಮ ಇತ್ಯಾದಿಗಳು ರಾತ್ರಿ 10 ಗಂಟೆಯಿಂದ ಬೆಳಿಗ್ಗೆ ತನಕ ನಡೆಯುವುದು ಹಲವಾರು ಶತಮಾನಗಳಿಂದ ನಮ್ಮ ಜಿಲ್ಲೆಯಲ್ಲಿ ನಡೆದುಕೊಂಡು ಬಂದಿರುತ್ತದೆ. ಸ್ವಾತಂತ್ರ್ಯ ಪೂರ್ವ ಕೂಡ ಯಾವುದೇ ಅಡಚಣೆ ಇಲ್ಲದೆ, ಬ್ರಿಟಿಷರ್ ಇರುವಾಗ ಕೂಡ ಯಾವುದೇ ತೊಂದರೆ ಇಲ್ಲದೆ, ಈ ವ್ಯತ್ಯಾಸ ಇಲ್ಲದೆ ನಡೆದುಕೊಂಡು ಬಂದ ಪರಂಪರೆ ಈಗ ಸ್ವತಂತ್ರ ಭಾರತದಲ್ಲಿ ಮೊಟಕುಗೊಳಿಸುವುದು ಎಲ್ಲ ರೀತಿಯ ಕಲೆಗಳಿಗೂ ಧಾರ್ಮಿಕ ನಂಬಿಕೆಗಳನ್ನು ಅದು ಹಿಡಿದರೆ ಅದು ಕ್ರಮೇಣ ನಶಿಸುವ ಸಾಧ್ಯತೆ ಇದೆ. ಆದ್ದರಿಂದ ಧಾರ್ಮಿಕ ಕಲೆಯನ್ನು ಜಿಲ್ಲೆಯಲ್ಲಿ ವಿಶೇಷವಾಗಿ ಎಲ್ಲ ಸಾಂಸ್ಕೃತಿಕ ಧಾರ್ಮಿಕ ಕಾರ್ಯಕ್ರಮಗಳನ್ನು, ಕೋಲ, ನೇಮಗಳನ್ನು ಯಥಾವತ್ತಾಗಿ ನಡೆಸುವಂತೆ ಸರ್ಕಾರ ನಮಗೆ ವ್ಯವಸ್ಥೆ ಮಾಡಿಕೊಡಬೇಕು. ಸರ್ಕಾರ ಕಾನೂನು ಮತ್ತು ಸುವ್ಯವಸ್ಥೆ ನೆಪದಲ್ಲಿ ಕಲೆ ಮತ್ತು ಧಾರ್ಮಿಕ ನಂಬಿಕೆಗಳಿಗೆ ತೊಂದರೆ ಕೊಡಬಾರದು. ಕಾರಣ ಏನೆಂದರೆ ಇದುವರೆಗೆ ಜಿಲ್ಲೆಯ ಇತಿಹಾಸದಲ್ಲಿ ಯಾವುದೇ ಧಾರ್ಮಿಕ ಮತ್ತು ಕಲೆಯ ಕಾರ್ಯಕ್ರಮದ ಉಲ್ಲೇಖನೀಯ ಅಹಿತಕರ ಘಟನೆ ಅಥವಾ ಕಾನೂನು ಸುವ್ಯವಸ್ಥೆ ಬಿಗಡಾಯಿಸುವುದು ಕಂಡುಬರುವುದಿಲ್ಲ. ಆದ್ದರಿಂದ ಈ ಎಲ್ಲ ಕಾರ್ಯಕ್ರಮ ಹಿಂದಿನಂತೆ ನಡೆಯಲು ಅನುಮತಿ, ರಕ್ಷಣೆಯನ್ನು ಕೊಟ್ಟು ಜಿಲ್ಲೆಯಲ್ಲಿ ಈಗ ಇರುವಂತಹ ಸಹಬಾಳ್ವೆಯನ್ನು ಮುಂದುವರಿಸಿಕೊಂಡು ಹೋಗಲು ಸರ್ಕಾರ ಹಾಗೂ ಜಿಲ್ಲಾಡಳಿತ ಕ್ರಮ ಕೈಗೊಳ್ಳಬೇಕು. ಹಾಗೂ ನಮ್ಮ ಬೇಡಿಕೆಯನ್ನು ಪರಿಗಣಿಸಿ ಜಿಲ್ಲೆಯಲ್ಲಿ ಎಲ್ಲ ಧಾರ್ಮಿಕ ಸಾಂಸ್ಕೃತಿಕ ಕಾರ್ಯಕ್ರಮಗಳಿಗೆ ಅವಕಾಶ ನೀಡಲು ವಿಶ್ವ ಹಿಂದೂ ಪರಿಷತ್ ಮತ್ತು ತುಳುನಾಡ ಧಾರ್ಮಿಕ ಮತ್ತು ಸಾಂಸ್ಕೃತಿಕ ವೈಭವ ಸಂರಕ್ಷಣಾ ಸಮಿತಿ ಈ ಮನವಿಯಲ್ಲಿ ವಿನಂತಿಸುತ್ತದೆ. ವಂದನೆಗಳೊಂದಿಗೆ ನಮ್ಮ ಈ ತುಳುನಾಡ ಸಾಂಸ್ಕೃತಿಕ ಸಮಿತಿಯ ಸಂಚಾಲಕರುಗಳು HK ಪುರುಷೋತ್ತಮ್, ಶಿವಾನಂದ್ ಮೆಂಡನ್, ಡಾಕ್ಟರ್ ದೇವದಾಸ್ ಕಾಪಿಕಾಡ್, ಪಟ್ಲ ಸತೀಶ್ ಶೆಟ್ಟಿ, ಧನರಾಜ್ ಶೆಟ್ಟಿ, ಲಕ್ಷ್ಮಣ್ ಕುಮಾರ್ ಮಲ್ಲೂರು, ದಯಾನಂದ್ ಕತ್ತಲ್ಸಾರ್, ಮಧು ಬಂಗೇರ, ಅಮ್ಮಿ ಕೊಡಿಯಾಲ್ಬೈ, ಲಯನ್ಸ್ ಕಿಶೋರ್ ಪಿ ಶೆಟ್ಟಿ, ಇಷ್ಟು ಜನ ನಮ್ಮ ಈ ಸಾಂಸ್ಕೃತಿಕ ವೈಭವ ಸಂರಕ್ಷಣಾ ಸಮಿತಿಯ ಸಂಚಾಲಕರಿದ್ದಾರೆ. ಎಲ್ಲ ಶಾಸಕರು ದಯವಿಟ್ಟು ಎಲ್ಲರಿಗೆ ಕೈ ಬಿಗಿದು ನಾನು ಮನವಿಯನ್ನು ಮಾಡ್ತೀನಿ. ಎಲ್ಲರೂ ದಯವಿಟ್ಟು ಬರಬೇಕು. ಎಲ್ಲರಿಗೆ ನಮ್ಮ ಪ್ರಮುಖರು ಈಗ ಮನವಿಯನ್ನು ಇಲ್ಲಿ ಕೊಟ್ಟಿದ್ದಾರೆ. ತುಳುನಾಡ ಧಾರ್ಮಿಕ ಸಾಂಸ್ಕೃತಿಕ ವೈಭವ ಸಂರಕ್ಷಣಾ ಸಮಿತಿಯ ನೇತೃತ್ವದಲ್ಲಿ ಎಲ್ಲ ಸಂಘ ಸಂಸ್ಥೆಗಳ ಕಾರ್ಯಕ್ರಮ ಸಂಘಟಕರ ಹಾಗೂ ಆಯೋಜಕರ ಸಹಭಾಗಿತ್ವದಲ್ಲಿ ಕಾನೂನಿನ ನೆಪದಲ್ಲಿ ಧಾರ್ಮಿಕ ಹಾಗೂ ಸಾಂಸ್ಕೃತಿಕ ಆಚರಣೆಗಳಿಗೆ ತಡೆಹಿಡಿಯುವಂತಹ ಜಿಲ್ಲಾಡಳಿತದ ಕ್ರಮವನ್ನು ವಿರೋಧಿಸಿ ಸೇರಿದಂತಹ ಬೃಹತ್ ಜನಾಗ್ರಹ ಸಭೆಯಲ್ಲಿ ಸರ್ಕಾರಕ್ಕೆ ಸಂಬಂಧಪಟ್ಟಂತಹ ಅಧಿಕಾರಿಗಳಿಗೆ, ಜನಪ್ರತಿನಿಧಿಗಳಿಗೆ ಈಗ ಮನವಿ ಪತ್ರವನ್ನ ಸಲ್ಲಿಸುವಂತಹ ಹೊತ್ತು ಈ ವೇದಿಕೆಯಲ್ಲಿ ನಮ್ಮ ಧಾರ್ಮಿಕ ಸಾಂಸ್ಕೃತಿಕ ಕಾರ್ಯಕ್ರಮಗಳು ಆಗಲೇಬೇಕು. ಅವತ್ತಿನ ದಿನಗಳಲ್ಲಿ ಇರ್ತಕ್ಕಂಥ ಸಾಂಸ್ಕೃತಿಕ ವೈಭವ ಇರುವುದು ಅದೆಲ್ಲವೂ ಹೇಗೆ ನೆಲೆ ನಿಂತಿತ್ತು ಎನ್ನುವುದನ್ನ ಆಗಿನ ಆಡಳಿತದಲ್ಲಿ ನಮಗೆ ತೋರಿಸಿಕೊಟ್ಟಂತ ಇತಿಹಾಸವನ್ನು ನಾವು ಓದ್ತೇವೆ. ಇತಿಹಾಸ ಬೆಳಿಬೇಕು, ಇತಿಹಾಸ ಮುಂದುವರಿಬೇಕು. ಕರ್ನಾಟಕದಲ್ಲಿ 2025ನೇ ಇಸವಿಯಲ್ಲಿ ಕಲೆ ಮತ್ತು ಸಂಸ್ಕೃತಿಗೆ ತುಂಬಾ ಒತ್ತು ಕೊಟ್ಟಿರತಕ್ಕಂಥ
ಮುಂದಿನ ಮಕ್ಕಳಿಗೆ ಕೊಡಬೇಕಾದಂಥ ವ್ಯವಸ್ಥೆ ಇದೆ. ಇವತ್ತು ಯಕ್ಷಗಾನ ಕೇವಲದೊಂದು ಕಲೆ ಮಾತ್ರ ಅಲ್ಲ, ಅದು ನಮಗೆ ಪಾಠಶಾಲೆಗೆ ಹೋಗುದು. ನಾನು ಅನೇಕ ಕಥೆಗಳನ್ನು ಯಕ್ಷಗಾನ ನೋಡಿಯೇ ನನ್ನ ಬಾಲ್ಯದಲ್ಲಿ ಕಲಿತಿರೋದು. ಯಕ್ಷಗಾನ ನೋಡಿ ಬಂದಂತಹ ಮಕ್ಕಳು ಆ ರಾಮನ ಪಾತ್ರವನ್ನೇ ಹೊಗಳ್ತಾರೆ ಹೊರತು ಇನ್ನು ಬೇರೆ ಯಾವುದೇ ಪಾತ್ರವನ್ನು ಹೊಗಳಲ್ಲ. ಒಂದು ಮನೆಯೊಳಗೆ ಇವತ್ತು ಸಂಸ್ಕೃತಿಯನ್ನು ಕಲಿಸುವಂತ ವ್ಯವಸ್ಥೆ ಇಲ್ಲ, ಶಾಲೆಯಲ್ಲೂ ಕಲಿಸಲ್ಲ. ಆದ್ರೆ ಆ ಮಕ್ಕಳು ಒಳ್ಳೆಯ ರೀತಿಯ ಮಕ್ಕಳು ಮುಂದೆ ಬೆಳೆಯುವುದು ಹೇಗೆ? ಬೆಳಿಬೇಕಿದ್ರೆ ಇವತ್ತು ಇರುವಂತ ಏಕಮೇವ ಸಾಧನ ನಮ್ಮ ಕಲೆಗಳು, ನಮ್ಮ ನಾಟಕ ರಂಗ, ನಮ್ಮ ಯಕ್ಷಗಾನ. ಇದು ನನ್ನ ಮನೆಯ ಒಳಗಿನ ಪದ್ಧತಿಯನ್ನು ಸಂರಕ್ಷಣೆ ಮಾಡ್ತದೆ ಅನ್ನೋದು ನಮ್ಗೆ ಗೊತ್ತಿರಬೇಕು. ಅದಕ್ಕೆ ನಮ್ಮ ಮನೆಯನ್ನು ಸಂರಕ್ಷಣೆ ಮಾಡುವಂತ ಈ ಕಲೆ ಯಾವುದಿದೆ, ಈ ಕಲೆಯನ್ನು ಉಳಿಸ್ಲಿಕ್ಕೋಸ್ಕರ ನಾವೆಲ್ಲರೂ ಕೈ ಜೋಡಿಸಬೇಕಾದಂತ ಅವಶ್ಯಕತೆ ಇದೆ. ಇವತ್ತು ನಾಯ್ಸ್ ಪೊಲ್ಯೂಷನ್ ಅಂತ ಹೇಳ್ತಾರೆ. ನಾಯ್ಸ್ ಪೊಲ್ಯೂಷನ್ ಮತ್ತೆ ಬರೋಣ, ಅದಕ್ಕೆ ಮೊದಲು ಎಷ್ಟು ಪೊಲ್ಯೂಷನ್ ಆಗಿದೆ ಅಂತ ಹೇಳೋದನ್ನು ನೋಡಬೇಕು. ಇವತ್ತು ಉಸಿರಾಟಕ್ಕೂ ಸರಿ ಇಲ್ಲ. ನೀವು ಬೆಂಗಳೂರಿಗೆ ಹೋದ್ರೆ ಇವತ್ತು ಮಾಸ್ಕ್ ಹಾಕೊಂಡೇ ಓಡಾಟ ಮಾಡಬೇಕಾದಂತ ವ್ಯವಸ್ಥೆ ಇದೆ. ಸರ್ಕಾರ ಅದರ ಬಗ್ಗೆ ಮೊದಲು ಗಮನ ಕೊಡಬೇಕಾದಂತ ಅವಶ್ಯಕತೆ ಇದೆ. ಎಷ್ಟು ನದಿಗಳ ನೀರು ಹಾಳಾಗಿದೆ, ವಾಯುಮಂಡಲ ಹಾಳಾಗಿದೆ, ನೀರು ಹಾಳಾಗಿದೆ, ಭೂಮಿ ಹಾಳಾಗಿದೆ. ಭೂಮಿಯಲ್ಲಿ ಉಣ್ಣುವಂತ ಆಹಾರ ಹಾಳಾಗ್ತಾ ಇದೆ. ರಾಸಾಯನಿಕ ವಸ್ತುಗಳನ್ನು ಬಳಕೆ ಮಾಡ್ತಾ ಇದ್ದೀವಿ. ಇವತ್ತು ವಿದೇಶದಲ್ಲಿ ಬ್ಯಾನ್ ಆಗಿರತಕ್ಕಂಥ ಔಷಧಿಯನ್ನ ಧರ್ಮಸ್ಥಳದಲ್ಲಿ ಹೊಡೆದಿದ್ದರ ಪರಿಣಾಮವಾಗಿ ಇವತ್ತು ಹುಟ್ಟತಕ್ಕಂಥ 3ನೇ 4ನೇ ಪೀಳಿಗೆಯ ಮಕ್ಕಳು ಕೂಡ ಅಂಗವಿಕಲ ಮಕ್ಕಳಾಗಿ ಹುಟ್ಟುವಂಥದ್ದನ್ನು ನಾವು ನೋಡ್ತೀವಿ. ಎಷ್ಟು ಸಾವಿರ ಮಕ್ಕಳು ಅಂಗವಿಕಲರಾಗಿದ್ದಾರೆ. ಇವತ್ತು ಅದನ್ನು ನಿಲ್ಲಿಸುವಂತ ಕೆಲಸ ಆಗ್ತಾ ಇಲ್ಲ. ತುಂಬಾ ಸಂಗತಿಗಳು ಈ ದೇಶದಲ್ಲಿ ನಡೀತಾ ಇದೆ. ಮೊಟ್ಟ ಮೊದಲು ಕಣ್ಣು ಬಿದ್ದಿರುವಂಥದ್ದು ನಮ್ಮ ಕಲೆ ಮತ್ತು ಸಂಸ್ಕೃತಿಯ ಮೇಲೆ. ಇದು ಉಳಿಯದಿದ್ರೆ ಸಮಾಜವೇ ಉಳಿಯಲ್ಲ ಎನ್ನುವಂತ ಒಂದು ನಂಬಿಕೆ ನಮಗೆಲ್ಲರಿಗೂ ಗೊತ್ತಿರಬೇಕು. ಇದು ಕೇವಲ ಜೀವನ ಅಲ್ಲ, ಬದುಕು ಎನ್ನುವಂತ ಮಾತನ್ನ ನಾನು ಹೇಳಿದೆ. ಬದುಕು ಅಂದ್ರೆ ಏನು? ಜೀವನ ಬೇರೆ, ಬದುಕು ಬೇರೆ. ಬದುಕು ಅಂದ್ರೆ ನಾನು ಬದುಕುವ ರೀತಿ, ನಾನು ಹೇಗೆ ಬದುಕ್ತೇನೆ ಅನ್ನುವಂಥದ್ದು. ಜೀವನ ಅಂದ್ರೆ ಕೇವಲ ಹಣ ಅಥವಾ ನನ್ನ ನಿದ್ದೆ, ನನ್ನ ತಿಂಡಿ, ನನ್ನ ಊಟ, ನನ್ನ ಉದ್ಯೋಗ, ಇದು ಜೀವನ. ಆದರೆ ಬದುಕು ಹಾಗಲ್ಲ. ಬದುಕಿನಲ್ಲಿ ಇದೆಲ್ಲವೂ ಬರುತ್ತೆ. ನಾನು ಯಕ್ಷಗಾನವನ್ನು ಪ್ರೀತಿಸ್ತೇನೆ, ಬದುಕನ್ನು ಪ್ರೀತಿಸ್ತೇನೆ ಅಂತ ಅರ್ಥ. ನಾನು ನಾಟಕವನ್ನು ಪ್ರೀತಿಸ್ತೇನೆ, ಬದುಕನ್ನು ಪ್ರೀತಿಸ್ತೇನೆ, ಅನುಭವಿಸ್ತೇನೆ ಅಂತ ಅರ್ಥ. ಇದರಿಂದೆಲ್ಲ ಹೊರತಾಗಿದ್ರೆ ಅವನ ಜೀವನವೇ ಒಂದು ಬರಡಾಗುತ್ತೆ. ನಾವು ಕೇಳ್ತೀವಿ ಮಾನಸಿಕವಾದಂಥ ಅಸ್ವಸ್ಥರು ಜಗತ್ತಿನ ಬೇರೆ ಬೇರೆ ದೇಶಗಳಲ್ಲಿ ಜಾಸ್ತಿ, ಹುಚ್ಚರ ಸಂಖ್ಯೆ ಜಾಸ್ತಿ. ನಮ್ಮ ದೇಶದಲ್ಲಿ ಹುಚ್ಚರ ಸಂಖ್ಯೆ ಕಡಿಮೆ. ಯಾಕೆ ಕಡಿಮೆ ಅಂದ್ರೆ ನಮ್ಮ ಮನಸ್ಸನ್ನು ಸರಿಯಾಗಿ ಇಟ್ಟುಕೊಳ್ಳಿಕ್ಕೆ ಬೇಕಾಗಿರತಕ್ಕಂಥ ಎಲ್ಲ ವ್ಯವಸ್ಥೆಯನ್ನ ನಾವೇ ರೂಪಿಸ್ಕೊಂಡಿದ್ದೀವಿ. ರಾಜ ಮಹಾರಾಜರುಗಳೇ ಕಲೆಯನ್ನ ಆಧರಿಸಿ ರಾತ್ರಿಯ ಹೊತ್ತಿಗೆ ಕಲಾರಾಧನೆ ಮಾಡ್ತಾ ಇದ್ರು ಅನ್ನುವಂಥ ಕಥೆಯನ್ನು ನಾವು ಕೇಳ್ತೀವಿ. ಹಗಲಲ್ಲಿ ಅವರಿಗೆ ಪೂರ್ತಿ ಕೆಲಸ ಇತ್ತು, ಅವರ ರಾಜ್ಯವನ್ನು ನೋಡಿಕೊಳ್ಳುವಂಥ ಕೆಲಸ ಇತ್ತು, ಆಡಳಿತದ ಕೆಲಸ ಇತ್ತು. ಆ ರಾಜ ಮಹಾರಾಜರು ರಾತ್ರಿಯ ಭೋಜನದ ನಂತರ ದೊಡ್ಡ ಸಭೆಯನ್ನು ಏರ್ಪಡಿಸಿ ಅಲ್ಲಿ ನೃತ್ಯ, ಸಂಗೀತ, ಸಾಹಿತ್ಯ, ಈ ಗೋಷ್ಠಿಗಳನ್ನು ಮಾಡ್ತಾ ಇದ್ರು ಅನ್ನುವಂಥ ಸಂಗತಿಯನ್ನು ನಾವು ಕೇಳ್ತೀವಿ. ಇವತ್ತು ಮಾಡಬೇಕಾಗಿದ್ದು ನಾವು ಆಚರಣೆ ಮಾಡೋದು ಮಾತ್ರ ಅಲ್ಲ, ಇಡೀ ಸರ್ಕಾರವೇ ಇದಕ್ಕೆ ಬೇಕಾಗಿರತಕ್ಕಂಥ ಪ್ರೋತ್ಸಾಹವನ್ನು ಕೊಟ್ಟು ಮಾಡಿ ಜನಗಳಿಗೆ ಈ ರೀತಿಯ ಒಳ್ಳೆಯ ಸಂಗತಿಗಳನ್ನು ನೀವು ಕಲಿಸಿಕೊಡಿ ಅಂತ ಹೇಳುವಂತ ರೀತಿಯಲ್ಲಿ ಇದರ ರಕ್ಷಣೆಗೆ ಸರ್ಕಾರ ನಿಲ್ಲಬೇಕು. ಆದರೆ ಇವತ್ತು ಇದನ್ನು ತಡೆಯುವಂತ ಒಂದು ದೊಡ್ಡ ಕೆಲಸ ನಮ್ಮ ಜಿಲ್ಲೆಯಲ್ಲಿ ಆಗ್ತಾ ಇರುವಂಥದ್ದು ಬಹಳ ನೋವಿನ ಸಂಗತಿ. ನಾನಿವತ್ತು ಹೇಳಬೇಕು ಯಾರೋ ಒಬ್ಬನಿಗೆ ಯಕ್ಷಗಾನ ನೋಡ್ಕೊಂಡು ಬಾ ಅಂತ. ಯಾಕಂದ್ರೆ ಅಲ್ಲಿ ಒಳ್ಳೆ ನಳದಮಯಂತಿ ಕಥೆ ಇದೆ. ನಳದಮಯಂತಿ ಕಥೆಯನ್ನು ನೋಡಿದವ ಅವನು ಯಾವುದೆಲ್ಲ ಭಾವದಿಂದ ಬರ್ತಾನೆ. ಸತ್ಯ ಹರಿಶ್ಚಂದ್ರನ ಯಕ್ಷಗಾನವನ್ನು ನೋಡಿ ಕೇಳಿದವರು ನಾವು ಸತ್ಯಕ್ಕೆ ಎಷ್ಟು ಬೆಲೆ ಇದೆ ಅಂತ ಒಂದು ರಾತ್ರಿಯಲ್ಲಿ ಕಲಿತು ಜೀವನ ಪರ್ಯಂತ ಅದನ್ನು ಆಚರಣೆ ಮಾಡಿದಂಥ ವ್ಯಕ್ತಿಗಳನ್ನ ನಾವು ನೋಡಿದ್ದೀವಿ. ಒಂದೇ ಒಂದು ರಾತ್ರಿಯಲ್ಲಿ ಅನೇಕ ಆ ಕರ್ಣನ ಕಥೆ, ಆ ಭೀಷ್ಮನ ಕಥೆ, ಇದೆಲ್ಲವನ್ನ ನೋಡಿ ಕೇಳಿ ಅದನ್ನು ಜೀವನದಲ್ಲಿ ಶ್ರೇಷ್ಠ ಅಂತ ಅನುಸರಿಸಿರ್ತಕ್ಕಂಥ ಸಮಾಜ ಬಂತು. ಆದ್ರೆ ಇವತ್ತು ಆಘಾತ ಕೊಡ್ತಾ ಇರೋದು ಕೇವಲ ಯಕ್ಷಗಾನಕ್ಕಲ್ಲ, ಕೇವಲ ನಾಟಕ ರಂಗಕ್ಕಲ್ಲ. ಅದಕ್ಕಾಗಿ ನಾವು ಬದುಕಿನಲ್ಲಿ ಕಲಿಯಬೇಕಾಗಿರ್ತಕ್ಕಂಥ ಅನೇಕ ಒಳ್ಳೆಯ ಸಂಗತಿಗಳು ಯಾವುದಿದೆ, ಆ ಒಳ್ಳೆಯ ಸಂಗತಿಗಳಿಗೆ ದೊಡ್ಡದಾಗಿರ್ತಕ್ಕಂಥ ಆಘಾತಗಳು ಈ ರೀತಿಯಲ್ಲಿ ಸಂಭವಿಸ್ತಾ ಇದೆ. ಅದಕ್ಕಾಗಿ ನಾವು ಯೋಚನೆ ಮಾಡಬೇಕು, ಇದನ್ನು ಉಳಿಸುವುದು ಹೇಗೆ ಅಂತ. ನಂಗೆ ಬಹಳ ಸಂತೋಷ ಆಗ್ತಾ ಇದೆ. 5 ಜನ ಶಾಸಕರುಗಳು ಇವತ್ತಿಲ್ಲಿ ಬಂದಿದ್ದಾರೆ. ಮೊನ್ನೆ ಅಂತೂ ವಿಧಾನಸೌಧದಲ್ಲಿ ನಮ್ಮ ನೋವಿಗೆ ಧ್ವನಿಯನ್ನ ಎಬ್ಬಿಸಿರುವಂತ ಅನೇಕ ವಿಡಿಯೋಗಳನ್ನ ನಾನು ಭರತರದ್ದಿರ್ಬೋದು, ವೇದವ್ಯಾಸರದ್ದಿರ್ಬೋದು, ಕೊಟ್ಟಿಯ ರಾಜೇಶ್ ನಾಯಕ್ ಕೇಳಿದ್ದೀವಿ. ಭಾಗೀರಥಿ ಅಕ್ಕ ಕೂಡ ಮಾತಾಡಿರುವಂಥದ್ದನ್ನು ನಾವು ಕೇಳಿದ್ದೀವಿ. ಈ ಧ್ವನಿ ಇನ್ನಷ್ಟು ಹೆಚ್ಚಾಗಬೇಕಾಗಿದೆ. ಪ್ರತಿಯೊಬ್ಬ ಜನಪ್ರತಿನಿಧಿಗೂ ಈಗ ಅನಿಸುವ ಹಾಗೆ ಆಗ್ಬೇಕಿದ್ರೆ ನಾವೆಲ್ಲ ಒಟ್ಟಾದ್ರೆ ನಿಶ್ಚಿತವಾಗಿ ಅವರಿಗೆ ಅದು ಕೇಳುತ್ತೆ. ಇವತ್ತು ಇವರು ಸಹಜವಾದ ಪ್ರೀತಿಯಿಂದ ನಮ್ಮ ಜೊತೆ ಬಂದಿದ್ದಾರೆ. ಆದರೆ ಈ ಕಲೆ ಉಳಿಲೇಬೇಕು ಅಂತ ಪ್ರತಿಯೊಬ್ಬರು, ಮುಖ್ಯಮಂತ್ರಿಯಿಂದ ಹಿಡಿದು ಪ್ರತಿಯೊಬ್ಬ ಗ್ರಾಮ ಪಂಚಾಯತಿನ ಸದಸ್ಯನ ತನಕ ನಮ್ಮ ಜೊತೆ ಇಲ್ಲ, ಕಲೆ ಉಳಿಬೇಕು, ಸಂಸ್ಕೃತಿ ಉಳಿಬೇಕು ಅಂತ ನಿಲ್ಲುವಂತ ಒಂದು ಸನ್ನಿವೇಶ ಸೃಷ್ಟಿ ಆಗಬೇಕಿದ್ರೆ ನಾವೆಲ್ಲರೂ ಈ ಸಂಖ್ಯೆಯಲ್ಲಿ ಇನ್ನಷ್ಟು ದೊಡ್ಡ ರೀತಿಯಲ್ಲಿ ಒಟ್ಟಾಗಬೇಕಾದಂತ ಅವಶ್ಯಕತೆ ಇದೆ. ನಾವು ಒಗ್ಗಟ್ಟಾಗಿದ್ದರೆ ಮಾತ್ರ ಸಂಘಟನೆಗೆ ಇರುವಷ್ಟು ಬಲ ಇನ್ನು ಯಾವುದಕ್ಕೂ ಇಲ್ಲ. ಸಂಘಟನೆಯ ಮಾತಿಗೆ
ಮಾತಿಗೆ ಪ್ರತಿಯೊಬ್ಬರು ಗೌರವ ಕೊಟ್ಟೇ ಕೊಡ್ತಾರೆ. ಆ ಸಂಘಟನೆ ದೊಡ್ಡದಾಗಬೇಕಾಗಿದೆ. ನಾನು ಇಲ್ಲಿ ಬಂದಿರತಕ್ಕಂಥ ಶಾಸಕರ ಹತ್ರ ವಿನಂತಿ ಮಾಡುವಂಥದ್ದು, ನಮ್ಮ ಜಿಲ್ಲಾಡಳಿತದ ಮುಂದುಗಡೆ ಈ ಕಲಾವಿದರುಗಳನ್ನ ಎಲ್ಲ ಪ್ರಮುಖರನ್ನ ಕರ್ಕೊಂಡು ಹೋಗಿ ಒಂದು ಮಾತುಕತೆಯನ್ನು ತಾವುಗಳು ಮಾಡಬೇಕು. ಜಿಲ್ಲಾಡಳಿತದ ಜೊತೆಯಲ್ಲಿ ಅವರಿಗೆ ಅರ್ಥ ಆಗುವ ರೀತಿಯಲ್ಲಿ ದಕ್ಷಿಣ ಕನ್ನಡ ಜಿಲ್ಲೆಯ ಜನರ ಜೀವನದ ಒಂದು ಸ್ವಾರಸ್ಯ ಯಾವುದಿದೆ ಅಥವಾ ನಮ್ಮ ಜೀವನದ ಅತ್ಯಂತ ಪ್ರಮುಖವಾದಂತಹ ಸಂಗತಿಗಳು ಯಾವುದಿದೆ ಅದನ್ನು ಅರ್ಥ ಮಾಡಿಸುವಂತ ಒಂದು ದೊಡ್ಡ ಪ್ರಯತ್ನವನ್ನು ತಮ್ಮ ಮೂಲಕ ಮಾಡಬೇಕು. ಅದರ ಮೂಲಕ ಕರ್ನಾಟಕ ಸರ್ಕಾರ ಈ ಮನವಿಯಲ್ಲಿ ಏನು ಕೊಟ್ಟಿದ್ದಾರೆ, ಯಕ್ಷಗಾನ, ನಾಟಕ, ನೇಮ, ಕೋಲಗಳು, ಇದು ಈ ಎಲ್ಲ ನಿಯಮಗಳಿಂದ ಹೊರಗಿಟ್ಟು ಇದು ಜನರ ಸಂಸ್ಕೃತಿ, ಜನರ ಬದುಕು ಎನ್ನುವಂಥದ್ದನ್ನು ಅವರಿಗೆ ಅರ್ಥ ಮಾಡಿಸಿ ಇದನ್ನ ನಿರಂತರವಾಗಿ ನಮ್ಮ ಜಿಲ್ಲೆಯಲ್ಲಿ ನಡೆಯುವಂತೆ ಮಾಡುವಂತ ಎಲ್ಲ ರೀತಿಯ ಪ್ರಯತ್ನಗಳಿಗೂ ತಮ್ಮ ನೇತೃತ್ವದಲ್ಲೇ ಇದಾಗಬೇಕು. ದಕ್ಷಿಣ ಕನ್ನಡ ಜಿಲ್ಲೆಯ ಶಾಸಕರುಗಳು ಮುಂದೆ ನಿಂತು ನಮ್ಮ ಇದನ್ನ ನಡೆಸಬೇಕು ಅಂತ ನಾನು ಅವರಲ್ಲಿ ವಿನಂತಿ ಮಾಡ್ತೇನೆ. ಕಾನೂನಿನ ಪ್ರಕಾರ ಏನಿದೆ ಅದಕ್ಕೂ ತಕ್ಕದಾಗಿರ್ತಕ್ಕಂಥ ಯೋಜನೆಯನ್ನ ಎಲ್ಲ ಕಲಾವಿದರುಗಳು ಸೇರಿ ಮಾಡಲಿಕ್ಕೆ ಯೋಚನೆ ಮಾಡಿದ್ದಾರೆ. ಕಾನೂನು ಒಂದು ಕಡೆಗೆ, ಸರ್ಕಾರ ಕಾನೂನು ಇರುವುದು ಜನರಿಗೋಸ್ಕರ, ಜನರೇ ಕಾನೂನಿಗೋಸ್ಕರ ಇರುವಂಥದ್ದಲ್ಲ. ಈಗ ನಮ್ಮ ಬದುಕು ನಾವೇ ಕಾನೂನಿನ ಒಳಪಟ್ಟ ಹಾಗೆ ಇದ್ದೀವಿ. ನಮ್ಮ ರಕ್ಷಣೆಗೆ ಕಾನೂನು, ನಮ್ಮ ಸಂತೋಷಕ್ಕೆ ಕಾನೂನು, ನಮ್ಮ ಜೀವನದ ಎಲ್ಲ ರೀತಿಯ ಸಾಧನೆಗಳಿಗೆ ಆ ಕಾನೂನು ನಮಗೆ ಚೌಕಟ್ಟಾಗಿ ರಕ್ಷಣೆಯಾಗಿ ನಿಲ್ಲಬೇಕಾಗಿದೆ. ಆದರೆ ಇವತ್ತು ಇವರೆಲ್ಲರೂ ತಿಳಿದಿರುವಂತೆ ಆ ಕಾನೂನು ನಮ್ಮ ಜೀವನಕ್ಕೆ ಭಯದ ವಾತಾವರಣವನ್ನು ಸೃಷ್ಟಿ ಮಾಡ್ತಾ ಇದೆ. ಅದೇ ರೀತಿಯ ಆಡಳಿತ ವ್ಯವಸ್ಥೆಯು ಕೂಡ ನಮ್ಮ ಬದುಕಿನ ಸ್ವಾರಸ್ಯವನ್ನ, ನಮ್ಮ ಬದುಕಿನ ಆನಂದವನ್ನ ಕಳೆದು ಯಾವುದೋ ಒಂದು ಯಾಂತ್ರಿಕತೆಯ ಬದುಕನ್ನು ಬದುಕುವಂತ ಒಂದು ಸೃಷ್ಟಿ ಇವತ್ತು ನಮ್ಮ ಜಿಲ್ಲೆಯಲ್ಲಿ ಆಗ್ತಾ ಇದೆ. ನಮ್ಮ ಜಿಲ್ಲೆ ಅಂತ ಯಾಂತ್ರಿಕ ಬದುಕನ್ನು ಬದುಕಿದ ಜಿಲ್ಲೆ ಅಲ್ಲ ಇದು. ಬದಲಾಗಿ ನಾವು ಅತ್ಯಂತ ಸಾಮರಸ್ಯದಿಂದ, ಪ್ರೀತಿಯಿಂದ ಒಟ್ಟಾಗಿ ಬದುಕಿ ಇಡೀ ದೇಶಕ್ಕೆ ತೋರಿಸಿಕೊಟ್ಟಿರತಕ್ಕಂಥ ಜಿಲ್ಲೆ. ಅದಕ್ಕಾಗಿ ಈ ಜಿಲ್ಲೆಯ ಯಾವುದೆಲ್ಲ ಸಂಗತಿಗಳಿದೆ ಇದನ್ನು ಉಳಿಸಿ ಬೆಳೆಸುವಂತಹ ಒಂದು ದೊಡ್ಡ ಜವಾಬ್ದಾರಿ ಇಲ್ಲಿರುವಂತಹ ನಮ್ಮೆಲ್ಲರ ಮೇಲಿದೆ. ನಾವು ಒಟ್ಟಾಗಿ ಕೆಲಸ ಮಾಡೋಣ. ಇದಕ್ಕೊಂದು ತಾರ್ಕಿಕ ಅಂತ್ಯ ತಲುಪುವಲ್ಲಿಯ ತನಕ ನಾವು ಒಟ್ಟಾಗಿ ಇದರ ಜೊತೆಯಲ್ಲಿ ಕೆಲಸ ಮಾಡೋಣ. ನಿಶ್ಚಿತವಾಗಿ ಈ ಸರ್ಕಾರ ನಮ್ಮ ಮಾತಿಗೆ, ನಮ್ಮ ಧ್ವನಿಗೆ, ನಮ್ಮ ಸಂಘಟನೆಗೆ ಬೆಲೆ ಕೊಟ್ಟೇ ಕೊಡುತ್ತೆ. ಆದರೆ ಸರಿಯಾದ ರೀತಿಯಲ್ಲಿ ಅದನ್ನು ಅವರ ಮುಂದೆ ಮಂಡನೆ ಮಾಡ್ತಾ ನಮ್ಮ ವಿಚಾರಕ್ಕೆ ಗೆಲುವು ಸಿಕ್ಕುವಂತ ಒಂದು ದೊಡ್ಡ ಹೋರಾಟಕ್ಕೆ ನಾವೆಲ್ಲರೂ ಅಣಿಯಾಗೋಣ. ಇವತ್ತು ಮೊದಲನೇ ಹೆಜ್ಜೆಯಾಗಿ ಸಭೆಯನ್ನ ಮಾಡಿದ್ದೀವಿ. ಇದು ನಿತ್ಯ ನಿರಂತರವಾಗಿ ನಮಗೆ ನಿಜವಾದ ನ್ಯಾಯ ಸಿಕ್ಕುವಲ್ಲಿಯ ತನಕ ನಾವು ಇದನ್ನು ಮುಂದುವರಿಸ್ತೇವೆ ಎನ್ನುವಂತ ಒಂದು ದೊಡ್ಡ ಸಂಕಲ್ಪವನ್ನು ಕೂಡ ಇಲ್ಲಿ ಮಾಡ್ತಾ ನಾವು ಈ ಹೋರಾಟಕ್ಕೆ ಬೆಂಬಲವನ್ನು ಕೊಡೋಣ ಅಂತ ಹೇಳ್ತಾ ನಿಮ್ಮೆಲ್ಲರಿಗೂ ನನ್ನ ವಂದನೆಗಳನ್ನು ನನ್ನ ಮಾತನ್ನು ಮುಕ್ತಾಯ ಮಾಡ್ತೀನಿ. ತುಳು ನಾಟಕ ಕಲಾವಿದರ ಒಕ್ಕೂಟದ ಪ್ರಧಾನ ಕಾರ್ಯದರ್ಶಿಯಾಗಿ ನಾನೀಗ ನಿಮ್ಮ ಮುಂದೆ ನಿಂತಿದ್ದೇನೆ. ಕರಾವಳಿ ಜಿಲ್ಲೆಯಲ್ಲಿ ಮಂಗಳೂರು, ಕಾಸರಗೋಡು ಮತ್ತು ಉಡುಪಿ ಈ 3 ಜಿಲ್ಲೆಗಳಲ್ಲಿ ಸುಮಾರು 85ಕ್ಕೂ ಮಿಕ್ಕಿ ಕಲಾತಂಡಗಳಿವೆ, ನಾಟಕ ತಂಡಗಳಿವೆ. ಈ 85 ಕಲಾತಂಡಗಳು ಕೂಡ ಅದು ಜೀವ ಹೊಂದುವುದು ಈ ಮಳೆಗಾಲ ಕಳೆದು ಹೊಸ ನಾಟಕದ ತಯಾರಿ ಮಾಡಿಕೊಂಡು ನಾಟಕಕ್ಕೆ ಅಣಿಯಾಗುವಂತಹ ಒಂದು ಹೊತ್ತಿನಲ್ಲಿ ಬರಸಿಡಿಲಂತೆ ಬಂದೆರಗಿದೆ ಅವರಿಗೆ ಒಂದು ಪೊಲೀಸರಿಂದ ಒತ್ತಡ. ನಾಟಕ 10 ಗಂಟೆಗೆ ನಿಲ್ಲಿಸಬೇಕು ಅಂತ ಹೇಳಿ ಎಲ್ಲ ಸಿದ್ಧತೆ ಮಾಡಿಕೊಂಡು ಅಲ್ಲಲ್ಲಿ ನಾಟಕಗಳನ್ನ ಹಮ್ಮಿಕೊಂಡು ನಾಟಕ ಪ್ರಾರಂಭವಾಗುವ ಹೊತ್ತಿಗೆ 10 ಗಂಟೆಗೆ ನಾಟಕ ಮುಗಿಯಬೇಕು ಅಂದರೆ ಅವರಿಗೆ ಸ್ಟೇಜ್ ಸಿಗುವುದೇ 9 ಗಂಟೆಗೆ. ಆ ನಾಟಕದ ಅವಧಿ ಕಡಿಮೆ ಅಂದರೆ 2.5 ಗಂಟೆ ಅವಧಿ ಇರ್ತದೆ. ಈ ಮುಂದಿನ 1 ಗಂಟೆಯಲ್ಲಿ ಅವರು ಎಷ್ಟು ನಾಟಕ ಮಾಡಬಹುದು. ಹಾಗೆ ಹೆದರಿಕೊಂಡೇ ನಾಟಕವನ್ನು ಪ್ರಾರಂಭ ಮಾಡ್ತಾರೆ. ನಾಟಕ ಅಂತ್ಯ ಕಾಣುವುದಿಲ್ಲ. ಬಂದಂತಹ ಜನರು ಅಂದರೆ ಸುಮಾರು 2-3 ಸಾವಿರ ಜನರು ನಾಟಕ ನೋಡಲಿಕ್ಕಾಗಿ ಬಂದಿರ್ತಾರೆ. ಅವರು ನಾಟಕದ ಪ್ರತಿಯೊಂದು ಮಾತಿಗೂ ಕೂಡ ಅವರು ಕಾತರದಿಂದ ಕಾಯ್ತಾ ಇರ್ತಾರೆ. ಪ್ರತಿಯೊಬ್ಬ ನಟನ ಬಾಯಿಂದ ಏನು ಬರ್ತದೆ ಅನ್ನುವಂತಹ ಮಾತು ಅವರಿಗೆ ಮುಟ್ಟಬೇಕಿದ್ದರೆ ಧ್ವನಿವರ್ಧಕ ಬಹಳ ಒಳ್ಳೆಯ ಕೆಲಸವನ್ನು ಮಾಡ್ತದೆ. ಇಂತಹ ಸಂದರ್ಭದಲ್ಲಿ 50 ಡೆಸಿಬಲ್ಗಿಂತ ಜಾಸ್ತಿ 10 ಅಂದರೆ ರಾತ್ರಿಯಲ್ಲಿ 5 ಡೆಸಿಬಲ್ಗಿಂತ ಜಾಸ್ತಿ ಅದು ಸೌಂಡ್ ಬರಬಾರದು ಅಂತೇಳಿ 50 ಡೆಸಿಬಲ್ ಅಂದರೆ ಮೈಕಿನ ಅಗತ್ಯವೇ ಇಲ್ಲ. ಈಗ ಹೇಳಿದರು ಅವರು, ಎಕ್ಸ್ಪರ್ಟ್ ಹೇಳಿದರು, ಕಡಿಮೆ ಅಂದರೆ ಈ ಒಂದು ಹಾಲ್ನ ಒಳಗೆ 300ಕ್ಕಿಂತ ಮೇಲಿನ ಡೆಸಿಬಲ್ನಲ್ಲಿ ನಾವು ಈಗ ಮಾತಾಡ್ತಾ ಇದ್ದೇವೆ. 50 ಅಂದರೆ 65ರ ಒಳಗೆ ನಾವು ಮಾತಾಡಬೇಕಂದ್ರೆ ಅದು ಸಾಧ್ಯವೇ ಇಲ್ಲ. ಇಂಥ ಒಂದು ಸಂದರ್ಭದಲ್ಲಿ ವಿಜಯಕುಮಾರ್ ಪಡಿಯಾಲ್ ಮತ್ತು ದೇವದಾಸ್ ಕಾಕಡ್ರವರು ಇಂಥ ಒಂದು ಪರಿಸ್ಥಿತಿ ಬಂದರೆ ನಾಟಕ ಎಲ್ಲ ಅಲ್ಲಲ್ಲಿ ಅರ್ಧದಲ್ಲಿ ನಿಲ್ತಾ ಇದೆ, ನಾವೇನಾದರೂ ಮಾಡಬೇಕು ಅನ್ನುವಾಗ ನಾವೊಂದು ಪತ್ರಿಕಾಗೋಷ್ಠಿ ಕರೆದು ಅದರಲ್ಲಿ ನಮ್ಮ ಏನು ಅಹವಾಲಿದೆ ಅದನ್ನು ಅವರ ಮುಂದೆ ಇಟ್ಟೇವೆ. ಆವಾಗ ಇದು
ಕಾನೂನು ಬರುವಾಗ ನೀವು ಇದಕ್ಕೆ ಸ್ಪಂದಿಸಬೇಕಿತ್ತು, ಈಗ ನೀವು ಮಾಡಿ ಪ್ರಯೋಜನ ಇಲ್ಲ ಅಂತ. ಆದರೆ ಕಾನೂನು 2000 ಇಸ್ವಿಯಲ್ಲಿ ಬಂದಿದೆ, ಅದು ಜಾರಿಗೆ ಬರುವಂಥದ್ದು ಈಗ ಯಾಕೆ, ಅದು ಕೂಡ ಮೊನ್ನೆ ಜೂನ್ನ ನಂತರ ಯಾಕೆ? ಈ ಬಗ್ಗೆ ನಾವು DC ಅವರಿಗೆ ಒಂದು ಮನವಿಯನ್ನು ಕೊಟ್ಟೆವು. ಮನವಿ ಕೊಟ್ಟಾಗ ಅವರು ಕಾನೂನು ಇದೆಯಲ್ಲ ಅಂತ ಹೇಳಿದರು. ಮತ್ತು ನಾನು ಕಮಿಷನರ್ ಹತ್ರ ಮಾತಾಡಿ ಈ ಬಗ್ಗೆ ಒಂದು ತೀರ್ಮಾನ ತಗೊಳ್ತೇವೆ ಅಂತ ಹೇಳಿ ನಮಗೊಂದು ಆಫೀಸನ್ನು ಕೊಟ್ಟರು. ಅಲ್ಲಿಂದ ನಾವು ಕಮಿಷನರ್ ಆಫೀಸ್ಗೆ ಹೋದಾಗ ಅವರು ಹೇಳಿದರು, ನೀವು ಮೈಕಿ ಇಲ್ಲದೆ ನಾಟಕ ಮಾಡಿ ಅಂತ ಹೇಳಿದರು. ಮೈಕಿ ಇಲ್ಲದೆ ನಾಟಕ ಮಾಡಲಿಕ್ಕೆ ಸಾಧ್ಯವೋ ಸರ್? ನಮ್ಮಲ್ಲಿ 50-100 ಜನ ಅಲ್ಲ ಬರೋದು. ಒಂದು ನಾಟಕ ಕಡಿಮೆ ಅಂದರೆ 3000ಕ್ಕಿಂತ ಜಾಸ್ತಿ ಜನ ಬರ್ತಾರೆ. ನಾಟಕದ ಅಂದರೆ ಇಲ್ಲಿ 85 ತಂಡಗಳಿವೆ, ಸುಮಾರು 3000ಕ್ಕೂ ಮಿಕ್ಕಿ ಧಾರ್ಮಿಕ ಬಂದರೆ ನಾಟಕ ಕಲಾವಿದರು, ತಂತ್ರಜ್ಞರು, ಅದರಲ್ಲಿ ಸಂಗೀತಗಾರರು ಅದರಲ್ಲಿ ಭಾಗವಹಿಸ್ತಾ ಇದ್ದಾರೆ. ಇಂತಹ ಸಂದರ್ಭದಲ್ಲಿ ನಾಟಕಕ್ಕೆ ಈ ರೀತಿಯ ಒಂದು ನಿರ್ಬಂಧ ಹಾಕೋದು ಸರಿಯಲ್ಲ ಅಂತ ಹೇಳುವಾಗ, ನೋಡಿ ನೀವು ಅಲ್ಲೇ ಯಾರಾದರೂ ನಿಮ್ಮ ಹತ್ತಿರದ ಪೊಲೀಸ್ ಕಾನ್ಸ್ಟೇಬಲ್ ಅಥವಾ ಪೊಲೀಸ್ ಇನ್ಸ್ಪೆಕ್ಟರ್ ಹತ್ರ ಹೇಳಿ ನೀವು ಅಲ್ಲದೆ ಸುಧಾರಿಸಿ ಅಂತ ಹೇಳಿದ್ರು. ಆಯ್ತು, ನಾವು ಹಾಗೆ ಮಾಡ್ತೇವೆ, ಅವರು ಪರ್ಮಿಷನ್ ಕೊಡ್ತಾರ, ಅದು ಅವರಿಗೆ ಬಿಟ್ಟದ್ದು. ಮತ್ತೆ ಎಲ್ಲಿಯಾದರೂ ಯಾರ್ದಾದ್ರೂ ನೆರೆಕರೆ ಒಂದು ಕಂಪ್ಲೇಂಟ್ ಬಂದರೆ ಎಲ್ಲ ಅಲ್ಲಿಂದ ವಸ್ತುಗಳನ್ನೆಲ್ಲ ನಾವು ಸೀಸ್ ಮಾಡ್ತೇವೆ ಅಂತ ಹೇಳಿ. ಹಾಗಿದ್ರೆ ನಮಗೆ ಅಲ್ಲಿ ಭರವಸೆ ಎಲ್ಲಿದೆ? ಭರವಸೆ ಇಲ್ಲ, ನಾಟಕ ಮಾಡಲಿಕ್ಕೆ ಸಾಧ್ಯವೇ ಇಲ್ಲ. ಇಂತಹ ಒಂದು ಸಂದರ್ಭದಲ್ಲಿ ನಾವು ನಮಗೆ ಶರಣ್ ಬೊಂಬಲ್ರವರ ಫೋನ್ ಬಂತು. ನಾವೊಂದು ಎಲ್ಲ ಈ ನಾಟಕ, ಯಕ್ಷಗಾನ ಮತ್ತು ಧ್ವನಿವರ್ಧಕದವರು ಮತ್ತು ಭೂತಾರಾಧನೆ ಮತ್ತು ಭೂತ ದೈವನರ್ತಕರು ಇವರನ್ನೆಲ್ಲ ಸೇರಿಸಿಕೊಂಡು ಈ ಬಗ್ಗೆ ಏನಾದರೂ ಒಂದು ಪ್ರತಿಭಟನೆ ಮಾಡಬೇಕು ಅಥವಾ ನಮ್ಮ ಆಗ್ರಹವನ್ನು ಸರ್ಕಾರದ ಮುಂದೆ ಇಡಬೇಕು ಅಂತ ಹೇಳಿ ಅವರು ನಮ್ಮನ್ನು ಕೇಳಿಕೊಂಡಾಗ ನಾವು ತುಳುನಾಟಕ ಕಲಾವಿದರ ಒಕ್ಕೂಟದಲ್ಲಿ ಸುಮಾರು 800ಕ್ಕೂ ಮಿಕ್ಕಿ ಕಲಾವಿದರಿದ್ದಾರೆ. ನಮ್ಮ ಈ ವಾಟ್ಸಪ್ ಮೂಲಕ ಎಲ್ಲ ಕಲಾವಿದರಿಗೆ ತಿಳಿಸಿದೆವು. ಅದರ ಜೊತೆಗೆ ನಮ್ಮ ಸಂಘಟನಾ ಕಾರ್ಯದರ್ಶಿ ಅಂತ ಮಧು ಬಂಗೇರವರು ಅವರ ರಂಗ ಸಮ್ಮೇಳನ ಅನ್ನುವಂಥ ಗ್ರೂಪ್ನಲ್ಲಿ ಎಲ್ಲ ನಮ್ಮ ಗುಂಪಿನವರಿಗೆಲ್ಲ ತಿಳಿಸಿದರು. ಅವರು ಒಂದೊಂದು ತಂಡದಿಂದ 10 ಜನ ಬರ್ತೇವೆ, 20 ಜನ ಬರ್ತೇವೆ ಅನ್ನೋ ಧೈರ್ಯವನ್ನು ಕೊಟ್ಟರು. ಅಂತಹ ಎಲ್ಲ ಒಂದು ಕಲಾವಿದರ ಒಂದು ಸಂಗಮದಿಂದ ಇವತ್ತು ಇಷ್ಟು ದೊಡ್ಡ ಇವತ್ತು ಜನಾಗ್ರಹ ಸಭೆ ನಡೆದಿದೆ. ಇವತ್ತಿನ ನಮ್ಮ ಕರೆಗೆ ಹೋಗೊಟ್ಟು ಬಂದಂಥ ಎಲ್ಲ ನಮ್ಮ ತುಳು ನಾಟಕ ಕಲಾವಿದ ಬಂಧುಗಳಿಗೆ ನಾನು ಅತ್ಯಂತ ಹೃತ್ಪೂರ್ವಕವಾಗಿ ಅಭಿನಂದನೆಗಳನ್ನು ಸಲ್ಲಿಸ್ತೇನೆ. ಮತ್ತು ಈ ಒಂದು ಸಂಘಟನೆಗೆ ಏನು ವಿಶ್ವ ಹಿಂದೂ ಪರಿಷತ್ ಹಮ್ಮಿಕೊಂಡಿದೆ, ಇವರು ಮುಂದಿನ ಏನು ನಡೆಯಿದೆ ಅದಕ್ಕೆ ತುಳು ನಾಟಕ ಕಲಾವಿದರ ಎಲ್ಲರ ಒಂದು ಬೆಂಬಲ ಇದೆ ಅನ್ನೋದನ್ನು ಈ ಸಂದರ್ಭದಲ್ಲಿ ಹೇಳ್ತಾ ನನಗೆ ಮಾತಿಗೆ ಅವಕಾಶ ಕೊಟ್ಟದ್ದಕ್ಕೆ ವಂದಿಸ್ತಾ ನನ್ನ ಮಾತನ್ನು ಮುಗಿಸ್ತೇನೆ. ಎಲ್ಲರಿಗೂ ನಮಸ್ಕಾರ. ಜೈ ಹಿಂದ್, ಜೈ ಕರ್ನಾಟಕ. ಶ್ರೀಯುತ ಲಕ್ಷ್ಮಣ್ ಕುಮಾರ್ ಅವರಿಗೆ ಮತ್ತೊಮ್ಮೆ ಪ್ರೀತಿಯ ವಂದನೆಯನ್ನು ಅರ್ಪಿಸಿದ ವೇದಿಕೆ ವೇದಿಕೆಡುಪಿನ ಗಣ್ಯರು, ವೈದ್ಯರ ಗಣ್ಯರು, ಅಂಚನೆ ಯಕ್ಷಗಾನ, ನಾಟಕರಂಗ, ಚಿತ್ರರಂಗ, ಸಂಗೀತ ಕ್ಷೇತ್ರ, ಪ್ರತಿ ರಂಗೋಲ ಲೋಕವನ್ನ ಸರ್ವಧರ್ಮದ ಅಭಿಮಾನಿ ದೇವರಲ್ಲಿ ನಿಖಿಲೇ ಸ್ವರೂಪವನ್ನು ಸ್ವರೂಪಿಸಿದ ಯಕ್ಷಗಾನ ಬಂದಾಗ ನಂಗೆ ನಮ್ಮ ಅನಾದಿ ಕಾಲ ಮುಂಚ ವೈದ್ಯನ ಯಕ್ಷಗಾನಗಳು ಕೃಷ್ಣ ಬಂಡೆ, ರಾಮ ಬಂಡೆ, ಸೀತೆ ಬಂಡೆ, ಮಹಿಷಾಸುರ ಬಂಡೆ, ದೇವಿ ಬಂಡೆ ನಮ್ಮ ಪೀಳಿಗೆಗೆ ಗೊತ್ತಾವಣದ ಇತ್ತಿನ ತಿರುಪವನ ವಿಷಯ ಇಂಥವಿತ್ತು. ಯಕ್ಷಗಾನದೊಳಗ ರೋಮಾಂಚನ, ಖುಷಿಯಾಗೋದು ಎತ್ತೋ ಜೋಗ್ಲಿಕ್ಕೆ ಈ ಯಕ್ಷಗಾನ ಕಲ್ಪವಂಗಿಲ್ಲ, ಎತ್ತೋ ಕಲಾವಿದರೆ ಬರೋದಿಲ್ಲ. ಯಕ್ಷಗಾನ ಕಲಾವಿದರಿಗೆ ಎತ್ತೋ ಜನ ಯಕ್ಷಗಾನ ನಂಬುದು ಬದುಕಿನಂಚಿನ ಎನ್ನಂಚಿನ ನಿಖಿಲಂಚಿನ ಕಲಾವಿದರೆ ವಸ್ತು ಜನರಿಗೆ ಕ್ಷೇತ್ರದ ಮಹಿಮೆಯನ್ನು ಸಾರುವಂಚಿನ ಯಕ್ಷಗಾನ ಪರಂಪರೆ ಇದು ಒರಿಪಡೋದಂಡ ಮಾತಿನ ಸಹಕಾರ ನೆಟ್ಟು ಎತ್ತೋ ಜನಕ್ಕೆ ಕಲ್ಪನಂಚಿನ ವಸ್ತು ವಿಚಾರಗಳು ಅಗೋಚರವಾದ ಶಕ್ತಿ ದೇವಿ ಬಂಡ ತನ್ನ ಶಕ್ತಿದಾನ ಸ್ವಲ್ಪ ತೆರಿಪವನಂಚಿನ ದೇವರನ್ನ ಕಲೆಗಾರಿಕೆ ತೆರಿಪವನಂಚಿನ ಪುರುದ ಯಕ್ಷಗಾನ ಪ್ರೀತಿವಂತವಾಗಿ ಮಸ್ತ್ ಜನರು ಐತೊಟ್ಟಿಗೆ ಭೂತಾರಾಧನೆ ದೇವರಿಗೆ ಗೆಜ್ಜೆ ಸೇರಿ ಜನ ಅಂಚನೆ ಭೂತಾರಾಧನೆ ಮಾಡ್ಕೊಂಡ ಆ ದೈವದ ಕಲೆಗಾರನಿಕ ನಮಗೆ ತೋಜೋದು
ನನ್ನ ಬೆನ್ನಿಗೆ ನನಗೆ ಪಂಜುಡಿ ಮಂಡ ಗುಳಿಗೆ ಮಂಡ ದೇವರ ಮಂಡ ದೈವ ಮಂಡ ಶಕ್ತಿ ಮಂಡದ ಒಂದು ತೆರಿಪವನಂಚಿನ ದೈವಗಳು ನನ್ನಾತ್ಮರಿ ಭಯ ಭಕ್ತಿ ಪ್ರೀತಿ ಪುಟ್ಟವನಂಚಿನ ದೈವ ಆರಾಧನೆ ಐದೊಟ್ಟಿಗೆ ನಾಟಕ ಕ್ಷೇತ್ರ ಭರತನಾಟ್ಯ ಕ್ಷೇತ್ರ ಈ ನಾಟಕಗಳು ಎಷ್ಟೋ ಜನ ಬೇರೆ ಬೇಜಾರು ಬರ್ತದೆ ಒಂದು ನಾಟಕ ಗಂಟೆ ನಾಟಕ ತೋದು ಉಲಾಯಿ ಬರ್ತದೆ ಎಷ್ಟೋ ಜನ ಅಭಿಮಾನಿ ದೇವರನ್ನ ಬರ್ತದೆ ಇಲ್ಲಿ ಆರಾಧ ಬರ್ತದೆ ಕಲ್ಗೆ ನಿಮ್ಗೆ ಪಾತ್ರ ನಿಂಗೆ ಬಲ ಸಹಿತ ಈ ನಾಟಕ ತೋದು ಈ ಫ್ಯಾಮಿಲಿ ಒಂದೇ ಆತ ಇತ್ತೆ ಎನ್ನ ಪಪ್ಪ ಮನೆಗೆ ಸರಿತೀರಿ ಈ ನಾಟಕ ತೋದು ಎನ್ನ ಪಪ್ಪ ಮನೆ ಚೆಪ್ಪುಡಿಗೆ ತೆರಿಪೈನಂಚಿನ ನಾಟಕ ತಂಗಡಿ ಪರ್ಯಾವರಣ ಸಂಬಂಧವು ಹುಟ್ಟಿ ಬರ್ಪನಂಚಿನ ಈ ನಾಟಕ ಎಷ್ಟೋ ಜನಕ್ಕೆ ತೂರು ತಿಳ್ತದೆ ಕಣ್ಣೀರು ಕೆಂಪನ ಮಸ್ತ್ ಅಭಿಮಾನಿ ದೇವರನ್ನ ತೋರಿದೆ ಯಾಕಂದ್ರೆ ಖುಷಿ ಇತ್ತು ಹೆಂಗೆ ಜ್ಞಾನೋದಯ ತಂಗಡಿ ವಿಚಾರ ಐದೊಟ್ಟಿಗೆ ಆರ್ಕೆಸ್ಟ್ರಾ ಮನಸ್ಸಿಗೆ ನೆಮ್ಮದಿ ಕೊಡ್ತು ಮನಸ್ಸಿಗೆ ಶಾಂತಿ ಕೊಡ್ತು ಕೊಡ್ಪನಂಚಿನ ಈ ಆರ್ಕೆಸ್ಟ್ರಾ ಭಕ್ತಿಗೀತೆ ಅವರು ಇವರ ಭಕ್ತಿಯವರು ಉಪ್ಪುನಂಚಿನ ಆತ ಶಕ್ತಿ ಉಂಟು ಭರತನಾಟ್ಯ ಅವರು ಪ್ರತಿಯೊಂದು ಕಾರ್ಯಕ್ರಮದ ಹುಲಿವೇಷವಾದ ಹುಲಿವೇಷ ಮಾಡ್ಕೊಂಡ ಐದು ಆರಾಧನೆ ಮಾಡ್ಕೊಂಡು ಐದು ಭಕ್ತಿ ಮಾಡ್ಕೊಂಡು ಮಾತು ಇಲ್ಲ ಆತ ಐದಂತ ಗೌರವ ಹುಲಿವೇಷ ಕಂಬುಳಾವಡು ಪರಂಪರೆ ಬೈಕಿನಂಚಿನ ಇದು ಮಾತ ಉರಿಯೋಡು ನನ್ನ ಇನ್ನೇನು ಮಾತ ಧರ್ಮದ ಕುಲಗಳನ್ನು ಮೋಕೆ ಮಾಡ್ತೀವಿ ಪ್ರೀತಿ ಮಾಡ್ತೀವಿ ಆರಾಧನೆ ಮಾಡ್ತೀವಿ ಅಂಚಿನ ನಮ್ಮ ಕರಾವಳಿದ ಈ ಕಲಾ ಸಂಸ್ಕೃತಿ ಸಂಸ್ಕಾರ ಬಿಟ್ಕೊಂಡು ಈ ಕೆಲ ಮಾತುಗಳು ಸಪೋರ್ಟ್ಗಳು ಅಂಚಿನ ಮಾತು ಸೇರಿದೆ ನಮ್ಮ ಸರ್ಕಾರ ಮನವಿ ಕೊಟ್ಟು ಅಂಚಿನ ತೀರ್ಮಾನ ಬಂದಿತ್ತು ಕೊರಿಯಾ ವೇದಸ್ ಕಾಮಸ್ತಾರ್ ಅವರು ವೇದವ್ಯಾಸರು ಭರತನ್ಯ ಅವರು ಅಂಚನೆ ರಾಜೇಶನ್ಯ ಅವರು ಅಂಚನೆ ಉನ್ನತ ಕೊಟ್ಟಿದ್ದಾರೆ ಸರ್ ಅವರು ಮಾತೆಲ್ಲ ಕಲೆಗೆ ಕಲಾವಿದರಿಂದ ಮೋಕೆ ಮಾಡ್ಕೊಂಡು ಅಂಚಿನ ಎಟ್ಟೆ ಮನಸ್ಸಿದ ವ್ಯಕ್ತಿತ್ವ ಇತ್ತು ನಮಗೆ ಮಾತೆಲ್ಲ ಉಮತ್ ಕೊಟ್ಟಿನ ಸರ್ ಒಂದು ಅದ್ಭುತವಾಗಿ ನಾಟಕದ ಕಲಾವಿದೆ ಅರ್ಧ ನಾಟಕ ಹೋಗಿ ನಿರ್ದೇಶನ ಹೋಗಿ ನಮ್ಮ ನಾಟಕ ಬಂದಿದೆ ಬಾಡಂದಿ ಬಳಿ ಗೀತಲ್ಲಿ ನಡೆಕೊಂಡು ಸರ್ ಇಂಚಿನ ಮಾತ ಪ್ರೇಕ್ಷಕರಿಗೆ ಅಭಿಮಾನಿ ದೇವರಿಂದ ನಂಚಿನ ಈ ಕಲೆಯನ್ನು ನಮ್ಮ ವರಿಪವರು ನಮ್ಮ ಧರ್ಮ ಅಂಚೆ ಮಾತಿಲ್ಲ ನಿಖಲ ಅಭಿಮಾನಿ ದೇವರ ಲಕ್ಷ ಅಭಿಮಾನಿ ದೇವರ ಮಾತ ಧರ್ಮದ ಅಭಿಮಾನಿ ದೇವರ ನಿಖಿಲ ಸಪೋರ್ಟ್ ಸಹಕಾರಗಳು ಈ ಮಕ್ಕಳು ಬೆಳೆಯುವುದಂತ ನಿಖಿಲ ಕಾರಣಕರ್ತರಾದ ಈ ವೇದಿಕೆ ಮಾತಾಡ್ತಾನಿಗೆ ಅನುಭವ ಮಸ್ತ್ ಖುಷಿಯಾಗಿ ನಿಖಿಲ ಪ್ರೀತಿ ಆಶೀರ್ವಾದ ಕೊಡು ನಿಖಿಲ ಸಹಕಾರ ಕೊಡು ನಮ್ಮ ತುಳುನಾಡಿನ ಸಂಸ್ಕೃತಿ ಸಂಸ್ಕಾರ ಗುರಿಯುವ ಉದ್ದೇಶ ನಮ್ಮಲ್ಲ ದೇವರ ಪ್ರಾರ್ಥನೆ ನಿಖಿಲೆಲ್ಲ ಪ್ರಾರ್ಥನೆ ನಮಸ್ಕಾರ. ಇವತ್ತು ಈ ಒಂದು ವಿಶೇಷವಾದಂಥ ಸಭೆಯನ್ನು ಜನಾಗ್ರಹ ಸಭೆಯನ್ನು ವಿಶ್ವ ಹಿಂದೂ ಪರಿಷತ್ ಮತ್ತು ಸರ್ವ ಕಲಾವಿದರ ತಂಡದ ಸಮಿತಿ ಆಯೋಜನೆ ಮಾಡಿಕೊಂಡು ಬಹಳ ದೊಡ್ಡ ರೀತಿಯಲ್ಲಿ ಜನಾಗ್ರಹ ನಮ್ಮ ಉದ್ದೇಶವನ್ನು ಸರ್ಕಾರದ ಮಟ್ಟಕ್ಕೆ ತಲುಪಿಸುವಂಥ ದೃಷ್ಟಿಯಲ್ಲಿ ಈ ಕಾರ್ಯಕ್ರಮಕ್ಕೆ ಕೈ ಜೋಡಿಸಿಕೊಂಡಂತಹ ವಿಶ್ವ ಹಿಂದೂ ಪರಿಷತ್ ಮತ್ತು ಎಲ್ಲ ಬಂಧುಗಳಿಗೆ ನನ್ನ ಅಭಿನಂದನೆಗಳು ಶುಭಾಶಯಗಳು. ನಿಮ್ಮ ನೇತೃತ್ವದ ಈ ಕಾರ್ಯ ಯಶಸ್ಸನ್ನು ಕಾಣಿ ಅಂತ ಹೇಳುವಂಥದ್ದನ್ನು ಹೇಳಿ ಬಯಸ್ತೇನೆ. ನಮ್ಮ ಗ್ರಾಚಾರ ಏನು ಅಂತ ಕೇಳಿದ್ರೆ, ಎಂಥ ಒಂದು ಪರಿಸ್ಥಿತಿಯಲ್ಲಿ ನಾವು ಈ ಒಂದು ಜನಾಗ್ರಹ ಸಭೆಯನ್ನು ಮಾಡಬೇಕಾಗಿ ಬರ್ತಾ ಇದ್ದೀವಿ. ಎಲ್ಲೋ ಒಂದು ಕಡೆ ಬೇರೆ ಬೇರೆ ಸಂದರ್ಭದಲ್ಲಿ ಜನಾಗ್ರಹ ಸಭೆಯನ್ನು ಮಾಡುವಂಥದ್ದು ನಾವು ಕಂಡಿದ್ದೇವೆ. ಆದರೆ ಈ ಇಂಥ ಒಂದು ವಾತಾವರಣದಲ್ಲಿ ಜನಾಗ್ರಹ ಸಭೆ ಮಾಡ್ತಾ ಇದ್ದೀವಿ ಅಂತ ಹೇಳಿದ್ರು ಬಹಳ ದುಃಖ ಆಗ್ತಾ ಇದೆ. ಒಂದು ಕಡೆಗಳಲ್ಲಿ ನಮ್ಮ ಸಂಪ್ರದಾಯ, ಹಿರಿಯರು ನಡೆದು ಬಂದಂಥ ದಾರಿ, ಇತಿಹಾಸ, ಒಂದು ಕಡೆಯಲ್ಲಿ ಕಾನೂನು. ಹಾಗಿರುವಾಗ ಕಾನೂನನ್ನೇ ತೋರಿಸಿಕೊಂಡು ನಮ್ಮ ಸಂಪ್ರದಾಯವನ್ನು ಬಿಡಬೇಕು ಅಂತ ಹೇಳುವಂಥ ರೀತಿಯ ಮಾನಸಿಕತೆ ಬಂದಾಗ ವಿಶ್ವ ಹಿಂದೂ ಪರಿಷತ್ ಇರ್ಬೋದು, ಈ ರೀತಿಯ ಎಲ್ಲ ಕಲಾವಿದರು ಒಟ್ಟಾಗಿ ಒಂದಾಗಿ ಒಂದೇ ಧ್ವನಿಯಲ್ಲಿ ಮಾತಾಡಬೇಕಾದಂಥ ಅವಶ್ಯಕತೆ ಇದೆ. ಇದು ಇವತ್ತಿಗೆ ಸೀಮಿತಗೊಳ್ಳಲ್ಲ. ಇನ್ನು ಮುಂದೆ ಹಲವಾರು ಕಡೆ ಈ ಸಂದರ್ಭದಲ್ಲಿ ಇಂಥ ಅವಶ್ಯಕತೆಗಳು ಇರುವುದು. ಪ್ರಾರಂಭದಲ್ಲಿ ಉರ್ವ ಸ್ಟೋರ್ನ ಪರಿಸರ, ಆ ಉರ್ವ ಸ್ಟೋರ್ನ ಪರಿಸರ ಅಂತ ಹೇಳಿದ್ರೆ ನನ್ನ ಕ್ಷೇತ್ರದಲ್ಲೇ ಬರ್ತದೆ. ಕೃಷ್ಣ ಜನ್ಮಾಷ್ಟಮಿ ಒಂದು ಕಡೆಯಿಂದ ಮಳೆ ಬರ್ತಾ ಇತ್ತು. ಬಹಳ ಮಳೆಯಲ್ಲಿ ಕೂಡ ಪೆಂಡಾಲ್ನಲ್ಲಿ ಸರಿಸುಮಾರು 100ಕ್ಕೂ ಹೆಚ್ಚಿನ ತಾಯಿಗಳು ಕೃಷ್ಣನನ್ನು ಹಿಡ್ಕೊಂಡು ತನ್ನ ಮಗನನ್ನ
ಸ್ಪರ್ಧೆಯ ಮಕ್ಕಳು, ಗಂಟೆಗಟ್ಟಲೆ ಕಾದಂಥ ತಾಯಂದಿರು ಏನಾಯಿತು ಅಂತ ಗೊತ್ತಿಲ್ಲದೆ ನನಗೆ ಕರೆ ಮಾಡಿ, ಸರ್ ಹೀಗೀಗ ಆಗ್ತಾ ಇದೆ ಅಂತೇಳಿ. ಹತ್ತಾರು ಸಲ ಪೊಲೀಸ್ ಇಲಾಖೆಗೆ ಸಂಪರ್ಕ ಮಾಡಿದ್ರೆ ಕೊನೆಯದಾಗಿ ಸಂಪರ್ಕ ಸಿಕ್ಕಿದಾಗ ಅದರಲ್ಲಿ ಡೆಸಿಬಲ್ ಜಾಸ್ತಿ ಇದೆ ಅಂತ ಹೇಳಿ. ನಾನು ಈ ಸಂದರ್ಭದಲ್ಲಿ ಹೇಳಬೇಕು, ಡೆಸಿಬಲ್ ಅಂತ ಹೇಳುವಂಥದ್ದು ಯಾಕೆ ಹೇಗೆ ಅಪ್ಲೈ ಮಾಡಬೇಕು, ಈ ಇಲಾಖೆ ಅಧಿಕಾರಿಗಳಿಗೆ ಅವರಿಗೆ ಡೆಸಿಬಲ್ ಅಂತ ಹೇಳುವಂಥ ಅರ್ಥವೇ ಗೊತ್ತಿಲ್ಲ. ನಾನಿವತ್ತು ಹೇಳ್ತೇನೆ ಯಾಕೆ ಅಂತ ಕೇಳಿದ್ರೆ, ಡೆಸಿಬಲ್ ಅನ್ನ ಕೇವಲ ಬರುವಂತ ಶಬ್ದವನ್ನ ಕಂಡು, ಈಗ ನಮ್ಮ ಮೊಬೈಲ್ ಅಲ್ಲಿ ಒಂದು ಆ್ಯಪ್ ಇದೆ, ಅದರಲ್ಲಿ ನಮಗೆ ಗೊತ್ತಾಗ್ತದೆ ಎಷ್ಟು ಡೆಸಿಬಲ್ ಇದೆ. ಕೇವಲ ಅದನ್ನು ನೋಡೋದಲ್ಲ, ಡೆಸಿಬಲ್ ಅಲ್ಲಿ ಇರುವಾಗ ಇದ್ದಂತ ಸಂಖ್ಯೆ ಮತ್ತು ಇರುವಂತ ಒಟ್ಟು ಈ ಸಭಾಂಗಣದ ಒಟ್ಟು ಆದಾಯ ಇದನ್ನು ಲೆಕ್ಕದಲ್ಲಿ ಹಾಕಿ ಅದರಿಂದ ಭಾಗಿಸಬೇಕಾದಂತ ಜವಾಬ್ದಾರಿ ಇದೆ. ಕೇವಲ ಡೆಸಿಬಲ್ ಹೀಗೆ ನೋಡುವಂತ ಇನ್ಸ್ಟ್ರೂಮೆಂಟ್ ಅಲ್ಲಿ ಇಟ್ಕೊಂಡು ನೋಡುವಂಥದ್ದಲ್ಲ. ನಾನಿವತ್ತು ಕೇಳಿದ್ರೆ ನಮ್ಮ ಸ್ವತಂತ್ರೋತ್ಸವದ ಕಾರ್ಯಕ್ರಮ ನಡೀತದೆ, ಗಣರಾಜ್ಯೋತ್ಸವದ ಕಾರ್ಯಕ್ರಮ ನಡೀತದೆ, ಆ ಇಡೀ ಕ್ರೀಡಾಂಗಣಕ್ಕೆ ಕೇಳಬೇಕು ಎಷ್ಟು ಡೆಸಿಬಲ್ ಹಾಕ್ತೀವಿ ನೀವು, ಅವಾಗಲೂ ಕೂಡ ಅಲ್ಲಿ ಕೂಡ ಈ ಕಾನೂನು ಬರುತ್ತೆ. ಹಾಗಾಗಿ ಡೆಸಿಬಲ್ ಅಂತ ಹೇಳಿದ್ರೆ ಇರುವಂತ ಕಟ್ಟಡದ ಒಟ್ಟು ವಿಸ್ತೀರ್ಣ, ಇರುವಂತ ಸಂಖ್ಯೆ ಮತ್ತು ಬಂದಂತ ಇದನ್ನ ಮೆಜರ್ಮೆಂಟ್ ಆಗಿ ತೆಗೆದುಕೊಳ್ಬೇಕಾದಂತಿದೆ. ಕೇವಲ ಪುಸ್ತಕದಲ್ಲಿ ಓದಿ ಬಂದಂತ ವ್ಯಕ್ತಿಗಳಿಗೆ ಈ ಎಲ್ಲ ಹೇಳುವಂಥದ್ದು, ಈ ಸಂಪ್ರದಾಯದ ಈ ವಿಚಾರಗಳು ಸೌಂಡಿನವರಿಗೆ ಗೊತ್ತಿರುವಂಥದ್ದು ಅವರಿಗೆ ಗೊತ್ತಿಲ್ಲ, ಪುಸ್ತಕದಲ್ಲಿ ಇದಕ್ಕೆ ಯಾವುದೇ ಮಾಹಿತಿಗಳಿಲ್ಲ. ಅದಕ್ಕಾಗಿ ಈ ರೀತಿಯ ಸಮಸ್ಯೆಗಳು ಬಂದಿದೆ. ನನಗೆ ಯಾವುದೇ ನಾವು ಶಾಸಕರು, ನಾನಿರ್ಬೋದು, ಡಾಕ್ಟರ್ ಭರತ್ ಶೆಟ್ಟಿ ಇರ್ಬೋದು, ರಾಜೇಶ್ ನಾಯ್ಕ, ಉಮಾನಾಥರು, ಭಾಗೀರಥಿಯವರು, ನಾವೆಲ್ಲರೂ ಹರೀಶ್ ಕುಂಡರ್ ಎಲ್ಲರೂ ವಿಧಾನಸೌಧದಲ್ಲಿ ಈ ಎಲ್ಲ ಧ್ವನಿವರ್ಧಕ ಸಂಘದವರ ಮನವಿ ಬರುವ ಮುಂಚೆ ವಿಧಾನಸೌಧದಲ್ಲಿ ಮಾತಾಡಿದ್ರೆ ನಾವು 5-6 ಶಾಸಕರು ಗೃಹ ಸಚಿವರ ಹತ್ತಿರ ಹೋಗಿ ಮಾತಾಡಿದ್ರು. ಗೃಹ ಸಚಿವರು ಹೇಳಿದ್ರೆ, ನಾನು ನಾಡಿದ್ದು ನಾನು ಬರ್ತಾ ಇದ್ದೇನೆ, ಬೆಂಗಳೂರಿಗೆ, ಮಂಗಳೂರಿಗೆ ಬರ್ತಾ ಇದ್ದೇನೆ, ನಾನು ಕಮಿಷನರ್ ಮತ್ತು ಎಲ್ಲ ಪೊಲೀಸ್ ಇಲಾಖೆ ಸಭೆ ಮಾಡ್ತೇನೆ, ಇದನ್ನೆಲ್ಲ ಸರಿಪಡಿಸ್ತೇನೆ ಅಂತ ಹೇಳಿ. ಮತ್ತೆ ನನಗಿರ್ಬೋದು, ಬೇರೆ ಶಾಸಕರಿಗೆ ಪ್ರಯತ್ನ ಪಟ್ಟು ನಾವು ಉಡುಪಿಯಲ್ಲಿ ಅವರಿಗೆ ಮಾತಾಡಿಸಿಕೊಳ್ಳುವಂಥ ಅವಕಾಶ ಮಾಡಿಕೊಟ್ಟೆವು. ಕೊನೆಯದಾಗಿ ಮಾತಾಡಿದ ನಂತರ ನನಗೆ ಗೃಹ ಸಚಿವರು ಮರುದಿವಸ ಸಿಕ್ಕಿದ್ರು. ಎಲ್ಲ ವಿಚಾರಗಳನ್ನ ಅವರಿಗೆ ಹೇಳಿದ್ದೇವೆ, ಅಂತರ ತೊಂದರೆಗಳು ಬರುವುದಿಲ್ಲ ಅಂತ ಹೇಳುತ್ತೆ ಮಾತನ್ನ ಹೇಳಿದ್ರು. ಹಾಗಾಗಿ ವಿಧಾನಸೌಧದಲ್ಲಿ ನಾವೆಲ್ಲರೂ ಒಟ್ಟಾಗಿ ಒಂದಾಗಿ ಗಟ್ಟಿ ಧ್ವನಿಯಲ್ಲಿ ಮಾತಾಡಿದ್ದೇವೆ. ಆದರೆ ಎಲ್ಲೋ ಒಂದು ಕಡೆ ಈ ಕಾನೂನನ್ನು ಹಿಡಿದುಕೊಂಡು ನಮ್ಮ ನಾಟಕ, ನಮ್ಮ ಯಕ್ಷಗಾನ, ನಮ್ಮ ಕೋಲ, ನಮ್ಮ ಧಾರ್ಮಿಕ ನಂಬಿಕೆಗಳ ಚಿಂತನೆಗಳಿಗೆ ಅನ್ಯಾಯ ಆಗುತ್ತೆ ಅಂತ ಹೇಳಿದ್ರೆ ಇದನ್ನು ಸಹಿಸಿಕೊಳ್ಳಿಕ್ಕಂತೂ ಸಾಧ್ಯನೇ ಇಲ್ಲ. ನಾನು ಈಗ ಪ್ರಕಾಶನ ಹೇಳಿದ ಹಾಗೆ ನಾವೆಲ್ಲರೂ ನೇತೃತ್ವವನ್ನು ಹಿಡಿದುಕೊಂಡು ಜಿಲ್ಲಾಧಿಕಾರಿಗಳಿಗೆ, ಪೊಲೀಸ್ ಕಮಿಷನರ್ ಕೂತ್ಕೊಂಡು ಇದರ ಅರ್ಥವನ್ನು ಹೇಳಿಕೊಂಡು ಅವರಿಗೆ ತಿಳಿಸುವಂಥ ಪರಿಸ್ಥಿತಿಯನ್ನು ಮಾಡ್ತೇವೆ. ಅದರಲ್ಲಿ ಅವರು ಒಪ್ಪಿಕೊಳ್ತಾರೋ ಬಿಡ್ತಾರೋ ಗೊತ್ತಿಲ್ಲ. ಒಪ್ಪಿಕೊಳ್ಳುವಂಥ ರೀತಿಯ ಒತ್ತಡಗಳನ್ನು ಹಾಕ್ತೇವೆ. ಅದರಲ್ಲೂ ಒಪ್ಪಲಿಲ್ಲ ಅಂತೇಳಿ ಆದರೆ ಇನ್ನು ಮುಂದಿನ ದಿನದ ಹೋರಾಟಗಳು ಇನ್ನಷ್ಟು ದೊಡ್ಡ ರೀತಿಯಲ್ಲಿ ಉಗ್ರ ಸ್ವರೂಪದಲ್ಲಿ ಆಗಬೇಕು. ಅದಕ್ಕೆ ಯಾವುದೇ ನಡೆದಿಲ್ಲ. ಯಾಕಂತ ಹೇಳಿದ್ರೆ ನಾವು ಇಲ್ಲಿರುವಂಥ 5-6 ಶಾಸಕರು ನಾವು ನಮ್ಮ ಸ್ಥಾನವನ್ನು ಬೇಕಾದ್ರೆ ಬಿಡ್ತೇವೆ, ಈ ನಂಬಿಕೆಯನ್ನು ಬಿಡಲ್ಲ ಅಂತ ಹೇಳೋದು ನಮ್ಮ ಮುಖ್ಯ. ಇದನ್ನು ಬಿಡಲ್ಲ. ಹಾಗಾಗಿ ಈಗ ನೇತೃತ್ವ ನಾವು ಸಂಸದರು ಮತ್ತು ನಾವು 6-7 ಶಾಸಕರು ಡಿಸಿ ಅವರಿಗೆ, ಪೊಲೀಸ್ ಕಮಿಷನರ್ನ, ಪೊಲೀಸ್ ಎಸ್ ಪಿಯನ್ನು ಕರ್ಕೊಂಡು ಕೂತ್ಕೊಂಡು ಇದರ ಎಲ್ಲ ವಿಚಾರಗಳು ಕಲಾವಿದರನ್ನು ಹಿಡ್ಕೊಂಡು ಹೋಗಿ ಮಾತಾಡ್ತೇವೆ. ಅವರಿಗೆ ಎಷ್ಟರ ಮಟ್ಟಿಗೆ ಅರಿವು ತೋರಿಸಲಿಕ್ಕೆ ಆಗುತ್ತೆ ನೋಡ್ತೇವೆ. ಆದರೆ ಅರ್ಥ ಆಗುತ್ತೆ. ಇಲ್ಲದ್ರೆ ನಮಗೆ ಸಂಘದಲ್ಲಿ ಒಂದು ಹಿರಿಯರು ಕಲಿಸಿದ್ದಾರೆ, ನೀವು ಬಂದರೆ ನಿನ್ನೊಂದಿಗೆ, ಬರದಿದ್ದರೆ ನಿನ್ನನ್ನು ವಿರೋಧಿಸಿ, ನಿನ್ನನ್ನು ಬಿಟ್ಟು ವಿರೋಧ ಮಾಡಿದರೆ ನಿನ್ನನ್ನು ಮೆಟ್ಟಿ ನಾವು ಮುಂದೆ ಹೋಗಬೇಕು. ಅದನ್ನು ಹೋಗುವಂಥ ಸಾಮರ್ಥ್ಯ ನಮ್ಮೆಲ್ಲ ಶಾಸಕರಿಗಿದೆ, 100ಕ್ಕೆ 100. ಅದನ್ನು ನಾವು ಬಿಡುವಂಥ ಪ್ರಶ್ನೆ ಇಲ್ಲ. ಹಾಗಾಗಿ ಇದನ್ನು ಇಷ್ಟು ಮಾತನ್ನು ಹೇಳ್ತಾರೆ. ಇವತ್ತು ನಮ್ಮ ಸತೀಶ್ ಶೆಟ್ಟಿ ಅವರು ಹೇಳಿದ ಪ್ರಕಾರ ಒಂದು ರೀತಿಯ ತುರ್ತು ಪರಿಸ್ಥಿತಿ. ಭರತ್ ಶೆಟ್ಟಿ ಕೂಡ ಮಾತಾಡುವಾಗ ಹೇಳಿದ್ರು, ಕಾರ್ಯಕ್ರಮ ಮಾಡುವಾಗ ವಿಧಾನಸೌಧದಲ್ಲಿ ಹೇಳು, ನಮಗೆ ಹೆದರಿಕೆ, ಏನಾಗುತ್ತೋ, ಯಾರು ಕರೆ ಬರುತ್ತೋ, ಈ ರೀತಿಯ ಪರಿಸ್ಥಿತಿಯಲ್ಲಿ ಕಾರ್ಯಕ್ರಮ ಮಾಡಬೇಕಾದಂಥ ಅನಿವಾರ್ಯತೆ ನಮ್ಮ ಜಿಲ್ಲೆಯಲ್ಲಿ ಬಂದಿದೆ. ಒಂದು ಪ್ರಯೋಗಶಾಲೆಯಲ್ಲಿ ಉಪಯೋಗಿಸ್ತಾರೆ ಅಂತ ಹೇಳಿದ್ರೆ ಬಹಳಷ್ಟು ದುಃಖ ಆಗುತ್ತೆ. ಹಾಗಾಗಿ ಇವತ್ತು ವಿಶ್ವ ಹಿಂದೂ ಪರಿಷತ್ ನೇತೃತ್ವದಲ್ಲಿ ಇಷ್ಟೊಂದು ಸಂಘಟನೆ, ಇಷ್ಟೊಂದು ಕಲಾವಿದರು, ಇಷ್ಟೊಂದು ಜನರನ್ನು ಒಟ್ಟು ಮಾಡಿದ್ದೀರಿ ಅಂತ ಹೇಳಿದ್ರೆ ಇವತ್ತು ನಾವು ಇದು ಫೌಂಡೇಶನ್. ಇನ್ನು ಮುಂದೆ ಇನ್ನು ಸಾವಿರಾರು ಈ ರೀತಿಯ ಹೋರಾಟಗಳು ಬರಬಹುದು. ಇದೇ ರೀತಿಯ ಕಲಾವಿದರ ತಂಡ ಇರುವುದು ಎಲ್ಲರೂ, ಇದರಲ್ಲಿ ಯಾವುದೇ ರಾಜ್ಯಕ್ಕೆ ಯಾರೆಲ್ಲ ಬರ್ತಾರೆ ಸೇರಿಕೊಳ್ಳು, ಯಾರನ್ನ ಬೇಕಾದ್ರೂ ನಾವು ಕರಿತೇವೆ. ಒಟ್ಟಾರೆ ನಮ್ಮ ಸಂಪ್ರದಾಯವನ್ನು ಮುರಿಲಿಕ್ಕೆ ಸಾಧ್ಯವಿಲ್ಲ. ನಾವೆಲ್ಲರೂ ಒಗ್ಗಟ್ಟಾಗಿ ತೋರ್ಪಡಬೇಕು. ಅದರಲ್ಲಿ ಪುನರಪಿ ಮುಖ್ಯಮಂತ್ರಿಗಳಾಗಿರ್ಬೋದು, ಗೃಹ ಸಚಿವರನ್ನಾಗಿರ್ಬೋದು, ಯಾರನ್ನ ಇದಕ್ಕಾಗಿ ಬೆಂಗಳೂರಿಗೆ ಹೋಗಬೇಕು ಅಂತ ಕಲಾವಿದರನ್ನು ಇಟ್ಕೊಂಡು ಹೋಗುವಂಥದ್ದು, ಇದೆಲ್ಲವನ್ನು ನಾವು ಮಾಡ್ತೇವೆ. ಇದನ್ನು ಯಾವುದೇ ತಪ್ಪದೆ ನಾವು ಮಾಡ್ತೇವೆ. ಒಟ್ಟಾರೆ ನಮ್ಮ ಉದ್ದೇಶ ನಮ್ಮ ಸಂಪ್ರದಾಯ ಉಳಿಬೇಕು, ನಮ್ಮ ಕಲಾವಿದರ ಕಲಾತ್ಮಕ ಏನು ಆ ಕಲೆ ಉಳಿಬೇಕು ಅಂತ ಹೇಳೋ ದೃಷ್ಟಿಯಲ್ಲಿ ನಾವು ಶಾಸಕರಾಗಿ ಸಂಪೂರ್ಣ ನಿಮ್ಮೊಟ್ಟಿಗೆ ಇದ್ದೇವೆ ಅಂತ ಹೇಳುವಂಥ ಮಾತನ್ನು ಹೇಳ್ತಾ ಈ ಸಭೆಯ
ಜನಾಂಗ ಸಭೆಗೆ ನನ್ನ ಸಂಪೂರ್ಣವಾದಂಥ ಸಹಮತವನ್ನು, ಸಂಪೂರ್ಣವಾದಂಥ ನನ್ನ ಐಕ್ಯಮತ್ಯವನ್ನು ನಾನು ಘೋಷಣೆ ಮಾಡ್ತಾ ತಕ್ಷಣ ನಾಳೆ ಒಳಗಡೆ ನಾನು ಎರಡೇ ದಿವಸ, ಯಾಕಂದರೆ ಇವತ್ತು ಮೋಸ್ಟ್ಲಿ ಸಂಸದರು ಬರ್ತಾರೆ ಡೆಲ್ಲಿಯಿಂದ, ನಾಳೆ ಒಳಗಡೆ ನಾವು ನಾಳೆ ಒಳಗಡೆ ಇದನ್ನು DC ಅವರ ಹತ್ರ ಸಭೆಯನ್ನು, ಅದರಲ್ಲಿ ಪೊಲೀಸ್ ಇಲಾಖೆ ಮತ್ತು ಎಲ್ಲರನ್ನು ಸೇರ್ಕೊಂಡು ಸಭೆಯನ್ನು ಕಲಾವಿದರೊಂದಿಗೆ ಎಲ್ಲ ಜನಪ್ರತಿನಿಧಿಗಳು ಮಾಡ್ತೇವೆ ಅಂತ ಹೇಳುವಂಥ ಮಾತನ್ನು ಪ್ರಥಮ ಹಂತದ ಮಾಡ್ತೇವೆ ಅಂತ ಮಾತನ್ನು ಹೇಳ್ತಾ ನಾನು ಎಲ್ಲರಿಗೂ ಕೈ ಜೋಡಿಸಿ ಸ್ಥಿರವಾಗಿ ವಂದನೆಗಳು ಅಂತ ಒಂದು 2 ನಿಮಿಷ ಜಾಸ್ತಿ ಹೇಳ್ತಂತೆ ಸೊಲ್ಯೂಷನ್ ಮಾಡಿಕೊಡೋದು ನನ್ನ ಜವಾಬ್ದಾರಿ ಇಟ್ಕೊಂಡು ಧನ್ಯವಾದ. ಮೊದಲಾಗಿ ವಿಶ್ವ ಹಿಂದೂ ಪರಿಷತ್ನ ಎಲ್ಲ ಹಿರಿಯರಿಗೆ ಇದೊಂದು ಸಂರಕ್ಷಣಾ ಸಮಿತಿ ಮಾಡಿದ್ದಕ್ಕಾಗಿ ನಾನು ಧನ್ಯವಾದ ಹೇಳ್ತೇನೆ. ಒಂದು ಒಳ್ಳೆಯ ಕೆಲಸ ನಿಮ್ಮಿಂದಾಗಿದೆ. ವೇದವ್ಯಾಸ ಕಾಮತ್ರ ಹೇಳಿದ್ದಕ್ಕೆ ಪೂರಕವಾಗಿ ಒಂದೆರಡು ಮಾತನ್ನ ಹೇಳ್ಬೋದು ಅಷ್ಟೇ. ಎಲ್ಲ ವಿಷಯಗಳನ್ನ ಇವಾಗಲೇ ಹೇಳಿದ್ದಾರೆ. ಇದು ನಮ್ಮ ಜಿಲ್ಲೆಯ ಸಂಸ್ಕೃತಿಯ ಅಳಿಯುವಿನ ಪ್ರಶ್ನೆ. ಸಣ್ಣ ವಿಷಯ ಅಂತ ಗೊತ್ತಾಗೋದು. ನೇರವಾಗಿ ಈ ಸಮಸ್ಯೆ ಅದು 25,000ರಿಂದ 35,000 ಜನರಿಗೆ ನೇರವಾಗಿ ಸಮಸ್ಯೆಯನ್ನ ಮಾಡ್ತಾ ಇದೆ. ಇಡೀ ಜಿಲ್ಲೆಯನ್ನು ನೋಡಿದ್ರೆ ನಮ್ಮ ಜಿಲ್ಲೆಯಲ್ಲಿರುವಂತ ನಮಗೆಲ್ಲರಿಗೂ ಸಹ ಹಿರಿಯರೆಲ್ಲರೂ ಸಹ ಏನೆಲ್ಲ ಮಾತಾಡಿದ್ರು. ನಾವು ಯಕ್ಷಗಾನ ಮೂಲಕವೇ ನಮ್ಮ ಇತಿಹಾಸವನ್ನ, ನಮ್ಮ ಪುರಾಣವನ್ನ ನೋಡಿ ಕಲಿತವರು ಒಂದು ಪರ್ಸೆಂಟೇಜ್ ಇದೆ. ಜೀವನ ಮೌಲ್ಯಗಳನ್ನು ಕಲಿಸುವಂತ ಯಕ್ಷಗಾನ ನಮ್ಮ ನಾಟಕಗಳು ಎಷ್ಟೇ ನಮ್ಮನ್ನು ನಗಿಸಿದ್ರು ಸಹ ಕೊನೆಗಾಗುವ ಒಂದು ಮೌಲ್ಯಗಳನ್ನು ಅವರು ಸಹ ತೋರಿಸ್ತಾರೆ. ನಮ್ಮ ನೋವನ್ನು ಹಂಚಿಕೊಳ್ಳೋದು ನಾವು ಕೋಲ ನೇಮ ಆಗುವಂತ ಸಂದರ್ಭದಲ್ಲಿ ನಮ್ಮ ಹರಕೆ ಇರ್ತದೆ. ಅದೆಲ್ಲ ನಿಮ್ಮ ನಂಬಿಕೆಗಳನ್ನು ಬಿಡಿ. ಯಾಕಂದ್ರೆ ನಾವು ಯಾವುದೋ ಕಾನೂನು ಮೂಲಕ ನಿಮ್ಮ ಸಂಸ್ಕೃತಿಯನ್ನು ನಾವು ನಡೆಸ್ತೇವೆ ಅಂತ ಸರ್ಕಾರ ಹೊಟ್ಟರೆ ಅದನ್ನು ಒಪ್ಪಿಕೊಳ್ಳಿಕ್ಕೆ ಸಾಧ್ಯ ಇಲ್ಲ. ನಾವು ವಿಧಾನಸೌಧದಲ್ಲಿ ನಾವೆಲ್ಲರೂ ಸಹ ಇದನ್ನು ಮಾತಾಡಿದ್ದೇವೆ. ಆ ಸಮಯದಲ್ಲಿ ಸಹ ನಾನು ಹೇಳಿದಾಗ ನಾವೆಲ್ಲರೂ ಸಹ ಮಾತನ್ನು ಹೇಳಿದ್ದೇವೆ. ಆಯೋಜಕರಿಗೆ ಒಂದು ಟೆನ್ಷನ್ ಅಲ್ಲಿ ಇರ್ತೇವೆ. ಯಾವಾಗ ಹಿಂದಿಂದ ಪೊಲೀಸರು ಬರ್ತಾರೆ, ಯಾವಾಗ ಮೈಕನ್ನ ತಗೊಂಡು ಹೋಗ್ತಾರೆ, ಈ ರೀತಿ ಒಂದು ಟೆನ್ಷನ್ ನಲ್ಲಿ ಇರ್ತೇವೆ. ಭಕ್ತಿ ಭಾವಕ್ಕಿಂತ ಜಾಸ್ತಿಯಾಗಿ ನಮಗೆ ಇಲ್ಲಿ ಮೈಕ್ ಹೋಗ್ತದೆ ಅಥವಾ ಕಾರ್ಯಕ್ರಮವನ್ನು ನಿಲ್ಲಿಸ್ತಾರೆ ಅಥವಾ ಗಣೇಶನ ವಿಸರ್ಜನೆ ಮಾಡುವಲ್ಲ ಸಮಸ್ಯೆಯನ್ನ ಮಾಡ್ತಾರೆ ಅನ್ನುವಂಥ ಟೆನ್ಷನ್ ಅಲ್ಲೇ ಆಯೋಜಕರು ಇರ್ತಾರೆ. ನಾಟಕದಿಂದ ಹಿರಿಯರು ಮಾತಾಡ್ತಾ ಹೇಳಿದ್ರು ಸರ್, ನಮಗೆ ನಾಟಕ ಸ್ಟೇಜ್ ಮೇಲೆ ಇರುವಾಗಲೇ ಒಂದು ರೀತಿಯ ಒಂದು ಆ ಪಾತ್ರದವರು ಹೊಡಲಿಕ್ಕೆ ಕಷ್ಟ ಆಗ್ತದೆ. ಬಹುಶಃ ಉಮಾನಾಥ್ ಕೋಟ್ಯಾನಿಗೆ ಇದರ ಸರಿಯಾದ ಮಾಹಿತಿ ಸಹ ಅವರಿಗಿದೆ. ಯಾಕಂತ ಹೇಳಿದ್ರೆ ಅವರು ಇದರಲ್ಲಿ ಸ್ವಲ್ಪ ಅವರು ಸಹ ಒಬ್ಬರು ಕಲಾವಿದ್ದಾರೆ, ನಮಗಿಂತ ಜಾಸ್ತಿ ಅವರಿಗೆ ಖಂಡಿತ ಗೊತ್ತಿದೆ. ಒಂದು ಕಡೆಯಲ್ಲಿ ನಾವು ಸರ್ಕಾರದಿಂದ ಯಕ್ಷಗಾನ ಅಕಾಡೆಮಿ ಆಗ್ತದೆ, ಮತ್ತೊಂದು ಕಡೆಯಿಂದ ಸರ್ಕಾರ ಯಾವ ಅಕಾಡೆಮಿ ಯಾವುದಕ್ಕೋಸ್ಕರ ಮಾಡಿದೆ ಅದರ ವಿರುದ್ಧವೇ ಸಮಸ್ಯೆ ಆಗುತ್ತಿರುವಂಥ ಸಂದರ್ಭದಲ್ಲಿ ನಮಗೆ ಕೊಳ್ಳು ಭರವಸೆನೆ ಕೊಟ್ಟರು. ಯಾವುದೇ ರಾಜಕೀಯ ವಿಷಯ ನಾನು ಮಾತಾಡ್ತಾ ಇಲ್ಲ. ನಮಗೆ ಇಬ್ಬರಿಗೂ ನಮಗೆ ಎಲ್ಲರಿಗೂ ಸಾಕು ಭರವಸೆಯನ್ನು ಕೊಟ್ಟಿದ್ದು. ಇಲ್ಲ ನಾವು ಮಂಗಳೂರಿಗೆ ಬರ್ತೇವೆ, ಹೋಮ್ ಮಿನಿಸ್ಟರ್ ಹೇಳಿದ್ರು ಮಂಗಳೂರಿಗೆ ಬರ್ತೇವೆ, ಈ ಸಮಸ್ಯೆಯನ್ನು ಸರಿ ಮಾಡ್ತೇವೆ ಅಂತ ಹೇಳ್ತಾ ಅಧಿಕಾರಿಗಳ ಹತ್ರ ಏನೋ ಮಾತಾಡಿದ್ರು, ಅದು ಫಲ ಕೊಡಲಿಲ್ಲ ಅನ್ನುವಂಥದ್ದು ತೋರ್ತಾ ಇದೆ ಮೇಲ್ನೋಟಕ್ಕೆ. ಹಾಗಾಗಿ ಈಗ ನಿಮ್ಮೆಲ್ಲ ಸಮಸ್ಯೆಗಳಿಗೆ ಪ್ರತಿನಿಧಿಗಳಾದ ನಾವು, ಜನಪ್ರತಿನಿಧಿಗಳನ್ನಾದರೂ ನಿಮ್ಮ ಧ್ವನಿ ಆಗಲೇಬೇಕಾದ್ರೂ ನಮ್ಮ ಕರ್ತವ್ಯ ಇದೆ. ಖಂಡಿತ ನಾವು ಅದನ್ನು ಮಾಡ್ತೇವೆ. ಬಹುಶಃ ನಾಳೆನೇ ನಾವು DC ಅವ್ರ ಹತ್ರ ಮಾತಾಡ್ತೇವೆ ಮತ್ತು ಮುಖ್ಯಮಂತ್ರಿ ಮತ್ತು ಹೋಮ್ ಮಿನಿಸ್ಟರ್ನ ನಾಳೆಯಿಂದ ನಾಡದೊಳಗಾಗಿ ಜಿಲ್ಲಾಧಿಕಾರಿಯನ್ನು ಮೀಟ್ ಆದರೆ ಪುನಃ ಮುಖ್ಯಮಂತ್ರಿಗಳನ್ನು ಮತ್ತು ಗೃಹ ಮಂತ್ರಿಗಳನ್ನು ಸಹ ಇಮಿಡಿಯೇಟ್ ಆಗಿ ನಮ್ಮ ಒಂದು ಕೋರಿಕೆಯನ್ನು, ನಮ್ಮ ಸಮಸ್ಯೆಗಳನ್ನು ಪುನಃ ಮತ್ತೊಮ್ಮೆ ಹೇಳುವಂಥ ಕೆಲಸಗಳನ್ನು ಮಾಡ್ತೇವೆ. ಆದರೆ ಇದು ಯಾವುದು ಫಲ ಕೊಡದಿದ್ದಲ್ಲಿ ಖಂಡಿತ ನಮ್ಮ ಸಂಯಮವನ್ನು ಪರೀಕ್ಷೆ ಮಾಡುವಂಥ ಕೆಲಸ ಸರ್ಕಾರ ಆಗಲಿ ಅಧಿಕಾರಿಗಳಾಗಲಿ. ಈಗ ಜಾಸ್ತಿ ಮಾತಾಡಿದರೆ ನಮ್ಮ ಮೇಲೂ ಕೇಸ್ ಆಗ್ತದೆ, ನಿಮ್ಮ ಮೇಲೆ ಎಲ್ಲರ ಮೇಲೂ ಕೇಸ್ ಆಗ್ತದೆ, ಒಂದು ಪರಿಪಾಠ ಇದೆ, ಒಂದು ಹೆದರಿಸೋದು. ಆದರೆ ಇದನ್ನು ನಾವು ರಸ್ತೆಗೆ ಇಳಿಬೇಕಾದಂಥ ಅವಶ್ಯಕತೆ ಖಂಡಿತ ಬರ್ಬೋದು. ನಮಗೆ ಸರಿಯಾದ ಸ್ಪಂದನೆಯನ್ನು ಸಿಕ್ಕಿದ್ರೆ ಆ ರೀತಿ ಒಂದು ಪ್ರತಿಭಟನೆಗೆ ಸಹ ನಾವು ಇಳಿಬೇಕಾಗ್ತದೆ. ಖಂಡಿತ ನಾವು ಇದರ ಬಗ್ಗೆ ಮುಂದಿನ ನಾವು ಆಲ್ರೆಡಿ ಮಾತುಕತೆಯನ್ನು ಮಾಡಿದ್ದೇವೆ. ಇವರ ಹತ್ರ ಎಲ್ಲರ ಹತ್ರ ಸರ್ಕಾರದ ಬಳಿ ಮಾತುಕತೆ ಆದ ನಂತರ ಸರಿಯಾದ ಸ್ಪಂದನೆ ಕೊಟ್ಟರೆ ತೊಂದರೆ ಇಲ್ಲ. ಇಲ್ಲದಿದ್ದರೆ ಮುಂದಿನ ಹೆಜ್ಜೆ ಬಗ್ಗೆ ನೀವೆಲ್ಲರೂ ಯಾವ ರೀತಿಯ ಒಂದು ಸೂಚನೆಯನ್ನು ಕೊಡ್ತೀರೋ ಆ ಸೂಚನೆಯ ಪ್ರಕಾರ ನಾವೆಲ್ಲರೂ ಸಹ ಜನಪ್ರತಿನಿಧಿಗಳು ನಿಮ್ಮೊಂದಿಗೆ ಇದೆ ಅನ್ನುವಂಥ ಮಾತನ್ನು ಹೇಳ್ತಾ ನನ್ನ ಮಾತನ್ನು ಮುಗಿಸ್ತೇ ಇದ್ದಾರೆ. ವಿಶ್ವ ಹಿಂದೂ ಪರಿಷತ್ ಹಾಗೂ ತುಳುನಾಡ ಧಾರ್ಮಿಕ ಸಂಸ್ಕೃತಿ ಮತ್ತು ವೈಭವ ಸಂಸ್ಕರಣಾ ಸಮಿತಿ ದಕ್ಷಿಣ ಕನ್ನಡ ಜಿಲ್ಲೆ ಹಮ್ಮಿಕೊಂಡಂಥ ಈ ಬೃಹತ್ ಜನಾಂಗ ಸಭೆ, ಈ ಸಭೆಯಲ್ಲಿ ವೇದಿಕೆಯಲ್ಲಿರುವಂಥ ಎಲ್ಲ ಹಿರಿಯರೇ, ಗಣ್ಯರೇ, ವೇದಿಕೆಯ ಮುಂದಿರುವಂಥ ಎಲ್ಲ
ನಮ್ಮ ಜಿಲ್ಲೆಯ ಕಲಾಭಿಮಾನಿಗಳೇ ಹಾಗೂ ಎಲ್ಲ ಪ್ರೀತಿಯ ಬಂಧುಗಳೇ, ವಿಶೇಷವಾಗಿ ಬಹಳಷ್ಟು ಜನ ಕಲಾವಿದರು ತಮ್ಮ ದುಃಖವನ್ನು ಅಳಲನ್ನು ತೋರಿಸಿಕೊಂಡಿದ್ದಾರೆ. ಇದು ಬರೀ ಕಲಾವಿದರ ದುಃಖ ಅಲ್ಲ, ಇದು ಇಡೀ ಜಿಲ್ಲೆಯ ಪ್ರತಿಯೊಬ್ಬರ ದುಃಖ. ಯಾಕಂದರೆ ಇದು ಪ್ರತಿಯೊಬ್ಬರಿಗೆ ಇದರಿಂದ ತೊಂದರೆಗಳಾಗ್ತಾ ಇದೆ. ಇವತ್ತು ನಮಗೆ ಕಣ್ಣಿಗೆ ಎದುರು ಕಾಣಬಹುದು ಬರೀ ಕಲಾವಿದರ ಕಷ್ಟಗಳು ಅಂತ, ಆದರೆ ಮುಂದಕ್ಕೆ ಒಂದೊಂದೇ ಹೆಜ್ಜೆಗಳು ಮುಂದೆ ಹೋದಾಗ ಇದೆಲ್ಲ ನಮ್ಮ ಮನೆ ಬಾಗಿಲಿಗೂ ನಮ್ಮ ಬಡಕು ಇದು ಬರುವಂಥ ಕಷ್ಟ ಅಂತ ಖಂಡಿತವಾಗಿ ನಾವು ತಿಳ್ಕೊಳ್ಬೇಕು. ನಾನು ಪ್ರಥಮ ದಿವಸ ಮೊನ್ನೆ ಅಷ್ಟಮಿಯ ಮರು ದಿವಸ ಈ ಪ್ರಾಬ್ಲಮ್ ಸ್ಟಾರ್ಟ್ ಆದ ನೆಕ್ಸ್ಟ್ ಡೇ ನನಗೆ KDP ಮೀಟಿಂಗ್ ಇತ್ತು ಪ್ರಕಾಶಣ್ಣ. ಆ KDP ಮೀಟಿಂಗಲ್ಲಿ ನಾನು ಮೈಕನ್ನು ತೆಗೆದು ವಿತೌಟ್ ಮೈಕ ನಾನು ಮಾಡಿದ್ದೆ. ಹಾಗೆ ಹೇಳಿದೆ, ನಿಮ್ಮ ಡೆಸಿಬಲಲ್ಲಿ ನನಗೆ ಮೈಕನಲ್ಲಿ ಮಾತಾಡಲಿಕ್ಕೆ ಆಗ್ತಾ ಇಲ್ಲ, ನಾನು ಕಾನೂನು ಉಲ್ಲಂಘನೆ ಮಾಡೋದಿಲ್ಲ ಅಂತ ಮಾತಾಡ್ತಾ ಇದೆ. ಇವತ್ತು ದೊಡ್ಡ ದೊಡ್ಡ ಸಭೆ ಇವತ್ತದ ಕ್ಲಾರಿಫಿಕೇಶನ್ ನಮ್ಮ ವೇದವಾಸ್ ಕಾಮತ್ ಕೊಟ್ಟು ಏನು ನಡೆದಿದೆ, ಯಾರ ಹತ್ರ ಯಾವುದೇ ಮಾಪನಗಳಿಲ್ಲ. ಎದುರದೇ ನಮ್ಮ ಸೌಂಡಿನ ಇದನ್ನು ಮಾಪನ ಮಾಡುವಂಥ ಒಂದು ಸಾಧನ. ಆದರೆ ಯಾರ ಹತ್ರ ಇಲ್ಲ, ಯಾವ ಪೊಲೀಸ್ನವರು ಬಂದು ಅದನ್ನು ಮಾಡಬೇಕು ಅವ್ರ ಹತ್ರ ಇಲ್ಲ. ಆ ಸಣ್ಣ ಆ್ಯಪ್ ತಗೊಂಡು ಬರ್ತಾರೆ ಅಂದರೆ ಇನ್ನು ಮೊಬೈಲ್ ಆ್ಯಪಲ್ಲಿ ಏನದರಲ್ಲಿ ಏನು ಅಂತ ಇಲ್ಲ, ಒಟ್ಟಾಗಿ ಒಂದು ಕೇಸ್ ಹಾಕ್ಕೊಡ್ತಾರೆ. ಯಾವುದೇ ಒಂದು FIR ಅಲ್ಲಿ ಕೂಡ ಅದನ್ನು ಮೆನ್ಷನ್ ಮಾಡಿಲ್ಲ ಅಂತ ನಾನು ತಿಳ್ಕೊಂಡಿದ್ದೇನೆ ಇಷ್ಟರವರೆಗೆ. ಅದರಿಂದ ಅದು ಸಂಬಂಧಪಟ್ಟದ್ದೆಲ್ಲ. ಇತ್ತೀಚೆಗೆ ನಾನು ಹಿಂದಿನ ಅಧಿವೇಶನದಲ್ಲಿ ಕೂಡ ನಮ್ಮ ಹಿರಿಯ ಸಚಿವರೊಬ್ಬರು ಹೇಳಿದರು, ಮತ್ತು ಈಗಲೂ ನನಗೆ ನೆನಪಾಯ್ತಲ್ಲಿ, ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ 8 ಗಂಟೆ ಮೇಲೆ ಸಿಟಿ ಸತ್ತು ಹೋಗ್ತದೆ, ಅಲ್ಲಿ ಯಾವುದೇ ಆಕ್ಟಿವಿಟೀಸ್ ನಡೆಯುವುದಿಲ್ಲ, ಅಲ್ಲಿ ಯಾವುದೇ ಅಂದರೆ ಅವರದ್ದು ನೈಟ್ ಕ್ಲಬ್ಗಳು ಅದರ ಬಗ್ಗೆ ಚಿಂತನೆ ಇಟ್ಕೊಂಡು ಅದನ್ನು ಹೇಳಿದ್ರು. ಆದರೆ ಅವ್ರಿಗೆ ಗೊತ್ತಿರಲಿಲ್ಲ ನಮ್ಮ ಹಳ್ಳಿಗಳಲ್ಲಿ ಕೂಡ ಬೆಳಗ್ಗೆ ತನಕ ನಿತ್ಯ ನಮ್ಮದು ಸಂಸ್ಕೃತಿಗಳು ಭೂತ ನೇಮ ಕೋಲಗಳು ದಿನನಿತ್ಯ ನಡೀತಾ ಇದೆ, ದಿನನಿತ್ಯ ಅಣ್ಣ ಸಂತರ್ಪಣೆ ನಡೀತದೆ. ಇಂಥ ಒಂದು ಜಿಲ್ಲೆ ಜಗತ್ತಿನಲ್ಲಿ ಇಲ್ಲ ಅಂತ ಒಂದು ಸಾಮಾನ್ಯ ಜ್ಞಾನ ಕೂಡ ಸಚಿವರಿಗೆ ಇರಲಿಲ್ಲ. ನಾವು ಬೇಸರದಲ್ಲಿ ಹೇಳ್ತೇವೆ, ಗೊತ್ತಿಲ್ಲದೆ ಇರ್ಬೋದು ಅವರಿಗೆ. ಆದರೆ ಇವತ್ತು ಅದಕ್ಕೆ ಒಂದು ಕಲ್ಲಾಕುವಂಥ ಕೆಲಸದಲ್ಲಿ ಮುಂದಾಗಿದ್ದಾರೆ ಅಂದರೆ ಅದನ್ನು ಅವರು ತಿಳ್ಕೊಳ್ಬೇಕಿತ್ತು. ಬರೇ ಸಿಟಿ ಡೆವಲಪ್ಮೆಂಟ್, ಸಿಟಿಯಲ್ಲಿ ಕೂತ್ಕೊಂಡು ಹೋಟೆಲ್ಗೆ ಬೆಳಗ್ಗೆ ತನಕ ಪರ್ಮಿಷನ್ ಕೊಡೋದು ಇಂಪಾರ್ಟೆಂಟ್ ಅಲ್ಲ. ನಾಟಕಗಳು, ಯಕ್ಷಗಾನಗಳು, ನಮ್ಮ ಸಂಸ್ಕೃತಿ ಸಂಸ್ಕಾರಗಳು ಇದ್ರೆ ಮಾತ್ರ ಈ ಜಿಲ್ಲೆ. ಬಹಳ ಜನರಿಗೆ ಗೊತ್ತಿಲ್ಲ ಜಿಲ್ಲೆಯ ಇಡೀ ಇಕಾನಮಿ ಎಲ್ಲಿ ನಿಂತಿದೆ ಅಂತ ಹೇಳಿದ್ರೆ ನಮ್ಮ ಈ ಧಾರ್ಮಿಕ ಸೆಕ್ಟರ್ ಸ್ಪಿರಿಚುವಲ್ ಇಂಡಸ್ಟ್ರಿಯಲ್ಲಿ ನಿಂತಿದೆ ಅಂತ ಹೇಳಲಿಕ್ಕೆ ನಾನು ಇಚ್ಛೆ ಪಡ್ತಾ ಇದ್ದೇನೆ. ಇಡೀ ನಮ್ಮ ಇಕಾನಮಿ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಬಹಳ ಜನರಿಗೆ ಗೊತ್ತಿಲ್ಲ. ನಮ್ಮ ಧಾರ್ಮಿಕ ಮತ್ತು ಈ ಯಕ್ಷಗಾನ ದಿವಸಕ್ಕೆ ಈಗ ಹೇಳಿದ್ರು ಎಷ್ಟು ನಾಟಕ ಕಂಪನಿಗಳಿದೆ, 80, 30 ಯಕ್ಷಗಾನ ಕಂಪನಿಗಳು. ಅದು ದಿನನಿತ್ಯ ನಮ್ಮ ದೈವದ ಆರಾಧನೆ, ನಾಗ ಆರಾಧನೆ, ದಿನನಿತ್ಯ ನಮ್ಮ ಜಾತ್ರೆ, ದಿನನಿತ್ಯ ಉತ್ಸವ, ದಿನನಿತ್ಯ ಅನ್ನ ಸಂತರ್ಪಣೆ. ಇಷ್ಟು ದೊಡ್ಡ ಮಟ್ಟದಲ್ಲಿ ಆರ್ಥಿಕ ಒಂದು ವ್ಯವಸ್ಥೆ ನಡೆಯುವಂತ ಒಂದು ಜಿಲ್ಲೆ ಇದ್ರೆ ಇದು. ನಮ್ಮ ಇಡೀ ಆರ್ಥಿಕ ವ್ಯವಸ್ಥೆ ನಿಂತದ್ದು ನಮ್ಮ ಸ್ಪಿರಿಚುವಲ್ ಇಂಡಸ್ಟ್ರಿಯಲ್ಲಿ. ಅದು ಹೆಚ್ಚಿನ ಜನರಿಗೆ ಗೊತ್ತಿಲ್ಲ. ಬಹಳ ಜನ ತಿಳ್ಕೊಳ್ತಾರೆ ದಕ್ಷಿಣ ಕನ್ನಡದ ಮುಗಿ ಫ್ಯಾಕ್ಟ್ರಿ ಉಂಟು, ನೆಟ್ ಇಡೀ ಖಂಡಿತ ಅಲ್ಲ. ಅದಕ್ಕಿಂತ ದೊಡ್ಡ ಟರ್ನ್ ಓವರ್ ಆಗಲಿ ಯಾವುದೋ ಒಂದು ಇದ್ರೆ ಅದು ನಮ್ಮ ಧಾರ್ಮಿಕ ಚಟುವಟಿಕೆ ಅಂತ ಹೇಳಿ ನಾವು ಹೆಮ್ಮೆಯಿಂದ ಹೇಳಿಕೊಂಡಿದ್ದೇವೆ. ಇದರಲ್ಲಿ ಎಲ್ಲ ಬಂತು, ಯಕ್ಷಗಾನಗಳು, ನಾಟಕ, ನಮ್ಮದು ಜಾತ್ರೆ ಆಗಬೇಕಾದ್ರೆ ನಮ್ಮದು ಬ್ರಹ್ಮಕಲಶ, ನಮ್ಮದು ಒಂದು ನಾಟಕ ತಂಡ ಅಲ್ಲಿ ಇರಲೇಬೇಕು. ಅಲ್ಲಿ ಇಲ್ಲಂದ್ರೆ ಪೂರ್ತಿ ಆಗುದಿಲ್ಲ. ಅದೇ ಕಪ್ಪಿಕಟ್ಟೆ. ಅದರಿಂದ ಖಂಡಿತವಾಗ್ಲೂ ಇದಕ್ಕೆ ಒಂದಕ್ಕೊಂದು ಸಂಬಂಧ ಇಟ್ಟಂತ ಜಿಲ್ಲೆ ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆ. ಇದರ ಮೇಲೆ ನಾನು ಇತ್ತೀಚಿನ ದಿನಗಳಲ್ಲಿ ದಕ್ಷಿಣ ಕನ್ನಡ ಜಿಲ್ಲೆ ಮೇಲೆ ಯಾವುದೇ ಒಂದು ತರ ಕೆಟ್ಟ ದೃಷ್ಟಿ ಯಾರಿಗೆ ಬಿದ್ದಿದೆ ಅಂತ ನಮ್ಗೆ ಅಂತ ಗೊತ್ತಿಲ್ಲ. ಅದು ಕೆಲವರಿಗಂತ ಖಂಡಿತವಾಗಿ ಈ ಜಿಲ್ಲೆಯ ಮೇಲೆ ಒಂದು ಕೆಟ್ಟ ದೃಷ್ಟಿ ಬಿದ್ದಿದೆ. ಆ ದೃಷ್ಟಿಯನ್ನು ಸಮರ್ಥವಾಗಿ ಎದುರಿಸುವ ಶಕ್ತಿ ಈ ಜಿಲ್ಲೆಗೆ ಇದೆ. ಖಂಡಿತವಾಗಿ ನಾವು ಎದುರಿಸ್ತೇವೆ. ನಾವು ಶಾಸಕರು ಎಲ್ಲರೂ ಒಟ್ಟಿಗಿದ್ದೇವೆ ಅಂತ ಈ ಮಾತು ನಮ್ಮ ಭರವಸೆ ನಾನು ಕೊಡಲಿಕ್ಕೆ ಇಚ್ಛೆ ಪಡ್ತೇನೆ. ಧನ್ಯವಾದ. ಇವತ್ತು ವಿಶ್ವ ಹಿಂದೂ ಪರಿಷತ್ ಮತ್ತು ಇವತ್ತಿನ ನಮ್ಮ ತುಳುನಾಡ ಧಾರ್ಮಿಕ ಸಂಸ್ಕೃತಿಯ ಉಳಿವಿಗಾಗಿ ಮಾಡಿರುವಂಥ ಸಮಿತಿಯ ಎಲ್ಲ ಸರ್ವ ಸದಸ್ಯರಿಗೆ, ಬಂದಿರುವಂಥ ಎಲ್ಲ ನಮ್ಮ ಏನು ಇವತ್ತು DJ ನಿಲ್ಲಿಸಿ ಮೈಕ ಏನು ಆನ್ ಮಾಡೋ ಎಲ್ಲ ಸಂಘಟಕರಿಗೂ ಕೂಡ ಅಭಿನಂದನೆಯನ್ನು ಸಲ್ಲಿಸಿದ್ದೇನೆ. ನಾನು ಮಾತನಾಡಲಿಕ್ಕೆ ಬಂದಿಲ್ಲ, ಮಹಿಳೆಯಾಗಿ ನನ್ನನ್ನು ಕರೆದಾಗ ಬಾರದಿದ್ದೇನೆ. ನಮ್ಮ ಮಹಿಳೆಯರು ಮತ್ತೆ ನೀವು ಹೊರ್ತಿನ ದಾಯಿ ಹೋಗಿದ್ದಾರೆ ಅಂತ ಹೇಳ್ತಾರೆ, ಅದಕ್ಕೋಸ್ಕರ ವೇದಿಕೆಗೆ ಬಂದಿದ್ದೇನೆ. ಇವತ್ತು ನಾನು ಕೂಡ ಇವರು ಹೇಳಿದಾಗೆ ನಿಮ್ಮೆಲ್ಲ ಯಾವ ಏನು ಸಮಸ್ಯೆಗೆ ಸ್ಪಂದಿಸಲಿಕ್ಕೆ ಖಂಡಿತ ವಿಧಾನಸೌಧದಲ್ಲಿ ಮಾತಾಡ್ತೇನೆ. ಯಾವ ಪ್ರತಿಭಟನೆ ಇದ್ರೂ ಅದಕ್ಕೆ ನಾನು ಬಂದು ನಿಮ್ಮೊಟ್ಟಿಗೆ ಸೇರಿಕೊಳ್ತಿದ್ದೇನೆ. ಇವತ್ತು ನಮ್ಮ ಸಂಸ್ಕೃತಿಯನ್ನು ಉಳಿಸಿ ಬೆಳೆಸುವಂಥದ್ದು ನಮ್ಮ ಕರ್ತವ್ಯ. ಇವತ್ತು ನಾನು ಕೂಡ ಒಂದು ಯುವಜನ ಸಂಯುಕ್ತ ಮಂಡಳಿಯಲ್ಲಿ ಬೆಳಿಗ್ಗೆಯಿಂದ ಮರುದಿವಸ ಸಂಜೆವರೆಗೆ ನಾವು ಆ ಸ್ಟೇಜಲ್ಲಿ ಎಲ್ಲ ಹಾಡಿ ಕುಣಿದು ಕುಪ್ಪಳಿಸಿದಂಥ ದಿನ ಆ ದಿನ ಇತ್ತು. ಯಕ್ಷಗಾನಕ್ಕೆ ರಾತ್ರಿ ನಮ್ಮನಪ್ಪ 6 ಗಂಟೆಗೆ ನಡ್ಕೊಂಡು ಹೋಗಿ ಕರ್ಕೊಂಡು ಹೋಗ್ತಿದ್ರೆ ಯಕ್ಷಗಾನ ಮುಗ್ದು ಬೆಳಿಗ್ಗೆನೆ ಬರ್ತಿದ್ದೆವು. ಅಲ್ಲಿ ಕ್ಯಾಪೆ ಇರಲಿಲ್ಲ, ಎಂತ ನೆಲದಲ್ಲಿ ಮನೆಗೆ ಕೂಡ ನೋಡ್ತಿದ್ದಂತ ಆ ಸಂದರ್ಭ ಇತ್ತು. ಇವತ್ತಿನ ದಿನದಲ್ಲಿ ಇದನ್ನು ನಿಲ್ಲಿಸುವಂತಂದ್ರೆ ನಮ್ಮ ಒಂದು ದಕ್ಷಿಣ ಕನ್ನಡ ಜಿಲ್ಲೆಗೆ ಮಾತ್ರ ಇದನ್ನು ಮಾಡಿದ್ದಾರೆ. ಅದಕ್ಕೋಸ್ಕರ
ನಾವು ಇವತ್ತು ಪರಶುರಾಮನ ಈ ಒಂದು ಪುಣ್ಯ ಭೂಮಿ ತುಳುನಾಡಿನಲ್ಲಿ ಹುಟ್ಟಿದ ನಾವು ಪರಶುರಾಮ ಏನು ಸಮುದ್ರ ಅಲೆಯಕ್ಕೆ ಬರುವಾಗ ಆ ಕೊಡಲಿಯನ್ನು ಬೀಸಿ ಅಷ್ಟು ನಮ್ಮ ಭೂಮಿಯನ್ನು ಉಳಿಸಿಕೊಂಡಿದ್ದಾನ, ಅದೇ ರೀತಿ ನಾವು ಎಲ್ಲ ಸಂಘಟಕರು ಆ ಕೊಡಲಿಯನ್ನು ಎತ್ತಿ ಹಿಡಿದು ನಮ್ಮ ಸಂಸ್ಕೃತಿಯನ್ನು ಉಳಿಸಲಿಕ್ಕೆ ಧೈರ್ಯವನ್ನು ತುಂಬಿಕೊಡಬೇಕು ಅಂತ ಈ ಸಂದರ್ಭದಲ್ಲಿ ಹೇಳ್ತಿದ್ದೇನೆ. ಮತ್ತೆ ಒಂದು ವಿಚಾರ ಹೇಳ್ತೇನೆ, ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆಯ ವಿದ್ಯಾವಂತರು ನಾವು ಬುದ್ಧಿವಂತರಾದರೂ ಕೂಡ ನಾವು ಡಾಕ್ಟರ್ ಇಂಜಿನಿಯರ್ ಆಗುವುದನ್ನು ಇನ್ನು ಮುಂದಕ್ಕೆ ನಿಲ್ಲಿಸಬೇಕು. ಆ ಡಾಕ್ಟರ್ ಇಂಜಿನಿಯರ್ ಆಗಿ ದೊಡ್ಡ ದೊಡ್ಡ ಬಿಲ್ಡಿಂಗ್ ಕಟ್ಟಿಕೊಟ್ಟು ಇವರನ್ನು ಕೂರಿಸಿ AC ರೂಮಲ್ಲಿ ಕೂರಿಸಿದಾಗ ಈ ಕಾನೂನು ತರ್ತಾರೆ, ಡಾಕ್ಟರ್ ಆಗಿದ್ದ ಕಾರಣ ಆರೋಗ್ಯವಾಗಿದ್ದಾರೆ. ಇದನ್ನು ನಿಲ್ಲಿಸಿ IAS ಆಫೀಸರು IC ಆಫೀಸರ್ ಆಗಿ ನಾವು ನಮ್ಮ ಜಿಲ್ಲೆಯ ಆಡಳಿತವನ್ನು ಮಾಡಲಿಕ್ಕೆ ಬರಬೇಕು. ಆ ನಿಟ್ಟಿನಲ್ಲಿ ಮುಂದಿನ ದಿನ ನಾವು ಪ್ರಯತ್ನವನ್ನು ಪಡಬೇಕು. ನಮ್ಮೆಲ್ಲ ಮಕ್ಕಳಿಗೆ ಇಂಜಿನಿಯರ್ ಡಾಕ್ಟರ್ ಓದುವುದು ಬೇಡ, IAS ಆಫೀಸರು IPS ಆಫೀಸರ್ ಆಗುವಂತ ಭರವಸೆ ಕೊಡಬೇಕು ಅಂತ ಈ ಸಂದರ್ಭ ಹೇಳ್ತಾ ನಮಗೆಲ್ಲರಿಗೂ ಒಳ್ಳೆಯದಾಗಲಿ ಅಂತ ಮತ್ತೆ ಮ್ಯಾಚಿಸಿದ ಅವಕಾಶಕ್ಕಾಗಿ ವಂದಿಸಿದ್ದೇನೆ. ಧನ್ಯವಾದ. ಜನಾಗ್ರಹ ಸಭೆ ಆಯ್ನೆಡ್ದವರ ದೈವಾರಾಧನದ ವಿಭಾಗದ ಎಂಗ್ಲು ಪಾತೆರಡು ಆಯ್ನೆಡ್ದವರ ಅಗತ್ಯವಾದ ಈ ವಿಷಯ ಎಂಗ್ಲು ಪನುಡ ಐಕ್ಯ ಕೂಡ ಈ ವೇದಿಕೆ ಇಪ್ಪುನಂಚಿತ್ತಿನ ಎದುರು ಇಪ್ಪುನಂಚಿತ್ತಿನ ಮಾತ ತುಳುನಾಡದ ಒಂಜಿ ಕುಟುಂಬದ ಆ ತುಳುವಪ್ಪಿನ ಮೋಕದ ಜೋಕುಲಿಗೆ ಮಲ್ಲ ಸೊಲ್ಮೆಲಿನ ಸಂದೈತ ಸೀದಾ ವಿಷಯ ಬಂದ್ಬಿಡು ನಂಡ ಪಿರೌಡು ಸೌಂಡ್ ಇಚ್ಚಾಂಡ್ ತುಂಬು ಸೌಂಡ್ ಇಚ್ಚಾಂಡ್ ಇದ್ದೆ ಈ ಸ್ವರ ಸೌಂಡ್ ದಾಯದಿಂದ ಕೇಂಡ ಯಾನು ಒಂಜಿ ವಿನಂತಿ ಮಲ್ಪುನು ಜಿಲ್ಲಾಡಳಿತಡ ಮಾತ ಜಿಲ್ಲಾಡಳಿತ ನಡಪನಂಚಿತ್ತಿನ ಮಾತ ಕಾರ್ಯಕ್ರಮಗಳು ಸ್ವರ ಕೊಡುಪುನು ಉಂತಾರೆ ಅವಾಗ ಎಂಕುಲು ಮಾತ ವಿಭಾಗದ ರಂಗಭೂಮಿಗೆ ಅವರ ಮಾತೆಕ್ಕುಲ ಎಂಕುಲು ಉಂತಾವ ಸುರುಣಿಕುಲು ಉಂತಾರೆ ಅವಾಗ ಎಂಕುಲು ಉಂತಾವ ರಟನೆ ವಿಷಯದಾದ ಕೇಂಡ ನಿಕ ಪೂರ ಕಾರಣ ಎಂಕಲ್ಡೆ ಗಟ್ಟಿದ ನಮ್ಮ ನಾಯಕರನ್ನ ಕುಲ್ಲೆ MLA ಕುಲ್ಲೆ ವಾ ವಿಭಾಗಗಳ ಒಂಜಿ ಮುಖ್ಯಮಂತ್ರಿ ಆಯರೆ ಉಪಮುಖ್ಯಮಂತ್ರಿ ಆಯರೆ ಒಂಜಿ ಸಂವಿಧಾನ ಬೇರೆ ತಾಕತ್ತಿನ ಚಿತ್ತಿನ ರಾಜಕಾರಣಗಳು ನಮ್ಮ ಟುಳ್ಳೆ ನಮ್ಮ ಒಂದು ಮಂಗಳೂರು ಜಿಲ್ಲೆಯವರು ತುಳು ರಾಜ್ಯವರು ನಮನೆ ಆಳಿ ಅದನ್ನ ಮಾತ್ರ ತುಂಬದ ದಿನಗಳು ನಮ್ಮ ರಾಜಕಾರಣಗಳನ್ನ ಹೆಚ್ಚಿನ ನಮ್ಮ ನಾಯಕರನ್ನ ಪಾತ್ರವನ್ನು ತಟ್ಟು ಬರುತ್ತೆ ಅಕ್ಕಲಿಗೆ ಸರಿಯಾಗಿ ಉತ್ತರದಕ್ಕೆ ಖಂಡಿತ ಸಾಧ್ಯ ಉಂಟು. ನಾಯಕಂಡ ಏಪ ತುಳು ರಾಜ್ಯ ಪುಟ ಆನಿ ಮಾತ್ರಕ್ಕೆ ಸರಿಯಾಗಿ ಉತ್ತರದಕ್ಕೆ ಸಾಧ್ಯ. ಮೂಜನದಾದ ನಮ್ಮ ಪನ್ಪ ನಮ್ಮ ಮಾತೆಲ್ಲ ಕಟ್ಟುವ ಪ್ರಾಮಾಣಿಕವಾದ ಟ್ಯಾಕ್ಸ್ ಕಟ್ಟುವ ಮೂರು ನಂಗೆ ಬಂದರುಂಟು, ವಿಮಾನ ನಿಲ್ದಾಣ ಉಂಟು, ನಂಗೆ ಬೇರೆ ಬೇರೆ ಕಂಪನಿಗಳಿಗೆ ನಮ್ಮ ನೆಲ ಕೊಡ್ತ ಅಂಡ ಈತು ಮಾತ ಅಧಿಕಾರಿಗಳು ಮತ್ತು ಮುಕ್ತ ನುಪ್ಪು ನೀರು ತಿಂದದು ಮುಲ್ತ ಸಂಸ್ಕೃತಿಗೆ ವಿರೋಧ ಮಲ್ಪೇರಂಡ ಎನ್ನ ಮೋಕಿದ ತಂಗಡಿ ಭಾಗೀರಥಿ ಮುರಳಿ ಬನ್ನ ಪಾತ್ರ ಪಟ್ಟಿ ಮಲ್ತು ದೀದಿತ್ತೆ ದಾದಕೆಂಡ ಡಾಕ್ಟರ್ ಇಂಜಿನಿಯರ್ ಆಗಿನತ್ತೆ ನಮ್ಮ ಏಪ IAS IPS ಆದ ನಮನೆ ಆಳುವನ ಅಪಗ ಮಾತ್ರ ನಮ್ಮ ಸಂಸ್ಕೃತಿಗೆ ಧಕ್ಕೆ ಮಲ್ಪರೆ ಒಬ್ಬರಿಗೆ ಧೈರ್ಯ ಬರ್ತಿದ್ದು ನಮಗೆ ಗಟ್ಟಿಡುತ್ತಾರೆ ಖಂಡಿತ ಸಾಧ್ಯತೆ ಉಂಟು. ಮುಂದೇನ ಅರ್ಥ ಮಾಡ್ತಾನೆ ಅಕೇರಿದ ಪಾತ್ರ ದಾದಕೆಂಡ ತೋಳು ನಮಡ ತುಳುವೇರೆ ಬಂಡ ಮೆತ್ತನದ ಮನಸ್ಸಿದ ಕೊಡು ನೇಪಾಳದ ಕಡದ ನಡೆದಿನ ಯೋಜನೆ ಮಲ್ಪಡು ಸರ್ಕಾರ ನೇಪಾಳ ನಡೆದಿನ ಘಟನೆ ಅವು ನಡೆದಿನಿ ಖಾಲಿ ಸಾಮಾಜಿಕ ಜಾಲತಾಣಕ್ಕೂ ಅಕಲು ಧಕ್ಕೆ ಮಲ್ತೇವೆ ಇನೇಗಳ ಧಾರ್ಮಿಕ ಅಸ್ಮಿತೆಗೆ ಧಕ್ಕೆ ಮಲ್ತಂಡ ನೇಪಾಳ ನಡೆದಿನ ಘಟನೆಗೆ ಕುಟ್ಲಣ ನಡೆದಂಡ ಈಗಲು ವಲಯಕ್ಕೆ ಬಂದ ಮೇಲೆ ಖಂಡಿತವಾದ ಸರ್ಕಾರ ಜಿಲ್ಲಾಡಳಿತ ಯೋಜನೆ ಮಲ್ಪಡು ಕೈಟ್ ನಂಬಿಕೆ ಕೊರ್ರೆ 10 ಮಂಚಿತ್ತನ ಕರ್ಸಲೆ ಎಂಕಲ್ಲ ಕೈಟ್ ನಂಬಿಕೆ ಕೊರ್ರೆ 10 ಮಂಚಿತ್ತನ ಕರ್ಸಲೆ ದೈವಾರಾಧನೆ ಏಪಲ ಬಂತಿನಿ ತಾಡಿಯರ್ದ ಕೊಂಬುಬಲ್ ಪಡೆ ತೊರ್ತಿಯರ್ದ ಕಾರ್ಕಳ ಪಯೆ ಮೋನ ಪರ್ಕದ ಬೆರಿ ಪೂಜೆ ನಂಚಿತ್ತನ ದೈವಾರಾಧನೆ ಏಪ ಕಲಾವಿದರನ ನಲಿಪುನ ನವಿಲದ ಕಾರಣ ಬಲಿಪೆರೆತು ಪರ ಬಲಿಪುನ ಎರುಕುಲ್ನ ಬೆರಿಕೆ ನೋದುಲಗಲ ಸೊಂಟ ಬಲಿಪೆರೆತು ಪರ ಇಂಚಿತ್ತಿನ ಒಂದು ವಿಶೇಷವಾಗಿ ಇಂಚಿತ್ತನ ತುಳುನಾಡದ ಸಂಸ್ಕೃತಿನ ಬಲಿಪೆರೆವಿನ ಪ್ರಯತ್ನ ಬರ್ತನ ನಂಡ ಕೈಗೆ ಮುದ್ರದೀಪ ನಂಚಿತ್ತನ ದೈವಾರಾಧಕರು ಆ ವಿಭಾಗದಲ್ಲಿ ಬರ್ತದೆ. ವಿಶ್ವ ಹಿಂದೂ ಪರಿಷತ್ ಇಡೀ ಮಾತ ಕಲಾವಿದರ ಒಂಜಿ ಕುಬಲಡಿನ ಕೂಟ ಬಾಳದಂಡೆ ನಿಖಿಲ್ನ ಬೆರೆತ ಪಿರೌಡು ಎಂದು ನಿಖಿಲ ಒಟ್ಟಿಗೆ ಏರ್ಬಲವುಳ್ಳ ಮಾತ ಕಲಾವಿದರನೊಟ್ಟಿಗೆ ಉಳ್ಳ ಮಾತ ಸಂಸ್ಕೃತಿ ರಕ್ಷಣೆ ಮಲ್ಪನಕ್ಕಲ್ಲ ಒಟ್ಟಿಗುಳ್ಳ ಬಂಡ ನಂಚಿತ್ತನ ಬಾಧ್ಯರನು ಯಾನ ಬಂಡೊಂದು ಯೋಜನೆ ಮಲ್ಪಲೆ ಆನಿದ ಕಾರಣ ಬ್ರಿಟಿಷರು ನಂಗೆ ನಮ್ಮ ಧಾರ್ಮಿಕ ಆಚರಣೆಗೆ ಧಕ್ಕೆ ಮಾಡಿದ್ದಾರೆ ಅಂಚಾರಿ ಸಾಲ
ನಮ್ಮ ಆರಾಧನಾ ಪದ್ಧತಿಗೆ ನಮ್ಮ ಸಂಸ್ಕೃತಿಗೆ ಏಪ ಧಕ್ಕೆ ಬರ್ಕೊಂಡ ಈತನೇಟ ಮೆತ್ತನ ಆದಿತ್ಯನಂಚೆತ್ತಿನ ಮರೀತ ಮಣ್ಣದ ನಮ ಸರ್ಪುಲು ನಮ್ಮ ಜಿಡದೆತ್ತಿಜ ಬಣ್ಣದಂಡ ತುಂಬದ ದಿನಕುಲೆಗೆ ಕಾಲಿ ಕಿಂಕುನತ್ತೆ ನಮ್ಮನ್ನು ಪೋತು ಬಾಡ ನಮ್ಮ ಸಂಸ್ಕೃತಿನ ಲಗಡೆ ಕಾಲ ಬರ್ಕೊಂಡು ನೆಟ್ಟು ಜಾತಿ ಜನಾಂಗ ತುಯ್ಯರಬಲ್ಲಿ ರಾಜಕೀಯದ ಭೇದ ತುಯ್ಯರಬಲ್ಲಿ ಕಲಾವಿದರು ಕಂಡ ಇನಿತ ದಿನ ನಾಟಕದಕ್ಕೆಲ್ಲ ಬಂಜಿಗಾಕನು ಇನಿತ ದಿನ ಸಂಸ್ಥೆಗೆಲ್ಲ ಬಂಜಿಗಾಕನು ಎಲ್ಲ ದಿನ ಪಾಪದ ದೈವ ನರ್ತಕ್ಕೆಲ್ಲ ಬಂಜಿಗಾಕಬೇರೆ ನಮ್ಮ ಪಿಂಗಂದರಿಗೆ ನೀರು ಬಣ್ಣಗನೆ ನಮ್ಮ ಲಕ್ಕದುಂತನತ್ತೆ ನಮ್ಮ ಮಂಡೆಗೆ ನೀರು ಬurnagane ಸ್ವಲ್ಪ ಪೂರ್ಣ ಬರ್ತಿನ ಯೋಚನೆ ಮತ್ತು ಜನಂಡ ತುಂಬದ ದಿನಕ್ಕೆ ಇಂಚವನ್ನು ಒಂದೊಂದು ಪ್ರಾಯೋಗಿಕವಾದ ಮೂಲ ಅನುಷ್ಠಾನ ಮಾಡ್ತದೆ ನಮ್ಮ ಸಂಸ್ಕೃತಿ ನಾಶ ಮಲ್ಪುನಂಚುತ್ತನ ವ್ಯವಸ್ಥೆ ಹಾಕೊಂಡು ಐಕ್ಯಗೋಡಾದ ವಿಶ್ವ ಹಿಂದೂ ಪರಿಷತ್ತಿಗೆ ಕೋಟಿ ಕೋಟಿ ನಮಸ್ಕಾರ ಬಂದೆ ಕೋಟಿ ಕೋಟಿ ನಮಸ್ಕಾರ ಬಂದೆ ದಾಯ ಬಂದು ಮಾತನ್ನು ಕೇಳೋದು ಎಂಕುಲು ದೈವ ನರ್ತಗೆ ಮಾತುಗಳೇ ಸಂಪಾದನೆ ಮಲ್ಪುವ ಇನಿವರೆ ಮುಟ್ಟು ಎಂಕುಲು ವಿಶ್ವ ಹಿಂದೂ ಪರಿಷತ್ತು ಹೋರಾಟದ ಬಿರೋಡು ವೈದ್ಯ ಅಗಲು ಬೆತ್ತ ಬತ್ತಾಗಲಿ ಸಮಸ್ಯೆ ಆದಾಗ ಎಂಕುಲು ವೈದ್ಯ ಒಂದು ಜೋಕುಲಿಗೆ ಸಮಸ್ಯೆ ಆಗಲು ಬೇರೆ ಬತ್ತ ಬೋನಗೆ ಎಂಕುಲು ವೈದ್ಯ ಎಂಕುಲು ವಾ ಕಲಾವಿದರ ನಿಕ್ಲಿಗೆ 10 ಪೈಸೆ ಕೊಡ್ತಿದ್ದ ಆಂಡ ಇನಿ ಕಲಾವಿದರಿಗೆ ತೊಂದರೆ ಅನ್ನಗ ನಿಖಿಲ್ ಒಟ್ಟಾದ್ರೆ ಇನಿ ಕುಬಲಟ್ಟಿ ಉಂಟಾದರತ್ತ ನಿಖಿಲಿಗೆ ತುಳುನಾಡದ ದೇವರು ಪೂರ ಅನುಗ್ರಹ ಮಲ್ಪಡ ಬಂದು ಬಂಡೊಂದು ಯಾನಕ್ಕೆ ಈ ವೇದಿಕೆ ಒಂದು ದೈವಾರಾಧನ ಪ್ರತಿನಿಧಿಯಾದ ಲೆಪ್ಪುಡಾದ ಆದರೆ ಅವಕಾಶತ್ತೆ ಎಂಕಲ ಹಕ್ಕಿನ ಮಂಡಿಸ್ಯಾರ ಐದೊಟ್ಟಿಗೆ ಎಂಕಲ್ಲ ಬೆರಿತಾಂಗ ದಾಯಿಗಿಂದ ಈತು ಸೇರ್ತಿ ನಕಲು ಕೊಡ್ತಿನ ನುಪ್ಪೆ ಕೊಡ್ತಿಂತ ದೈವಾರಾಧಕ್ಕೆ ವೇದಿಕೆ ಹಿಡಿತಿನಕಲು ಆದಿಪುರ ರಾಜಕಾರಣಕ್ಕೆ ಸೇರಿದ ಮಾತ ಬಂದಳು ಅಕಲು ನೇಮ ಮಲ್ಪಾನೆ ಎಂಕಲು ಉಪ್ಪು ತಿಂತೀನಿ ಎಂಕಲ ಉಪ್ಪುದ ಕರಣ ದಡಿಗಳು ನಂಡ ಎಂಕಲ್ ನಿಕ್ಕಲ ಬೆರಿತಾಂಗ ಕೊರ್ಚಿ ನಂಡ ಎಂಕಲ್ನಾಥ ಮೂರ್ಖರು ಏರ್ಲೆಕ್ಕೇರು ಎಂಕಲ ಮಾತ ದೈವ ಕಲಾವಿದರ ಯಾನಿ ವೇದಿಕೆ ಒಂಜಿ ವಿನಮ್ರವಾದ ವಿನಂತಿ ಮಲ್ಪನು ನಮ್ಮ ಆಧ್ಯಾತ್ಮ ಆರಾಧನಾ ಅತ್ತಂಡ ರಂಗಭೂಮಿ ಮಾತ ವಿಭಾಗದ ಸಂಸ್ಕೃತಿ ಮನ್ಪನವು ದೈಹಿಕ ಮಾನಸಿಕ ವ್ಯಾಧಿನ ನಿವಾರಣೆ ಮಲ್ಪರೆ ನಮ್ಮ ಹಿರಿಯಾಕ್ರ ಮಲ್ತಿನ ವ್ಯವಸ್ಥೆ ಅವೇನು ಪೊತ್ತು ನಂಡ ಬಾರಿಮಲ್ಲ ಅಪರಾಧ ಹಾಕೊಂಡು ನೆಕ್ ಸರಿಯಾಗಿ ನಂಚಿತ್ತಿನ ಒಂದು ಉತ್ತರನು ತುಂಬದ ದಿನಗಳು ಏರು ವಿಘಟನಕಾರಿ ಒಂದು ವಿಚಿತ್ರಕಾರಿ ವ್ಯವಸ್ಥೆ ಮಲ್ಪೆರ ಅವನು ಯೋಚನೆ ಮಲ್ಪಡು ಬಂಡದ ಎಂಕಲ್ನ ಮೋಕೆದ ಜಿಲ್ಲಾಧಿಕಾರಿಯಿಂದ ಮೋಕೆದ ಕಮಿಷನರ್ ಎಂಕುಲು ತುಳುನಾಡದ ಮಾತ ದೈವಾರಾಧಕ್ಕೆ ವಿನಮ್ರವಾದ ವಿನಂತಿ ಮಲ್ಪನು ದಯಮಲ್ತದೆ ತುಳುನಾಡದ ಕಲಾವಿದರನ್ನ ಬಂಜಿಗಾಕಡೆ ಎಂಕುಲು ಮಲ್ತಿನ ತಪ್ಪು ಇತ್ತಂಡ ನಿಕ್ಕಲು ಎಂಕಲು ಲೆಪ್ಪಡಾದ ಮಲವಿನ ಸರಿ ಮಲ್ಪು ಮುಂಚುತ್ತನ ಪ್ರಯತ್ನ ಖಂಡಿತ ಎಂಕಲು ಮಲ್ಪ ಅಂಡ ಬಂಜಿಗಾಕನ ಕೆಲಸ ಮಲ್ಪಡೆ ಬಂಡದೆ ಅವಕಾಶವನ್ನು ಸೌಮ್ಯ ತಂದೆ ಮತ್ತೊಂದು ತುಂಬದ ದಿನಕ್ಕಲಿಡೆ ನಮ್ಮ ಮಾತ ರಾಜಕಾರಣಗಳು ಎಂಕಲ ರಾಜಕಾರಣಗಳು ನಿಕ್ಕಲು ಓಡಲೆಪ್ಪರ ಅಡೆ ಎಂಕಲು ಬರ್ಪ ಹಾಕೊಂಡ ಪಾತ್ರ ಬಂಡದೆ ಎನ್ನ ಪಾತ್ರರಿಗೂ ಮುಗಿತಲ ಚುಕ್ಕಿ ದೀಪ ಮಾತಿಲ್ಲ ಒಂದು ಬಲತ ಮುಷ್ಟಿ ಬರ್ತದೆ ಅಪ್ಪೆ ಭಾರತಿಗೆ ತುಳುಗಪ್ಪೆಗೆ ವಿಶ್ವ ಹಿಂದೂ ಪರಿಷತ್ತಿಗೆ ಪರ್ಲಕಂಠದ ಸಂಘಟನೆಗೆ ವಿವಿಧ ಕ್ಷೇತ್ರದ ಬಗ್ಗೆ ಭಾರತ ವಿಚಾರವನ್ನು ಮಂಡಿಸಿದೆ ಯಾರು ಯಕ್ಷಗಾನ ಕ್ಷೇತ್ರದ ಬಗ್ಗೆ ಮಾತನಾಡ್ತಾರೆ ಪಟ್ಟ ಸದಸ್ಯರು ಉಲ್ಲೇಖ ಮಾಡ್ತೇನೆ ಅದಕ್ಕೆ ಎಲ್ಲ ಧ್ವನಿ ಸೇರಿಸೋಬಾರದು ದುರ್ಗದ ಕಾಲದ 5 ದಿನ ದೇವಿ ಮಹಾತ್ಮೆ ಯಕ್ಷಗಾನ ನಡೆದಿದ್ದೇನೆ ಕಾಲಕ್ರಮೇಣ ಮೂಜಿದಿರುತ್ತಾಳೆ ರಡ್ಡಿದಿರುತ್ತಾಳೆ ಐದು ಒಂಜಿ ದಿನ ರಾತ್ರಿ ಪೂರ್ತಿ ದೇವಿ ಮಹಾತ್ಮೆ ಆಟ ಆಗುತ್ತದೆ ಐದು ಪಕ್ಕ 14 ಗಂಟೆ ಬಿಟ್ಟ ಕಾಲ ಮಿತಿಗೆ ಅಳವಡಿಸಿದ ಪಕ್ಕ ಒಂದು 5 ಗಂಟೆದ ಆಟ ಆಡು 10 ಗಂಟೆ ಬಂದ ಇದಕ್ಕೆ ನನ್ನ 3-4 ಗಂಟೆ ತಿಕ್ಕೋಚು ದೇವರನ್ನ ಆಟ ಎಂಚಬೇಕು ದೇವಿನ ಕಲಕಾರಣಿಗಳು ಹೆಚ್ಚು ತೋರು ಆರಾಧನೆ ಮಾಡ್ಕೊಡಂಜಿಲ್ಲ ದೇವಿ ಭಕ್ತರಿಗೆ ಹೆಚ್ಚಿನ ಸಮಾಧಾನ ಕೊರಲಿ ಇನ್ನು ಒಂದು ಭಾಗ ಇನ್ನು ಕೂಡ ನಮ್ಮ ಜಿಲ್ಲೆ ಉಲ್ಲೇಖ ಬರ್ತೇವೆ ಸಾಮಾನ್ಯ ಉಪಮುಖ್ಯಮಂತ್ರಿಗಳು ಬುದ್ಧಿವಂತರ ಜಿಲ್ಲೆ ಸುಸಂಸ್ಕೃತರ ಜಿಲ್ಲೆ ಮಾಡಿರಿ ಮುಗಿದ ದಾತನಗಳ ಬಗ್ಗೆ ಸುಸಂಸ್ಕೃತ ಜಿಲ್ಲೆನೇ ಒಂದೊಂದು ಅನಾಗರಿಕ ಜಿಲ್ಲೆ ಮಾಡ್ಕೊಳ್ಳೋಕೆ ಉದ್ದೇಶ ಉಂಟಾ ಇದು ಎರಡನೇ ಪ್ರಶ್ನೆ ಯಾರು ಒಂದೇ ಪಾತ್ರ ಒಂದೇ ವಿಷಯದ ಕೊಂಡು ನೃತ್ಯ ಮಾಡ್ತಾನೆ 4 ವರ್ಷಕ್ಕೂ ನಮ್ಮ ಜಾನಪದ ಕ್ರೀಡೆ ಏನಿದ್ರೆ ಕಂಬಳ ಇದನ್ನು ಮುಂತಾಡ್ಕೊಂಡು ನನಗೆ ಭಾರತದ ಹೋರಾಟ ಆಡಿ ನ್ಯಾಯಾಂಗದ ಹೋರಾಟ ಆಡಿ ಪೇಟದಗಳು 5 ಮುಂದುವರಿಸೋದು ಬೇರೆ ತೆರವಾಗಿದ್ದೆ ಕಂಬಳ ಕ್ರೀಡೆ ಕೊಂಡುಕೊಂಡಂಥದ್ದು ಇನ್ನಿಂದ ಕಲೆ ಮತ್ತು ಸಂಸ್ಕೃತಿ 10 ಗಂಟೆ ಮುಂದೂಡೋದು ಸುಪ್ರೀಂ ಕೋರ್ಟ್ ಆದೇಶ ಮಾಡ್ತಿಲ್ಲ ನಮ್ಮಲ್ಲಿ ಅಪೀಲ್ ಮಾಡಿದೆ 5 ಕೇಳಿದ ಇನ್ನು ಸರಿಯತ್ತೆ ನೀವು ಒಬ್ಬೊಬ್ಬರಿಗೆ ಸಂದರ್ಭ ಉಲ್ಲೇಖ ಬಂದೀಪರು ಶಾಸನ ಪ್ರದೀಪರು ಸರಿಯತ್ತೆ ಇಟ್ಟು 10,000 ಜನಕ್ಕೆ ಕಲಾವಿದರ ಬಂದಿಗೆ ಹಾಕೊಡಂಚಿನ ವ್ಯವಸ್ಥೆ ಅವರು ತಿದ್ದುಪಡಿ ಬಂಡದೆ
ಕೇಂದ್ರ ಸರ್ಕಾರವು ನಮ್ಮವರಿಗೂ ಬೇರೆ ನಮ್ಮ ಊರ್ತಾರೆ ಯಕ್ಷಗಾನ ಕ್ಷೇತ್ರಗಳು ಬಳಗಿನಾರೆ KM ನಟರಾಜ ಬಣ್ಮಣಾರೆ ಸಾಂಸ್ಕೃತಿಕರಾದ ಬೇರೆ ಸರ್ಕಾರ ಕೇಂದ್ರ ಸರ್ಕಾರವು ಆ ಮೂಲಗಳಿಗೆ ಅಪೀಲ್ ಮಾಡೋಡೆ ಈ ಜಿಲ್ಲಾನ ಇದಿದ್ದ ಜಿಲ್ಲಾಡಳಿತಗಳು ನಮ್ಮ ಸನ್ಮಾನ್ಯ ಶಾಸಕರು ಬಂದು ಬಂದಾಡ ಸಣ್ಣ ದ್ವಾರ ಮಕ್ಕಳಿಗೆ ಯಕ್ಷಗಾನ ನಾಟಕ ಮಕ್ಕಳಿಂದ ಮಾಡುವೆ ಅಣ್ಣ ನನ್ನೂರಿ ಬರ್ಕೊಡ ಕಾಲಕ್ರಮೇಣ ನನ್ನೂರಿ ಬರ್ಪೆ ಅವೇ ಕಾರಣ ಪುನರ್ ಒಂದೇ ಉದ್ದೇಶದ ಸೇರಿದ ಅವಶ್ಯಕತೆ ಬರಲಿಲ್ಲ ನಮ್ಮ ಉದ್ದೇಶ ಇದ್ದನಾಡ ನಮ್ಮ ಇದ್ದೇನೆ ಅಪೀಲ್ ಮಕ್ಕಳು ಸರಿಯಾದ ವಕೀಲರ ಮೂಲಕ ಅಪೀಲ್ ಮಾಡ್ತನಾಡ ಈ ಕಲೆ ಇಂಚಿನ ಮುಂದುವರಿಯಲು ಸಾಧ್ಯ ಉಂಟು ಈಗಿನಾಡ ಕಲಾವಿದರ ಬದುಕಿ ನೀತಿಮಾನ ಪರಿಣಾಮವಾಗಿ ಎಷ್ಟೋ ಜನ ಅತಂತ್ರರಾಗ್ತಾರೆ ಎಲ್ಲ ಲೆಕ್ಕಾಚಾರ ಪ್ರಕಾರ ಕೊರೋನಾ ಕಾಲಘಟ್ಟಗಳು ಕಲಾವಿದರ ಪುರ ಮಾಹಿತಿ ಸಂಗ್ರಹ ಮಾಡುವಂಥ ಸಂದರ್ಭದಲ್ಲಿ ಬರ್ತಾರೆ 10,000 ಮಂದಿ ಕಲಾವಿದರು ನಮ್ಮ ಜಿಲ್ಲೆಯಲ್ಲಿ ಪ್ರತ್ಯಕ್ಷಕ್ಕೂ ಪರೋಕ್ಷಕ್ಕೂ 10,000 ಮಂದಿ ಕಲಾವಿದರು ಬೇರೆ ಈ 10,000 ಮಂದಿ ಕಲಾವಿದರೆಲ್ಲ ಮಂಜು ಹಾಕುವಂಥ ವ್ಯವಸ್ಥೆ ಬೇಕಾದ್ರೂ ಮಾನ್ಯ ಸುಪ್ರೀಂ ಕೋರ್ಟ್ ಅಕುಲ ನಮಲಕನೆ ನರಮಣೆ ಮಕ್ಕಳಿಗೆ ಮನವರಿಕೆ ಬೇರೆ ಮಾಡುವ ಮುಖಾಂತರ ನಮ್ಮ ಈ ಹೋರಾಟದ ಈ ಒಂದು ಸೊತ್ತು ವಿಚಾರ ಅಡ್ಡೆಮುಟ್ಟಣದ ವ್ಯವಸ್ಥೆ ನಮ್ಮ ವಿಶ್ವವಿದ್ಯಾಲಯ ಪರಿಷತ್ನ ಮೂಲಕ ಬಂತನಾಡ ಖಂಡಿತ ನಮ್ಮ ಯಶಸ್ವಿ ಹಬ್ಬ ಕೇವಲ 3 ಪಾತ್ರರಿಗೆಲ್ಲ ಮನವಿ ತೋರ್ಪಣೆ ಈ ಮನವಿಂಚಿನ 1000 ಮನವಿದ್ದ ಈ ತಪ್ಪತರವಾದ ಅಧಿಕಾರಿಗಳು ಓಡಿ ನಾಟು ಶಂಕರದೇವರ ಮಾಡಲಿಕ್ಕೆ ಅಕ್ಕಿರಣ ಬರದೆ ಸುಪ್ರೀಂ ಕೋರ್ಟ್ 10 ಗಂಟೆಗೆ ದೊರೆವರ್ಧಕ ಅಳವಡಿಸಿದ ಬಲ್ಲಿ ಅದಕ್ಕೆ ನಿರ್ಬಂಧ ಹೇಳಿದ್ರೆ ಅವೇ ಸುಪ್ರೀಂ ಕೋರ್ಟ್ ಮಾಡಿ ಭೌಗೋಳಿಕವಾದ ವಿಶಿಷ್ಟವಾದ ದಕ್ಷಿಣ ಕನ್ನಡ ಜಿಲ್ಲೆ ಉತ್ತರ ಕನ್ನಡ ಇರಬೇಕು ಕಾಸರಗೋಡು ಇರಬೇಕು ಈ ಭಾಗವು ನಡಪಡಿಸಿದ ಕಲೆ ಸಾಹಿತ್ಯ ಸಾಂಸ್ಕೃತಿಕ ಕಾರ್ಯಕ್ರಮವು ಕಾರಣ ದೊರೆವರ್ಧಕ ಅಡಚಣೆ ನಂಬರಲ್ಲಿ ಅಡ್ಡಿಪಡಿಸಬಲ್ಲಿದ್ದು ಸುಪ್ರೀಂ ಕೋರ್ಟ್ಗೆ ಬರ್ತದಲ್ಲ ನಮ್ಮ ಮಕ್ಕಳಿಗೆ ಬೇರೆ ಸಾರ್ಥಕ ಸಂದರ್ಭ ಬಂದು ಅವಕಾಶ ಹೊಂದಿಸಿ ಮಾತಾಡುತ್ತೇವೆ. ಧಾರ್ಮಿಕ ಸಾಮಾಜಿಕ ಸಾಂಸ್ಕೃತಿಕ ಕ್ಷೇತ್ರಗಳು ಬೆನ್ಪುನ ಆಸಕ್ತಿ ಇತ್ತಿನ ಮಾತ ಹೊಂದಲಾಗಿ ಪಂಜಿ ಎಂಟೆ ಬಡವೊಂದು ಹೆಚ್ಚು ಪಾತ್ರನ ಅವಕಾಶ ಐತಿ. ವಿಶ್ವ ಹಿಂದೂ ಪರಿಷತ್ತು ಕೇವಲ ಹೋರಾಟ ಬೆತ್ತದ ಬಿಡಾವು ಪುಣ್ಯಗೋಕಲೆ ಬೆಟ್ಟ ಮೈಕಲ ಮಾತ್ರ ಕೆಲಸ ಪಾಲ್ಗೊಳ್ಳುತ್ತೆ. ಈ ರಾಷ್ಟ್ರದ ಸಂಪತ್ತು ಹೆಚ್ಚಿಕೊಂಡು ಅವು ಧಾರ್ಮಿಕ ಸಾಮಾಜಿಕ ಶೈಕ್ಷಣಿಕ ಒಬ್ಬೇ ರಂಗಗಳು ಐದು ತೊಂದರೆ ಬಂದಾಗ ವಿಶ್ವ ಹಿಂದೂ ಪರಿಷತ್ ಬಜರಂಗದಳ ದುಂಬು ಬರ್ತದೆ. ಹೋರಾಟ ಮತ್ತೊಂದು ಇನಿ ಜಿಂಜ ಜನ ಬರ್ತದೆ. ಅಕಲ್ ಅಂಕಲ್ನ ಅಳಲು ಸಮಸ್ಯೆ ಮಾತಾಡ್ಕೊಂಡೇನೆ ಉಜೇವಳಿ ಮಾತಾಡ್ಕೊಂಡ ನಮ್ಮ ಕರಾವಳಿ ನಗ ನಮ್ಮ ನುಪ್ಪುದ ಕರ ಇನಿ ಕರಾವಳಿದ ನುಪ್ಪುದ ಕರಕ್ಕೂ ಪೆಟ್ಟು ಬುರ್ದುಂಡು ಐಕೋಸ್ಕರ ಮಾತ ಜನಕ್ಕುಲ್ಲ ಇನಿ ನಮ್ಮ ಬೇತೆ ಬೇತೆ ಸಂಪ್ರದಾಯ ಇದನ್ನು ಮಾತ ಬಿಡುದು ಒಕ್ಕರು ಈ ಒಂಜಿ ಸರ್ಕಾರದ ಅನ್ಯಾಯದ ವಿರುದ್ಧ ನಮ್ಮ ಧ್ವನಿ ಎತ್ತಡುವುದು ಪಡೆದು ಈ ಒಂದು ಹೋರಾಟಕ್ಕೆ ಯಶಸ್ಸು ತಿಕ್ಕಡೆ ತಿಕ್ಕಲ ಮಾತೆಲ್ಲ ಒಗ್ಗಟ್ಟದ ಈ ಕಾರ್ಯಕ್ರಮ ಯಶಸ್ವಿ ಆಡೋದು ದೇವರ ಪಾತ್ರ ನಾವು ನಟೊಂದು ಜನ ಪಾತ್ರ ಮುಕ್ತಾವ ಬೋಲೋ ಭಾರತ್ ಮಾತಾ ಕಿ. ವಿಶ್ವ ಹಿಂದೂ ಪರಿಷತ್ ತುಳುನಾಡ ಧಾರ್ಮಿಕ ಸಾಂಸ್ಕೃತಿಕ ವೈಭವ ಸಂರಕ್ಷಣಾ ಸಮಿತಿಯ ವತಿಯಿಂದ ನಡೆದಂಥ ಇವತ್ತಿನ ದಿನಾಂಕರ ಸಭೆಗೆ ವೇದಿಕೆಯಲ್ಲಿರುವಂಥ ಎಲ್ಲ ಹಿರಿಯರಿಗೆ ಗಣ್ಯಾತಿ ಗಣ್ಯರಿಗೆ ಧನ್ಯವಾದವನ್ನು ಅರ್ಪಿಸ್ತೇನೆ. ಇಲ್ಲಿ ಯಾರಿಗೆ ಧನ್ಯವಾದ ಕೊಡಲಿಕ್ಕಿಲ್ಲ, ಎಲ್ಲರೂ ಆಯೋಜಕರು, ಹಾಗಾಗಿ ಅವರಿಗೆಲ್ಲ ಧನ್ಯವಾದ. ಬಂದಂಥ ಎಲ್ಲರಿಗೂ ಧನ್ಯವಾದ. ಕಾರ್ಯಕ್ರಮ ನಿರೂಪಣೆ ಮಾಡಿದಂಥ ಮಧುರಾಜ್ ಗುರುಕುಲ ಇವರಿಗೂ ಧನ್ಯವಾದ. ವೇದಿಕೆಯ ಮುಂಭಾಗದಲ್ಲಿರುವಂಥ ಎಲ್ಲ ಶಾಸಕ ಮಿತ್ರರಿಗೂ ಧನ್ಯವಾದವನ್ನು ಅರ್ಪಿಸಿ